ಗುರು ಗಣಪತಿಭ್ಯೋ ನಮಃ. ಸುಂದರಾಂಗ ಸುಕಲಾನ್ವಿತ ಶುಭಚರಣ ಕಟಿಶೋಭಿತ ವ್ಯಾಳ ಸುಬಂಧನಾಬ್ಜಸಕ ಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಚಂದನಾಂಗ ಚರ್ಚಿತ ಮನೋಗರ ಚಂದನಾಂಗ ಚರ್ಚಿತ ಮನೋಗರ ಮಂದಗಾಸ ಮಹಿಮಾ ಬುದ್ಧಿ ಶುಭಕರ ಚಂದನಾಂಗ ಚರ್ಚಿತ ಮನೋಗರ ಮಂದಗಾಸ ಮಹಿಮಾ ಬುದ್ಧಿ ಶುಭಕರ ವಾರಣ ವದನ ತ್ರೈಲೋಕ್ಯ ಸುಮೋಗನ ವಾರಣ ವದನ ತೈಲೈ ತತ್ತಿನೋಭ್ಯ ತಾರಿನ ತೈ ತೈ ತತ್ತಿನರೇ ಧರೆಯೋ ಉತ್ತಮವೇನೀಪ ಪುರ ರತ್ನಗಿರಿಯನ್ನು ಪುರ ರತ್ನಗಿರಿಯನ್ನು ಪರಿಪಾಲಿಸುತ್ತ ವಿಜಯವರ್ಮ ಪರಿಪಾಲಿಸುತ್ತ ವಿಜಯವರ್ಮ ಪರಿಪಾಲಿಸುತ್ತ ವಿಜಯವರ್ಮ ತುರ ಪರಾಕ್ರಮಿಯರಿದಿ ಶರಣ ರಕ್ಷಕನಾಗ ತುರ ಪರಾಕ್ರಮಿ ಶರಣ ರಕ್ಷಕನು ಕೊಡುಗೈಯ ದೊರೆಯನಿಸಿ ಮೆರೆದ ಓಲಗದಿ ಕೊಡುಗೈಯ ದೊರೆಯನಿಸಿ ಮೆರೆದ ಓಲಗದಿ ಈ ನೆಲೆಯಲ್ಲಿ ಕೀರ್ತಿ ಪಡೆದಿರುವಂತ 10 ಹಲವಾರು ರಾಷ್ಟ್ರಗಳಲ್ಲಿ ಒಂದಾದದ್ದು ಈ ನಮ್ಮ ರತ್ನಗಿರಿ. ಪರಂಪರಾನುಗತವಾಗಿ ನಮ್ಮವರ ನಂತರದಲ್ಲಿ ಹೆಗಲೇರಿರುವಂತ ಈ ರತ್ನಗಿರಿಯ ಸಿಂಹಾಸನವನ್ನು ಏರಿದ ನಾನು ಹಗೆಗಳು ಹೊಗಳುವ ತೆರದಲ್ಲಿ ರಾಜ್ಯಭಾರವನ್ನು ಮಾಡುತ್ತಾ ಬಂದಿದ್ದೇನೆ. ನಮ್ಮ ಈ ರತ್ನಗಿರಿಯ ಕೀರ್ತಿಯ ಶಿಖರ ಇಷ್ಟು ಎತ್ತರಕ್ಕೆ ಏರುವುದಕ್ಕೆ, ನಮ್ಮ ಕೀರ್ತಿ ಇಷ್ಟು ಪಸರಿಸುವುದಕ್ಕೆ ಕೇವಲ ಅರಸನಾದಂತ ನಾನೊಬ್ಬನೇ ಕಾರಣ ಅಂತ ಹೇಳಿದ್ರೆ ಅದು ಆತ್ಮಶ್ಲಾಘನೆ ಆದೀತು. ವಿದ್ಯಾವಂತರು ಸದ್ಹೃದಯಿಗಳು ಆದಂತ ಪ್ರಜಾವರ್ಗದವರ ಸಹಕಾರ, ಇನ್ನು ಮಂತ್ರಿ ಮಾಂಡಲಿಕರ ನೆರವು, ಸಕಾಲದಲ್ಲಿ ಕೊಡುತ್ತಿರುವಂತಹ ಸಲಹೆ ಸೂಚನೆ, ಈ ಎಲ್ಲದರ ಕಾರಣದಿಂದಾಗಿ ನಮ್ಮ ನಾಡಿನ ಕೀರ್ತಿ ಗಗನದೆತ್ತರಕ್ಕೆ ವ್ಯಾಪಿಸುವುದಕ್ಕೆ ಕಾರಣವಾಗಿದೆ ಅಂತ ಹೇಳಿಕೊಳ್ಳುವಲ್ಲಿ ನಿಜವಾಗಿಯೂ ಹೆಮ್ಮೆ ಅನ್ನಿಸುತ್ತಾ ಇದೆ. ರಾಜಕೀಯವಾಗಿ ಆಲೋಚಿಸಿದಾಗ ಯಾವ ಗೊಂದಲವೂ ಇಲ್ಲ. ಇನ್ನು ಸಾಂಸಾರಿಕ ಜೀವನದತ್ತ ಯೋಚಿಸಿದ್ರೆ ಮಡದಿ ಮಾಳವಿಯಲ್ಲಿ ಮನಿಗೆ ಮಡದಿ ಮಾಳವಿ
ಪದವಿಯಲ್ಲಿ ಪಡೆದ ರವಿವರ್ಮನಿಗೆ ನಡೆಯುವುದೈದೆ ವತ್ಸರವು, ನಡೆಯುವುದೈ 5 ವತ್ಸರವು. ಪಡವಿಪತಿ ಹೊಣೆಯರಿತು ಹುಡುಗನಿಗೆ ವಿದ್ಯೆಯನ್ನು ಕೊಡಿಸಬೇಕೆಂದೆನು ತಾನು. ಸಾಂಸಾರಿಕ ಜೀವನದತ್ತ ಯೋಚಿಸಿದಾಗ ಅಲ್ಲಿಯೂ ತೃಪ್ತಿಯ ಬದುಕುಂಟು ನನ್ನ ಪಾಲಿಗೆ. ಕುಲೀನ ಮನೆತನದ ಹೆಣ್ಣುವರುಗಳನ್ನು ಕೈ ಹಿಡಿದು ನನ್ನ ಮನೆಯ ಭಾಗ್ಯಲಕ್ಷ್ಮಿಯನ್ನಾಗಿ ಮನೆ ತುಂಬಿಸಿಕೊಂಡಿದ್ದೇನೆ. ಮಾಳವಿಕ ಕೇವಲ ನನ್ನ ಮನೆಯನ್ನು ಮಾತ್ರ ಅಲ್ಲ, ಮನವನ್ನು ಬೆಳಗಿರುವಂಥ ಭಾಗ್ಯ ದೇವತೆಯೂ ಹೌದು. ಈ ಲೋಕದಲ್ಲಿ ಎಷ್ಟೋ ಜನರಿಗೆ ಮಕ್ಕಳೇ ಹುಟ್ಟಲಿಲ್ವಲ್ಲ ಎನ್ನುವ ಚಿಂತೆ, ಇನ್ನು ಕೆಲವರಿಗೆ ಅಯ್ಯೋ ಒಳ್ಳೆ ಮಕ್ಕಳು ಹುಟ್ಟಲಿಲ್ವಲ್ಲ ಎನ್ನುವ ಚಿಂತೆ. ಹಾಗೆ ಯೋಚಿಸಿದ್ರೆ ಒಳ್ಳೆ ಹೆಂಡತಿ ಸಿಗಬೇಕಿದ್ರೆ ಗಂಡು ಪುಣ್ಯ ಮಾಡಿರಬೇಕಂತೆ, ಒಳ್ಳೆ ಮಕ್ಕಳು ಹುಟ್ಟಬೇಕಿದ್ರೆ ಹೆಣ್ಣು ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಆಲೋಚಿಸಿದ್ರೆ ನಾವು ಉಭಯರು ಪುಣ್ಯಾತ್ಮರು, ಭಾಗ್ಯವಂತರು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ನಮ್ಮ ಉಭಯರ ದಾಂಪತ್ಯದ ಪ್ರತೀಕವಾಗಿ ಒಂದು ಗಂಡು ಮಗುವಿಗೆ ತಂದೆ ಎನಿಸಿಕೊಂಡಿದ್ದೇನೆ. ಹುಟ್ಟಿರುವಂತಹ ಮಗನಿಗೆ ರವಿವರ್ಮ ಅಂತ ಹೆಸರನ್ನು ಇರಿಸಿದ್ದೇನೆ. ಈಗ ಮಗನಿಗೆ 5 ವತ್ಸರ, 5 ವತ್ಸರ ತುಂಬಿರುವಂತಹ ಮಗನಿಗೆ ಯೋಗ್ಯ ಕಾಲದಲ್ಲಿ ಕೊಡಬೇಕಾದದ್ದೇನು? ವಿದ್ಯೆ. ನಿಜವಾಗಿಯೂ ತಂದೆ ಕೂಡಿರಬೇಕಾದಂಥ ಸಂಪತ್ತು ಅಂತ ಹೇಳಿದ್ರೆ ಅದು ಮಕ್ಕಳಿಗೆ ವಿದ್ಯೆ. ಆ ವಿದ್ಯೆಯನ್ನು ಕೊಡಿಸುವಲ್ಲಿ ನಾನು ಕಾರ್ಯೋನ್ಮುಖನಾಗಬೇಕು ತಾನೇ. ಯೋಗ್ಯ ಗುರುಮಠಕ್ಕೆ ಮಗುವನ್ನು ಕಳುಹಿಕೊಡುವ ಆ ಕುರಿತೇ ಯೋಚಿಸ್ತಾ ಇದ್ದೇನೆ. ಇಂದಿನ ಸಭೆಯನ್ನು ಇಲ್ಲಿಗೆ ವಿಸರ್ಜಿಸ್ತೇನೆ. ನೋಡಿ ಯಾವುದು ವಲ್ಲಭ ನಡೆಗೆ ನಡೆತರುತ್ತಲಿ ಮ್ಲಾನವದನದೊಳ ತರುಣಿ. ವಲ್ಲಭೆಯ ಕಾಣುತ್ತಲಿ ಅಚ್ಚರಿಯೊಳಿಂತೆಂದ ಪ್ರಾಣದೊಲ್ಲಭೆನಿಂದ ಆನನ ಈ ಪರಿ ಪ್ರಾಣದೊಲ್ಲಭೆನಿಂದ ಆನನವೀ ಪರಿ ಮ್ಲಾನಗೊಂಡಿವುದೇ ನಿನ್ನ ಆನನ ಮ್ಲಾನಗೊಂಡಿವು ಏನೆಲೆ. ಮಾನಕ್ಕೆ ಕುಂದಾಯ್ತೆ ಹಾನಿ ತೋರಿದರೇನು, ಮಾನಕ್ಕೆ ಕುಂದಾಯ್ತೆ ಹಾನಿ ತೋರಿದರೇನು, ಏನೆಂದು ಬೆಸಗೊಳ್ಳೆಲೆ ಓ ತರುಣಿ, ಏನೆಂದು ಬೆಸಗೊಳ್ಳೆಲೆ. ಮಾನಕ್ಕೆ ಕುಂದಾಯ್ತೆ ಏನೆಂದು ಅದ ಏನೆಂದು ಏನೆಂದು ಬೆಸಗೊಳ್ಳೆಲೆ. ಇದೇನೇ ಇದು ಆಶ್ಚರ್ಯ? ಏನು ಹೆಂಡತಿ ಗಂಡನಲ್ಲಿಗೆ ಬರುವುದು ವಿಶೇಷವೂ ಅಲ್ಲ, ಆಶ್ಚರ್ಯವೂ ಅಲ್ಲ. ಅಲ್ವೇ ಅಲ್ಲ. ಆದ್ರೆ ನೀನು ಇವತ್ತು ಈಗ ಬಂದದ್ದು ಆಶ್ಚರ್ಯಕ್ಕೆ ಎಣೆ ಮಾಡಿ ಕೊಡ್ತಾ ಇದೆ. ಅದಿಲ್ಲದೆ ಇದ್ರೆ ಈ ನಾಡಿನ ಮಹಾರಾಣಿ ನೀನು. ಹೌದು. ನಿನಗೆ ಯಾವುದಕ್ಕೂ ಇಲ್ಲಿ ಕುಂದು ಕೊರತೆ ಎನ್ನುವುದಿಲ್ಲ. ಇಲ್ವೇ ಇಲ್ಲ ಸ್ವಾಮಿ. ಹೌದಾ? ನೆಮ್ಮದಿಯಿಂದ ಬದುಕುತ್ತಾ ಇದ್ದವಳು ನೀನು. ಇಲ್ಲಿಯವರೆಗೆ ನಿನ್ನ ಮುಖದಲ್ಲಿ ಯಾವತ್ತೂ ಒಂದು ಚಿಂತೆಯ ರೇಖೆಯನ್ನು ನಾನು ಕಂಡವನಿಲ್ಲ. ಸದಾ ಹಸನ್ಮುಖಿಯಾಗಿದ್ದವಳು. ಈ ಮನೆಯ ಭಾಗ್ಯ ದೇವತೆ ನೀನು. ಹೀಗಿರುತ್ತಾ ಇರುವಾಗ ಇವತ್ತೇನೇ ಇದು ಮ್ಲಾನವದನ, ಮುಖದಲ್ಲಿ ಏನೋ ಸುಖ ಇಲ್ಲ, ಏನೋ ಯೋಚಿಸ್ತಾ ಇದ್ದಿ. ಏನು ಮಾನಕ್ಕೆ ಹಾನಿ ಉಂಟಾಯಿತಾ ಅಂತ ತೊಂದರೆ ಏನಾಯಿತು? ಅರಸನಾದಂತ ನನ್ನಲ್ಲಿ ಹೇಳು. ನಿನ್ನ ಅಭಿಷ್ಟವನ್ನು ಈಡೇರಿಸುವುದಕ್ಕಾಗೇ ಇರುವವ ನಾನು. ಹೇಳು, ಏನಾಗಬೇಕು? ಯಾಕೆ ಬಂದದ್ದು? ಸ್ವಾಮಿ, ಬೆಳಗಿನ ಜಾವದಿ ತಿಳಿದತೆ ಕನಸೊಂದ, ಬೆಳಗಿನ ಜಾವದಿ ತಿಳಿದತೆ ಕನಸೊಂದು, ಕಳವಳಿ ಬೂದು ಮನವು
ಚಿಂತೆ? ಈ ರೀತಿ ದುಃಖಿಸೋದಕ್ಕೆ ತಲೆ ತಗ್ಗಿಸಿಕೊಂಡು ಹೌದು ಸ್ವಾಮಿ. ಬರ್ತಾ ಇದ್ದೀಯಲ್ಲ, ಹೇಳಿ ಹೇಗೆ ಹೇಳುದು ಅಂತ ಯೋಚನೆ ಮಾಡ್ತಾ ಇದ್ದೇನೆ ನಾನು. ಯೋಚಿಸುವುದ? ಹೌದು ಸ್ವಾಮಿ. ಅಂತದ್ದೇನಾಯ್ತೆ? ಒಂದು ಕನಸನ್ನು ಕಂಡೆ. ಕನಸನ್ನ ಕಂಡೆ? ಹೌದು. ಆ ಕನಸನ್ನ ಕಂಡು ಬೆಳಗಿನ ಜಾವದಲ್ಲಿ ಕಂಡ ಕನಸು ಸತ್ಯವಾಗ್ತದಂತೆ. ಅದನ್ನು ಗ್ರಹಿಸಿದಾಗ ಸ್ಪಷ್ಟವಾಗಿ ನನ್ನ ಸ್ಮೃತಿಯಲ್ಲಿದೆ ಕನಸು ಏನು ಅಂತ. ಅದನ್ನು ಗ್ರಹಿಸಿದಾಗ ತರ ಅಂತ ನಡಕ್ತಾ ಇದ್ದೇನೆ. ನನ್ನ ನಾಲಿಗೆ ತಡವರಿಸ್ತಾ ಇದೆ, ಭಯದಿಂದ ಕಂಪಿಸ್ತಾ ಇದ್ದೇನೆ ಸ್ವಾಮಿ. ನೀನು ತಲೆ ತಗ್ಗಿಸಿ ಈ ರೀತಿ ಮ್ಲಾನ ಮೊದಲಾಗಿ ಇಲ್ಲಿಗೆ ಬರುವುದನ್ನು ಕಂಡ್ರೆ ಏನೋ ಬಹಳ ದೊಡ್ಡ ವಿಷಯವನ್ನು ಹೊತ್ತು ಬಂದಿದ್ದೀ ಅಂತ ಭಾವಿಸಿದ್ದು. ಇದೆಲ್ಲ ವಿಷಯವೇನೆ? ಕನಸನ್ನು ಕಂಡಿದ್ದೀಯ, ಅದು ಸಹಜ. ಕೆಲವೊಮ್ಮೆ ನಾವು ಮಲಗುವಾಗ ಹಗಲು ಹೊತ್ತು ಏನನ್ನು ಮಾಡಿದ್ದೇವೋ ಅದನ್ನು ಎಣಿಸಿಕೊಂಡು ಮಲಗಿದ್ರೆ, ಅಥವಾ ನಮ್ಮ ಬದುಕಿನಲ್ಲಿ ನಡೆದ ಘಟನೆಯನ್ನು ನಾವು ಎಣಿಸಿಕೊಂಡು ಮಲಗಿದ್ರೆ ಅದು ಸ್ವಪ್ನದಲ್ಲಿ ಮರುಕಳಿಸ್ತದಂತೆ. ಇನ್ನು ಪಿತ್ತ ಪ್ರಕೋಪದಿಂದವೂ ಸ್ವಪ್ನ ಕಾಣುವುದುಂಟಂತೆ. ಹಾಗೆ ಬೆಳಗಿನ ಜಾವ 4 ಗಳಿಗೆಯಲ್ಲಿ ಕಂಡ ಸ್ವಪ್ನ ಬೆಳಗಾದ ಮೇಲೆ ನೆನಪುಳಿಯಿತು ಅಂತ ಆದ್ರೆ ಅದು ಸತ್ಯ ಆಗುತ್ತದೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತದೆ ಅಲ್ವೇ? ಹೇಳಿ. ಆದ್ರೆ ನೀನು ಇಷ್ಟು ದುಗುಡಕ್ಕೆ ಒಳಗಾಗುವಂತ ಕಂಡ ಕನಸೇನು ಅಂತ ಕೇಳಬಹುದಾ? ಕನಸಿನಲ್ಲಿಯೂ ಸಹ ಅದನ್ನು ನಾನು ಗ್ರಹಿಸಿದವಳಲ್ಲ, ಆದ್ರೆ ಅದೇ ನನ್ನ ಕನಸು ಬಿಟ್ಟು ಅಂತ ಗುಡಿ ಸುತ್ತಲೋರ್ವ ನಡೆದಂದು ಬಾಲನ ಕೊಡುಗುಡಿ ಸುತ್ತಲೋರ್ವ ನಡೆದಂದು ಬಾಲನ ಕಡುಗಕ್ಕೆ ಬಲಿ ಕೊಟ್ಟನವನು. ಬಾಲನ ಕಡುಗಕ್ಕೆ ಬಲಿ ಕೊಟ್ಟನವನು. ತುಡುಕಲು ನಿಮ್ಮನು ಕೆಡಹುತ್ತ ಬಳಿಗೆನ್ನ, ತುಡುಕಲು ಬಳಿಕ ನಿಮ್ಮನು ಕೆಡಹುತ್ತ ಪಿಡಿದೊಯ್ದ ಎನ್ನ ಏನೆಂಬೆ, ಪಿಡಿದೊಯ್ದ ಎನ್ನರೇನೆಂಬೆ. ಕನಸು ಸ್ಪಷ್ಟವಾಗಿ ನನ್ನ ನೆನಪಿದೆ. ನನಗೆ ನೆನಪಿದೆಯಾ? ಕಾಳನೋರ್ವ ಕತಿವಿಡಿದು ಕಾಳಗಕ್ಕಾಗಿ ಬಂದ. ನಮ್ಮ ನಾಡಿನ ಮೇಲೆ ದಾಳಿ ಇರ್ತೇನೆ. ಹೌದು. ಬಂದವನೇ ನೇರ ನಮ್ಮ ಅರಮನೆಯನ್ನು ಸೇರಿದ. ನನ್ನ ಮಗನನ್ನು ಹಿಡಿದು ಖಡ್ಗಕ್ಕೆ ಬಲಿ ಕೊಡುವುದಕ್ಕೆ ಸಿದ್ಧನಾದ. ತಡೆಯುವುದಕ್ಕೆ ಬಂದ ನಿಮ್ಮನ್ನು ಧರೆಯಲ್ಲಿ ಉರುಳಿಸಿದ. ಆಮೇಲೆ ನನ್ನನ್ನು ಎಳೆದುಕೊಂಡು ಹೋಗ್ತಾ ಇದ್ದ ಸ್ವಾಮಿ. ಇದನ್ನು ನಾನು ಕಂಡೆ. ಯಾಕೋ ನನಗೆ ತುಂಬಾ ಭಯ ಆಗ್ತಿದೆ, ನನಗೆ ಹೆದರಿಕೆ ಆಗ್ತಾ ಇದೆ. ಕಾವೆನಿ ಕಾಳವಳಗೊಡಲು ಬೇಡಲೆ, ಕಾಂತೇನಿ ಕಳವಳಗೊಳ್ಳದಿರು, ಬೇಕಾದ ಶಾಂತಿ ಕರ್ಮವ ಮಾಡುವೆ ನಾ, ಶಾಂತಿ ಕರ್ಮವ ಮಾಡುವೆ. ಸಂತಾಪ ಮೆರೆಯಲು ಉಪವೇಶವಾಡುವೆ ನೀ ತೆರಳಿಗವನಗೆ. ಹಾಗೆ ದುಷ್ಟ ಕೆಟ್ಟ ಸ್ವಪ್ನವನ್ನು ಕಂಡಾಗ ಮೈ ಮನೆ ನಡುಗುತ್ತದೆ, ಭೀತಿಗೆ ನಾವು ಒಳಗಾಗುತ್ತೇವೆ. ಹಾಗೆ ಕಂಡ ಸ್ವಪ್ನದಿಂದ ನೀನು ಕಳವಳಗೊಂಡಿದ್ದಿ, ಬಹಳ ಹೆದರಿದ್ದೀಯ ಎನ್ನುವುದು ನೀನು ಆಡುವ ಮಾತಿನಿಂದ ಗೊತ್ತಾಗುತ್ತದೆ. ದಗ್ಧರಿತವಾದಂತ ಸ್ವರ, ಏನು ಮೈ ಮನ ನಡುಗುತ್ತಾ ಇದೆ. ಯೋಚನೆ ಮಾಡಬೇಡ, ಅಂಥದ್ದೆಲ್ಲ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡಿದ್ರಲ್ವೇನೋ ನಮಗೆ ಕೆಟ್ಟದ್ದಾಗುವುದು. ನಾವು ಒಳ್ಳೆಯವರಾದ್ರೆ ಪ್ರಪಂಚವೇ ಒಳ್ಳೆಯದು. ಅಂಥದ್ದನ್ನು ಎಣಿಸುವುದಕ್ಕೂ ಸಾಧ್ಯ ಇಲ್ಲ. ಯಾವತ್ತು ಬೀಳದ ಕಾಣದ ಕನಸು ಇವತ್ತು ಕಂಡೆ ಅಂತಂದ್ರೆ ಯಾಕೋ ನನಗೆ ತುಂಬಾ ಭಯ ಆಗುತ್ತದೆ ಅಂತಲ್ಲ, ನೀನು ಭಯ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಆದ್ರೂ ಇಂಥ ಒಂದು ಅನಿಷ್ಟ ಸ್ವಪ್ನ ನಿನಗೆ ಕಂಡಿದೆ ಅಂತ ಆದ್ರೆ ಅದಕ್ಕೊಂದು ಪರಿಹಾರವನ್ನು ಅರಸನಾಗಿ ನಾನು ಸೂಚಿಸಲೇಬೇಕು ತಾನೆ. ಸರಿ, ನಮ್ಮ ಕುಲಪುರೋಹಿತರನ್ನ ಇಲ್ಲಿಗೆ ಬರೆಸಿ ಅದಕ್ಕೆ ಬೇಕಾದಂತ ಶಾಂತಿ ಯಾಗವನ್ನು ಮಾಡಿಸ್ತೇನೆ. ಸರಿ ಸ್ವಾಮಿ. ಹಾಗೆ ಯಾಕೋ ಏನು ಮಾನಸಿಕವಾದ ನೆಮ್ಮದಿಯನ್ನೇ ಕಳೆದುಕೊಳ್ತಾ ಇದ್ದೇನೆ. ಹೌದು, ನೆಮ್ಮದಿಯಿಂದ ಬದುಕುತ್ತಿದ್ದಂತ ನಿನ್ನ ನೆಮ್ಮದಿ ಕಲಕಿ ಹೋಗಿದೆ. ಇದಕ್ಕೆ ಕಾರಣ ಸ್ವಪ್ನ. ಒಂದು ಕೆಲಸ ಮಾಡು, ನೀನು ಮತ್ತೆ ಮೊದಲಿನ ಸ್ಥಿತಿಗೆ ಬರಬೇಕು ಅಂತ ಆದ್ರೆ, ನಿನ್ನ ಮನಸ್ಸು ಒಂದು ಹಿಡಿತಕ್ಕೆ ಬರಬೇಕು ಅಂತ ಆದ್ರೆ ನೀನು ಅರಮನೆಯಲ್ಲಿದ್ರೆ ಅದನ್ನೇ ಯೋಚಿಸ್ತಾ ಇರ್ತಿ, ಮತ್ತೆ ನೋವನ್ನ ದುಃಖವನ್ನ ಪಡುವುದಕ್ಕೆ ಸಾಧ್ಯ. ಈ ಪರಿಸರ ಮತ್ತೆ ಪರಿಕರ ಅದನ್ನೇ ನೆನಪು ಮಾಡಿಸ್ತದೆ ಅಲ್ವಾ? ಒಮ್ಮೆ ಪರಿಸರ ಬದಲಾವಣೆಯಾದಾಗ ಮನಸ್ಸು ಬದಲಾವಣೆ ಆಗುವುದಕ್ಕೆ ಸಾಧ್ಯ. ಹಾಗಾಗಿ ಉಪವನದವರೆಗೆ ಹೋಗು, ವನದ ಸೊಬಗನ್ನ ಸವಿದು ಬಂದೆ ಅಂತ ಆದ್ರೆ ಮತ್ತೆ ನಿನ್ನ ಮನಸ್ಸು ಸರಿಯಾಗುತ್ತದೆ. ಸರಿ ಸ್ವಾಮಿ, ಧನ್ಯವಾದ. ಸಖಿಯನು ಕರೆಯುವುದ ವನಕ್ಕೆ ಒಬ್ಬರೇ ಮನವು ಈರ್ಪುದು ಎನ್ನುತ್ತದಾಗೇಳಿ. ಸಖಿ, ಸಖ್ಯಕ್ಕೆ ಯೋಗ್ಯಳಾದವಳು ಸಖಿ.
ನನ್ನ ಸಖ್ಯಕ್ಕೆ ನೀನೇ ಯೋಗ್ಯ ಅಂತ ಗ್ರಹಿಸಿದ್ದೇನೆ. ಮಾನಸಿಕವಾದ ನೆಮ್ಮದಿಯನ್ನು ಕಳೆದುಕೊಂಡಿದ್ದೇನೆ. ಆ ಕಾರಣಕ್ಕಾಗಿ ಉಪವನದ ಹೋಗೋಣ, ಬರ್ತೀಯಾ? ಖಂಡಿತವಾಗ್ಲು. ಬಾಯಿಗೆ ತರುಣಿವೇಷ ಧರಿಸಿ ಬೇಯಿನ ಚರನು ಆಗ ಸ್ಮರಿಸಿ, ತರುಣಿವೇಷ ಧರಿಸಿ ಬೇಗಿನ ಚರನು ನಾದ ಧರಿಸಿ. ನಾನು ಹೆಣ್ಣು ಅಂತ ಗೊತ್ತಾಯ್ತಾ ಇಲ್ವ ನಿಮಗೆ? ಅಲ್ಲ, ಕುಣಿತಲ್ಲ ನೋಡಿದ್ರೆ ಗಂಡ ಕಾಣ್ತದೆ. ಸ್ವಲ್ಪ ನೆನಪು ಮಾಡುದಲ್ವ ನೀವು ಅಷ್ಟೊತ್ತಿಗೆ? ಗಟ್ಟಿ ಕುಣಿತೀರಿ. ಹೌದಾ? ನೋಡು, ಇನ್ನೊಮ್ಮೆ ಯಾವ್ದಾದ್ರು ಹೆಣ್ಮಕ್ಳು ನೋಡಿದ್ರೆ ಅವ್ರಾಗಾರು ಮಾಡ್ಲಿಕ್ಕಾದ್ರೆ ಹೆಣ್ಣು ಅಂತ ಗೊತ್ತಾಗ್ತಾರಲ್ಲ ನಿಮ್ಗಲ್ಲ. ಇಲ್ಲಿ ವನ ಅಲ್ವಾ, ಏನ್ ಮಾಡುದು, ಎಲ್ಲಿ ಹೋಗ್ಬೇಕು ನೀನು ಇಲ್ಲಿ ಯಾರ ನೀನು ಇಂದು ವದನೆ ಓರೆ ಕಂಡುವುದಿಲ್ಲ. ಯಾರೇ 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 ನೀನು ಇಂದು ವದನೆ ಮೋರೆ ಕಂಡುದಿಲ್ಲ. ನಿನ್ನ ಸಾರಿ ಬಂದುದೆಂದು ಬೇಳುವೆ ಚಾರವಿಲ್ಲವೇ. ನೀ ಯಾರು ಎಂದು ಬಂದುವುದಿಲ್ಲ ಸಾರ ಬೇಳಲೇ. ಬಂದುದೆಂತು ಬೇಳೆ ನಿಜಾರಿ ಬಂದುದೇಕೆ ಬೇಳು ಸಾರವೆಲ್ಲವಾ. ಯಾರೇ ಯಾರೇ ನೀನು ಇಂದು ತನಕ ಮೋರೆ ಕಂಡುದಿಲ್ಲ. ಒಳ್ಳೇದಾಗ್ಲಿ. ನಿನ್ನನ್ನು ಕಂಡಾಗ ಆಶ್ಚರ್ಯ ಆಯ್ತು. ಹೌದೇ? ನಮ್ಮಲ್ಲಿದ್ದವರ ಹೆಚ್ಚಿನವರ ಮುಖ ಪರಿಚಯ ನನಗಿದೆ. ಮಾತಾಡಿದ್ದೇನೆ, ಕುಶಲೋಪರಿ ವಿಚಾರ ಮಾಡುದು ಉಂಟು. ಕುಶಲಣ್ಣ ಅಲ್ಲ, ಕುಶಲವಾಗಿ ವಿಚಾರ ಮಾಡುದುಂಟು. ಹೇಗಿದ್ದೀರಿ, ಕುಶಲವೇ, ಜೊತೆಲಿ ಕ್ಷೇಮವೇ ಅಂತ ಕೇಳುದುಂಟು. ಕ್ಷೇಮವೇ? ಹೌದು. ನಿನ್ನನ್ನು ಕಂಡಾಗ ಆಶ್ಚರ್ಯ ಆಯ್ತು. ಇದ ತನಕ ಈ ಮೋರೆ ನಾನ್ ಕಂಡದ್ದಿಲ್ಲ. ಹಾಗಾಗಿ ನೀನ್ ಯಾರು, ಇಲ್ಲಿರುವುದಕ್ಕೆ ಕಾರಣ ಏನು, ಮನೆಯಲ್ಲಿ ಗಂಡ ಯಾರು ಹೇಳ್ತೀಯಾ? ನನಗ್ ನೀವ್ ಯಾರು ಅಂತ ಗೊತ್ತುಂಟು. ಹೌದಾ? ಏತಕ್ಕಿಂತು ನುಡಿವಿರಮ್ಮ ಅನಾಥ ನಿಮ್ಮ ವನವ ಕಾಯುವ. ಏತಕ್ಕಿಂತು ನುಡಿವಿರಮ್ಮ, ಏತಕ್ಕಿಂತು ಏತಕ್ಕಿಂತು ನುಡಿವಿರಮ್ಮ ಅನಾಥ ನಿಮ್ಮ ವನವನಾನು. ಸೋತು ನೋಡ ಬಂದೆ ವನದ ಸಿರಿಯನೆಲ್ಲವ. ಏನು? ವನದ ಸಿರಿಯ ಎಲ್ಲವ. ಸೋತು ನೋಡ ಬಂದೆ ವನದ ಸಿರಿಯ ಎಲ್ಲವ. ಸೊಬಗ ನೋಡೆ ಮಾತೆ ಮನ್ನಿಸು, ಓ ಮಾತೆ ಮನ್ನಿಸು, ಓ ಮಾತೆ ಮನ್ನಿಸು. ಏತಕ್ಕಿಂತು ನುಡಿವಿರಮ್ಮ, ಏತಕ್ಕಿಂತು ನುಡಿವಿರಮ್ಮ, ಏತಕ್ಕಿಂತು ನುಡಿವಿರಮ್ಮ ವನದ ಸೊಬಗ ನೋಡ ಬಂದೆ. ಅಮ್ಮ ಅಂತ ನನ್ನಲ್ಲಿ
ಹೇಳುದನ್ನು ಬಿಟ್ಟು ಹಾಗಲ್ಲ ಮಹಾರಾಣಿಯವರು ಅಂತ ನನಗೆ ಗೊತ್ತಾಯ್ತು. ಯಾರು? ನಾನು ಅಲ್ಲ ಹೌದೇ ನೀವು ಮಹಾರಾಣಿ. ಅವಳಲ್ಲಿ ಮಹಾರಾಣಿ ಅಂತ ಗೊತ್ತಾಯ್ತು. ಅವಳು ಮುಟ್ಟಿ ಮೈ ಮುಟ್ಟಿದ್ರೆ ಏನು ಗೊತ್ತಾಗ? ಹಾಗಲ್ಲ, ಮೈ ಮುಟ್ಟಿ ಮಾತಾಡುವ ಅಭ್ಯಾಸ ನನಗೆ ಯಾಕೋ ಏನು. ನನ್ನಲ್ಲೇ ಮಾತಾಡ್ಬೋದಲ್ಲ. ಇದು ಹೊಸ ಬಳಿಯ ತಾಯಿ. ಹೌದು, ಇದು ನನ್ನಲ್ಲೇ ಮಾತಾಡ್ಬೋದಲ್ಲ. ನೀವೇ ಮೈ ಮುಟ್ತಾ ಇದ್ದೀರಲ್ಲ, ಹಾಗಾಗಿ ನನ್ಗೆ ಅಷ್ಟು ಸಮಸ್ಯೆ ಆಗ್ಲಿಲ್ಲ. ಹೌದಾ? ಇಷ್ಟಂದ್ರು ಮಹಾರಾಣಿಯವರಲ್ವ ನೀವು, ಸರಿ. ಹಾಗಾಗಿ ನಿಮ್ಮ ಗೌರವ. ಹಾ, ಇವಳು ಮೈಯನ್ನೇ ಹೆಚ್ಚಿನದಾಗ ಮುಟ್ಟಿದೆ. ತಾರತಮ್ಯ ಹೌದು, ನನ್ಗೆ ಹೆಚ್ಚಿಲ್ಲ. ಸಮಾನವಾಗಿ ಕಾಣುವ ಅಭ್ಯಾಸ ನನ್ಗೆ. ಹೌದಾ? ನೀನ್ ಕೆಲಸದವಳು, ಕೀಳು, ಆ ಮನಸ್ಥಿತಿ ನನ್ನದಲ್ಲ. ಹೇಳು, ನೀನ್ ಯಾರು? ಆಯ್ತಮ್ಮ. ಮನೆಯಲ್ಲಿ ಗಂಡ ಯಾರು? ಹಾಗಾದ್ರೆ ಹೇಳುವ ಅದಕ್ಕೇನು. ನೋಡಿ, ನಾನು ಯಾರು? ನಾನು ಸಾಮಾನ್ಯದವ ಅಲ್ಲ. ನಾನು ಸಾಮಾನ್ಯದವಳಲ್ಲ. ಸಾಮಾನ್ಯದವಳಲ್ಲ. ಹೌದಾ? ಅಂದ್ರೆ ಅಸಾಮಾನ್ಯಳು. ನೀನು ನೋಡಿದ್ರೆ ಕಾಣಿಸ್ತಾ ಇಲ್ಲ. ನಾನೊಬ್ಳು ಜನಸಾಮಾನ್ಯಳು. ಓ, ಜನಸಾಮಾನ್ಯ. ಅಸಾಮಾನ್ಯಳಲ್ಲ, ಅಲ್ಲ. ಜನಸಾಮಾನ್ಯಳು. ಜನಸಾಮಾನ್ಯಳು. 10 ಜೊತೆಗೆ 11 ಅಲ್ಲ. ನನ್ನ ಪರಿಚಯ ನಿಮ್ಗೆ ಆಗ್ಲೇ ಇಲ್ವಾ? ಅಲ್ಲ, ನಿಮ್ಮನ್ನ ಇಲ್ಲಿ ನೋಡಿದ್ದು ಇಲ್ಲ ಬಿಡಿ. ಅಂದ್ರೆ ನಾನಿದ್ದಾಗ ನೀವು ಬರ್ಲಿಲ್ಲ. ಹಾಗೆ. ಅಯ್ಯೋ, ಬೇರೆ ಮಹಾರಾಣಿಯನ್ನು ಮಹಾರಾಜನನ್ನು ನೋಡ್ಲಿಕ್ಕೆ ಆಗೋದಿಲ್ವೇ? ಸರದಿಯ ಸಾಲಿನಲ್ಲಿ ನಿಲ್ಬೇಕಾಗ್ತದೆ. ಎಲ್ಲ ಸಮಯ ಕಾಣೋದಕ್ಕಾಗೋದಿಲ್ಲ. ನಮಗ್ ನಿಮ್ ಪರಿಚಯ ಇರ್ತದೆ, ನಿಮ್ಗೆ ಹಾಗಲ್ಲ. ನಮ್ಮಂತವ್ರು ಸಾವಿರಾರು ಜನ ಸಿಗ್ತಾ ಇರ್ತಾರೆ. ಹೇಗೆ ಪರಿಚಯ ಸಿಗ್ತದೆ ಹೇಳಿ? ನಿನ್ ಮನೆ ಗಂಡ? ಅಯ್ಯೋ, ಈ ಗಂಡ ನೀವ್ ಇಟ್ಕೊಂಡವ? ಹೌದಮ್ಮ. ಬಾಯಿ ಬಂದಾಗ ಮಾತಾಡ್ಬಾರ್ದು. ಇಲ್ಲಪ್ಪ, ನನ್ನ ಗಂಡ ಅಪಾರ್ಥ ಮಾತಾಡ್ಬಾರ್ದು. ನನ್ನ ಗಂಡ ನೀವೇ ಇಟ್ಕೊಂಡಿದ್ದೀರಿ. ಏನು ನಿನಗೆ ಯಾಕೆ ಸಿಟ್ಟು? ಅಲ್ಲ ಮತ್ತೆ ನನ್ನ ಗಂಡ ನೀವ್ ಇಟ್ಕೊಂಡ್ರೆ ಅರ್ಥ ಏನಾಗ್ತದೆ? ಏನೇ ಅದು? ಅಯ್ಯೋ, ವನ ಕಾಯ್ಲಿಕ್ಕೆ ಬೇಕು ಅಂತ ನೀವೇ ಇಟ್ಕೊಳ್ಳಿಲ್ವಾ? ಓ, ಕೆಲಸದಾಳು. ಕೆಲಸಕ್ಕೆ ಇಟ್ಕೊಂಡದ್ದು. ಈ ವನವನ್ನ ಕಾಯುವವನ ಪತ್ನಿ ನಾನು. ಅವ್ರ ಹೆಂಡತಿಯ? ಹೌದೌದು, ಗೊತ್ತಾಯ್ತಾ ಈಗ ಯಾರು ಅಂತ? ವನ ಕಾಯುವನ ಹೆಂಡತಿ. ಹೌದೌದು. ಯಾಕೆ ಸುಮ್ನೆ ಸುಳ್ಳು ಹೇಳ್ತೀಯ? ಅವನೇ ಹೇಳಿದ್ದಾನೆ ಕೆಲವು ಸಮಯದ ಹಿಂದೆ, ನನ್ನ ಹೆಂಡತಿ ಇಲ್ಲ, ಸತ್ತೋಗಿದ್ದಾಳೆ, ಮಕ್ಕಳು ನನಗೆ ಮೊದಲೇ ಇಲ್ಲ, ನಾನೊಬ್ಬ ಅನಾಥ ಅಂತ. ಹಾಗಿರುವ ಮತ್ತೆ ಅವನ ಹೆಂಡತಿ ಅಂತ ಯಾಕೆ ಸುಳ್ಳು ಹೇಳ್ತಿ? ಯಾರನ್ನ ಗಂಡ ಅಂತ ಹೇಳ್ತಿಲ್ಲ? ನಿನ್ಗೆ ತಾಳಿಯೇ ಕಾಣ್ತಾ ಇಲ್ಲ. ಅಯ್ಯೋ, ಹೌದೇ? ಮಲ್ಲೆ ಬಿಟ್ಟು ಬಂದು ಏನು, ನಾನು ಸ್ನಾನ ಮಾಡುವ ಮೊದಲೊಮ್ಮೆ ತೆಗೆದಿಡುವ ಅಭ್ಯಾಸ ಉಂಟು. ತಾಳಿ ಯಾರು ಬಿಚ್ಚಿಟ್ಟು ಸ್ನಾನ ಮಾಡ್ತಾರ? ನೋಡು, ನಿನ್ ಮದುವೆ ಆಯ್ತಾ? ಆಗಿಲ್ಲ. ಆದ್ರೂ ನಿಂಗೆ ಇದೆಲ್ಲ ಗೊತ್ತುಂಟಾ? ನಾನು ನಮ್ಮನ್ನ ನೋಡಿದ್ದೇನಲ್ಲ ನಾನು. ಹೌದಾ? ಸಂತೋಷ. ಅಯ್ಯಯ್ಯೋ, ಇಲ್ಲ ನೋಡಿ, ಹೇಳುದಂಗೆ ಕೇಳು. ಯಾರ್ಯಾರನ್ನೋ ಗಂಡ ಅಂತ ಹೇಳ್ಬಾರ್ದು. ಅವ ನನ್ ಗಂಡ ಅಂತ ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗುದಿಲ್ವ ನಿನ್ಗೆ? ಸುಳ್ಳು ಯಾಕೆ ಹೇಳ್ತಿ? ನೀವ್ ಹಾಗೆ ಮೈ ಮುಟ್ಬೇಡಿ ಅಮ್ಮ, ನನಗೇನೋ ಒಂಥರ ಆಗ್ತದೆ. ಹೇಳಿದ ವಿಷಯಕ್ಕೆ ಉತ್ತರ ಕೊಡು ಮೊದ್ಲು. ಅಯ್ಯೋ, ಇವಳು ಮೈ ಮುಟ್ಟಿದ್ರಂತೂ ರೋಮಾಂಚನ. ವಿಷಯಕ್ಕೆ ಉತ್ತರ ಕೊಡು ಮೊದ್ಲು. ಹಾಗಲ್ಲ. ಯಾರು ನೀನು ಅಂತ ಹೇಳು. ಅವನನ್ನ ಗಂಡ ಅಂತ ಹೇಳ್ತಿ? ಹೌದು, ಅವರೇ ನನ್ನ ಗಂಡ, ನಾನು ಅವ್ರ ಹೆಂಡತಿ. ಹೌದಾ? ಹೌದು. ಹೆಂಡತಿ ಸತ್ತೋಗಿದ್ದಾಳಂತೆ. ಹಿರಿಯ ಮಡದಿ ಸತ್ತ ಬಳಿಕ ಕರೆದು ತಂದಳೆಂದ. ಹಿರಿಯ ಮಡದಿ ಸತ್ತ ಬಳಿಕ, ಹಿರಿಯ ಮಡದಿ ಸತ್ತ ಬಳಿಕ ಕರೆದು ತಂದ ಅಮ್ಮ ಎನ್ನ. ಕಿರಿದು ದಿವಸವಾಯ್ತು ನಿಮಗೆ ಬರೆಯಲಿಲ್ಲವೇ? ಕಿರಿದು ದಿವಸವಾಯ್ತು ನಿಮಗೆ ವರೆಯಲಿಲ್ಲವೇ? ಈ ವಿಷಯವ ಎರಡನೇ ಮದುವೆ ಅಂತ ವರೆಯಲಿಲ್ಲವೇ? ಕಿರಿದು ದಿವಸವಾಯ್ತು ನಿಮಗೆ ವರೆಯಲಿಲ್ಲವೇ? ಯಾರ್ಯಾರನ್ನೋ ತನ್ನ ಗಂಡ ಅಂತ ಹೇಳ್ಕೊಳ್ಬಾರ್ದು. ನನ್ನ ಗಂಡನನ್ನೇ ನಾನು ಗಂಡ ಅಂತ ಹೇಳ್ಕೊಳ್ತಾ ಇರುವುದು. ಹೌದಾ? ಹೌದಮ್ಮ. ಹೆಂಡತಿ ಸತ್ತೋಗಿದ್ದಾಳೆ. ನಾನು ಅವ್ರ ಹೆಂಡತಿನೇ. ಮತ್ತೆ ಅವನು ಹೇಳಿದ ಸತ್ತೋದಳು ಮತ್ತೆ ಬಂದೆ ನೀನು? ಅಯ್ಯೋ, ನಾನು ಭೂತ ಅಂತ ಮಾಡ್ಕೊಂಡ್ರ? ಮತ್ತೆಂತದ್ದು? ಅದಲ್ಲ, ಅವಳು ಸತ್ತೋದ ಮೇಲೆ ಅವ್ರು ನನ್ನನ್ನು ಮದುವೆ ಆಗಿದ್ದಾರೆ. ಓ, ನಾನು ಎರಡನೇ ಹೆಂಡತಿ ಅವಳಿಗೆ. ಹೌದಾ? ಅವರಿಗೆ. ಹೌದೌದು. ಅದು ಅವ್ರು ಮೊದಲು ಮದುವೆ ಆದಾಗ್ಲೇ ನನ್ನನ್ನು ಮೊದಲೇ ಪ್ರೀತಿಸಿದ್ರು. ಹೌದಾ? ಏನ್ ಮಾಡುವ ಹೇಳಿ, ನನ್ನ ಅಪ್ಪ ಅಮ್ಮ ಒಪ್ಪದೇ ಇರ್ಲಿಕ್ಕಾಗಿ, ಒಪ್ಪದೇ ಇರ್ದಿದ್ದಕ್ಕಾಗಿ ಕೈ ಮುರ್ಕೊಳ್ಬೇಡ ಸುಮ್ನೆ. ಹಾಗಾಯ್ತಾ? ಬೇಸರವಾ? ಸುಳ್ಳೆಲ್ಲ. ನಿನ್ನ ಹೆಸರು ಏನ್ ಹೇಳಿದೆ? ನೀನು ವಿಷಯ ನೀ ಇಲ್ಲಿ ಹೇಳಿ. ನೀವು ಮೈ ಮುಟ್ಟಬೇಡಿ ಅಮ್ಮ, ನಿಮಗ್ ಮನಸ್ಸಿರ್ಬಹುದು ನನ್ನ ಮೈ ಮುಟ್ಟಬೇಕು ಅಂತ. ನನಗೆ ಯಾಕೆ ನೀವು ಮೈ ಮುಟ್ಟದೇ ಇದ್ರೆ ನನಗೇ ಮುಟ್ಟಬೇಕು ಅಂತ ಮನಸ್ಸಾಗೋದು. ಅದೆಲ್ಲ ಹೌದು. ಅವಾಗ ನನ್ನ ಪ್ರೀತಿಸಿದ್ರು ಅವರು. ಹೌದಾ? ಈ ಹೆಂಡತಿ ಸತ್ತೋದ ಮೇಲೆ ಮುಕ್ತವಾದ ಅವಕಾಶ ಸಿಕ್ಕೋಯ್ತು, ನಾನೇ ಮದುವೆ ಆದೆ. ತೊಂದ್ರೆ ಇಲ್ಲ ಬಿಡು, ಸ್ವಲ್ಪ ದಿವಸ ಆಯ್ತು, ಹಾಗಾಗಿ ನಿಮ್ಗೆ ಹೇಳದೇ ಇರಬಹುದು. ಹೌದೌದು, ತೊಂದ್ರೆ ಇಲ್ಲ. ವಿಷಯ ಗೊತ್ತಾಗ್ಲಿಲ್ಲ, ಈಗ ತಿಳಿಯಿತಲ್ಲ. ಹೌದು, ಇವತ್ತು ಸೌಂದರ್ಯವನ್ನು ಸವಿಯೋಣ ಅಂತ ಈ ಕಡೆ ಬಂದೆ. ಹೌದಾ? ನೀವು ಜೊತೆಯಾಗಿ ಜಲ ಕ್ರೀಡೆ ಆಡೋಣ.
ಜೊತೆಯಾಗಿ ಜಲಕ್ರೀಡೆ ಆಡೋಣ. ಜಲಕ್ರೀಡೆ. ಹೌದು, ನೀನು ಸಿಕ್ಕಿದ್ಯಲ್ಲ, ನಿನಗೊಂದು ಮಾನಸಿಕವಾದ ನೆಮ್ಮದಿ ಇರ್ತದೆ, ನನಗೂ ಸಂತೋಷ ಸಿಗ್ತದೆ. ಬಾ ಹೋಗೋಣ? ಹೋಗುವ? ಬೇಡ 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 ಬಾ, ಹೋಗುವ? ಅಯ್ಯೋ ಸುಮ್ಮನಿರಿ, ನಿಮಗ್ ಮನಸ್ಸಿರ್ಬೋದು, ನನಗೆ ಯಾಕೋ ಮನಸ್ಸು ಆಗೋದಿಲ್ಲ. ಯಾಕೆ ಜಲಕ್ರೀಡೆ ಆಡೋದಕ್ಕೆ ಯಾಕೆ ಮನಸ್ಸಿಲ್ಲ ನಿನ್ಗೆ? ಯಾಕೆ? ನನಗೆ ಜಲಕ್ರೀಡೆ ಆಡ್ಲಿಕ್ಕೆ ಬರುದಿಲ್ಲ. ಬರೋದಿಲ್ವಾ? ಹೌದು. ಇವಳಿದ್ದಾಳೆ, ಹಿಡ್ಕೊಳ್ತಾಳೆ. ಅಯ್ಯೋ ಅವಳು ಹಿಡ್ಕೊಂಡ್ರೆ ಅವಳೇ ಈಗ ಬೀಳ್ತಾಳೋ ಆಗ ಬಿಡ್ತಾಳೋ ಅಂತ ಕಾಣ್ತದೆ. ಅವಳು ಹೇಗೆ ಹಿಡ್ಕೊಳ್ತಾಳಮ್ಮ? ಬೀಳೋ ಸಂದರ್ಭ ಬಂದ್ರೆ ನಿನ್ನೆ ಮೊದಲು ದೂಡಾಗ್ತದೆ. ಅಲ್ಲ ಎಂತ ಬಿದ್ರು ಅವಳು ಮುಳುಗೋದಿಲ್ಲ. ಯಾಕೆ ಜಲಕ್ರೀಡೆ ಬರುವುದಿಲ್ಲ? ನನಗೆ ನೀರಲ್ಲಿ ಈಸ್ಲಿಕ್ಕೆ ಬರುವುದಿಲ್ಲ ಅಮ್ಮ. ಹೌದಾ? ಹೌದು. ಬರುವುದೇ ಇಲ್ವಾ? ಬರೀ ನೆಲದ ಮೇಲೆ ಬೇಕಾದ್ರೆ ಇಷ್ಟೇನೆ. ಹೌದಾ? ಹೌದು. ತುಂಬಾ ನೀರಿದ್ದಲ್ಲಿ ಬರುದು ಬೇಡ, ಸ್ವಲ್ಪ ಈ ಕಡೆ ಇರು. ಬಾ, ಹೋಗು. ನನಗೆ ನೀರನ್ನ ನೋಡಿದ್ರೆ ಹೆದರಿಕೆ ತಾಯಿ. ನೀರನ್ನ ನೋಡಿದ್ರೆ ಆಗುದಿಲ್ವಾ? ಆಗುದಿಲ್ಲ, ಚಳಿ ಜ್ವರ ಬಂದಾಗ ಆಗ್ತದೆ. ಬಾವಿ ಕಟ್ಟೆ ನೀರಿಗೆ ಹೋಗುದಿಲ್ವಾ ನೀನು? ಬಾವಿ ಕಟ್ಟೆಲಿ ನೀರು ಹೋಗ್ತೇನೆ, ನೀರು ನೋಡುದಿಲ್ಲ. ಕೊಡ ಒಂದೇ ಬಿಡುದು, ಮೇಲೆ ಎತ್ತುದು. ನೀರು ಬಂದ್ರೆ ನನ್ನ ಪುಣ್ಯ. ಬೇಡ ಬಿಡು, ನೀರು ನೋಡೋದಿಲ್ಲ. ಬೇಡ ಬಿಡು. ಬಂದು ದೊಳಿತಾಯ್ತೀಗ, ಬಂದು ದೊಳಿತಾಯ್ತೀಗ, ಒಡವೆ ವಸನವ ಕಾದು ಕುಳಿತಿರು. ಎನ್ನ ಒಡವೆ ವಸನವ ಕಾದು ಕುಳಿತಿರು. ಚಂದದಿಯು ಸ್ನಾನವನು ವಿರಜಿಪೆಯನುದ ಮಾರಾಣಿ. ಜಲಕಡೆ ನೀನ್ ಬರುದಿಲ್ಲ, ಬೇಡ ಬಿಡು. ಹೌದಮ್ಮ, ನೀರು ನೋಡಿದ್ರೆ ಹೆದರಿಕೆ. ಬಟ್ಟೆಯನ್ನು ಒಡವೆಯನ್ನು ನೀನೇ ಇಟ್ಕೊಂಡಿರು. ಆಯ್ತಮ್ಮ. ಆಯ್ತಾ? ಇದು ಬಂಗಾರದಲ್ವೇ, ಇದು ಹಾಳಾಗುದಿಲ್ವೇ? ಇರ್ಲಿ ಬಿಡಿ. ಅಲ್ಲ, ಇದೆಲ್ಲ ಇದ್ರ ತೊಂದ್ರೆ ಇಲ್ವೇ? ಇದನ್ನ ಕಾಯ್ತಾ ಇರು, ನಾವು ಜಲಕ್ರೀಡೆ ಮುಗಿಸಿ ಬರ್ತೇವೆ. ಎಲ್ಲಿ ಹೋಗ್ಬೇಡ, ಇಲ್ಲೇ ಇರು. ಕುತ್ಕೊಂಡಿರು. ಇಲ್ಲೇ ಆಯ್ತಾ? ಇಲ್ಲೇ ಇರು, ನೋಡ್ತಾ ಇರು. ಆಯ್ತಾ? ಬೇಗ ಬರ್ತೇವೆ. ಭೀತಿಯೊಳಗ ಕಣದಿ ಓಡುತ್ತಿರಲು ಕಂಡು ಸಖಿವ್ರಾತ ಪಿಡಿದವಳ ಓಡ್ತಿದ್ದಾಳೆ. ಸಖಿವ್ರಾತ ಪಿಡಿದವ ತಂದು ಎಳೆದೆಳೆ ತಂದು ಯಾರು ನೀನಿರುವುದು ಪರಿದಿಯೇ. ಕಳ್ಳಿ ಏನಂತ ಗ್ರಹಿಸಿದ್ದಿ? ಏನಂತ ಗ್ರಹಿಸಿದ್ದಿ? ಯಾಕೆ ಹೊಡಿತಾ ಇದ್ದೀರಾ ತಾಯಿ? ನೀನಿಂತ ಕಳ್ಳಿ ಅಂತ ಗೊತ್ತೇ ಇರ್ಲಿಲ್ಲ. ನಾನು ಅಂತವನ ಹೆಂಡತಿ, ನಿಮ್ಮ ಕೆಲಸದವನ ಹೆಂಡತಿ ಅಂತ ಪ್ರಾಮಾಣಿಕತೆಯಿಂದ ಮಾತಾಡಿದೆ. ನೀನು ಪ್ರಾಮಾಣಿಕತೆ ಎಲ್ಲಿ ಹೋಯ್ತೆ? ಹೌದಮ್ಮ. ನಿನ್ನಂತವಳನ್ನು ಹೀಗೆ ಬಿಡಬಾರ್ದು. ಅಂದ್ರೆ ನೀನು ಹೆಣ್ಣಲ್ವಾ? ಅಯ್ಯೋ, ವಸ್ತ್ರಾಪರಣ ಕೃಷ್ಣ 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 ಹೆಣ್ಣು ಕರವ ಮುಗಿದು ಬೇಡಿಕೊಂಬೆ, ಕರವ ಮುಗಿದು ಬೇಡಿಕೊಂಬೆ ರಾಣಿ ಕ್ಷಮಿಸಿರಿ. ಕರವ ಮುಗಿದು ಬೇಡಿಕೊಂಬೆ ರಾಣಿ ಕ್ಷಮಿಸಿರಿ. ಅಮರಪುರಿಯ ಬೇವು ಚರನು, ಅಮರಪುರಿಯ ಬೇವು ಚರನು, ಗಮಿಸಿದ ಬರದವನು ಕ್ಷಮಿಸು, ಗಮಿಸಿದ ಬರದವನು ಕ್ಷಮಿಸು. ಕ್ಷಮಿಸೇನುದಲಾಗ ಕಾಲ ಬೀಡಿದ ಚರನು. ನಾನು ಹೆಣ್ಣು ಅಂತ ಗ್ರಹಿಸಿದ್ದೆ, ಮೋಸ ಮಾಡ್ತೀಯಾ? ಯಾರು ನೀನು? ಯಾರು? ಬೊಗಳು, ಬೊಗಳು, ಬೊಗಳು. ನಾ ಹೇಳಿಲ್ವಾ ಆಗ, ನಿಮಗ್ ಮನಸ್ಸಿರ್ಬಹುದು ನನ್ನ ಮೈ ಮುಟ್ಲಿಕ್ಕೆ, ನನಗ್ ನನ್ನ ಮನಸ್ಸು. ಮೈ ಕೈ ಮುಟ್ಟಲಾಗ್ಲೇ ನನಗೆ ಅನುಮಾನ ಇತ್ತು. ಅದು ನೀ ಸುಮ್ಮನಿದ್ದೆ ಅಲ್ಲ, ಅನುಮಾನ ಬಂದ್ರು. ಏನ್ ಮಾಡೋಣ? ಯಾರು ನೀನು? ಅಮ್ಮ ಕ್ಷಮಿಸಿ, ಶ್ರೀಕೃಷ್ಣ ಪರಮಾತ್ಮ ಬಂದು ನನ್ನ ಮಾನವನ್ನು ಉಳಿಸ್ತಾನೆ ಅಂತ ಮಾಡ್ಕೊಂಡಿದ್ದೆ. ಸುಳಿಯ ಮಾಡ್ತೇನೆ. ಮಾನ ಬಿಟ್ಟವನೇ, ಮರ್ಯಾದೆ ಸತ್ತವನೇ, ಹೆಣ್ಣೇನೋ ಕಾರಣಕ್ಕಾಗಿ ನೀನು ಮೈ ಮುಟ್ಟಿದ್ದೆ ನಾನು. ಹೌದು, ಇರ್ಲಿ, ಅದೆಲ್ಲ ನೆನಪು ಮಾಡ್ಕೊಳ್ಬೇಡಿ. ಜೀವನದಲ್ಲಿ ನಡೆದ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡಿ ತಾಯಿ. ಪಾಪಿ ಮಗನೇ. ಹೆಣ್ವೇಷ ಮಾಡ್ಕೊಂಡು ನೀನ್ ಯಾರ್ಯಾರಿಗೆಲ್ಲ ಮೋಸ ಮಾಡಿದ್ಯೋ ಪುಣ್ಯಾತ್ಮ. ಹೌದಾ? ಇದೇ ಕನಸನ್ನ ಪ್ರತಿನಿತ್ಯ ಕಾಣ್ತಾ ಇರೋ ನಾ ಬಂದಿದ್ದು. ಯಾರು ನೀನು? ಯಾರು ನೀನು? ನಾನೇನು ಹೊಂದಾಣಿಕೆ ಮಾಡ್ಕೊಳ್ಳೋ ನನ್ನ ಯಾರು ಅಂತ ಹೇಳು. ನಾನು ಯಾರು ಏನು ಅಂತ ಇನ್ನೊಮ್ಮೆ ನೆನಪಾದಾಗ ಬಂದು ಹೇಳ್ತೇನೆ. ಯಾರು ನೆನಪಾದಾಗ? ಪಾಪಿ ಮಗನೇ, ಇಷ್ಟಲ್ಲ ನೆನಪಾಗ್ತದೆ ನಿನ್ಗೆ? ಇದು ನೆನಪಾಗುದಿಲ್ವಾ? ಹೇಳ್ತೇನೆ. ನೀನು ಮಾಡಬೇಡಿ, ನನ್ ಬಿಡ್ತೀರಿ ಅಂತ ಆದ್ರೆ ಸತ್ಯ ವಿಷಯ ಏನು ಅಂತ ಹೇಳ್ತೇನೆ. ನೋಡ್ರ ಹೇಳು. ನಾನು ಇಲ್ಲಿ ಅವನಲ್ಲಮ್ಮ, ಮತ್ತೆ ತಪ್ಪಾಯ್ತು ನಿಮ್ ಕಾಲ್ ಹಿಡಿತೇನೆ. ಬೇಕಾದ್ರೆ ಎಲ್ಲಿ ಅಂತ ಹೇಳು. ಬೇಡ, ನಿಮ್ ಕಾಲಾದ್ರೂ ಹಿಡಿತೇನೆ. ದೂರ ನಿತ್ಯ ಮಾತಾಡು. ಒಂಚೂರು ಸೀರೆ ಎತ್ತಮ್ಮ. ಕಾಲು ಹಿಡಿಬೇಕು, ದೂರಿಂದಲೇ ನಮಸ್ಕಾರ ಮಾಡ್ಲಿಕ್ಕೆ ಆಗುದಿಲ್ವಾ? ಯಾರು ಕಾಲು ಹಿಡಿದ್ರೆ ಬಿಡುದಿಲ್ಲ. ನೀನ್ ಯಾರು ಅಂತ ಮೊದ್ಲು ಹೇಳು. ಆ ನೋವಿನಲ್ಲೂ ಒಂದು ಹಿತ ಉಂಟಲ್ಲಿ ಮರೈತಿ. ಅಮ್ಮ, ಇಲ್ಲಿ ಅವನಲ್ಲ, ಅಮರಪುರಿಯವ ನಾನು. ಅಮರಪುರಿ ಅವ? ಅದೊಂದು ಪುರಿ ಉಂಟು, ಗೊತ್ತಿಲ್ವೇ ನಿಮಗೆ?
ಪುರಿ ಅಲ್ಲ ಪುರ. ಅದು ನಮ್ಮ ಹೌದು ಪುರಾಪುರಿ. ಅಲ್ಲಿ ನೀವು ಇಲ್ಲಿ ಬರೋದು ಕಾರಣ ಏನು? ಆ ಪುರದಿಂದ ಈ ಪುರಿಗೆ, ಪುರದಿಂದ ಪುರಕ್ಕೆ ಪುರದಿಂದ ಹೇಳಿ ಸಾಯಿ ನೀನು ಸರಿಯಾಗಿ. ಅದೇ ಅದೇ ಅಮ್ಮ ಬರ್ಲಿಕ್ಕೆ ಕಾರಣ ಉಂಟು. ಏನು? ನಾನು ಬೇವಿನ ಚಾರಮ್ಮ. ಬೇವನ್ನು ತಿಳಿಯೋಕ್ಕಾಗಿ ಬಂದವ. ಹೌದೌದು. ಪಾಪಿ ಮಗನೇ, ನಿನ್ನನ್ನು ಇಲ್ಲೇ ಬಿಟ್ಟೆವು ಅಂತಂದ್ರೆ ಬಿಡಿ ಖಂಡಿತವಾಗಿ ಪಾಪಿಯ ನೇಣಿನಲ್ಲಿ ಬಿಗಿದಿವನ ಈ ಕ್ಷಣ, ನೇಣಿನಲ್ಲಿ ಬಿಗಿದಿವನ ಈ ಕ್ಷಣ ರಾಜನಿಗೆ ಕರೆದು ಇವತ್ತು ಅಪ್ಪಾರಣೆ ಅಪ್ಪನಿದೆ. ಬೇವಿನ ಚಾರ ಅಂತ ಗೊತ್ತೇ ಇರ್ಲಿಲ್ಲ. ಬಿಟ್ರೆ ಮತ್ತೊಂದು ವೇಷ ಮಾಡ್ಕೊಂಡು ಬಂದು ನಮ್ಮವ್ರಿಗೆ ಮೋಸ ಮಾಡ್ತೀನಿ ನೀನು. ಅಲ್ಬೇಡಿ, ಸ್ತ್ರೀ ಹತ್ಯೆ ಮಹಾಪಾಪವಲ್ಲ. ಬಿಡಬಾರ್ದು ನಾನು. ನೇರ ರಾಜಸ್ಥಾನಕ್ಕೆ ಹೇಳ್ಕೊಂಡು ಹೋಗುವ. ಮಾನವನು ಎನ್ನುತ್ತಾಗ ರಾಜನಡೆಗ ಅವನನ್ನು ಹೇಳ್ಕೊಂಡು ಬರ್ತಾ ಇದ್ದಿ. ಹೌದು ಸ್ವಾಮಿ. ನೆರೆ ರಾಜವನೀತನು ವೇಷವನ್ನು ಧರಿಸುವವರ ಪಕ್ಕನು ತರುಣಿತ ಸ್ಥಾನವನ್ನು ಕೈವರ ನೋಡಿದನು ಕೆಡುಕನಿವನು. ಏನಾಯ್ತು? ಏನ್ ಮಾಡೋದು? ನಮೋ ನಮಃ. ಅಲ್ಲೇದು ನಯವಂಚಕವ, ಮೋಸಗಾರ. ಹೌದು ಸ್ವಾಮಿ. ಒಬ್ಬಾಕೆಯನ್ನು ಕಂಡೆ, ಯಾರು ಅಂತ ವಿಚಾರ ಮಾಡಿದೆ. ನೋಡಿ, ನಾನಾಗಿ ಮೈ ಮುಟ್ಟಿದ, ನೀವು ಮೈ ಮುಟ್ಟಿದ ಮೇಲೆ ಅಲ್ಲ ಹೇಳಿಲ್ಲ. ನಿನ್ನನ್ನು ಕೇಳಿದವ್ರು ಯಾರು ಕೇಳಿಲ್ಲ. ಮತ್ತೆ ಮಾತಾಡ್ಬೇಡ ಸುಮ್ಮನೆ. ಹೆಣ್ಣು ಎನ್ನುವ ಕಾರಣಕ್ಕಾಗಿ ಸಲಿಗಿಂದ ಮಾತಾಡಿದ್ದು ಸತ್ಯ. ಜಲಕಡೆಗೆ ಬಾ ಅಂತ ಹೇಳಿದ್ರೆ ಬರುವುದಿಲ್ಲ ಅಂತ ಹೇಳಿದ್ರು. ಆವಾಗ ಒಡವೆ ವಸ್ತ್ರವನ್ನೆಲ್ಲ ಕೊಟ್ಟು ಇಲ್ಲೇ ಕುಳಿತುಕೊಂಡು ಇರುವಂತ ಹೇಳಿದ್ರೆ ಓಡುದಕ್ಕೆ ಆರಂಭಿಸಿದ್ಲು. ಆಮೇಲೆ ಗೊತ್ತಾಯ್ತು ಇದು ಹೆಣ್ಣಲ್ಲ, ಹೆಣ್ಣು ವೇಷ ಅಂತ. ಅಂದ್ರೆ ಇವ ಬೇವಿನ ಚರನಂತೆ. ಬಿಡಬಾರ್ದು ಇವನನ್ನು. ಎಲ್ಲಿಯ ಇವ? ಅಮರಪುರಿಯವನಂತೆ. ಎಲಬೋಬಿಂಗಳಯರ ಪಾವಿತ್ರ ಕಲಕಿದೆಯ ಕೆಣಕುತ್ತವರ, ಪಾವಿತ್ರ ಕೆಣಕಿದೆಯ ಕೆಣಕುತ್ತವರ ಕಳವೆ ಚಿರುವೆನುದರವನು ಮುಂಬರಿಯ ತಿಳುಗಿದ ನಾದವನು. ಎಷ್ಟು ಧೈರ್ಯವ ನಿನಗೆ? ನಮ್ಮ ನಾಡಿನವರೆಗೆ ಬಂದು ಈ ರೀತಿ ವೇಷ ಮಾಡಿ ಅದು ಹೆಣ್ಣು ಮಕ್ಕಳ ಶೀಲಹರಣ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀಯೋ? ದೂತವದೆ ಸಲ್ಲದೈ, ದೂತವದೆ ಸಲ್ಲದೈ, ಈತನನು ಖಾತಿಸದೆ ಶಿಕ್ಷಿದಯ್ಯ. ಮಾತ ಮನ್ನಿಸು ಭೂಪ, ಮಾತ ಮನ್ನಿಸು ಭೂಪ ನೆನುತ್ತ ಕೈ ಮುಗಿದು ಆರಾಣಿ. ಮುಂದಾಗ್ತಾ ಇದ್ದೀರಾ ಅಮ್ಮ? ನೀವಾರು ಜೀವ ಬಿಡಿ ಅಮ್ಮ. ಯಾರು ಜೀವ ಬಿಡುದ? ಜೀವ ಬಿಡ್ಲಿಕ್ಕೆ ಹೇಳಿ ಮರ್ಕೋಯ್ತೆ. ಅರೆ ಕ್ಷಣವಾದ್ರೂ ನಿಮ್ಮ ಜೊತೆಗೆ ನಾನಿಲ್ವೇ? ತಡದಕ್ಕೆ ಶುದ್ಧ ಅಧಿಕ ಪ್ರಸಂಗಿ, ಅನುಮಾನ ಇಲ್ಲ. ವಧೆಗೆ ಅರ್ಹನೆ. ಆದ್ರೂ ಆತ ದೂತ, ಬೇವಿನ ಚರ. ಬೇವಿನ ಚರ ಅವನನ್ನು ಕೊಲ್ಲುವುದು ಸರಿಯಲ್ಲ. ಶಿಕ್ಷಿಸಿ ಬಿಟ್ಟು ಬಿಡಿ. ಸರಿ. ಏಯ್, ನಿನ್ನ ಒಡೆಯನಿಗೆ ಹೋಗಿ ನೀನು ಹೇಳ್ಬೇಕು ಅಂತ ಆದ್ರೂ ಅವನಿಗೆ ನೋಡಿದ ಅವನಿಗೆ ಗೊತ್ತಾಗಬೇಕು. ಈ ಸಣ್ಣ ಪುಟ್ಟ ಕೆಲಸ ನೀವು ಮಾಡುದಾ? ಅವಳೆಲ್ಲ ನಿನ್ ಜೊತೆ ಬಂದವಳು. ಅದೇ ನಾಮೊಂದು ದೊಡ್ಡದು ಮಾಡಿ. ಹಾಗೆ ಹೇಳು. ಇನ್ನು ಎಲ್ಲಿ ಆದ್ರೂ ವೇಷ ಮರೆಸಿಕೊಂಡು ನಮ್ಮ ಊರಿಗೆ ಬಂದ್ರೆ ನಿನ್ನ ಪ್ರಾಣ ಉಳಿಲಿಕ್ಕಿಲ್ಲ ಮೂರ್ಖ. ಈ ವೇಷ ನಿನ್ನ ಮುಸುಡಿಗೆ ವೇಷ ಮಾಡ್ತಾನೆ. ವೇಷ ಅಜಿತ ಸೇನನು ಪರಮ ವಿಕ್ರಮಿ, ಅಜಿತ ಸೇನನು ಸುಮನಸರ ಸೌಭಾಗ್ಯ ಹೊಂದಿದ ಅಮಿತ ಬಲನು, ಸುಮನಸರ ಸೌಭಾಗ್ಯ ಹೊಂದಿದ ಅಮಿತ ಬಲನು. ಸೌಭಾಗ್ಯ
ಮೀರಿ ನಿಂತಹ ನಾಡಿದು ಅಮರಪುರಿ. ಪ್ರತ್ಯಕ್ಷ ದೇವೇಂದ್ರನಿಗೂ ಮಿಗಿಲಾದಂತಹ ಸೌಭಾಗ್ಯ ಸುಖ ಸಮೃದ್ಧಿಯನ್ನ ಬದುಕಿನಲ್ಲಿ ಕಂಡಂತಹ ಈ ಅಮರಪುರಿಯ ವರ್ತಮಾನ ಕಾಲದ ಸರ್ವಾಧಿಕಾರಿ ಈ ಅಜಿತ ಸೇನನ ಸೌಭಾಗ್ಯಕ್ಕೆ ಎಡೆಯುಂಟೆ ಸುತ್ತಮುತ್ತಲಿನವರೆಲ್ಲ ಹಾಡಿ ಹೊಗಳುತ್ತಾ ಇದ್ದಾರೆ. ಯಾಕೆ? ಸುತ್ತಮುತ್ತಣದಲ್ಲಿ ಮೆರೆಯುವ ಪ್ರತಿಭಾಲರ ಸದೆದು ಕಪ್ಪವ ಪ್ರತಿಭಾಲರ ಸದೆದು ಕಪ್ಪವ ನೆತ್ತಿಯಲ್ಲಿ ಒನಿದಿದ್ದ ಸತ್ವರದಲ್ಲಿ ಅಕ್ಷರಶಃ ಮಾತು ಸತ್ಯ ಇದೆ. ನನ್ನ ಕುರಿತಾಗಿ ಹಾಡಿ ಹೊಗಳುವಲ್ಲಿ ಸುತ್ತಮುತ್ತಲ ಅರಸು ಮಕ್ಕಳನ್ನೆಲ್ಲ ಗೆದ್ದು ಅವರ ನೆತ್ತಿಯ ಮೇಲೆ ಕಪ್ಪ ಕಾಣಿಕೆಯನ್ನು ಹೊರಿಸಿ ತಂದು ನನ್ನ ಪಾದಮೂಲವನ್ನ ತುಂಬಿಕೊಂಡವನು ನಾನು. ಎಲ್ಲ ಅರಸು ಮಕ್ಕಳನ್ನೆಲ್ಲ ಸಾಮಂತ ವರ್ಗದಲ್ಲಿ ಸೇರಿಸಿ ಸರ್ವಾಧಿಕಾರಿಯಾಗಿ ಮೆರೆಯುತ್ತಾ ಇದ್ದವನು ನಾನು. ಆದರೂ ನಾವು ನಮ್ಮಂತವರು ಬೆಳೆದು ನಿಂತಾಗ ನಮ್ಮ ಕುರಿತಾಗಿ ಕರುಬುವಂತಹ ವರ್ಗಕ್ಕೇನು ಕೊರತೆ ಇಲ್ಲ. ಹಾಗಾಗಿ ದೊರೆಯಾದವನು ಮೈಯೆಲ್ಲ ಕಣ್ಣಾಗಿರಬೇಕೆನ್ನುವಂತಹ ಮಾತಿದೆ. ನನ್ನ ಕುರಿತಾಗಿ ಪ್ರಪಂಚದಲ್ಲಿ ಯಾರು ಏನು ಹೇಳುತ್ತಾರೆ, ಎಲ್ಲೆಲ್ಲಿ ಏನು ನಡೆಯುತ್ತಾ ಇದೆ ಎನ್ನುವಂತಹ ಸತ್ಯವನ್ನು ಅರಿವರಕ್ಕಾಗಿ ಸುತ್ತಮುತ್ತಲೆಲ್ಲ ಬೇಹುಚ್ಚರನ್ನ ಅಟ್ಟಿದ್ದೇನೆ. ನಿತ್ಯ ಕಾಲದಲ್ಲಿಯೂ ಬಂದು ಕ್ಷಣ ಕ್ಷಣಕ್ಕೆ ಆ ಸುದ್ದಿಯನ್ನ ಬಿತ್ತರಿಸುವವರು ಇವತ್ತಿ ಎತ್ತ ಹೋದ್ರು ನೋಡುವ. ನೀನು ಬೇಹನ್ನಾರು ಸ್ವರಕ್ಕೆ ಹೋದವ, ಗೂಢಚಾರ. ಎಲ್ಲೆಲ್ಲಿ ಹೋದೆ, ಏನೇನು ಸಂಗ್ರಹಿಸಿದೆ? ಚಿತ್ತೈಸಬೇಕು ನಾ ಬೇಳುವ ವರ್ತಮಾನವನು ರಾಯ, ನಾ ಬೇಳುವ ವರ್ತಮಾನವನು ರಾಯ. ಪ್ರತಿಭ ನಿನ್ನ ಜಯನು ನೆತ್ತಿಯ ಹೊತ್ತು ನಾನು ಸುದ್ದಿ ಹಲವಾರು ಸುತ್ತಮುತ್ತಣ ಊರ. ಪ್ರತಿಭ ನಿನ್ನ ಜಯನು ನೆತ್ತಿಯ ಹೊತ್ತು ನೆತ್ತಿಯ ಹಲವಾರು ಊರ. ಚಿತ್ತೈಸಬೇಕು ಜಿಯೋ ನಿಮ್ಮ ಆಜ್ಞನ್ನ ಹೊತ್ಕೊಂಡು ಹೋದವ ನಾನು. ಯಾವುದನ್ನ? ನಿಮ್ಮ ಆಜ್ಞೆಯನ್ನ ಶಿರಸಿಯಲ್ಲಿ ಹೊತ್ಕೊಂಡಂತ ನಾನು. ಸ್ಥಳ ಬೇರೆ ಎಲ್ಲೂ ಸಿಕ್ಲಿಲ್ವ ನಿನಗೆ? ಶಿರಸ್ಸಿನಲ್ಲಿ. ಹೌದೌದು, ಹೊತ್ಕೊಂಡಂತ ನಾನು. ಅಂಗ ವಂಗ ಕಳಿಂಗ ಕಾಂಬೋಜ ಮಣಿಪಾಲು. ಅಲ್ಲಿ ಹೋದ್ರು ಸರಿಯಾಗ್ಲಿಲ್ವ ಸದ್ಯ? ಅದಲ್ಲ, ಇದು ಮಣಿಪುರ ಇರ್ಬೇಕು. ಹೌದೌದು, ಆ ಪುರ ಈ ಪುರ ಎಲ್ಲಾಪುರಕ್ಕೆ ಹೋದೆ ಹೊಡಿ. ಅಲ್ಲಿಗೂ ಹೋದ್ಯಾ? ಎಲ್ಲಾಪುರ ಎಲ್ಲಾಪುರವನ್ನ ಸುತ್ತಿದೆ. ಹೌದೌದು, ಹಾಗೆ ಸಿದ್ದಾಪುರಕ್ಕೆ ಬಂದೆ ಒಡೆಯ. ಎಲ್ಲಿ? ಸಿದ್ದಾಪುರಕ್ಕೆ. ಮೊದಲು ನೀನು ಇದ್ದ ಸ್ಥಳ ಅಲ್ವಾ ಅದು? ಇದು ಶ್ರೀರಾಪುರಕ್ಕೆ ಬಂದೆ ಒಡೆಯ. ನೇರವಾಗಿ ಪುರಕ್ಕೆ ಬಂದೆ. ಹೌದು ಒಡೆಯ, ನಾನು ಎಲ್ಲೆಲ್ಲೆಲ್ಲ ಹೋಗಿ ಬಂದಿದ್ದೇನೋ ಅಲ್ಲಲ್ಲೆಲ್ಲ ನಿಮ್ದು ಈಗಾಗಲೇ ಪ್ರಸವಿಸಿದೆ ಒಡೆಯ. ನಿನ್ನ ನಾಲ್ಗೆ ಬಿದ್ದು ಹೋಗ್ಲಿಕ್ಕೆ ಎಲ್ಲಿಡ್ಬೇಕಾದ ಅಕ್ಷರ ಎಲ್ಲಿಡ್ತಾ ಇದ್ದೆ ನೀನು? ಪ್ರಸವಿಸುವುದ? ಹೌದೌದು, ನಿಮ್ಮ ಕೀರ್ತಿ ಎನ್ನುವುದು ಪ್ರಸಾರವಾಗಿದೆ, ಪಸರಿಸಿದೆ. ಹೌದು ಒಡೆಯ, ಎಂಬಲಿಗೆ ನೀವು ದಿವಂಗತರಾಗಿದ್ದೀರಿ. ಏನು ಬದುಕಿರುವಾಗಲೇ ಕೊಲ್ಲು ಎತ್ತುವ ನಿನ್ನದು ಆದಿತ್ಯದಿಂದ? ಮತ್ತೇನ ದಿವಂಗತ ಅಂದ್ರೆ? ನೀವು ದಿವಂಗತ 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 ದಿಗಂತ ವ್ಯಾಪ್ತಿಯಾಗಿ ಬೆಳೆದು ನಿಂತಿದ್ದೇನೆ. ಇದು ಹೇಳಿದ್ರೆ ವಿಶೇಷ ಅಲ್ಲ, ಇದು ಏನಾದ್ರೂ ವಿಷಯ ಇದ್ರೂ ಅದು ಬೇಕು ನಮಗೆ. ಅಜ್ಜಿತ್ತ ಹೊಲ್ಲೋದ್ರಿಸಿದ್ದೇನು? ಅಜಿತ ಮಹಾರಾಜರೇ, ಅಜಿತ ಸೇನ ಮಹಾರಾಜರಿಗೆ ವಿಷಯ ಮುಂದುಂಟು. ರತ್ನಪುರಿಗೆ ನಾನು ಪೋಲೆ, ರತ್ನಪುರಿಗೆ ನಾನು ಪೋದೆ. ಬಾವಿನಿ ವೇಷ ಹೆಣ್ವೇಷ, ಬಾಮಿನಿ ವೇಷ ಬೆತ್ತಲ್ಲಿ ಸುತ್ತಾಡಿದೆ. ಭಾಮಿನಿ ವೇಷ ಬೆತ್ತಲ್ಲಿ ಸುತ್ತಾಡಿದೆ. ಪತ್ತೆ ಹಚ್ಚಿದರೆನ್ನ ಗೊತ್ತುಗಾರಿಕೆಯ
ಪಟ್ಟೆ ಹಚ್ಚಿದರನ್ನ ಗೊತ್ತು ಎನ್ನ ಗೊತ್ತುಗಾರಿಕೆಯನ್ನು ಪೃಥ್ವೀಶನೆದುರಲ್ಲಿ ಮತ್ತೆ ನಿಲ್ಲಿಸಿ ಶಿಕ್ಷೆ ಕೊಟ್ಟರು. ಪೃಥ್ವೀಶನಿದಿರಲಿ ನಿಲ್ಲಿಸಿ ರತ್ನಪುರಿಗೆ ನಾ ಹೋದೆ, ಭಾಮಿನಿ ವೇಷ ಬೆತ್ತಲ್ಲಿ ಸುತ್ತಾಡಿದೆ. ಹಾಗೆ ನಿಮ್ಮನ್ನೆಲ್ಲ ಕೊಂಡಾಡ್ತಾ ಇದ್ದಂತ ಸಂದರ್ಭದಲ್ಲಿ ಇನ್ನೆಲ್ಲಿ ಹೋಗುದು ಅಂತ ಯೋಚನೆ ಮಾಡ್ತಾ ಇರುವಾಗ ರತ್ನಪುರಿಗೆ ಹೋದೆ ಒಡೆಯ. ರತ್ನಾಪುರ? ಹೌದೌದು, ಅಲ್ಲಿ ಹೋದೆ. ಅಲ್ಲಿ ಹೋಗುವಾಗ ಹಾಗೆ ಹೋಗ್ಲಿಲ್ಲ, ಅಲ್ಲಿ ವಿಷಯವನ್ನ ತಿಳ್ಕೊಳ್ಬೇಕು ಅಂತ ಯೋಚನೆ ಮಾಡಿ ಅಲ್ಲೊಂದು ಹೆಣ್ಣು ವೇಷ ಮಾಡಿದೆ ಒಡೆಯ. ಅಲ್ಲಿ ಹೆಣ್ಣು ವೇಷ ಹೊಟ್ಟೆ ಪಾಡಿಗೆ ಯಾವ್ಯಾವ ವೇಷ ಎಲ್ಲ ಮಾಡ್ತೀವ ಪುಣ್ಯಾತ್ಮ ನೀನು. ನಿಮ್ಮ ರೀಪ್ ಎಲ್ಲುಂಟು ತಿಳ್ಕೊಳ್ಬೇಕು. ರಿಪು ಎಲ್ಲೆಲ್ಲಿದ್ದಾರೆ ಅಂತ ಹುಡುಕ್ಬೇಕಲ್ಲ. ಏನು ಹೇಳ್ತಾರೆ? ಹೌದು, ಈ ಹೆಣ್ಣು ವೇಷದಿಂದ ಬಹಳ ಅನುಕೂಲ ಒಡೆಯ. ಹೌದಾ? ಹೌದು, ಈ ಹೆಣ್ಮಕ್ಳು ಯಾರ ಹತ್ರ ಏನೇ ಕೇಳಿ ಹೇಳದೆ ಉಳಿತಾರ. ಗುಟ್ಟು ಎನ್ನುವುದವರಲ್ಲಿ ನಿಲ್ಲುವುದೇ ಇಲ್ಲ. ಹೆಣ್ಣು ಎನ್ನುವ ಅನುಕಂಪದಿಂದ ಯಾರೂ ವಿಷಯ ಹೇಳ್ತಾರೆ, ಮತ್ತೆ ಹೆಣ್ಮಕ್ಳ ಮಧ್ಯೆ ಹೋಗಿ ನಿಂತ್ಕೊಂಡ್ರೆ ಸಾಕು, ಎಲ್ಲರೂ ಮಾತಾಡಿಸ್ತಾರೆ. ಹೌದೌದು, ಅವ್ರ ಮನೆ ಸುದ್ದಿ ಒಂದು ಬಿಟ್ಟು ಈ ಹೆಂಗಸರ ಬಾಯಲ್ಲಿ ಉಳಿದವ್ರ ಸುದ್ದಿ ಎಲ್ಲ ಬರ್ತಾ ಇರ್ತದೆ. ಹಾಗಾಗಿ ವಿಷಯ ತಿಳ್ಕೊಳ್ಬಹುದು ಅಂತ ಯೋಚನೆ ಮಾಡಿ ಹೆಣ್ಣು ವೇಷ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಾಗಲ್ಲೇ ವನದಲ್ಲಿ ಇರುವಾಗ ಒಂದು ಕಥೆ ಆಗೋಯ್ತು ಒಡೆಯ. ಕಥೆಯ? ಹೌದು. ಏನ್ ಕತೆ? ಅಲ್ಲಿ ಮಹಾರಾಣಿ ಅಲ್ಲಿಗೆ ಬಂದ್ರು. ಮಹಾರಾಣಿ? ಹೌದು. ನನ್ನ ಪರಿಚಯ ಸಿಗಬಾರ್ದು ಎನ್ನುವ ಕಾರಣಕ್ಕೆ ನಾನೇನೋ ಸುಳ್ಳು ಹೇಳಿದೆ. ಅಲ್ಲಿ ವನಕಾಯವನ ಹೆಂಡತಿ ಅಂತ ಹೇಳಿದೆ. ಬಹಳ ಬುದ್ಧಿವಂತ. ಆದ್ರೆ ಅವಳು ಜಲಕ್ರೀಡೆ ಆಡ್ಬೇಕು ಅಂದ್ಲು. ನಾನು ಆಗುದಿಲ್ಲ ಅಂದಾಗ ಇದ್ದಂತ ಆಭರಣವನ್ನ ನೋಡ್ಕೊಂತ ನನ್ನ ಕೈಯಲ್ಲಿ ಕೊಟ್ಟು ಅವಳು ಜಲಕ್ರೀಡೆಗೆ ಅಂತ ಹೋದ್ಲು. ಆ ಕ್ಷಣದಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ನಾನು ಯಾರು ಅಂತ ಗೊತ್ತಾಗೋಗ್ತದೆ ಅಂತ ಯೋಚನೆ ಮಾಡಿ ಓಡ್ಲಿಕ್ಕೆ ಪ್ರಾರಂಭ ಮಾಡ್ರೆ. ಒಳ್ಳೆ ಕೆಲಸ ಮಾಡಿದೆ. ಒಳ್ಳೆ ಕೆಲಸ ಮಾಡೋದು. ಹೌದು ಒಡೆಯ, ನನಗಿಂತಲೂ ಭಯಂಕರ ಓಡ್ಲಿಕ್ಕೆ ಅವ್ರು ಮುಂದಿದ್ದಾರೆ ಒಡೆಯ. ಊರು ಬೆನ್ನತ್ತಿದ್ರ? ಅವ್ರ ಜೊತೆಗೆ ನನಗೇನ್ ಮಾಡಿದೆ? ಅವ್ರ ಜೊತೆಗೆ ಹೆಣ್ಮಕ್ಳು ಬಂದು ನನ್ನ ಹಿಡ್ಕೊಂಡ್ರು. ನಿಂತಿಯಲ್ಲಯ್ಯ? ಹೆಣ್ಮಕ್ಳು ಹಿಡ್ಕೊಂಡದಲ್ವಾ, ಹಿಡ್ಕೊಂಡಿದ್ದಾರೆ ಅಂತ ನಿಂತ್ಕೊಂಡು ಮರ್ಯಾದೆ ಸತ್ತವನೇ. ಅದ್ರಲ್ಲಿಗೆ ಬಿಡ್ಲಿಲ್ಲ ಒಡೆಯ. ಅವರೆಲ್ಲ ಸೇರಿ ನನಗೆ ಹೊಡೆದ್ರು. ಅದು ಸಾಕಾಗ್ಲಿಲ್ಲ ಅಂತ ಕಾರಣಕ್ಕೆ ನನ್ನ ವೇಷವನ್ನ ಬಯಲು ಮಾಡಿದ್ರು ಒಡೆಯ. ಗುಟ್ಟು ಬಯಲಾಗಿ ಹೋಯ್ತು. ಗುಟ್ಟು ಬಯಲಾಯ್ತು. ನನಗೇನ್ ಮಾಡಿದೆ? ತೆಗೆದುಕೊಂಡು ಹೋಗಿ ಅಲ್ಲಿಯ ಮಹಾರಾಜನ ಎದುರಿಗೆ ನಿಲ್ಸಿದ್ರು ಒಡೆಯ. ಆಸ್ಥಾನದವರೆಗೆ ಹೋಯ್ತು ಪ್ರಕರಣ. ಹೌದು. ಅಲ್ಲಿ ಅವಾಗ ಯಾರು ಏನು ಅಂತ ನನ್ನ ವಿಚಾರ ಮಾಡ್ದ. ನಾನು ಹೇಳಿದೆ, ನಾನು ಇಲ್ಲಿಯವ ಅಂತ ಹೇಳಿದೆ ಒಡೆಯ. ನಮ್ಮ ನಾಡಿನ ಸುದ್ದಿ ಹೇಳಿದ್ಯಾ? ಅಜ್ಜಿತ್ತ ನಿನ್ನ ನಾಲ್ಕಿಗೆ ಅಜಿತ ಸೇನನ ಗೂಢಾಚಾರ ಅಂತ ಹೇಳಿದೆ. ನಾನು ಹೇಳಿದ್ದೆ ಒಡೆಯ. ನಿಮಗವ್ ಹೇಳಿದ್ದೇನ ಕಡಿಮೆಯಾ? ನೀನ್ ಹೇಳಿದ್ದೆ ನನಗೆ ಹೇಳಿದ್ದ? ಹೌದು ಒಡೆಯ. ಏನ್ ಹೇಳಿದ? ಯಾರು ಗೂಢಾಚಾರ? ನೀನು ಯಾರು? ಅಜಿತ ಸೇನನ ಗೂಢಾಚಾರನ? ಅವನೇನು ದೊಡ್ಡ ಸಂಗತಿಯ? ಅವನೇನು ಮುಕ್ಕಣ್ಣನೇ? ಅವನೇನು ಮೂರು ಕಣ್ಣಿದ್ದವನೇ? ಅವನೇನು ಪರಬ್ರಹ್ಮನೇ? ಅವನೇನು ಅಶಂಕರನೇ? ಅವನೇನು ಶ್ರೀಪಾದ್ನೇ ಅಂತೆಲ್ಲ ಕೇಳಿದ. ಇಷ್ಟೆಲ್ಲ ಹೇಳಿ ನನಗ ನೀನಗವ ಒಡೆಯ ಹೇಳಿದ್ದು ನನಗಾದ್ರೂ ಆದ್ರೂ ನಿಮ್ ಸುದ್ದಿ ಒಡೆಯ. ಅಂದ್ರೆ ದೊರೆಯಾದಂತ ನನ್ನನ್ನು ಹಂಗಿಸಿ ಅವಮಾನಿಸಿದ ಒಡೆಯ. ಆ ಮೂರ್ಖಾಸ್ನವು ಯಾರು? ಅವು ಏನು? ನಿನ್ ಯಾಕೆ ಕಳಿಸ್ತಾ ಇಲ್ಲಿ ಅಂತ ಕೇಳ್ದ ಒಡೆಯ. ನಿಮಗಷ್ಟು ಅವಮಾನವಾಗುವಂತ ಮಾತಾಡುವುದರ ಜೊತೆಗೆ ನನ್ನ ಕೈಯನ್ನ ಕಟ್ಟಿ ಹಣೆಗೆ ನಾಮವನ್ನ ಇಟ್ಟು ನನ್ನನ್ನು ಇಲ್ಲಿಗೆ ಒಟ್ಟಿದ ಒಡೆಯ. ಕೇಳುತ್ತ ಕೇಳುತ್ತ ಭೂಮಿಪ ಕಣ್ಣಲ್ಲಿ ಕಿಡಿಗೆ ತರುತ್ತಲೆಂದು, ಭೂಮಿಪ ಕಿಡಿಗೆ ತರುತ್ತಲೆಂದು ಪಟ್ಟಣ ಪಾಲನಿಗೆ ಈ ಪರಿಗರುವೆ ಕೆಡು ಕಾಲವು ಫಲರೇ. ನಿಮಗೆ ಬಾಯಿ ಬಂದ ಹೇಳಿದ ಒಮ್ಮೆ ಹೇಳಿದ್ದಕ್ಕಾಯ್ತು. ಕೇಳುವ ಸಹನೆ ನನಗಿಲ್ಲ. ಹೇಳಿದವ ಅವನು ನಿನಗೆ ಹೇಳಿದ್ದಿದ್ರು ಪರ್ಯಾಯವಾಗಿ ನನ್ನನ್ನು ಹಂಗಿಸಿ ಅಪಮಾನವನ್ನು ಮಾಡಿದ್ದಾನೆ. ಅಬ್ಬ ಅವನ ಧೈರ್ಯವೇ. ನನ್ನ ಲೆಕ್ಕದಲ್ಲಿ ಒಬ್ಬ ಬಡಂದ್ರ ಪಾಲ, ಕುರೇಂದ್ರ ಪಾಲ. ನನ್ನ ಯೋಗ್ಯತೆಯನ್ನು ಅರಿಯದೆ ಏನು ಕಣ್ಣು ಮೂರುಂಟೆ ಅವನಿಗೆನ್ನುವ ಹಾಗೆ ಪ್ರಶ್ನಿಸಿದರ. ಮುಕ್ಕಣ್ಣಲ್ಲವ ಸಮ ಮುಕ್ಕುವ ಹೇಳ್ದ. ನನ್ನ ಯೋಗ್ಯತೆಯನ್ನು ತಿಳಿಯದೆ ಈ ಮಾತಾಡಿದೆ ಎನ್ನುವುದರ ಅರ್ಥ ಏನು? ಅವನ ಸೆರಗಿನಲ್ಲಿ ಅವನೇ ಬೆಂಕಿಯನ್ನು ಕಟ್ಟಿಕೊಂಡಿದ್ದಾನೆ. ಆಕಸ್ಮಿಕವಾದಂತಹ ಸಿಡಿಲಿಗೆ ಭದ್ರವಾಗಿ ಹಿಡಿದಂತಹ ಕೊಡೆ ಯಾವತ್ತಾದರೂ ರಕ್ಷಣೆ ನೀಡಲಿಕ್ಕೆ ಸಾಧ್ಯ ಉಂಟಾ? ಮಾಡಿರುವಂತಹ ಬೆಳಗಿನ ನುಡಿ ಎನ್ನುವುದು ನನ್ನ ಯೋಗ್ಯತೆಯನ್ನ ಕಡೆಗಣಿಸಲಿಕ್ಕೆ ಸಾಧ್ಯತೆ ಉಂಟಾ? ಇವನನ್ನ ಇಷ್ಟಕ್ಕೆ ಬಿಡುವುದಲ್ಲ. ಏನ್ ಮಾಡ್ತೀರಿ? ಇವನನ್ನ ಇಷ್ಟಕ್ಕೆ ಬಿಡುವುದಲ್ಲ. ಏನ್ ಮಾಡ್ತೀರಿ? ಒಪ್ಪುತ್ತ
ಒಪ್ಪಿದನೇ ತಪ್ಪಿದನೋದರೆ ಸಮರದಿ ತಲೆಯನ್ನು ತರಿಪೆನೇನು ಬಿಟ್ಟೇನೋ ಏನ್ ಮಾಡ್ತೀರಿ? ಪ್ರಪಂಚದಲ್ಲಿರುವಂತಹ ನೃಪಾರನ್ನೆಲ್ಲ ಬಗ್ಗ ಬಡಿದು ನನ್ನ ಸಾಮಂತರ ಸಾಲಿನಲ್ಲಿ ಸೇರಿಸಲು ನಾನು ಇಂಥ ಅಹಂಕಾರದ ಮಾತನ್ನು ಆಡಿದಂತ ಇವನನ್ನು ಬಿಡುವುದಿಲ್ಲ. ಇವನ ತಲೆಯನ್ನು ಮೆಟ್ಟುತ್ತೇನೆ, ಇವನನ್ನು ಬಡಿಯುತ್ತೇನೆ, ಕಟ್ಟಿ ತರ್ತೇನೆ. ಸಾಲದು ಎನ್ನ ಅಧಿಕಾರವನ್ನ ಒಪ್ಪಿ ನನ್ನ ಪ್ರಭುತ್ವಕ್ಕೆ ಮಣಿದು ಕಪ್ಪ ಕಾಣಿಕೆಯನ್ನ ಕೊಟ್ಟು ಶಿರ ಬಾಗಿದ್ರೆ ಬದುಕುವುದಕ್ಕೆ ಅವಕಾಶ ಮಾಡಿ ಕೊಡ್ತೇನೆ. ಇಲ್ಲದೆ ಹೋದ್ರೆ ಕುರಿ ತಲೆ ಕಡ್ದು ಕಡಿತೇನೆ. ತಡ ಮಾಡೋದಲ್ಲ, ಈ ಕ್ಷಣ ಸಾಗೋ. ಜನರೆಂದ ವಾರ್ತೆಯು ಕೇಳಿದ ಬಾಲ ಕಿಂಗಿಡಿ ಸೋತು ಮಂತ್ರಿಯು ಕರೆದು ಇಂತೆಂದ ಮಂತ್ರಿ ಕೇಳು ಮದಿವಂತ ಮಂತ್ರಿ ಕೇಳು ನೆಪ ಕೊದ್ದಿಕೊಂಡು ಬಂದ ವಾರ್ತೆಯ ತಾಳು ಕಪ್ಪವಿಯೋ ತೀರ್ದೋಡೆಂಬ ಕೊಲುವನಂತೆ ದ್ರೌಪದಿ ಏನು ಅಮರಪುರಿಯ ದೊರೆ ಅಜಿತ ಸೇನೆಯನ್ನ ಕೂಡಿ ನಮ್ಮ ನಾಡಿಗೆ ತಾಳಿ ಇಟ್ಟಿದ್ದಾನಂತೆ. ಅವನ ವ್ಯಕ್ತಿತ್ವವನ್ನು ಒಪ್ಪಿಕೊಂಡು ಕಪ್ಪ ಕಾಣಿಕೆ ಹೊತ್ತರೆ ನಮಗೆ ಉಳಿಯ ಕೊಡ್ತಾನಂತೆ. ಬಂದ ಅವನ ಅದಟನ ಪರೀಕ್ಷಿಸುವುದಕ್ಕಾಗಿ ಸಕಲ ಸೇನಾ ಬಲ ಸಿದ್ಧವಾಗಲಿ. ಎಲ್ಲ ಹೋಗುವ. ಓ ಜಿಯಾ ಲಾರಿ ಸೆನ್ನರಿಗೆ ಜಿಯೋನೆ ಲಾಲಿ ಸೆನ್ನರಿಗೆ ಜಿಯನೆ ಸಮರವು ಇನ್ನೆ ಸಾಗಲಾಗದು ತರೆರಾಯನೇ. ನಾವೇನು ಅಂತ ಅವನಿಗೆ ತೋರಿಸಬೇಕು. ಅಮರಪುರಿ ಅಧಿಕಾರಿ ಅಜಿತ ಸೇನೆ ಇಲ್ಲಿವರೆಗೆ ದಾಳಿ ಇಟ್ಟಿದ್ದಾನೆ. ಒಂದೇ ಹೋರಾಟ ಮಾಡ್ಬೇಕು, ಹೌದು, ಇಲ್ಲ ಕಪ್ಪ ಕಾಣಿಕೆಯನ್ನು ಕೊಡ್ಬೇಕಂತ ಹೇಳ್ತಾ ಇದ್ದಾನ. ಒಡೆಯ ಯಾಕೆ ಏನು ನನ್ನ ಮನಸ್ಸು ಒಪ್ಪುವುದಿಲ್ಲ. ಯಾಕೆ? ಕಾಲಿಡುವ ಮನ್ನ ಕಣ್ಣಿಟ್ಟು ನೋಡ್ಬೇಕಂತ ಹಿರಿಯರು ಹೇಳಿದೊಂದು ಮಾತುಂಟು. ಹಾಗೆ ನಡೆದುಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ಯಾಕೆ ಇಲ್ಲಿವರೆಗೆ ನಾನು ಅವನ ಬಗ್ಗೆ ಬಹಳಷ್ಟು ತಿಳಿದಿದ್ದೇನೆ. ಬಹಳ ಪರಾಕ್ರಮಿ, ಬಹಳ ಸೇನೆ ಇದ್ದವನು, ಬಲವಂತ, ವಿಕ್ರಮಿ, ಇದನ್ನೆಲ್ಲ ಕೇಳಿದವನು ನಾನು. ಅದಕ್ಕೆ ಹಾಗಾಗಿ ಯುದ್ಧಕ್ಕೆ ಹೋಗುವುದು ಬೇಡ ಒಡೆಯ. ಅವನು ಹೇಳಿದಂತೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗಿರುವಂತ ಕೇಳಿಕೊಳ್ತಿದ್ದೇನೆ. ಯಾರು? ನಾವು ಬಿಂದು ಜೋಡಿತವಿರುವನು ಕನೋ ಪೊಂದೆ ಎಂಬ ಅಪಹಾಸ್ಯ ಸಹಿಸನು. ಪೊಂದೆ ಎಂಬ ಅಪಹಾಸ್ಯ ಸಹಿಸನು ಎಂದು ಬಲವನು ಕೂಡಿ ಹೋಗುವುದೆಂದು ಮಂತ್ರಿಗೆ ಆಜ್ಞೆ ನಿಂತ ಅರಸ. ಉಂಟು ಹೇಡಿಗಳಾಗಿ ಬಂದಿರುವಂತ ವಿರೋಧಿಗೆ ತಲೆ ತಗ್ಗಿಸಿ ನಲನಾಟಕರಾಗಿ ನಿಲ್ಲುವುದಕ್ಕೆ ಸಾಧ್ಯ ಉಂಟು? ನಾವು ಕ್ಷತ್ರಿಯ ಮನೆತನದಲ್ಲಿ ಹುಟ್ಟಿದವರು. ನಮ್ಮ ದೇಹದಲ್ಲಿ ಹರಿಯುತ್ತಿರುವುದು ಕ್ಷತ್ರಿಯೋಚಿತವಾದಂತ ರಕ್ತ. ದೇಹದಲ್ಲಿ ಒಂದು ಬಿಂದು ರಕ್ತ ಇರುವವರೆಗೂ, ಉಸಿರಿರುವವರೆಗೂ ಹೋರಾಟ ಮಾಡಬೇಕು. ಒಂದು ಸಾವು ಅಥವಾ ಗೆಲುವು, ಎರಡರಲ್ಲಿ ಒಂದನ್ನು ನಿರೀಕ್ಷಿಸಲೇಬೇಕು. ಒಮ್ಮೆ ಸಾವು ಬರ್ತದೆ ಅಂತ ಆದ್ರೆ ಯುದ್ಧ ಭೂಮಿಯಲ್ಲಿ ಅದು ವೀರ ಮರಣ ಅಂತ ಸ್ವಾಗತಿಸಬೇಕೇ ವಿನಃ ಹೇಡಿಗಳ ಹಾಗೆ ತಲೆಬರೆಸಿಕೊಂಡು ಬದುಕುವಂತ ಬಂಡವಾಳವೇ ನಮಗೆ ಅಗತ್ಯ ಇಲ್ಲ. ಸಕಲ ಸೇನೆಯನ್ನ ಸಿದ್ಧ ಮಾಡು. ಸಂದು ಬರೆಯಲು ಮಂತ್ರಿ ಕಿನಿಸಿನೊಳಗಿದಿರಾಗಿ ಅಪಹಾಸ್ಯದಳು ನೃಪತಿ ತಲೆ ಬಜಾರಿಸಿ ನುಡಿದ ಬಳಿರೇ ಬಂದೇಯ ಮಂತ್ರಿ ಶಾಯತ್ತರಿನ್ನತ್ತ ತತ್ತೋಂತ ದಿಕ್ಕುತ್ತ ತೈ ತೈ ತದಿನ್ನ ತೋಂತ ದಿಕ್ಕುತ್ತ ಹೇ ಬಳಿರೆ ಬಂದೇಯ ಮಂತ್ರಿ ಶಾ ಬಳಿ
ಇಳದಾಯ್ತು ಬಹಳ ತೋಷ ಧೈರ್ಯವು ಬಂತೆ ನಿಲದಾಯ್ತು ಬಹಳ ತೋಷ ನೀವು ಇಳೆಯಾಧಿಪನ ತೋರು ನಿಮ್ಮ ಇಳೆಯಾಧಿಪನ ತೋರು ಕಲಹದೊಳೆಮ್ಮಯ ಬಲವ ನೋಡ್ಬಿರೆ ನಿನ್ನ ಇಳೆಯಾಧಿಪನ ತೋರು ನಿನ್ನ ಅರಸನ ತೋರು ನೋಡ್ಬಿರೆ ನಿನ್ನ ಇಳೆಯಾಧಿಪನ ತೋರು ನಿನ್ನ ಇಳೆಯಾಧಿಪನ ತೋರು ಬಳಿರೆ ಬಂದೆಯ ಮಂತ್ರೀಶ ಬಳಿರೆ ಬಂದೆಯ ಮಂತ್ರೀಶ ಧೈರ್ಯದಿ ಬಂದು ನಿಲದೈತ ತೋಷ ತೈ ತೈ ತತ್ತಿನ ಹೇ ತೈ ತೈ ತತ್ತಿನ ಹೇ ಬಳಿರೆ ಬಂದೆಯ ಮಂತ್ರೀಶ ಧೈರ್ಯವು ಬಂತು ದೋಷ ಅಜಿತ ಸೇನ ಹೌದು ನಾನೇ ಯುದ್ಧಕ್ಕೆ ಬಂದವ ಯಾರು ನೋಟ ಮಾತ್ರದಿಂದಲೇ ಅರ್ಥೈಸಿಕೊಂಡಿದ್ದೇನೆ ಈ ನಾಡಿನ ದೊರೆಯಂತೂ ಖಂಡಿತ ಅಲ್ಲ ಚತುರಂಗ ಸೇನೆಯನ್ನ ಸೇರಿ ಬಂದಂತ ನೀನು ಈ ನಾಡಿನ ಅಮಾತ್ಯ ಮಂತ್ರೀಶ ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು ಪ್ರಪಂಚದಲ್ಲಿ ಅಜಿತ ಸೇನನ ಯೋಗ್ಯತೆಯನ್ನು ತಿಳಿದವರು ಯಾರು ಒಂದು ಕ್ಷಣ ಮಲೆತು ಅವನ ಎದುರಿನಲ್ಲಿ ನಿಲ್ಲುವಂತಹ ಧೈರ್ಯ ಮಾಡುವುದಿಲ್ಲ ಗೊತ್ತಿದೆಯೋ ಇಲ್ವೋ ಬಂದು ಈ ಕ್ಷಣದವರೆಗಾದ್ರೂ ಎದೆಯೊಡ್ಡಿ ನಿಂತಿಯಲ್ಲ ನಿನ್ನ ಈ ಧೈರ್ಯಕ್ಕೆ ಮೆಚ್ಚಿದ್ದೇನೆ ಸಮರದಲ್ಲಿ ನನ್ನ ಸಾಹಸ ಏನು ಪರಿಣಾಮ ಏನಾದೀತು ಯಾವ ಯೋಚನೆಯೂ ಇಲ್ಲದೆ ಎದುರಾಗುವಂತಹ ಗಂಡಾಂತರ ಪರಿಸ್ಥಿತಿಯನ್ನು ಅರ್ಥೈಸಿಕೊಳ್ಳದೆ ಮೂಢನಂತೆ ಬಂದು ನಿಂತಿಯಲ್ಲ ಇನ್ನೊಬ್ಬರಿಗೆ ಸೂಚನೆ ಸಲಹೆಯನ್ನು ನೀಡುವಂತಹ ಸ್ಥಾನದ ನಿನ್ನದು ಮಂತ್ರಿಯ ಸ್ಥಾನ ಅಂತಹ ನಿನಗೇ ಒಂದು ಸೂಚನೆಯನ್ನು ನೀಡ್ತಾ ಇದ್ದೇನೆ ಏನು 4 ಕಾಲ ನಿನ್ನ ಸ್ಥಾನದಲ್ಲಿ ಮುಂದುವರಿಯಬೇಕು ಇಲ್ಲ ಪ್ರಪಂಚ ಮುಖದಲ್ಲಿ ನೀನು ಬದುಕಿ ಉಳಿಯಬೇಕು ಅಂತಾದ್ರೆ ನಿನಗೆ ನನ್ನೊಂದಿಗೆ ಯುದ್ಧ ಅಲ್ಲ ಹೋಗು ನನ್ನ ವೈರ ನನ್ನ ನೇರ ನೋಟ ನನ್ನ ವಕ್ರ ದೃಷ್ಟಿ ಯಾವುದಿದ್ದದಿದ್ರೂ ನಿನ್ನ ಮಹಾರಾಜನಾದಂತಹ ವಿಜಯವರ್ಮನ ಮೇಲೆ ಹಾಗಾಗಿ ನೀನು ಹೋಗು ಅವನನ್ನು ಕಳಿಸಿಲ್ಲಿ ರೂಢಿ ಜನವಾಗಿ ನೀನು ರೂಢೀಶನಾಗಿ ನೀನು ಇಂತಾತನೋಳ್ ಮಾಡದೆ ಯುದ್ಧವನು ಇಂತಾತನೋಳ್ ಮಾಡದೆ ಯುದ್ಧವನು
ಆಡಬಹುದೇ ಇಂಥ ಕಾಡಗರ್ವವ ಬಿಟ್ಟು ನೋಡೆನ್ನ ಸಾಹಸವ ಆಡಬಹುದೇ ಇಂದು ಕಾಡಗರ್ವವ ಬಿಟ್ಟು ನೋಡೆನ್ನ ಸಾಹಸವ ನೀ ನೋಡೆನ್ನ ಸಾಗಸವ ನೀನು ನೋಡೆನ್ನ ಸಾಗಸವ ಯಾರಿಗೆ ಹೇಳಿದ್ದು? ನಿನಗೆ ಹೇಳಿದ್ದು. ಅಜಿತ ಸೇನ, ನೀನೊಬ್ಬ ರೂಢಿ ಪಾಲಕ ಹೌದು ಎನ್ನುವುದನ್ನು ತಿಳಿದಿದ್ದೇನೆ. ಹ. ಅಷ್ಟೆಲ್ಲ ಹ. ಮಹಾಪರಾಕ್ರಮಿ, ಹ. ಬಹಳಷ್ಟು ಸೈನ್ಯವನ್ನು ಹೊಂದಿದವನು. ಅದಕ್ಕೆ ಹೇಳಿದ್ದು ಹ. ನಿನಗ ಆಪತ್ತು ಬೇಡ, ಹೋಗಿ ಅವನನ್ನು ಕಲಿಸು ಅಂತ ಹೇಳಿದ್ದು. ಪುಣ್ಯಾತ್ಮ, ಹ. ಯುದ್ಧ ಕ್ಷೇತ್ರಕ್ಕೆ ಅವನು ಬರಬಾರ್ದು ಇವನು ಬರಬಾರ್ದು ಅಂತ ಏನಂತ ಅಪ್ಪಣೆ ಇಲ್ವಲ್ಲ. ಹ. ನಾನು ಬಂದಿದ್ದೇನೆ ಯಾಕೆ? ಹ. ನಿನ್ನಲ್ಲಿ ಧುರ ಕೊಡ್ಲಿಕ್ಕಾಗಿ. ಹ. ಬಂದಂತ ನನ್ನನ್ನೇ ಮೊದಲು ತುಡಿಕು, ಹ. ಆಮೇಲೆ ನಿನ್ನ ಗರ್ವದ ಮಾತನ್ನಾಡು. ಹಣೆ ಬರ ಗೆಟ್ಟವನೇ, ಏನು ಬದುಕು ಉಳಿಲಿ ಅಂತ ಉದಾರದ ಮಾತಾಡಿದ್ರೆ ಹ. ಅವಿವೇಕವನ್ನು ತೋರ್ತಾ ಇದ್ಯಾ? ಬದುಕು ಮರ್ಯಾದೆ ಗೆಟ್ಟವ, ಒಂದು ಕ್ಷಣ ನನ್ನ ಎದುರು ನಿಂತು ಯುದ್ಧ ಮಾಡುವ ಧೈರ್ಯ ಇಲ್ಲ. ಬಂದ್ಬಿಟ್ಟಿದ್ದಾನೆ ಒಳ್ಳೆ ರೂಢಿ ಪಾಲಕನಾಗಿ ನಿನಗಿದು ಸರಿ ಅಂತ ಓಡಿ ಹೋದವ ಹೋದ. ಹಾಗೆ ನಾನು ಬಿಟ್ಟು ಹೋಗ್ತೇನಾ? ನೋಡುವ ಮುಂದೇನ್ ಮಾಡ್ತಾನೆ ಅವನು. ನಾವು ಚೇತನವ ತಾಗೊಂಡು ಸಚಿವ ಅರಸನ ಪದ ಕೆರಗಿ ಇಂತೆಂದ ತಾನಾಗ ರಸಯ ದಿಬ್ಬ ನಮ್ಮ ಬಲ ತೆಸೆಗೆಡುತ್ತಲಿದೆ ಹಿಂದೆ. ರಸೆಯ ದೀಪ ನಮ್ಮ ಬಲ ದೆಸೆಗೆಡುತ್ತಲಿದೆ ಹಿಂದೆ. ಉಸುರಿದಂದದಿ ಜಯವು ವಶವಾಗದಾಯ್ತು. ಅಳಿದುಳಿದ ಬಲವನ್ನು ಉಳಿಸುವ ಕೃಪೆ ತೋರೋ. ಅಳಿದುಳಿದ ಬಲವನ್ನು ಉಳಿಸುವ ಕೃಪೆ ತೋರು. ಕಳುಹು ಕಪ್ಪವನೆನನು ಇಳೆಯ ದಿಬ್ಬ ನುಡಿದ ಕಳುಹು ಇವಗೆ ಕಪ್ಪವ ನಮ್ಮ ಸೈನ್ಯವನ್ನು ಉಳುಗೋ ದಯತೋರು. ರಸೆಯ ದಿಬ್ಬ ನಿಮ್ಮಲ್ಲಿ ಮೊದಲಾಗಿ ನಾನು ಹೇಳಿದ್ದೇನು, ಅಮರಪುರದ ಅಧಿಕಾರಿ ಅಜಿತ ಸೇನ ಬಹಳ ಪರಾಕ್ರಮಿ ಅಂತ ನಾನು ಹೇಳಿದವನೇ. ಹೌದು, ಆದ್ರೆ ನನ್ನ ಮಾತನ್ನು ಕೇಳಲಿಲ್ಲ. ಯುದ್ಧವನ್ನ ಸಾರಿದ್ದೀರಿ. ಹೌದು, ಯುದ್ಧದ ಪರಿಣಾಮ ಏನಾಯ್ತು ಹೇಳಿ? ಏನು ಒಡೆಯ, ನಮ್ಮ ಸೇನೆ ಎಲ್ಲ ಹಿಂದುಗೆಟ್ಟಿ ಹೋಗ್ತಾ ಇದೆ. ಹೌದು, ಸೇನಾ ಬಲ ಕುಗ್ತಾ ಉಂಟು. ಅದಕ್ಕೆ ಅಷ್ಟೆಲ್ಲ ಇನ್ನು ಉಳಿದಂತ ಸೇನಾದ್ರೂ ಉಳಿಸಿಕೊಳ್ಳಬೇಕಂತಾದ್ರೆ ಅವನಿಗೆ ಕಪ್ಪ ಕಾಣಿಕೆ ಕೊಡುವುದೇ ಲೇಸು ಅಂತ ನನ್ನ ಅಭಿಪ್ರಾಯ. ಶರಣಾಗುವುದಕ್ಕಿಂತ ಮರಣವೇ ಲೇಸು. ಶರಣಾಗುವುದಕ್ಕಿಂತ ಮರಣವೇ ಲೇಸಯ್ಯ. ಧುರವ ಕದಿ ಹೊಯ್ದೋಡಿ ತೋರುವೆನು ಹಾಳ. ಧುರವ ಕದಿ ಹೊಯ್ದೋಡಿ ತರುವೆನೈ ಪ್ರಾಣ. ಪರಾಕ್ರಮವನ್ನು ಪ್ರಕಟಪಡಿಸುತ್ತ ನಮ್ಮ ಸೇನೆಯನ್ನು ಧರಾಶಾಹಿಯಾಗಿಸ್ತಾ ಇದ್ದಾನೆ ಎನ್ನುವ ವಿಷಯವನ್ನ ತಿಳಿದು ಧೂಳಿಪಟವಾಗ್ತಾ ಇದೆ. ನಾವು ಅವನಿಗೆ ಕಪ್ಪ ಕಾಣಿಕೆ ಇತ್ತು ಶರಣು ಬರಬೇಕು. ಕ್ಷತ್ರಿಯರಾದಂತ ನಾವು ವಿರೋಧಿಗಳಿಗೆ ಶರಣು ಬರುವುದು ಒಂದೇ, ಪರ್ಯಾಯವಾಗಿ ಸಾಯುವುದು ಒಂದೇ. ಸಾವು ಬಂದರೂ ಸರಿ, ಅವನಿಗಂತೂ ಶರಣು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯುದ್ಧದಲ್ಲಿ ಹೋರಾಟವನ್ನ ಮಾಡಿ ಒಂದು ಗೆಲ್ಲುತ್ತೇನೆ, ಇದಿಲ್ಲದೆ ಇದ್ರೆ ಈ ನಾಡಿಗಾಗಿ ಅಲ್ಲಿ ಪ್ರಾಣ ತ್ಯಾಗ ಮಾಡ್ತೇನೆ. ದೊರೆಯ ಮಗೆ ಇನ್ನೆಂತೂ ದೊರೆಯುವನು. ನಿನ್ನಂತ ದೊರೆಯ ಮಗೆ ಇನ್ನೆಂತೂ ದೊರೆಯುವನು. ಭಿನ್ನಪವ ದಯವಿಟ್ಟು ಮನ್ನಿಸೈ ದೊರೆಯೇ. ಗುಪ್ತ ದ್ವಾರದ ಮುಖದಿ ಬತ್ತನವ ನೀ ತ್ಯಜಿಸು. ಗುಪ್ತ ದ್ವಾರದ ಮುಖದಿ ಬತ್ತನವ ನೀ ತ್ಯಜಿಸು. ಮುಕ್ತನಾಗುವೆದೊಂದು ಸೂಕ್ತ ಪಥವನ್ನು, ಮುಕ್ತದಲ್ಲಿ ಬೇಳುವೆನು ಸೂಕ್ತ ಪಥವನ್ನು. ಅವನಲ್ಲಿ ಯುದ್ಧಕ್ಕೆ ಹೋಗುವುದೇ ಸಿದ್ಧ. ಹೇಡಿಗಳ
ಹೇಳ ಹಾಗೆ ನಿಮ್ಮ ಆಳ್ವಿಕೆಯನ್ನು ನಾವು ನೋಡಿದವರೇ. ತಲೆಬಡಿಸಿ ಶ್ರೀರಾಮಚಂದ್ರನ ಆಳ್ವಿಕೆ ಅಂತ ನಾವು ಭಾವಿಸಿದವರು. ಆ. ಯಾವುದೇ ಕುಂದುಕೊರತೆಗಳನ್ನು ನಾವು ಅನುಭವಿಸುವುದರಲ್ಲ. ಆದ್ರೆ ಈಗ ನೀವೇನು ನಾನು ಸಾಯ್ತೇನೆ, ಪ್ರಾಣವನ್ನು ತೆರ್ತೇನೆ ಅಂತ ಯಾವಾಗ ಹೇಳ್ತೀರಲ್ಲ? ಬರ್ತದೆ ಅಂತ ಆದ್ರೆ ಬರಲಿ, ಸಂತೋಷದಿಂದ ಸ್ವೀಕರಿಸ್ತೇವೆ. ಆದ್ರೆ ತಲೆಬರೆಸಿಕೊಳ್ಳುವುದಕ್ಕೆ ಮಾತ್ರ ಸಾಧ್ಯ ಇಲ್ಲ. ಹಾಗಲ್ಲ ಒಡೆಯ, ಆ. ನೀವು ಒಬ್ರು ಸಾಯಬಹುದು. ಆ. ನಿಮ್ಮನ್ನು ನಂಬಿಕೊಂಡವರು ಅದೆಷ್ಟೋ ಜನ ಇಲ್ವಾ? ಪ್ರಜೆಗಳಿಗಾಗಿ ಬದುಕಬೇಕು ಅಲ್ಲ? ನಿಮ್ಮನ್ನೇ ನಂಬಿಕೊಂಡಂತ ನಿಮ್ಮ ಮಡದಿ ಸುತರಲ್ಲಲ್ವಾ? ಅವರಿಗಾಗಿ ಆದ್ರೂ ನೀನು ಬದುಕಲೇಬೇಕು ಮಹಾರಾಜ. ಒಡೆಯ, ನಾನು ಹೇಳಿದ ಮಾತನ್ನು ಕೇಳು. ನೀವು ಬದುಕಬೇಕು ಅಂತಾದ್ರೆ ಅವನು ಈ ಕಡೆಗೆ ಬರ್ತಾ ಇದ್ದಾನೆ. ಅವನು ಬರುವ ಮುಂಚೆ ನೀವು ಆ ಗುಪ್ತ ಮಾರ್ಗದಲ್ಲಿ ತಲೆಮರೆಸಿಕೊಳ್ಳಿ ಒಡೆಯ, ತಲೆಮರೆಸಿಕೊಳ್ಳಿ. ನುಡಿ ಒಪ್ಪಿದ್ರ ಪತಿಯು ಸರಿಯನುದ ಸತಿ ಸುತರ ರಕ್ಷಿಸು ಎಂದೆನುತ ಗುಪ್ತ ಮಾರ್ಗದಿ ಬೀಸುವ ದೊಣ್ಣೆ ತಪ್ಪಿದ್ರೆ 1000 ವರ್ಷ ಬದುಕಬಹುದಂತೆ. ಇವತ್ತು ಬದುಕಿದೆ ಅಂತ ಆದ್ರೆ ಮತ್ತೆ ಸಂದರ್ಭವನ್ನು ಸಾಧಿಸಿ ಅವನನ್ನು ಗೆಲ್ಲುವುದಕ್ಕೆ ಸಾಧ್ಯ ಅಲ್ವಾ? ಆದ್ರೆ ನಾನು ಬರುವವರೆಗೆ ನನ್ನ ಸತಿ ಸುತರನ್ನು ರಕ್ಷಿಸುವ ಹೊಣೆ ನಿನ್ನದು. ಎಲ್ಲ ಹೊಣೆ ಅಲ್ಲ, ನಮ್ಮನ್ನು ನಂಬಿಕೊಂಡ ಕೋಟಿ ಕೋಟಿ ಪ್ರಜೆಗಳನ್ನು ರಕ್ಷಿಸುವ ಹೊಣೆ ನಿನ್ನದು. ಆಯಿತು ಪ್ರಭು. ಕೆಳದಿ ನೃಪತಿ ತಾಗಯ್ಯೆ ಮಹಾರಾಜರು ಗುಪ್ತ ಮಾರ್ಗದಲ್ಲಿ ಹೋದ್ರು. ಆದ್ರೆ ಮಹಾರಾಣಿಯನ್ನು ರಕ್ಷಿಸುವುದು ಹೇಗೆ? ನೇರ ಅಲ್ಲಿ ಹೋಗ್ತೇನೆ. ನಡೆ ತಂದು ಸಜೀವತಾ ವಿವರವನು ಬೇಡ. ಯಾಕೋ ಈಗ ಏನಾಯ್ತು? ಮುಖ್ಯವಾದ ವಿಷಯವನ್ನು ಹೇಳಬೇಕಂತ ಓಡೋಡಿ ಇಲ್ಲಿವರೆಗೆ ಬರಬೇಕಾಯ್ತು. ಅಮ್ಮ, ಆದಷ್ಟು ಬೇಗ ನೀವು ಇಲ್ಲಿಂದ ತಪ್ಪಿಸ್ಕೊಳ್ಬೇಕು. ತಪ್ಪಿಸ್ಕೊಳ್ಬೇಕೆ? ಹೌದಮ್ಮ, ಯಾಕೆ? ಕಾರಣ ಉಂಟು. ಅಮರಪುರದ ಅಧಿಕಾರಿ ಅಜಿತ ಸೇನೆ ಎನ್ನುವ ಸೇನೆಯನ್ನು ಕೂಡಿಕೊಂಡು ಇಲ್ಲಿವರೆಗೆ ಬಂದದ್ದು ಮಾತ್ರ ಅಲ್ಲ, ದುರಾಯ್ತಮ್ಮ ನನಗೂ ಮತ್ತು ಅವನಿಗೂ. ಅಷ್ಟೆಲ್ಲ ನಮ್ಮ ಬಲವಲ್ಲ ಧೂಳಿ ಪಟವಾಗಿ ಹೋಯ್ತು. ನಿಮ್ಮ ಮಹಾರಾಜರು ಅಂದ್ರೆ ನಿಮ್ಮ ಒಡೆಯ ಅವರಿಗೆ ತಲೆಮರೆಸಿಕೊಂಡಿದ್ದಾರೆ. ಆದ್ರಿಂದ ಆದಷ್ಟು ಬೇಗ ಮಗುವನ್ನು ಕೂಡಿಕೊಂಡು ನೀವು ಇಲ್ಲಿಂದ ತಲೆಮರೆಸಿಕೊಳ್ಬೇಕು. ಎಂತು ದೊರೆಯಲಿ ಕಾಂತನ ಮಮ ಸರೆಯೈ ಕಾಂತನ ಮುಂದೆ ಬಾಳಿನ ಬವಣೆಯ ಎಂತು ನಾ ಸಹಿಸುವೆನು ಗೀಳುವಣೆಯ. ವಾರ್ತೆಯನ್ನು ನಾನು ಕೇಳ್ತಾ ಇದ್ದೇನೆ. ಸತ್ಯ, ಕನಸಿನಲ್ಲಿ ಕಂಡದ್ದು ಒಂದು ಕನಸು ಕಂಡದ್ದು ಹಿಂದೆ ನನಸಾಯ್ತು. ನನ್ನವರು ತಲೆಮರೆಸಿಕೊಂಡಿದ್ದಾರೆ ಅಂತಂದ್ರೆ ನಾನು ಹೇಗೆ ಬದುಕಲಿ? ಛಾಯಾನುವರ್ತಿಯಾಗಿದ್ದೆ. ಅವರನ್ನು ಬಿಟ್ಟು ಬದುಕುವ ನನ್ನ ಬದುಕೆಂತೂ ಇನ್ನು ಇಲ್ಲ. ಕನಸಿನಲ್ಲಿ ಕಂಡ ಒಂದು ವಿಷಯ ಸತ್ಯ ಆಯ್ತು. ನನ್ನ ಮಗ ಬದುಕಬೇಕು. ಏನ್ ಮಾಡ್ಲಿ? ಎಲ್ಲಿ ಹೋಗ್ಲಿ? ಹೇಗೆ ಬದುಕಲಿ? ಅಮ್ಮ, ಈ ಊರಿನಲ್ಲಿ ಖಂಡಿತ ನೀವು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆ ದೂರ್ತ ಇಲ್ಲಿಗೆ ಬಂದೇ ಬರ್ತಾನೆ. ಆದ್ರಿಂದ ಆದಷ್ಟು ಬೇಗ ಮಗುವನ್ನು ಕರ್ಕೊಂಡು ಈ ನಾಡನ್ನ ಬಿಟ್ಟು ಹೋಗಿ ಅಮ್ಮ. ದಮ್ಮಯ್ಯ ಗುಪ್ತ ಮಾರ್ಗದಲ್ಲಿ ಮಗನನ್ನು ಕರ್ಕೊಂಡು ಎಲ್ಲಿಯಾದ್ರೂ ದಾರಿ ಸಿಕ್ಕಂತ ಸಾಕ್ತೇನೆ. ಅದೇ ಸರಿ, ಕಂಡಂತಾಗ್ಲಿ. ಬಳಿಕ ಸಜೀವನು ಅಜಿತ ಸೇನೆಗೆ ಬನಿದು ಕಪ್ಪವು ಅನ್ನಿಸಿನದ. ಒಮ್ಮೆ ಓಡಿ ಹೋದವ. ಹೌದು, ದೊರೆಯನ್ನ ಕರೆತರುವುದರ ಬಿಟ್ಟು ನೀನು ಬಂದು ಯಾಕೆ ವಂದಿಸಿಕೊಳ್ತಾ ಇದ್ದೀಯೋ? ವಂದಿಸಿಕೊಳ್ಳಿಕ್ಕೆ ಕಾರಣ ಉಂಟು. ಏನು? ದೊರೆಗಳಲ್ಲಿ ಇದ್ದ ವಿಷಯವನ್ನೆಲ್ಲ ಹೇಳಿದ್ದೇನೆ. ನಾವೀಗ ಶರಣು ಬಂದಿದ್ದೇವೆ. ನಿಮಗೆ ಕಪ್ಪ ಕಾಣಿಕೆ ಕೊಡ್ಲಿಕ್ಕೆ ನಾವು ಒಪ್ಪಿಕೊಂಡಿದ್ದೇವೆ. ನಮ್ಮನ್ನು ಬಂದದ್ದು ಕರೆತರುತ್ತಿರನ್ನಿ ದೊರೆತರದಿರನಿ ದೊರೆಯನ್ನು ತವ ಶಿರ ಕಡಿವೆನು ಕೇಳ್ಬರಿಯೋ. ತವ ಶಿರ ಕಟ್ಟಿವೆನ್ನು ಕೇಳ್ಬರಿಯೋ. ತರುಣಿದು ನರದಿ ಸದವಿಲ ಜನವನ್ನು ಮೆರಸತಕ ಇದೆ. ಮಾನಿನ ಬುದ್ಧಿವಂತಿಕೆ. ನಮೋ ನಮಃ. ಊರು ಕೊಳ್ಳೆ ಹೊಡೆದು ಹೋದ್ರು ಮಹಾರಾಜ ಮಾತ್ರ ಎದುರಿಗೆ ಬರ್ತಾ ಇಲ್ಲ. ಇಲ್ಲ. ನೀನು ಬದುಕುವುದಕ್ಕಾಗಿ ಕಪ್ಪ ಕಾಣಿಕೆಯನ್ನು ತಂದಿತ್ತು. ಏನ ಶರಣು ಬಂದವನ ಸಾಮಂತರಾಗಿ ಇರ್ತೀರ. ನೀವು ಹೇಳೋ ಸಮಯದಲ್ಲಿ ಕಪ್ಪ ಕಾಣಿಕೆ. ನೀನು ಶರಣು ಬರುವುದೇ ಮುಖ್ಯ ಅಲ್ಲ. ಕಪ್ಪ ಕಾಣಿಕೆ ಕೊರತೆಯಾಗಿ ನಾನು ಬಂದದ್ದಲ್ಲ. ಅಹಂಕಾರದ ಮಾತಾಡಿ ನನ್ನನ್ನ ಕಾಡಗಳಿಸಿರುವಂತ ನಿನ್ನ ಬಂಡಂದ್ರಪ್ಪ ವಿಜಯವರ್ಮ ಅವನಿಗೆ ಪಾಠ ಕಲಿಸಬೇಕಾಗ್ರೆ ಒಂದೇ ಮಾತು. ಹೋಗಿ ನೀನು ಮಹಾರಾಜನನ್ನ ಕರೆತರಲಿಲ್ಲ ಅಂತಾದ್ರೆ ನಿನ್ನ ಕಲಿತೇನೆ. ತಿಳಿಯನಯ್ಯ ದೊರೆಯ ಇರವ ನಾನು ತಿಳಿಯು ಬೇಳೆನಯ್ಯ
ಸಹಿಸದವಗೆ ದ್ರೋಹವನ್ನು ಬಗೆಯಲಾರೆನು ದ್ರೋಹ ಬಗೆಯಲಾರೆನು. ಯಾವ ಕಾಲಕ್ಕೂ ನಿಮಗಂತೂ ದ್ರೋಹ ಬಗೆಯವು ನಾನಲ್ಲ. ಮತ್ತೆ ಎಲ್ಲಿ ಹೋದ ನಿನ್ನ ರಾಜ? ಅಯ್ಯೋ ಹಾಗಲ್ಲ, ಇಲ್ಲಿ ಯುದ್ಧ ವಿಷಯವನ್ನು ತಿಳಿದಂತ ಅವರು ಎಲ್ಲಿ ಹೋದ್ರು ಏನಂತ ನನಗೆ ಗೊತ್ತೇ ಇಲ್ಲ. ಒಬ್ಬ ದೊರೆ, ನೀನೊಬ್ಬ ಮಂತ್ರಿ, ಕಪ್ಪಗಾಣಿಕೆ ಬಂದಿದೆ. ಇಬ್ರು ಸೇರಿ ಕಣ್ಣು ಮುಚ್ಚಾಲೆ ನಾಟಕ ಆಡ್ತಾ ಇದ್ದೀರಾ. ನನಗೆ ಗೊತ್ತಿಲ್ಲ. ದೊರೆಯ ಇರುವ ಗೊತ್ತಿಲ್ವಾ? ಇಲ್ಲ. ಸಚಿವನವು ಶೈಮಿನಿಗೆ ತೋಟಿ, ಸಚಿವನವು ಶೈಮಿನಿಗೆ ತೋಗೊಟ್ಟಿ ಪೀಠವನ್ನು ಏರ್ದ ಕಳತಿಲ ನಮಗಿವ್ರೆಲ್ಲ ಲೆಕ್ಕವ, ಕಾಸುವ ಅಲ್ಲ, ಕಡ್ಡಿಯೂ ಅಲ್ಲ. ಆದ್ರೂ ಪ್ರಾಣ ಹೋದ್ರು ಸಹಿತ ದೊರೆಯ ಇರುವನ್ನ ತಿಳಿಸದೆ ಹೋದ್ನಲ್ಲ, ಕೊಂದು ಕಳೆದಿದ್ದೇನೆ. ಮುಂದೊಂದು ದಿವಸ ಬರಲೇಬೇಕಲ್ಲ. ಹೌದು, ಇಲ್ಲಿಯ ವಿಸ್ತರಣದಾಯಿತು. ಅಧಿಕಾರ ಸೂತ್ರವನ್ನ ಕೈಗೊಂಡಿದ್ದೇನೆ. ಸಾಲದು, ಮುಂದೊಂದು ದಿವಸ ಬಂದು ಮತ್ತೆ ನನಗೆ ಕಿರುಕುಳವಾಗಿ ಕಾಡ್ಯಾನವ. ಹಾಗಾಗಿ ವಿರೋಧಿ ವಿಜಯವರ್ಮನ ತಾಲೆ ನನ್ನ ಕತ್ತಿಗೆ ಆಹುತಿ ಆಗಲೇಬೇಕು. ಪ್ರಜಾವರ್ಗರವರೆಲ್ಲರಲ್ಲಿ ತಿಳಿಯುವ ಹಾಗೆ ಡಂಗುರವನ್ನ ಹೊಡೆಸಿದ್ದೇನೆ. ಆ ವಿಜಯವರ್ಮನ ತಲೆಯನ್ನ ತಂದುಕೊಟ್ಟವರಿಗೆ 1000 ಹೊನ್ನನ್ನ ಪಾರಿತೋಷಕವಾಗಿ ನೀಡ್ತೇನೆ ಎನ್ನುವ ಹಾಗೆ ಅವನ ತಲೆ ನಿರೀಕ್ಷೆಯಲ್ಲಿರ್ತೇನೆ. ಇತ್ತಲ ರಜಕದಾನೋ ಇತ್ತಲ ಮಲ್ಲಯ್ಯ ರಜಕನು ಸ್ವಸ್ಥದಿಂದ ಮಡದಿಯನ್ನು ಕರೆದು ಬೇದನು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಪರಿಚಯ ಆಯ್ತಾ? ಆಗ್ಲಿಲ್ವಾ? ನಾಡಿದು ರತ್ನಗಿರಿ. ಇದರಲ್ಲಿ ನಾವು ಗಡಿಯಲ್ಲಿರುವವರು. ನನ್ನ ಗಡಿಯಲ್ಲಿ ಗಡಿ ಕಾವು. ಗಡಿ ಕಾವಲುಗಾರ ಅಂತ ಮಾಡ್ರ ನೀವು. ಮತ್ತೆ ಅಂದ್ರೆ ನಮ್ದು ಮನೆ ಇರುವುದಲ್ಲಿ ಅಂತ. ಹೌದೌದು. ನಾವು ಮುಡಿವಾಳ್ರು. ಓ ಮಡಿವಾಳ್ರ? ಮುಡಿವಾಳ್ರು. ವಸ್ತ್ರ ತೊಳೆಯೋರ? ಅದು ಬೇಡ, ಅದಷ್ಟು ಕಡಿಮೆ ಮಾಡೋದು ಬೇಡ. ನೀವು ತೊಳೆಯೋದು ವಸ್ತ್ರವೇ, ಅಷ್ಟು ಕಡಿಮೆ ಮಾಡೋದು ಯಾಕೆ? ಮಡಿವಾಳ್ರು. ಮಡಿ ಮಾಡುವವ್ರೆ ಅಂತ ಕೇಳಿ. ನಾವೊಂದು ಇಲ್ಲ ಅಂತ ಆದ್ರೆ ಏನು ಉಳಿದಿದ್ದಾಳೆ ನೋಡುವ. ನಾವು ಸತ್ತಿರಬೇಕು, ಹುಟ್ಟಿರ್ಬೇಕು ಅಂದ್ರೆ ಕಾರಣ ಮಡಿ ಮಾಡೋರು ನಾವೇ ಅಲ್ವಾ? ಆದ್ರಿಂದ ಮಡಿವಾಳ್ರು ಯಾರು? ಮಡಿವಂತರೇ ಮಡಿವಾಳ್ರು. ಅಗಸರು, ರಜಕರು ಹೀಗೆಲ್ಲ ಕರೀತಾರೆ ನೋಡಿ. ನಮಗೆ ಉದ್ಯೋಗ ಅದೇ. ಹಾಗಂತ ನನಗೂ ಸಂಸಾರ ಉಂಟು ಸ್ವಾಮಿ. ಹೌದೌದು, ನನಗೂ ಮದುವೆ ಆಗಿದೆ. ನನ್ನ ಹೆಸರು ಮಲ್ಲಯ್ಯ ಎನ್ನುವುದಾಗಿ. ಹೌದು. ಹೆಂಡತಿ ಹೆಸರು ಮಂಚವ್ವ. ಒಳ್ಳೆ ಹೊಂದಾಣಿಕೊಂಡ ಹೆಸರಲ್ಲಿ. ಅಂದ್ರೆ ಮಲ್ಲಯ್ಯ ಮಂಚವ್ವ. ಕೆಲವರೆಲ್ಲ ಹೇಳಿದ್ರು, ನೀನ್ ಹೆಂಡತಿಗೂ ನೀನು ಹೂವು ಅಂತ ಕರಿತೀಯ, ನನಗೆ ಮರ್ಯಾದೆ ಇಲ್ವಾ ಕೇಳು. ಸಮಸ್ಯೆ ಆಯ್ತು ನನಗೂ ಅಲ್ವಾ? ಅದು ನೀವು ಕೇಳ್ತೀರಿ ಅಂತ ಮಾಡಿದೆ. ಬಹಳ ಜನ ಕೇಳಿದ್ರಿ ಹೀಗೆ. ಅದಕ್ಕೆ ನಾನೀಗ ಸ್ವಲ್ಪ ಹೆಸರನ್ನು ತುಂಡರಿಸಿ ಬಿಟ್ಟಿದ್ದೇನೆ. ಮಂಚವ್ವ ಬೇಡ, ಮಂಚ್. ನೋಡುವ. ಎಲ್ಲೂ ಹೋದ್ಲ ಏನು ಉದ್ಯೋಗ ಬಿಡ್ಲಿಕ್ಕೆ ಉಂಟ, ಸಮಯ ಆಯಿತು, ಬಟ್ಟೆ ಗಂಟು ರಾಶಿ ಬಿದ್ದಿದೆ ಆ ಕಡೆಯಲ್ಲಿ. ಹೌದೇ ಮಂಚ 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 ಮಂಚ್. ಅಪ್ಪ ಅಮ್ಮ ಅಷ್ಟು ಒಳ್ಳೆ ಹೆಸರಿಟ್ಟಿದ್ದಾರೆ ಮಂಚವ ಅಂತ ಹೇಳೋದು ಬಿಟ್ಟು ಮಂಚ್ ಅಲ್ಲ, ಮಂಚವ್ವ ಅಂತ ಹೆಸರಿಟ್ಟಿದ್ದಾರೆ. ಹೌದು, ನನ್ನ ಸ್ನೇಹಿತರೆಲ್ಲ ಕೆಲವರು ಹೇಳಿದ್ರು, ನೀ ಹೆಂಡತಿಗೂ ಹೂವು ಅಂತ ಕರೆಯುವುದ ಮಾರಾಯ ಅಂತ ಕೇಳಿದ್ರು. ನಮ್ಮ ಕಡೆ ತೊಂದ್ರೆ ಇಲ್ಲ ಬಿಡಿ. ಅದಕ್ಕೆ ಹೆಸರನ್ನ ತುಂಡು ಮಾಡಿಬಿಟ್ಟೆ. ಮಂಚವ್ವ ಬೇಡ, ಮಂಚ್. ಪ್ಯಾಟ ಬದಿ ಹಾಗೆ ಹೇಳಬೇಡಿ, ಮಂಚ್ ಅಂತ ಹೇಳಿ. ಗೊತ್ತಾಯ್ತಾ? ಹೌದೇನೆ. ಈಗ ನೋಡು, ಹೊತ್ತಾಯ್ತು, ಹೋಗದೆ 5 ರೂಪಾಯಿ ಇಲ್ಲ. ಹಾಗೆ ತಡೆ ಮಾಡು ಸರಿಯಲ್ಲ. ಹೋಗು, ಹೇಳು. ಸಾಕು ದೊಡ್ಡ ನಮಸ್ಕಾರ. ಸುಳ್ಳೆ ಪೀಳೆ ಹೇಳಿ ಪಿಂತೆ ಕಳ್ಳ ಬಸಿರ ತಾಳಿ ನಿಂತ. ಸುಳ್ಳೆ ಪಿಳ್ಳೆ ಪೇಳಿ ಪಿಂತೆ ಕಳ್ಳ ಬಸಿರ ತಾಳಿ ನಿಂತ. ನಿಲ್ಲದಾಯ್ತು ಗುಟ್ಟ ಸತ್ಯಕ್ಕಿಲ್ಲ ಸಾಗಲೇ. ಇಲ್ಲಿ ಬನ್ನಿ. ಏನು ನನ್ನ ಮನಸ್ಸಿನ ಆ ನೋವನ್ನು ಯಾರಲ್ಲಿ ಹೇಳ್ಕೊಳ್ಳೋದು, ಹೇಗೆ ಹೇಳ್ಕೊಳ್ಳೋದು? ಎಂತ ಐತೆ? ಅಲ್ಲದೆ ಹೋದ್ರೆ ನಾನು ಅದೆಷ್ಟೋ ಬಾರಿ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಹೌದಾ, ಕೆಲವು ವರ್ಷ ಆಯ್ತು ಮರೈತಿ.
ನಮ್ಮಿಬ್ರಿಗೆ ಒಂದೆಲ್ಲಾದ್ರೂ ಒಂದು ಮಗು ಆಗಿದೆ ಹೇಳಿ. ಹಾ 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 ನಾನು ಮರ್ಯಾದೆ ಕಾಪಾಡ್ಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಪ್ರತಿ ಬಾರಿ ಯಾರಾದ್ರೂ ಕೇಳಿದ್ರೆ ನನಗೀಗ 3 ತಿಂಗಳು 3-4 ಅಂತ ಹೇಳ್ತಾನೆ ಇದ್ದೆ. ಅದು ಹೇಳಿದ್ ಮಾತ್ರ. ಆದ್ರೆ ಆಗದೆ ಹೋಯ್ತು. ಬರೀ ನಾನು ಕಳ್ಳ ಬಸರು ಅಂತ ಹೇಳಿದ್ದೆ ಬಂತು ಬಿಟ್ರೆ ಆಗದೆ ಹೋಯ್ತು. ಈಗ ನೋಡಿ ಯಾರಾದ್ರೂ ಕೇಳಿದ್ರೆ ನಾನು ಏನಂತ ಹೇಳ್ಬೇಕು? ಆದ್ರಿಂದ ಸಾಕಾಗಿ ಹೋಯ್ತು, ಈ ಸಂಸಾರವೇ ಸಾಕಾಗಿ ಹೋಯ್ತು ಸ್ವಾಮಿ. ಯಾಕಿಂತ ಮಾತಾಡ್ತಿ? ಮತ್ತೆ ನೀವೇ ಆಲೋಚನೆ ಮಾಡಿ, ಮಕ್ಕಳಿಲ್ಲದ ಮನೆ ಅಂದ್ರೆ ಹೇಗಿರ್ತದೆ ಅದು? ಕೊಡುವ ದೇವರು ಬಡವನಲ್ಲ, ಕೊಡುವ ಶಿವ ಯಾವಾಗ ಕೊಡ್ತಾನೆ ಅಂತ ಹೇಳಲಿಕ್ಕಿಲ್ಲ. ಒಂದು ಮಾತೇ ಇಲ್ವಾ? ಕೊಡುವಾಗ ಜಾಡಿಸಿ ಒದ್ದೆ ಕೊಡ್ತಾನೆ ಅಂತ ಹೇಳಿ. ಒದ್ದು ಕೊಡ್ತಾನೆ ಬೇಡ ಅಲ್ಲ, ಅದು ಹೇಳಿದ್ದು. ಹಾಗಾಗಿ ಕೊಡಬಹುದು, ಆ ಕಾಲವನ್ನು ನಾವು ಕಾಯೋಣ. ಈಗ ನಾನೇನ್ ಮಾಡ್ಬೇಕು? ಈಗ ಏನ್ ಮಾಡ್ಬೇಕಾ? ನಮ್ಮ ಉದ್ಯೋಗ ಇಲ್ವಾ? ಹೌದಾ? ಯಾವ್ದು ಬಟ್ಟೆ ತೊಳೆಯುವುದು, ಅದ್ರ ಬಗ್ಗೆ ಇನ್ನು ಸಿಟ್ಟಿ ಹಾಕಿ. ಬಟ್ಟೆ ಬಡಿದು ಬೆನ್ನು ತಟ್ಟಿ ಹೋಯ್ತು ಸಾಕು. ಬಟ್ಟೆ ಬಡಿದು ನಿಮಗೆ ಬಟ್ಟೆ ಬಡಿದು ಬೆನ್ನು ಸೊಟ್ಟಗಾಯ್ತು ಸಾಕು. ಇನ್ನು ಬಟ್ಟೆ ಮಡಿಯ ನೀವೇ ಮಾಡಿ ಸಿಟ್ಟುಗೊಳ್ಳದೆ, ಬಟ್ಟೆ ಮಡಿಯ ನೀವೇ ಮಾಡಿ ಕೊಳ್ಳದೆ ನೀವು ಸಿಟ್ಟುಗೊಳ್ಳದೆ. ಬಟ್ಟೆ ಬಡಿದು ಬೆನ್ನು ಸೊಟ್ಟಗಾಯ್ತು, ಬೆನ್ನು ಸೊಟ್ಟಗಾಯ್ತು ಸಾಕು. ಇನ್ನು ಬಟ್ಟೆ ಮಡಿಯ ನೀವೇ ಮಾಡಿ ಸಿಟ್ಟುಗೊಳ್ಳದೆ. ನೀವೇ ಮಾಡಿ ಸಿಟ್ಟುಗೊಳ್ಳದೆ ನನ್ನ ತಲೆ ಬಿಸಿ ಆ ಕಡೆಯಲ್ಲಿ ಬಟ್ಟೆ ರಾಶಿ ಬಿದ್ದಿದೆ. ಹೌದಾ? ಎಲ್ಲ ತೊಳ್ಕೊಂಡು ಬರ್ಬೇಕು. ಹೋಗು. ಸಾಕು. ನಿಮ್ಗೆ ಬೇರೆ ಯಾವ ಉದ್ಯೋಗ ಮಾಡ್ಲಿಕ್ಕೆ ಆಗ್ಲಿಲ್ವಾ? ಏನ್ ಮಾಡುವ ಹೇಳು? ಈ ಬಟ್ಟೆ ಒಗೆಯುವ ಉದ್ಯೋಗ ಮಾಡ್ಬೇಕಿತ್ತ? ನಮ್ಮ ಕುಲಕಸಬೆ ಎನ್ನುವ ಕಾರಣಕ್ಕಾಗಿ ನಾವು ಇದನ್ನೇ ಮಾಡಿದ್ದು. ನಾವು ಮಾಡಿದ್ದಲ್ಲ, ದೇವರು ಕೊಟ್ಟು ವರ ನಮಗಿದು. ಅಲ್ಲ, ನೀವು ಮಡಿವಾಡರಾಗಿ ಯಾಕೆ ಹುಟ್ಟಿದ್ರಿ? ನೀವು ಒಂದು ದೇವಾಡಿಗರಾಗಿದ್ರು ಸಮಸ್ಯೆ ಇಲ್ಲ ಆಗಿತ್ತು. ಒಂದು ಬದಿ ಕೂತ್ಕೊಂಡು ಪೀ ಅಂತ ಊದಿದ್ರಾಗಿತ್ತು, ನನಗ್ ಸಮಸ್ಯೆ ಇಲ್ಲ ಆಗಿತ್ತು. ಬರೀ ವಾದ್ಯ ಬಾರಿಸೋದು ಮಾತ್ರ ನಾವು ಚಂಡೆಯನ್ನು ಬಾರಿಸಬಹುದು. ಏನಂತೀರಿ? ನೀವ್ ಎಂತದ್ದೇ ಮಾಡಿದ್ರು ನನಗ್ ಸಮಸ್ಯೆ ಇಲ್ಲ ಆಗಿತ್ತು. ಈ ಮಡಿವಾಡರಾಗಿ ಹುಟ್ಟುಕೊಂಡ್ರೆ ಹೌದಾ? ಅಲ್ಲ, ನಾನು ಮಡಿವಾಡ್ತೀಯ? ಹೌದು. ಪ್ರಶ್ನೆ ಬೇರೆ, ಬೇರೆಯಾ? ಹಾಗಲ್ಲ. ಹಾಗೆ ನಿಮ್ಮನ್ನು ಮದುವೆಯಾಗಿ ಬಂದ ಆ ಪ್ರಥಮ ದಿನದಿಂದ ಇಲ್ಲಿವರೆಗೂ ನಿಮ್ಮ ಜೊತೆಗೆ ಬರುವುದು, ಬಟ್ಟೆ ಹೊತ್ಕೊಳ್ಳುವುದು, ಆ ಹೊಳೆ ಬದಿಯಲ್ಲಿ ಹೋಗಿ ಬಿಸಿಲು ಉರಿಯಲ್ಲಿ ಕಲ್ಲು ಬಂಡೆ ಮೇಲೆ ಕೂತ್ಕೊಂಡು ಬಟ್ಟೆ ಒಗೆಯುವುದು, ಬಟ್ಟೆ ಬಡಿದು ಬೆನ್ನು ಬಾಗಿಸಿ ಬಟ್ಟೆ ಬಡಿದು ನನ್ನ ಸೊಂಟ ಎನ್ನುವುದು ಸೊಟ್ಟಗಾಗಿ ಹೋಗಿದೆ ಸ್ವಾಮಿ. ಬೆನ್ನು ಸೊಟ್ಟಗಾಯ್ತಾ? ಹೌದಪ್ಪ. ಹಾಗಾಗಿ ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನಾನು ಹೀಗೆ ಇದ್ರೆ ನಾನು ಇನ್ನು ಹೆಚ್ಚು ವರ್ಷ ಬದುಕುವುದಿಲ್ಲ. ಆದ್ರಿಂದ ಈ ಬಟ್ಟೆ ಮಡಿ ಮಾಡುವ ಕೆಲಸ ಏನೇ ಇದ್ರು ನೀವೇ ಮಾಡ್ಕೊಳ್ಳಿ, ಬಿಟ್ರೆ ನನಗಂತೂ ದೇವರಾಣೆ ಆಗುದಿಲ್ಲ. ಚೆನ್ನಾಗಿದ್ದಾರೇನೆ ನಾನು ಸುಖಿಯು ದೇವರಾಣೆ, ನೀನು ಚೆನ್ನಾಗಿದ್ದರೇನೆ ನಾನು ಸುಖಿಯು ದೇವರಾಣೆ, ನಾ ಸುಖಿ ದೇವರಾಣೆ. ತಾನೇ ಪೋಪೆ ವಸ್ತ್ರ ತೊಳೆಯಲ್, ತಾನೇ ಪೋಪೆ ಎನ್ನುತ್ತಾ ಪರಟ ಶಾನೆ ಕೊಳದಡೆ, ತಾನೇ ಪೋಪೆ ಎನ್ನುತ್ತಾ ಪರಟ ಶಾನೆ ಕೊಳದೆಡೆ. ಮಂಚು ಬೇಡ, ಮತ್ತದ್ನೇ ಹೇಳ್ಬೇಡಿ ನೀವು. ಅದೇ ಪ್ರೀತಿಯಿಂದ ನಾನು ಕರೆಯುವುದು. ಈಗ ಬಟ್ಟೆ ತೊಳೆದಕ್ಕೆ ಹೋಗ್ಲಿಕ್ಕೆ ಸಮಸ್ಯೆ ನಿನಗೆ? ಬೆನ್ನು ಹೋಯ್ತಾ ಉಂಟಾ? ಹೌದಪ್ಪ, ಆಗ್ಲಿಕ್ಕಿಲ್ಲ ನನಗೆ. ಪಾಪ ಚಿನ್ನು, ನನಗೆ ನಿನ್ನ ಬಿಟ್ರೆ ಮತ್ತೆ ಯಾರಿದ್ರೆ? ಸುಳ್ಳಲ್ಲ. ಯಾಕೆ ಹೇಳು? ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ ಒಂದು ಬಿಟ್ರೆ, ಆದ್ರೆ ನಾವಿಬ್ಬರು ಇದ್ದಿದ್ದು ಹೇಗೆ? ಆ ಮಕ್ಕಳಿಲ್ದಿದ್ರು ಆ ಚಿಂತೆಯಲ್ಲಿ ನಾವು ಇದ್ದವ್ರ? ಖಂಡಿತ ಇಲ್ಲ. ಇಂದಲ್ಲ ನಾಳೆ ಆಗ್ಬಹುದು ಆ ಭರವಸೆಯಲ್ಲೇ ನಾವು ಇದ್ದವ್ರು. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಆದ್ರೆ ನಾನು ಜೀವಂತ ಉಳಿಲಿಕ್ಕಿಲ್ಲ. ನೀನು ಸುಖದಲ್ಲಿ ಇದ್ದೀಯಂತಾದ್ರೆ ನಾನು ನೆಮ್ಮದಿಯಲ್ಲಿ ಇರ್ತೇನೆ, ಏನ್ ತಲೆ ಬಿಸಿಲ್ಲ.
ಹಾಗಾಗಿ ನೀನು ಬರೋದು ಬೇಡ. ಇವತ್ತೊಂದು ದಿವಸ ನಾನೇ ಗಂಟು ಬಟ್ಟೆ ತಗೊಂಡು ತೊಳ್ಕೊಂಡು ಬರ್ತೇನೆ. ನಿಶ್ಚಿಂತೆ ಮೊದಲೇ ಇರು ನೀನು. ಒಳ್ಳೆ ಒಂದು ಅಡುಗೆ ಮಾಡಿಡ್ತೇನೆ. ಆಯ್ತು ಬನ್ನಿ. ಆಯ್ತು ಹೋಗು. ಮಾಳವಿಯು ಸಿಂಧೂರ ಸೇರುತ್ತ ಬೀಳುತ್ತೇಳುತ್ತ ದಾರುತ್ತೈತರೆ ಬಾಲಕನು ಶೂದ್ರಜಗೆ ಯಾರು ನೀನೇಲೆ ತಾಯೇ ನೋಡಲು ತೋರುತ್ತೀಗೆ ನೃಪ ನರಸಿ ಅಂದದಿ ಬಾಲಕರಿ ನೀರೆರೆವ ಪರಿಗಳ ಬೇಳು ಜಾಣಿ ಓ ತಾಯೇ, ಏನಣ್ಣ? ಆಶ್ಚರ್ಯ ಆಯ್ತಮ್ಮ. ಏನು? ಈ ದಾರಿಯಲ್ಲಿ ಬರುವುದೇನು ಹೊಸತನಲ್ಲ. ನಾನು ಸರಿ. ಈ ಹೊಳೆ ಹತ್ರ ಬಂದು ಬಟ್ಟೆ ತೊಳ್ಕೊಂಡು ಮಡಿ ಮಾಡಿಕೊಂಡು ಮನೆಗೆ ಹೋಗುವ ನಾನು. ಮಡಿವಾಳ ಮಲ್ಲಯ್ಯ ಅಂದ್ರೆ ನಾನೇ. ಓಹೋ. ಆದ್ರೆ ನಿಮ್ಮನ್ನು ನೋಡಿದಾಗ ಆಶ್ಚರ್ಯ ಯಾಕೆ? ಏನು? ಮುಖ ನೋಡಿದಾಗ್ಲೇ ಹೇಳ್ತಾ ಉಂಟು, ನೀವು ಸಣ್ಣ ಪುಟ್ಟ ಜನ ಅಲ್ಲ, ಒಳ್ಳೆ ಮಂತಂದವ್ರು ಇರ್ಬೇಕು ಅನ್ನಿಸ್ತಾ ಉಂಟು. ಸತ್ಯ. ನೀವು ಒಬ್ಬರೇ ಅಲ್ಲ, ಜೊತೆಯಲ್ಲಿ ಒಬ್ಬ ಹುಡುಗ ಆ ಕಡೆ ಕುಳಿತಿದ್ದಾನಲ್ಲ? ಹೌದು, ಅಳುತ್ತಾ ಕೂತ್ಕೊಂಡಿದ್ದಾನೆ, ಒಬ್ಬೆ ಹಾಕ್ತಾ ಇದ್ದಾನೆ. ಕಾಲು ನೋಯ್ತಾ ಉಂಟು, ಹಸುವೆ ಆಗ್ತಾ ಉಂಟು, ಏನಾದ್ರೂ ಕೊಡುವಮ್ಮ ಕೊಡುವಮ್ಮ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಅವನು ನಿಮ್ಮ ಮಗ ಇರ್ಬೋದು ಅಂತ ನನ್ನ ತರ್ಕ. ನೀವು ಯಾರು, ಈ ದಾರಿಯಲ್ಲಿ ಯಾಕೆ ಬಂದ್ರಿ, ಕಣ್ಣಲ್ಲಿ ನೀರು ಯಾಕೆ, ಎಲ್ಲವನ್ನು ಹೇಳ್ತೀರಾ ತಾಯೇ? ಹೇಳಲು ನಾಲಿಗೆ ಬಾರದು, ಹೇಳಲು ನಾಲಿಗೆ ಬಾರದು, ನಿನ್ನೊಳು ಮೋಸ ವಂಚನೆಯ ನುಡಿ ನಾನಾಡಲಾರೆ. ರತ್ನಗಿರಿಯ ಧರೆಯಾಡುವನ ಪತ್ನಿಯೋ, ರತ್ನಗಿರಿಯ ಧರೆಯಾಡುವನ ಪತ್ನಿಯೋ, ಕೂಡರಕ್ಕತನ ವಶವಾಯ್ತು ಪುರವೋ, ಕೂಡರಕ್ಕತನ ಪುರವಾಯ್ತು. ದಾರಿಯಲ್ಲಿ ನಡೆದುಕೊಂಡು ಬರುವಾಗ ಹೌದಮ್ಮ, ಸಾವಿರ ಜನ ನನ್ನನ್ನು ನೋಡಿದ್ರು. ಅರೆ, ಯಾರು ಮಾತಾಡ್ಸ್ಲಿಲ್ಲ. ಯಾರು ನೀನು, ಎಲ್ಲಿಯವಳು ಅಂತ ಕೇಳಲಿಲ್ಲ. ಹೌದು, ನಿನ್ನ ಮಾನವೀಯತೆಗೆ ಶರಣು. ನಿಮ್ಮ ಸ್ಥಿತಿ ಕಂಡಾಗ ಮಾತಾಡಿಸ್ಬೇಕು ಅನ್ನಿಸ್ತಮ್ಮ. ಪಾಪ ಆ ಹುಡುಗ ಒಬ್ಬೆ ಹಾಕಿದ್ ನೋಡಿದ್ರೆ ನನ್ನ ಕರಳು ಚುರ್ರ ಅಂತ ಉಂಟು. ಹಾಗಾಗಿ ಕೇಳ್ಬೇಕಾಯ್ತಮ್ಮ. ಒಂದು ಸಂದರ್ಭದಲ್ಲಿ ರತ್ನಗಂಬಳಿ ಮೇಲೆ ನಡೆದಾಡ್ದವ ಅವ. 10 ಸೇವಕಿಯರು ಅವನು ಸೇವೆಗಾಗಿದ್ರು. ಹೌದೇ? ಆದ್ರೆ ಇವತ್ತು ತುತ್ತು ಅನ್ನಕ್ಕಾಗಿ ಅಮ್ಮ ನನಗೆ ಹಸಿವೆ ಆಗ್ತದೆ, ಅಮ್ಮ ನನಗೆ ಏನಾದ್ರೂ ಕೊಡು ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ನೀವು ತಾಯಿ ಜನಸಾಮಾನ್ಯರಲ್ಲ, ನನ್ನ ತರ್ಕ ಸತ್ಯ. ಒಂದು ದೇಶದ ಮಹಾರಾಣಿಯಾಗಿದ್ದೆ. ಇಲ್ಲಿ ಯಾವ ಊರು? ಅಣ್ಣ, ಏನ್ ಮಾಡೋಣ ಹೇಳು, ವಿಧಿಯ ವಶದಿಂದ ಸರ್ವಸ್ವವನ್ನು ಕಳೆದುಕೊಂಡಿದ್ದೇವೆ. ಹೌದಾ? ಏನ್ ಮಾಡೋದಕ್ಕಾಗ್ತದೆ ಹೇಳು. ನಾನೊಂದು ಗ್ರಹಿಸಿದ್ರೆ ದೈವವು ಬೇರೊಂದೇ ಬಗೆಯುತ್ತದಂತೆ. ಓಹೋ, ಅಂತ ಸ್ಥಿತಿ ಆಯ್ತು ನನ್ನದು. ಒಂದು ಸಂದರ್ಭದಲ್ಲಿ 10 ಸಖಿಯರು ನಮ್ಮ ಸೇವೆಗಾಗಿದ್ರು. ಈಗ ಯಾರು ಇಲ್ಲ, ಅನಾಥರಾಗಿದ್ದೇವೆ. ನಮ್ಮ ರಾಜ್ಯ ವೈರಿಗಳ ವಶವಾಯಿತು. ಪ್ರಾಣ ಉಳಿಸಿಕೊಳ್ಬೇಕು, ನನ್ನ ಮಗ ಬದುಕಬೇಕು ಎನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಓಡಿ ಬರ್ತಾ ಇದ್ದೇವೆ. ಅಣ್ಣ, ಅನಾಥರಾಗಿದ್ದೇವೆ. ಕೇಳೋರಿಲ್ಲ, ಹೇಳೋರಿಲ್ಲ, ದಿಕ್ಕಿಲ್ಲದೆ ಇದ್ದೇವೆ ಅಣ್ಣ. ಮರುಗದಿರು ಎಲೆ ತಾಯೇ ಭರವಸೆ ಇರಿಸು ಎನ್ನಲಿ ಕುವರನೊಂದಿಗೆ. ಮರುಗದಿರು ಎಲೆ ತಾಯೇ ಭರವಸೆ ಇರಿಸು ಎನ್ನಲಿ ಕುವರನೊಂದಿಗೆ. ಬರುವುದೆನ್ನಯ ಗ್ರಹಕ್ಕೆ ಎನ್ನುತ್ತಲಿ ಕರೆದೊಯ್ಯೆ, ಬಹುದು ಎನ್ನಯ ಗ್ರಹಕ್ಕೆ ಎನ್ನುತ್ತಲಿ ಕರೆದೊಯ್ಯದ ಆ ತರುಣಿಯಳ. ಅಮ್ಮ, ಏನು? ಬಹಳ ಸಂತೋಷ ಆಯ್ತು ತಾಯಿ. ನಾನು ಅಮ್ಮ ಅಂದಾಗ ಅಣ್ಣ ಅಂತ ಕರೆದಿಲ್ಲ ನೀನು. ನನಗೊಬ್ಬಳು ತಂಗಿ ಇದ್ರೆ, ಅವಳಿಗಿಂತ ಸ್ಥಿತಿ ಬಂದಿದ್ದಿದ್ರೆ ನಾನು ಅಣ್ಣನಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು? ಹಾಗೆಲ್ಲ ಭಾವಿಸಿದೆ ನಾನು. ತಾಯೇ, ಅಣ್ಣ ಹೆದರಬೇಡಿ ನೀವು. ಅನಾಥರು ನಮ್ಗೆ ದಿಕ್ಕಿಲ್ಲ, ದೆಸೆ ಇಲ್ಲ. ಯಾರಿದ್ದಾರೆ ಹೇಳಣ್ಣ? ನೀವು ಸಾಯುವ ತೀರ್ಮಾನಕ್ಕೂ ಬಂದಿದ್ದೀರಿ ಈಗ. ಖಂಡಿತವಾಗಿಯೂ ಬೇಡ ತಾಯಿ. ಒಂದು ಸಂದರ್ಭದಲ್ಲಿ ಈ ಪ್ರಪಂಚದಲ್ಲಿ ಯಾರು ಅನಾಥರಲ್ಲ. ಅನಾಥರಿಗೆ ರಕ್ಷಕನಾಗಿರುವ ಆ ದೇವರು, ದೇವರ ಮೇಲೆ ಭರವಸೆ ಇಟ್ಟು ಹೋಗ್ತಾರೆ ಅಂತ ಆದ್ರೆ ಇಲ್ಯಾವುದು ನೆಲೆ ಸಿಕ್ಕೇ ಸಿಗ್ತದೆ. ನಿಮಗೆ ತೊಂದರೆ ಇಲ್ಲ ಅಂತ ಆದ್ರೆ ನಾನು ಆಶ್ರಯ ಕೊಡ್ತೇನೆ. ನಿಮ್ಮ ಅಣ್ಣನಾಗಿ ನಾನು ಆಶ್ರಯ ಕೊಡ್ತೇನೆ ನಿಮಗೆ. ಹೌದಾ? ನಾನು ಜಾತಿಯಲ್ಲಿ ಮಡಿವಾಳ ಇರಬಹುದು, ನನಗೆ ಸಂಸ್ಕಾರ ಉಂಟು, ಭಾವನೆ ಉಂಟಮ್ಮ. ನನ್ನ ಮನೆ ಬರ್ತಿರ್ತಾಯೇ. ಅಣ್ಣ, ಓ ಧನ್ಯಳು.
ಬಾ ಅಂತ ಕರೆಯೋರು ಯಾರು ಇರ್ಲಿಲ್ಲ. ಆ, ನೀನ್ ಕರೀತಿ ಅಂತಂದ್ರೆ ಸಂತೋಷವಾಗಿ ಬರ್ತೇನೆ. ನಿಮ್ಮ ಮಗನನ್ನು ನನ್ನ ಸ್ವಂತ ಮಗನನ್ನು ತಾನು ಸಾಕ್ತೇನೆ. ತಂಗಳಣ್ಣ ಬನ್ನಿ ಬನ್ನಿ, ಆ ಮಗು ನಿಂತ್ಕೊಳ್ಳಿ, ಎತ್ಕೊಳ್ಳಿ. ಈಗ ಮಾಳವಿಕತಾಪುರವನೇನದೆ ಆ ರಜಕನಳು ಮನದ ಬೇಗುದಿಯ ತಾಪೇಳ್ದಳು. ಇಷ್ಟು ದಿವಸ ನಮ್ಮ ಗಂಡ ಹೆಂಡತಿಯಲ್ಲಿ ಜಗಳ ಆಗ್ತಿತ್ತು. ಮಕ್ಕಳಾಗಿಲ್ಲ ನಮ್ಮನೇಲಿ ಮಕ್ಕಳಿಲ್ಲ ಅಂತೇಳಿ. ಈಗ ಸಂತೋಷ ಆಗ್ತದೆ. ಆ ಮಗುವನ್ ಬಂತಲ್ಲ ನಮ್ಮ ಮನೆಗೆ, ಎಷ್ಟು ಚುರುಕಿದ್ದಾನೆ ಹುಡುಗ. ಆಹಾ ಆಹಾ, ಅವನ ಆ ಓಡಾಟ ಅದೆಲ್ಲ ನೋಡಿದಾಗ ಮನಸ್ಸು ತುಂಬಿ ಬಂತು. ಮನೆಯನ್ನು ತುಂಬಿತು, ಮನಸ್ಸು ತುಂಬಿತು. ಆದ್ರೆ ಇವ್ರು ಯಾಕೆ ಒಂದ್ ರೀತಿ ಇದ್ರಲ್ಲ, ಏನಮ್ಮ ಅಣ್ಣ. ಓ ಅಣ್ಣಲಾಲಿಸುವೈದು ವತ್ಸರ, ಅಣ್ಣಲಾಲಿಸುವೈದು ವತ್ಸರ ಚಿಣ್ಣಗಾದುದು ವಿದ್ಯೆ ದೊರೆಯದೆ ಎನ್ನಯ ಕಂದನ ಬಾಳೆ ಕೆಡುವುದು ಇನ್ನು ದಾರಿಯ ನೀನೇ ತೋರಯ್ಯ. ಅಮ್ಮ, ಸಂತೋಷವಾಗಿ ದಿನ ಕಳೀತಾ ಇದ್ದೆ. ಹೌದು. ಆದ್ರೆ ಏನಾದ್ರು ತೊಂದರೆ ಆಯ್ತಾ ನಮ್ಮ ಮನೆಯಲ್ಲಿ? ಖಂಡಿತವಾಗಿಲ್ಲ ಅಣ್ಣ. ನಡುವವರ ಮನೆ, ನಾವು ಊಟ ಮಾಡೋದು ನಿಮ್ಗೆ ಹಾಕಿದ್ದು. ಧನ್ಯಳು. ಯಾಕಂದ್ರೆ ನೀವು ಅರಮನೆಯಲ್ಲ ಎಣಿಸ್ಕೊಂಡು ಊಟ ಮಾಡಿದ್ರೆ ಅಂತುತ್ತು ತಿನ್ಲಿಕ್ಕೆ ಆಗುದಿಲ್ಲ ಇಲ್ಲಿ. ಚೇಚೆ ಕೆಲ ದಿವಸ ನನ್ನ ಹೆಂಡತಿ ಅಡುಗೆ ಮಾಡಿ ನನಗೆ ಊಟ ಮಾಡ್ಲಿಕ್ಕೆ ಆಗದೆ ನಾನು ಬೇರೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದಿತ್ತು. ಹೌದೇನಣ್ಣ? ಏನ್ ಮಾಡುವ ಹೇಳಿ ಅಣ್ಣ. ಓ, ಮನೆ ಸಣ್ಣದಿದ್ರು ಮನಸ್ಸು ವಿಶಾಲವಾಗಿದೆಯಲ್ಲ, ದೊಡ್ಡದಿದೆಯಲ್ಲ, ಆ ಮಟ್ಟಿಗೆ ಉಂಟು. ಧನ್ಯತೆಯನ್ನು ಕಾಣ್ತಾ ಇದ್ದೇನೆ ಅಣ್ಣ. ಓ, ಭವಿಷ್ಯತ್ತಿನ ಬಗೆಗಾಗಿ ಯೋಚನೆ ಮಾಡಬೇಕಾದ ಅಗತ್ಯ ಹೋ 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 ಹೋ. ನನ್ನ ಭವಿಷ್ಯತ್ತಿನ ಕುರಿತಾಗಿ ಅಲ್ಲಣ್ಣ. ಮತ್ತೆ ಯಾರದ್ದು? ನನ್ನ ಮಗ ಹಾ 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 ಹಾ. ಚಿನ್ನಗೆ 5 ವರ್ಷ. 5 ವರ್ಷ ಆಯ್ತಾ? ಹೌದು. ಹಾ, ಆಗ್ಲಿ 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 ಆಗ್ಲಿ. ಅವ ಹಾಗೆ ಇದ್ದ ಅಂತಂದ್ರೆ ಹಾ, ಜೀವನ ಪರ್ಯಂತ ವಿದ್ಯಾಭ್ಯಾಸ ಇಲ್ಲದೆ ಕೇವಲ ದಡ್ಡನಾಗಿ ಹೆಡ್ಡನಾಗಿ ಇರ್ತಾನೆ. ಹಾಗಿರಬಾರ್ದು ತಾನೆ. ಹಾ ಹಾ ಹಾ. ಆ ಕಾರಣಕ್ಕಾಗಿ ಇದೊಂದು ವಿಷಯ ಹೌದಮ್ಮ. ಅಲ್ವಾ? ಅವೀಗ ಮಹಾರಾಜರ ಮಗ ಆದ್ರೂ ಕೂಡ ಬೆಳೆಯುವುದು ಮಡಿವಾಳ ಮನೆಯಲ್ಲಿ ಅಲ್ವಾ? ಆದ್ರೂ ಹಾಗೆ ಇರ್ಲಿಕ್ಕೆ ಆಗ್ತದ? ಹಾಗೆ ಇದ್ದಂತ ನಾಳೆ ಅವನು ಮಡಿವಾಳ ಆಗ್ತಾನೆ ಅಲ್ವಾ? ಅವನು ಬಟ್ಟೆ ತೊಳಿಬೇಕು ಬಿಟ್ಟು ಬೇರೆ ಉದ್ಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ಖಂಡಿತವಾಗಿ. ಹಾಗಾಗಿ ವಿದ್ಯಾಭ್ಯಾಸ ಬೇಕು. ಉಜ್ವಲವಾದ ಅವನ ಭವಿಷ್ಯತ್ತು ಹಾಳಾಗಬಾರ್ದು. ಒಳ್ಳೆ ಗುರುವಿನಡೆ ಕಳುಹಿಸಿ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆ ಮಾಡಿಸ್ತೀರಾ? ನೆನಪು ಮಾಡಿದ್ದು ಬಹಳ ಒಳ್ಳೇದಾಯ್ತು. ನನ್ನ ತಲೆ ಕೆಲವು ಹೋಗುವುದೇ ಇಲ್ಲ. ಏನಣ್ಣ? ಏನ್ ಚಿಂತೆ ಮಾಡುದು ಬೇಡ, ನೀವು ನಿಶ್ಚಿಂತೆ ಮನೇಲಿ ಆ ಹುಡುಗನ ಕರ್ಕೊಂಡು ಹೋಗಿ. ಇಲ್ಲೇ ಹತ್ತಿರದಲ್ಲಿ ಗುರುಮಠ ಉಂಟು, ಆಶ್ರಮಕ್ಕೆ ನಾನು ಸೇರಿಸಿ ಬರ್ತೇನೆ. ಏನ್ ತೊಂದರೆ ಇಲ್ಲ. ಖರ್ಚು ವೆಚ್ಚಕ್ಕಿಲ್ಲ. ನೋಡುವ, ದೇವರಿದ್ದಾನೆ. ನೋಡು ನೋಡು ನೋಡು. ಚೋರರ ಕೋಲ ನೇತ್ರ ಸಿಡಿಲಂದದಿಯರ ಗೊತ್ತಾಕ್ಷರ ಅಧಿಕಾರಿ ಕಾಲನೇತ್ರ ನೋಡಿದ್ರ ಸ್ವಾಮಿ, ಸೂರ್ಯನ ಪ್ರಖರವಾದ ಕಿರಣ ಎನ್ನುವುದು ಭೂಮಿಗೆ ಪಸರಿಸದಿರುವ ಹಾಗೆ ಅಷ್ಟು ದಟ್ಟವಾದ ಅರಣ್ಯ ಪ್ರದೇಶವಿದು. ಈ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಎಲ್ಲಿವರೆಗೆ ಕೇಳ್ತೀರಾ? ಇಲ್ಲಿದ್ದ ಪ್ರಾಣಿ ಪಕ್ಷಿಗಳು ಸರಿಯಾಗಿ ಉಸಿರಾಟ ಬಿಡಬೇಕು ಅಂತಿದ್ರೆ ನನ್ನ ಆಜ್ಞೆ ಆಗಬೇಕು. ಅಲ್ಲಿವರೆಗೆ ನನ್ನ ಸಾಮರ್ಥ್ಯ ಅಷ್ಟೇ ಅಲ್ಲ, ದರೋಡೆಕೋರ ತಂಡದ ನಾಯಕರು ನಾನು ಹೌದು. ಇದುವರೆಗೆ ಅನೇಕ ಕೆಲಸವನ್ನು ಮಾಡಿದ್ದೇವೆ. ದರೋಡೆತನವನ್ನ, ಇನ್ನೊಬ್ಬರ ತಲೆ ಹೊಡೆಯುವುದು, ಕಳ್ಳತನ ಬೇರೆ ದರೋಡೆ ಬೇರೆ. ಇಂದು ಹಾಗೆ ದರೋಡೆ ಮಾಡಿದ್ದೆಲ್ಲ ಬರಿದಾಗ ಹೋಯ್ತು. ದಾರಿ ಮೇಲೆ ಯಾರು ಸಿಗ್ತಾರ ನೋಡ್ತೇನೆ, ನೋಡೋಣ. ಇಲ್ಲ ಕೊಡುವ ಬರೋಣ. ಕೊಡು 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 ಕೊಡು. ಕೊಡುಗಡು ಬರೋಣ, ಜನರಿಗೆ ಕೊಡುಗಡು ಬರೋಣ. ಉಳಿದ ಬಿಡುವರು ಯೋರಿಗೆ ಹೇಳದಿ ಕೊಡುಗಡುವ ಬರೋಣ. ಅಬ್ಬಬ್ಬಬ್ಬಬ್ಬ, ನಿನ್ನ ಧೈರ್ಯವೇ ಯಾಕೆ? ಬರ್ತಾ ಇದೆಯಾ ಸರಾಗವಾಗಿ. ಹೌದು, ಕಾಲ್ದಾರಿ ಅಲ್ವಾ? ಕಾಲ್ದಾರಿ ಹೌದು. ಜೊತೆಯಲ್ಲಿ ಕಾಡು ಮಾರ್ಗ ಸರಿ ನೆನಪಿರಲಿ. ಅದಕ್ಕೆ
ಜಾಗ್ರತೆ ಮುಳ್ಳಿರ್ಬೋದು ಅಂತ ನಡ್ಕೊ ಬರ್ತಾ ಇದ್ದೆ. ಅದೇ ನೀನ್ ನಿಧಾನ ಬರ್ತಾ ಇರೋದ್ರಿಂದ ನಾನು ನಿಲ್ಲಿಸಕ್ ಹೊರಟದ್ದು. ಯಾಕೆ ನೀವು ಯಾಕೆ ಗೊತ್ತಾ? ಬಂದವರಲ್ಲಿ ನಿಲ್ಲಿಸೋರೆ ಅದರರ್ಥ ಹಾಗಲ್ಲವೇ ಅಲ್ಲ. ಮತ್ತೆ ಈ ಮಾರ್ಗವಾಗಿ ಇದುವರೆಗೆ ಯಾರು ಬಂದದ್ದಿಲ್ಲ. ಬರಬೇಕು ಅಂತ ಆದ್ರೂ ನಾನು ಈ ದಾರಿಯಲ್ಲಿ ಹೋಗಬಹುದೇ ಇದು ಎಂದು ನನ್ನಲ್ಲಿ ಕೇಳಿ ಆಮೇಲೆ ಮುಂದೆ ಹೋಗ್ಬೇಕು. ನಾವು ಹೋಗುವಲ್ಲಿಗೆ ಇದು ಒಳದಾರಿ ಬಾರಿ ಹತ್ರ ಆಗ್ತದ ನಾನು ಇದ್ರಲ್ಲಿ ಬಂದದ್ದು. ಓ ನಾವು ಯಾವತ್ತೂ ಇರೋದು ಈ ಒಳದಾರಿಯಲ್ಲಿ, ಸರಿ ನೆನಪಿರ್ಲಿ. ನೀವು ರಾಜಮಾರ್ಗದಲ್ಲಿ ತಿರುಗಾಟ ಮಾಡುವುದೇ ಇಲ್ವೇ? ನಾವು ರಾಜಮಾರ್ಗದಲ್ಲಿ ತಿರುಗಾಟ ಮಾಡ್ಲಿಕ್ಕೆ ಮಹಾರಾಜನ ನಾನು ಮೂರ್ಖ ಶಿಖಾಮಣಿ. ಮತ್ತೆ ಯಾರು? ಗೊಂಡಾರಣ್ಯದ ಅಧಿಕಾರಿ. ಭಂಡಾರಿ ಅಧಿಕಾರಿ? ಭಂಡಾರಿ ಅಲ್ಲ, ಭಂಡಾರಿ ಅಲ್ಲ, ಅಲ್ಲ ಭಂಡಾರಿ. ಗೊಂಡಾರಣ್ಯ. ಗೊಂಡಾರಣ್ಯ ದಟ್ಟವಾದ ಅರಣ್ಯ ಪ್ರದೇಶವಿದು. ಇದು ಕಾಲ್ದಾರಿ. ಹೌದು ಹೌದು. ಈ ಅರಣ್ಯದ ಒಳಗೆ ಉಂಟು ಇದು. ಇಲ್ಲಿ ಅರಣ್ಯಕ್ಕೆ ನಾಯಕ. ನೀವು ಅರಣ್ಯ ಸಂರಕ್ಷಕರ? ನಿನ್ನ ಹಾಗಲ್ಲ, ದರೋಡೆಕೋರ ನಾನು. ಹೆಸರು ಕಾಲನೇತ್ರ. ಅಂದ್ರೆ ನೀವು ಕಳ್ರ? ಇವತ್ ನೀನ್ ನನ್ನೊಬ್ಬನ ನೋಡಿದ್ದು. ನಮ್ ತಂಡ ಬೇರೆ ಉಂಟು ದೊಡ್ಡದು. ಹೌದಾ? ನಿನ್ ಯೋಗ ನಮ್ಮ ತಂಡದವ್ರು ಎಲ್ಲ ಬಂದಿದ್ರು, ನೀನ್ ಇಷ್ಟೊತ್ತವ್ರು ಇಲ್ಲಿ ಇರುವುದಿಲ್ಲ ಆಗಿತ್ತು. ಅಲ್ಲ ಯಾಕೆ ನನ್ನ ಯಾಕೆ ತಡೆದದ್ದು? ತಡೆಯುವಲ್ಲೇ ಕಾರಣ. ನನಗ್ ಕೊಡು. ಏನು? ಆಭರಣ, ಆಯ್ತಾ? ದನ ಕನಕ, ಹಣ ಎಲ್ಲ ಕೊಟ್ಟೋಗು. ಹಾಲು ಕೊಡುವುದಾ? ರಜಕನಾನಯ್ಯ ಕೊಡಲೇನು ಇಲ್ಲಯ್ಯ, ಬಡರ ಜಕನಾನಯ್ಯ ಕೊಡಲೇನು ಇಲ್ಲಯ್ಯ, ಹುಡುಗನಳುತಿಯನು ದಮ್ಮಯ್ಯ, ಬಿಡು ಬತವನೆಂದು ಕಾಲ್ ಬಿಡಿದು ಗೋಳಾಡುತ್ತಿರೆ ಕೊಡುಗುಳಿದಾಗ ಹಿಂದೆಂದು. ಓ ಕಳ್ಳೇಶ್ವರ. ಅಲ್ಲ ಕಳ್ರು ಅಂತ ಹೇಳಿದ್ರಲ್ಲ. ಕಳ್ಳಲ್ಲ, ದರೋಡೆಕೋರ. ದರೋಡೆಕೋರರೇ ಬೇರೆ ಯಾರೇ ಇರಬಹುದು, ನನಗೆ ಉಪದ್ರ ಕೊಡ್ಬೇಡಿ. ನನ್ನ ಹತ್ರ ಕೊಡು ಅಂತ ಕೇಳಿದ್ ನಾನೆಂತ ಕೇಳೋದು? ಉಪದ್ರ ಕೊಟ್ಟದಲ್ಲ, ನಮ್ಮಲ್ಲಿ ಬರ್ದಾಗ ಹೋಯ್ತು, ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಬೇಕು, ಕೊಡು ಅಂತ ಹೇಳಿದ್ನು. ಅಲ್ಲ ನಾನೇ ಗಳಿಗೆ ಗಂಡಾಂತರದವ, ನನ್ನ ಹತ್ರ ಕೇಳಿದ್ರೆ ನಿಮ್ಗೆ ಏನು ಸಿಕ್ಕಿತ್ತು? ನೀನೇ ಬೇಡ್ತಾ ಇದ್ದಿ. ಅಲ್ಲ ಬೇಡ ಪರಿಸ್ಥಿತಿ ಅಲ್ಲ, ನಾನು ಕಡು ಬಡವ. ಓ ಏನೋ ಹುಡುಗರು ಹಿಡ್ಕೊಂಡು ಆ ಗುರುಮಠ ಸೇರಿಸಿಕೊಂಡು ಬರುವ ಅಂತೇಳಿ ಹೊರಟದ್ ನಾನು. ಓ ದಾರಿ ಹತ್ರ ಆಗ್ತದೆ ಇಲ್ಲಿ ಅಲ್ಲಿಗೆ. ಅವ ಯಾರು? ನಿನ್ನ ಮಗನ? ನನ್ನ ತಂಗಿಯ ಮಗ ಅವ. ಹೌದು ಗುರುಮಠ ಸೇರಿಸಿ ಕರ್ಕೊಂಡು ಹೋಗ್ತಾ ಇದ್ದೇನೆ. ಹೋಗ್ತಾ ಇದ್ದಿ? ದಾರಿ ಬಿಡು, ನಮ್ಮಲ್ಲಿ ಕೊಡ್ಲಿಕ್ಕೆ ಏನು ಇಲ್ಲ. ದಮ್ಮಯ್ಯ ಹುಡುಗ ಅಳ್ತಾ ಇದ್ದಾನೆ. ಕೊಡಲೇನು ಇಲ್ಲದಿರೇ ಬಿಡುವೆನ ಕೊಂಡೊಯ್ಯುವೆ ಹುಡುಗನ, ಕೊಟ್ಟು ಇವನು ಬಿಡಿಸಿಕೊಳ್ಳ. ಕೊಡ್ಲಿಕ್ಕೆ ಏನಿಲ್ಲ ಪುಣ್ಯ, ಕೊಡ್ಲಿಕ್ಕೆ ಏನಿಲ್ವಾ? ಏನು ಇಲ್ಲ. ಆ ಹುಡುಗರನ್ನ ಗುರುಮಠಕ್ಕೆ ಸೇರಿಸ್ಲಿಕ್ಕೆ ಹೊರಟದ. ಅವನಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ. ವಿದ್ಯಾಭ್ಯಾಸ ಮಾಡಿಸಬೇಕು ಅಂತ ಆದ್ರೆ, ಗುರುಮಠಕ್ಕೆ ಹೋಗ್ಬೇಕು ಅಂತ ಆದ್ರೆ ಸ್ವಲ್ಪ ಮಟ್ಟಿಗೆ ಇಟ್ಟುಕೊಂಡೇ ಹೊರಡ್ಬೇಕು. ಈಗೇನು ಇಲ್ಲ ಗುರುಗಳಿಗೆ ಕೊಡ್ಲಿಕ್ಕೆ. ಅಲ್ಲ ಅವ್ರು ಮತ್ತೆ ಕೊಡ್ತೇನೆ ಅಂತ ಹೇಳ್ತೇವ್ರಿ ನಾನು. ಹೌದಾ? ಹೌದು ಅದು ಗುರುಗಳ ಆಶ್ರಮ ಅಲ್ವಾ? ಈಗ ನಿನ್ನಲ್ಲಿ ಏನೂ ಇಲ್ಲ, ಏನೇನು ಇಲ್ಲ, ಹಣವೂ ಇಲ್ಲ, ಎಂತದ್ದು ಇಲ್ಲ, ಮೈ ಮೇಲೆ ಆಭರಣವೂ ಇಲ್ಲ, ಎಂತ ಉಂಟಿಲ್ಲ ನಮಗೆ ಎಂತದ್ದು ಇಲ್ಲ. ನಿನ್ನ ಮೈ ಮೇಲೆ ಏನಿಲ್ಲದೆ ಹೋದ್ರೆ ಏನ? ಓ ಆ ಹುಡುಗನ ಕೊರಳಲ್ಲಿ ಮಣಿ ಹಾರ ಸಣ್ಣ ಸಣ್ಣ ಕಾಣ್ತಾ ಉಂಟು. ಅದೆಲ್ಲ ಬಂಗಾರದ ಮುತ್ತಿನ ಹಾರವ? ಮುತ್ತಿನ ಹಾರ ನಾನೇ ಮಾರಾಟ ತಂದು ಹಾಕದ್ದವನಿ ಪಾಪ, ಏನಾದ್ರು ಇರ್ಲಿ ಅಂತ ಹೇಳಿ. ಮಾರಾಟದ ಯಾವ್ದು ಬಂಗಾರದ ಯಾವ್ದು ತಿಳ್ಕೊಳ್ಳಿಕ್ ಆಗುದಿಲ್ವಾ? ಎಷ್ಟು ಆಭರಣ ನೋಡಿದ್ದೇವೆ ನಾವು. ನಮಗ್ ಬುದ್ಧಿ ಕರ್ಸ್ತೀಯ, ನನಗದು ಕೊಡುದು ಬೇಡ. ನಾನು ಆ ಹುಡುಗರನ್ನು ಎಳ್ಕೊಂಡು ಹೋಗ್ತೇನೆ. ಆಭರಣ ಕೊಡು. ಇಲ್ಲ ಅದಿಲ್ಲ ಅಂತ ಅವ್ರು ಹುಡುಗರು ನಮ್ಮ ಜೊತೆ ಎಳ್ಕೊಂಡು ಹೋಗ್ತೇನೆ. ಏನು ಇಲ್ಲ ಅಂತ ಹೇಳಿದ್ದಲ್ಲ. ಕಟ್ಟಿ ಕೂರಿಸಿದ್ದೇನೆ. ಹುಡುಗನ್ ಬಿಡ್ರ ಕಾಲ ಎಳಿತಿ ತಮ್ಮಯ್ಯ, ಅವ್ನಿಗೆ ಏನ್ ಮಾಡ್ಬೇಡಿ. 1 ತಿಂಗಳ ಅವಧಿ ಕೊಡ್ತೇನೆ. 1 ತಿಂಗಳ ಅವಧಿ? 1 ತಿಂಗಳ ಅವಧಿ. 1 ತಿಂಗಳ ಒಳಗಾಗಿ 1,000 ಹೊನ್ನೊಂದು ನನಗೆ ತಂದು ಕೊಟ್ಟರೆ ಆ ಹುಡುಗನ ನಿನ್ ಜೊತೆಲಿ ಕಳಿಸಿ ಕೊಡ್ತೇನೆ. ಇಲ್ದಿದ್ರೆ ಅದಿಲ್ಲ ಅಂತ ಆದ್ರೆ 1 ತಿಂಗಳು ಮುಗಿತಾ ಮಗ ಮೇಲೋಗ್ತಾನೆ. ಇನ್ನೇನು ಮಾಡ್ಲಪ್ಪ, ನಾವ್ ಇದೇ ದಾರಿಯಲ್ಲಿ ಬರ್ಬೇಕಾ? ಅವ ಇಲ್ಲೇ ಸಿಗ್ಬೇಕಾ? ಈಗ ಅವಳಿಗೆ ಏನು ಉತ್ತರ ಕೊಡ್ಲಿ ನಾನು? ನನ್ನ ಮಗ ಎಲ್ಲಿದ್ದಾನೆ ಕೇಳಿದ್ರೆ ದರೋಡೆಕೋರ ಕರ್ಕೊಂಡು ಹೋದ ಅಂತ ಹೇಳಿ ಕುಂಟ. ಹಾಗೆ ಹೇಳಿದೆ ಅಂತ ಆದ್ರೆ ಅವಳು ಸಾಯ್ತಾಳೆ. ಹಾಗೆ ಹೇಳುವುದಿಲ್ಲ. ಒಂದು ಕೆಲಸ ಮಾಡ್ತೇನೆ, ಅವಳ ಹತ್ರ ಸುಳ್ಳೇ ಹೇಳ್ತೇನೆ. ಹುಡುಗನ ಗುರುಮಠಕ್ಕೆ ಸೇರಿಸಿದ್ದೇನೆ ಅಂತ ಹೇಳಿ ಈ ಹುಡುಗನ ಬಿಡಿಸ್ಕೊಂಡು ಹೋಗ್ಲಿಕ್ಕೆ 1,000 ಹೊನ್ನು ಅಂತ ಹೇಳಿದ್ನಲ್ಲ, ಅದು ಒಟ್ಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡುವ ಗಳಿಸುವ ಬಗೆಗೆ ಚಿಂತಿಸುತ್ತ ತಾನು
ಕುಳಿತಿರಲು ಮಂಚವೋ ಅತಾ ನಡೆತಂದು ಇನ್ನು 28 ದಿವಸ ಉಂಟು ಎಂತ ಮಾಡ ಏನ ಮಂಜ ನಿನಗೆಂತ ಐತೆ ತಪ್ಪ ಮನ್ನಿಸುವುದು ನಲ್ಲ ಹಿಂದಿನಂತೆ ನಾನು ತಪ್ಪ ಮನ್ನಿಸುವುದು ನಲ್ಲ ಹಿಂದಿನಂತೆ ನಾನು ದುಪ್ಪಟ್ಟಿಯನ್ನು ತೊಳೆದು ಹೋಗಬೇಕೊಳಗೆ ಮುಂದೆ ಇನ್ನು ಮುಪ್ಪಿನ ಸೆಟ್ಟಿ ಕಾಟ ಹೆಚ್ಚುತ್ತಿರುವುದು ಮುಪ್ಪಿನ ಸೆಟ್ಟಿ ಕಾಟ ಹೆಚ್ಚುತ್ತಿರುವುದು ಮುಂದೆ ಬಪ್ಪ ಬವಣೆ ಎಣಿಸಿ ಭಯವು ತಡೆಯುವುದು ಏನೇ ಬಟ್ಟೆ ತೊಳಿಲಿಕ್ಕೆ ಹೋಗ್ಲಿಲ್ವಾ ಎಂತ ಕರೀತಾ ಇದ್ದೀಯ ಅಲ್ಲ ನಿನಗೆ ಎಂತ ಆಯ್ತು ಇವತ್ತು ನಿಮ್ಮಲ್ಲಿ ಒಂದು ವಿಷಯ ಹೇಳಬೇಕಿತ್ತು. ಎಂತ ವಿಷಯ ನೀವು ಬೇಸರ ಮಾಡ್ಕೊಳ್ಬಾರ್ದು. ಅಲ್ಲ ಬಟ್ಟೆ ಎಲ್ಲ ಹಾಗೆ ಉಂಟು ಮಾರೈತಿ ಅದ್ರಲ್ಲ ಜೀವನ ಹೋಗ್ಬೇಕು ನೀ ಸುಮ್ಮನೆ ಕೂತ್ರೆ ಎಂತ ಬಟ್ಟೆ ಹಾಗೆ ಇರ್ಲಿ ಹಾ ಅದಲ್ಲ ಇದು ನನ್ನ ಬಗ್ಗೆ ತಪ್ಪು ತಿಳಿಬೇಡಿ. ಎಲ್ಲಾದ್ರೂ ಉಂಟೇನೆ ಅಲ್ಲ ಮದುವೆಯಾಗಿ ಇಷ್ಟು ವರ್ಷ ಆಯ್ತು ಅಂತ ತಪ್ಪು ಹೇಳ್ದವಲ್ಲ ನಾನು ತಿಳಿಲಿಕ್ಕೆ ಉಂಟ ಮತ್ತೆ ವಿಷಯ ಹಾ ಬೇರೆ ಏನು ಅಲ್ಲ. ಏನು ನಾನು ಪ್ರತಿನಿತ್ಯದ ಹಾಗೆ ಬಟ್ಟೆ ತೊಳೆದ ಬಟ್ಟೆಯನ್ನೆಲ್ಲ ಒಟ್ಟು ಮಾಡಿಕೊಂಡು ಮಡಿ ಮಾಡಿಕೊಂಡು ಅವ್ರವ್ರ ಬಟ್ಟೆನ ಅವ್ರವ್ರಿಗೆ ಕೊಟ್ಟು ಬರ್ಬೇಕು ಎನ್ನುವ ಹಾಗೆ ಹೋಗುವುದಾ? ನಾನೇ ಹೇಳಿದ್ದು ಬಟ್ಟೆ ತೊಳೆದುಕೊಂಡು ನಾ ಬರ್ತೇನೆ ಕೊಟ್ಟು ಬಾ ನೀನು ಅಂತ ಹೇಳಿ. ನಮ್ಮ ದಿನನಿತ್ಯದ ಕಾರ್ಯಕ್ರಮ ಅದು. ಹೌದು ಆದ್ರೆ ಏನ್ ಮಾಡುವುದು, ಏನಾಯ್ತು ಕೆಲವು ದಿನಗಳಿಂದ ಹಾ ನನಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ತೊಂದರೆ ಆಗುತ್ತಾ ಉಂಟು. ತೊಂದ್ರೆಯಾ? ಹೌದಪ್ಪ, ಎಂತ ಬೇರೆ ಏನು ಅಲ್ಲ. ಆ ಹತ್ತಿರದಲ್ಲಿ ಒಂದು ಅಂಗಡಿ ಉಂಟಲ್ಲ. ಹೌದು, ಶೆಟ್ರ ಅಂಗಡಿ. ತೌಡು ಶೆಟ್ಟಿ. ಹೌದು, ತೌಡು ಶೆಟ್ಟಿ ಅಲ್ಲ, ಹೊಪ್ಪು ಶೆಟ್ಟಿ ಅವ. ಯಾಕೆ ಅವ ಎಂತ ನನ್ನ ಮೇಲೆ ಅಂದಾಜ್ ಮಾಡ್ತಾ. ಹೌದಪ್ಪ, ನಾನು ಆ ಮಾರ್ಗ ಮಧ್ಯದಲ್ಲಿ ಹೋದ್ರೆ ಸಾಕು. ಏನೇ ಮಂಚ, ಇದು ಯಜಮಾನ್ ಮನೇಲೆ ಇದ್ನ ಅಥವಾ ಕೆರೆ ಕಡೆಯಲ್ಲಿ ಹೋಗಿದ್ನ ಹಾಗೆ ಹೀಗೆ ಕೇಳುವುದು. ಹೌದಾ? ಆ ಮುದಿ ಶೆಟ್ಟಿ ನನ್ನ ಮೇಲೆ ಮನಸ್ಸು ಮಾಡ್ತಾ ಇದ್ದಾನೆ. ಮಾರ್ಗದಲ್ಲಿ ತಲೆ ಎತ್ತಿ ತಿರುಗ್ಲಿಕ್ಕೆ ಆಗುವುದಿಲ್ಲ ನನಗೆ. ನಾನು ಇನ್ನು ಹೋಗುವುದಿಲ್ಲ. ನನ್ನ ದಮ್ಮಯ್ಯ, ನನ್ನನ್ನು ಕಳಿಸ್ಬೇಡಿ, ನೀವೇ ಹೋಗಿ. ಮುದಿ ಶೆಟ್ಟಿ ಇವಳ ಮೇಲೆ ಕಣ್ಣು ಹಾಕಿದ್ದ ಅಲ್ಲ. ಸಿಕ್ತು ಉಪಾಯ. ಮಂಚವ್ವ, ಹೆದರ್ಬೇಡ ನೀನು. ನಾ ಹೋಗುದಿಲ್ಲ. ಇಲ್ವಾ ಇಲ್ಲಿ, ಹೆದರ್ಬೇಡ. ನಿನ್ನ ಸಮಸ್ಯೆ ಅದು, ನನ್ನ ಸಮಸ್ಯೆ ನಿಂಗೆ ಗೊತ್ತೇನೆ. ಏನಾಯ್ತು ನಿಮ್ಗೆ? ಏನಂತ ಹೇಳಿ, ಅವಳು ಆ ಕಡೆ ಇದ್ಲಲ್ಲ, ಹೊರಗಡೆ ಹೋಗಿದ್ದಾಳೆ. ತಲೆ ಬಿಸಿ ಇಲ್ಲ. ಆ ಮಗನನ್ನ ಗುರುಮಠಕ್ಕೆ ಸೇರಿಸ್ಕೊಂಡು ಸೇಸಿ ಬಾಣ್ಣ ಅಂತ ಹೇಳಿದ್ನು. ಕರ್ಕೊಂಡು ಕಾಡಲ್ಲಿ ಹೋಗ್ತಿರುವಾಗ ದರೋಡೆಕೋರ ಒಬ್ಬಂದು ಆ ಹುಡುಗನ ಎಳ್ಕೊಂಡು ಹೋದ. 1 ತಿಂಗಳು ಅವಧಿ ಕೊಡ್ತೇನೆ, ಹುಡುಗನ ಬಿಟ್ಟು ಕೊಡ್ಬೇಕು ಅಂತ ಆದ್ರೆ 1,000 ಹೊಣ್ಣು ತಗೊಂಡು ಬಾ ಅಂತ ಹೇಳಿದ. ಇವಳಲ್ಲಿ ನಾನು ಬಂದು ಸುಳ್ಳು ಹೇಳಿದ್ದೆ. ಈಗ ಏನ್ ಮಾಡುದು ಅಂತ ಗೊತ್ತಿಲ್ಲ. 1,000 ಒಟ್ಟು ಮಾಡದೆ ಇದ್ರೆ ಹುಡುಗ ನಮ್ಗೆ ಸಿಗುದಿಲ್ಲ. ಏನು ಮಾಡುದು? ಒಂದು ಕೆಲಸ ಮಾಡು, ನಾನು ಹೇಳಿದ ನೀನ್ ಮಾಡಿದೆ ಅಂತ ಆದ್ರೆ 1,000 ನಾವು ಸಂಪಾದನೆ ಮಾಡ್ಬೋದು. ಹೌದಾ? ಹೌದು. ಹೇಗೆ? ಇಲ್ವಾ? ಇಲ್ಲ, ಅಷ್ಟು ದಿನ ಅಲ್ಲೇ ಇರುತ್ತೆ. ನಿನಗೇನು ಅಪಾಯ ನಾನು ಬಿಡುವುದಿಲ್ಲ. ಮತ್ ನನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಜೀವ ಸಹಿತ ಇರುವುದಿಲ್ಲ. ನಾನಿರ್ತೇನಾ? ಹೌದಾ? ನಿನ್ ತೊಂದರೆ ಆಗುದಿಲ್ಲ. ಇಷ್ಟು ಕೆಲಸ ನೀನು ಮಾಡು. 1,000 ಅಷ್ಟೇ ಅಲ್ವಾ? ಶ್ರೇಷ್ಠಿಯುವ ದಿನದಿ ಶ್ರೇಷ್ಠಿಯುವ ದಿನದಿ ದೋಷದ ನಿಲಯದಿ ತಾನಂದು ಅಂಗಡಿಯೋ ಶ್ರೇಷ್ಠಿ ಅಂಗಡಿಯೋ ತಾನಂದು ಬರುವಾಗ ಶಕ್ತಿ ಶ್ರೇಷ್ಠಿಯು ತಾನಂದು. ಒಳ್ಳೆಯದಾಗ್ಲಿ ಧನಶ್ರೀ, ಭಾಗ್ಯಶ್ರೀ, ವಿದ್ಯಾಶ್ರೀ, ಮಾಲಾಶ್ರೀ, ಒಳ್ಳೇದು ಮಾಡು, ಒಳ್ಳೇದು ಮಾಡು. ಎಲ್ಲ ಅಷ್ಟಲಕ್ಷ್ಮಿಗಳು ಸ್ವಾಮಿ ಅವರೆಲ್ಲ. ಹೌದೌದು, ಆ ಅಷ್ಟಲಕ್ಷ್ಮಿಗಳೆಲ್ಲ ಬಂದು ನಮ್ಮ ಪೆಟ್ಟಿಗೆಲ್ಲ ಎಷ್ಟೊತ್ತಿಗೂ ಕೂತ್ಕೊಳ್ಳಿ, ನಮ್ಗೆ ಇಷ್ಟವಾಗ್ಲಿ ಅಂತ ಹೇಳುವುದು. ನನಗೊಂದು ರೀತಿ ಹೆಣ್ಣು ದೇವತೆಗಳು ಅಂದ್ರೆ ನನಗೂ ಇಷ್ಟ, ಆ ದೇವತೆಗಳಿಗೂ ಅಷ್ಟೊಂದು ಇಷ್ಟ. ಹೌದೌದು, ಗೊತ್ತಾಯ್ತಾ? ಇದು ನಮ್ದೇ ಅಂಗಡಿ. ಮತ್ತೆ ನೀವು ನಾವು ಜನವೇ. ಯಾರು ಅಂತ ಗೊತ್ತಾಗ್ಲಿಲ್ವಾ? ನಮ್ ಪರಿಚಯ ಆಗ್ಲಿಲ್ವಾ? ಎದ್ದೇವ್ರೆ, ಈ ಗ್ರಾಮದಲ್ಲಿ ನಾವು ಅಂದ್ರೆ ಯಾರು? ಕೋಮಟಿ ಶೆಟ್ಟಿಗಳು ಅಂದ್ರೆ ನಾವೇ. ಕೋಮಟಿ ಶ್ರೇಷ್ಠಿಗಳು ಈ ಹೆಸರು ಕೇಳಲಿಲ್ವಾ? ನನ್ ನೋಡ್ರಿ ಎಂತ ಕಣ್ಣಂಗೈತೆ ನಿಮ್ಗೆ? ಅಂತ ಹೇಳಿ ಗೊತ್ತಾಯ್ತು. ತೌಡು ಶೆಟ್ರು
ಶೆಟ್ರು ಅದು ಅಯ್ಯೋ ಸ್ವಾಮಿ, ನನ್ನ ಜೀವನದಲ್ಲಿ ನಡೆದ ಒಂದು ಕಹಿ ಘಟನೆ ಅದು. ತೌಡ್ ಶೆಟ್ಟಿ ಅಂತ ಹೀಗೆ ನಿಮ್ಮಂತವ್ರು ಹಿಂದೆ ಬಿಟ್ಟು ಹೇಳೋದುಂಟು, ನನಗೆ ಹೇಳಲಿಕ್ಕೂ ಕಾರಣ ಉಂಟು. ಒಂದು ಕಥೆ ಆಯ್ತು, ಹೇಳದ್ನಲ್ಲ, ಒಂದು ರೀತಿ ಹೆಣ್ಣು ದೇವತೆಗಳು ಹೇಗೋ ಆ ರೀತಿ ಹೆಣ್ಣು ಅಂದ್ರು ನನಗೊಂದು ರೀತಿಯ ಆಸೆ. ಇಷ್ಟು ವಯಸ್ಸಿಗ ಇನ್ನೂ 10 ವರ್ಷ ಅದು ಇರ್ಲಿ ಅಂತ ಬಯಸ್ತಾ ಇದ್ದೇನೆ ನಾನು. ಹೌದು ಸ್ವಾಮಿ. ಹೀಗೆ ನಾನು ಅಂಗಡಿಯಲ್ಲಿ ವ್ಯಾಪಾರ ಮಾಡುವಾಗ ಒಂದು ಹೆಣ್ಣು ಈಗ ಬಂದವಳು ಏನ್ ಬೇಕು ಅಂತ ಕೇಳಿದೆ. ಏನೇ ಇರ್ಲಿ ಅಂತ ಉಳಿದ ಗಿರಾಕಿಗಳನ್ನಿಗೆಲ್ಲ ಏನ್ ಬೇಕು ಅದನ್ನು ಕೊಟ್ಟು ಕಳಿಸ್ತಾ ಅವಳನ್ನು ಮಾತ್ರ ಹಾಗೆ ನಿಲ್ಸ್ಕೊಂಡೆ. ನನ್ನ ನೋಡಿ ಅವಳು ನೆಗೆಯಾಡ್ತಾ ಇದ್ಲು, ನಾನು ನೆಗೆಯಾಡ್ತಾ ಇದ್ದೆ. ಹಾಗೆ ಸಣ್ಣ ಸಣ್ಣದಾದ ಕಣಸನ್ನೇ ವಯಸ್ಸನ್ನೆಲ್ಲ ನಡೀತಾ ಇತ್ತು. ನಡೀತಾ ಇರುವಾಗ ಅವಳು ಕಾಯ್ಬೇಕು ಅಂದ್ಲು. ನಾನು ಕಾಯ್ಬೇಕು, ನೀನು ಕಾಯ್ಬೇಕು ಅಂದೆ. ಸ್ವಲ್ಪ ಹೊತ್ತು ಕಾಯಿ ಹಾಗಾದ್ರೆ ಅಂದೆ. ಹಾಗೆ ಕಾಯಿ ತೆಗೆದು ಅವಳು ಕೈ ಕೊಟ್ಟೆ. ಅವಳು ಕೈ ಕೊಟ್ಟೆ, ನಾನಲ್ಲಿ ಅವಳ ಕೈಯನ್ನು ಹೀಗೆ ಹಿಡ್ಕೊಂಡೆ. ಹೌದು, ಏನು ಹೇಳಲಿಲ್ಲ ಅವಳು. ಒಳ್ಳೆ ರೀತಿಯ ಪ್ರತಿಕ್ರಿಯೆ ಸಿಕ್ತು. ಹಾಗಾದ್ರೆ ಒಂದು ಹೊಂದಾಣಿಕೆ ಆಗ್ಬಹುದು ಅಂತಲ್ಲೇ ಅವಳ ಒಂದು ಸ್ನೇಹವನ್ನ ಬೆಳೆಸಿದೆ. ಹೀಗೆ ಗುಟ್ಟಿನಲ್ಲಿ ನಮ್ಮ ವ್ಯವಹಾರ ಸ್ವಲ್ಪ ದಿನ ನಡೀತಾ ಇತ್ತು ಸ್ವಾಮಿ. ಹೇಗೋ ಏನು ಅವಳ ಗಂಡಿನ ವಿಷಯ ಗೊತ್ತಾಗೋಯ್ತು. ಗೊತ್ತಾದ್ದೆ ಆದದ್ದು, ಗಂಡ ಊರ್ನವರು ಎಲ್ಲವರು ಸೇರ್ಕೊಂಡು ತಗೊಂಡು ಹೋಗೋದು. ನನಗೆ ಹೊಡೆದದ್ದು ಅಂದ್ರೆ ಹೊಡೆದದ್ದು, ಬಡ್ದದ್ದು ಅಂದ್ರೆ ಬಡ್ದದ್ದು. ತಿನ್ಲಿಕ್ಕಾದಷ್ಟು ತಿಂದೆ ಸ್ವಾಮಿ. ಹುಚ್ಚ ನಾಯಿ ಕೊಟ್ಟರು ಅವರು. ನಾನೊಂದು ಶೆಟ್ರು ಅಂತಲೂ ನೋಡ್ಲಿಲ್ಲ. ಜನರ ಮುಂದೆ ಹೊಡೆದ್ರ? ಜನವೇ ಸೇರ್ಕೊಂಡು ಹೊಡೆದದ್ದು. ಹೌದಪ್ಪ, ತಗೊಂಡೋಗಿ ಹೊಡೆದು ಒಂದು ತೌಡ್ ರಾಶಿಯಲ್ಲಿ ನನ್ನ ತಗೊಂಡೋಗಿ ಹುಗಿದ್ರು. ಎಲ್ಲಿವರೆಗೆ? ಕುತ್ತಿಗೆಯವರೆಗೆ ಹುಗಿದ್ರು ನನ್ನನ್ನ. ಕಣ್ಣೊಂದು ಹೀಗೆ ಪಿಳಿ 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 ಬಿಡ್ತಾ ಇದ್ದೆ. 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಹುಗಿದಿಟ್ರು. ಹಾಗೆ ಹುಗಿದಿಡ್ಲಿಲ್ಲ. ಉಳಿದ ಭಾಗಕ್ಕೆ ಈ ಜೋನಿ ಬೆಲ್ಲವನ್ನು ಹಚ್ಚಿಟ್ರು ಸ್ವಾಮಿ. ಪರಿಣಾಮ ಏನು ಅಂತ ಬಾಯ್ಬಿಟ್ಟು ಹೇಳಬೇಕೆ? ಸುತ್ತಮುತ್ತಲಿನ ಇರುವೆ ಎಲ್ಲವೂ ನನ್ನ ತಲೆಯ ಮೇಲೆ ಬಂದು ವಾಸ್ತವ್ಯವನ್ನು ಮಾಡಿದವು. ಪರಿಣಾಮ ಏನಾಗಿರುವುದು? ಅಯ್ಯೋ, ತಲೆಯಲ್ಲಿ ಏನಾದರೂ ಸಹಿಸಿಕೊಳ್ಬಹುದು. ಇರುವೆ ತಲೆ ಒಳಗಿದ್ರೆ ಏನಾಗುವುದು ಪರಿಸ್ಥಿತಿ? ಕೆಲಸ ಮಾಡಿದ್ರೆ ಕೈ ಕಾಲಿಟ್ರಲ್ಲ, ಹುಗಿದಿಟ್ಟಿದ್ರಲ್ಲ, ಆಮೇಲೆ ಕಡಿಬೇಕು ಅಂತ ಗೊತ್ತಾಯ್ತೇನೋ. ಅದಿರ್ಲಿ, ಒಟ್ಟಾರೆ 3 ದಿನ ಹುಗಿದಿಟ್ಟು ಆಮೇಲೆ ನನ್ನನ್ನು ಬಿಟ್ರು. ಈ ವಿಷಯ ಯಾರಿಗೂ ಗೊತ್ತಿಲ್ಲ ಅಂತ ನಾ ತಿಳ್ಕೊಂಡಿದ್ದೆ. ನಿಮ್ಗೆ ಗೊತ್ತಾಗೋಯ್ತಾ? ಗುಟ್ಟಲ್ಲೇ ಇರ್ಲಿ. ಯಾಕೆ ತೌಡ್ ಶೆಟ್ರು ಹೆಸರು ಬಂತು ಅಂತ ಅವ್ರಿಗೆ ಗೊತ್ತಿಲ್ಲ. ಬಹುಶಃ ಇವ್ರ ಮನೇಲಿ ಬಹಳ ತೌಡಿರ್ಬಹುದು, ಹಾಗಾಗಿ ಹೆಸರು ಬಂದಿರಬಹುದು ಅಂತ ಅವರೆಲ್ಲ ಬಹಳ ಶೃಂಗಾರ ಆಗಿದೆ. ಯಾರು ಶೃಂಗಾರ ಅಂದ್ರೆ ಮತ್ತೇನಲ್ಲ. ಆದ್ರೂ ನಮ್ಮ ಆ ಒಂದು ಹಳೆ ಚಾಳಿ ಹೋಗ್ತದೆ. ಇತ್ತಿತ್ತಲಾಗ ಒಂದು ಹೆಣ್ಣು ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಕೈಕಾಲ ಹೋಗ್ತದೆ ಈಗ. ಮತ್ತೆ ತೌಡಿನ ಪ್ರಕರಣವೇ ಆಗ್ತದೆ ಅಂತ ಈ ಮಟ್ಟಿಗೆ ನಾವು ಜಾಗ್ರತೆ ಮಾಡ್ತೇವೆ. ಹಾಗಲ್ಲ, ಯಾರಿಗೂ ಗೊತ್ತಾಗದೇ ಇದ್ದಾಗ ವ್ಯವಹಾರ ಮಾಡ್ತೇವೆ. ಇಷ್ಟೊತ್ತಿ ಬರ್ಬೇಕಿತ್ತಪ್ಪ ಅವಳ ಅಂಗಡಿ ಒಮ್ಮೆ. ಅಂಗಗೊಪ್ಪುವ ಸೀರೆ ಕುಪ್ಪಸ ಭೃಂಗ ಕುಂತಳೆ ತೊಟ್ಟು ವಯ್ಯಾರದಲ್ಲಿ ನಡೆ ತರುತ್ತಿರಲು ಮೋಹದಿಯೇ ಶ್ರೇಷ್ಠಿಯಡೆ ಸಾಗಿ ಬರುತ್ತಿರಲು ವಯ್ಯಾರದಲ್ಲಿ ಶ್ರೇಷ್ಠಿ ವಯ್ಯಾರದಲ್ಲಿ ನುಡಿದ ಮುದುಕ ವಯ್ಯಾರದಲ್ಲಿ ನುಡಿದ ನಿಲ್ಲಲೆ ಮಂಚವ್ವ, ನಿಲ್ಲಲೆ ಮಂಚವ್ವ, ಕಣ್ಣಲ್ಲಿ ಕೊಲ್ಲುವೆ ಕವ್ವ. ಎಲ್ಲರಂತೆ ನಾ ಅಲ್ಲವೇ ಬಯಕೆಯು ಸಲ್ಲಿಸಿದರೆ ಮನ ಎಲ್ಲವೂ ನಿಲ್ಲದೆ. ಎಲ್ಲರಂತೆ ನಾನಲ್ಲವೇ ಬಯಕೆಯು ಸಲ್ಲಿಸಿದರೆ ಮನ ಎಲ್ಲವೂ ನಿಲ್ಲದೆ. ನಿಲ್ಲೆ ಮಂಚವ್ವ ಈಗ ಬಂದು. ಅಯ್ಯೋ ಬೇಡ, ಕಡೆ ಮಣ್ಣು ಹಾಕೋದು ನಾನೇ ಅಲ್ಲಿ. ಅದಿರಲಿ, ಈಗ ಬಾ, ತೊಂದರೆ ಇಲ್ಲ, ಯಾರು ಇಲ್ಲ. ಈಗ ಬಾ, ಏನು ಬೇಕಿತ್ತು? ತೊಂದರೆ ಇಲ್ಲ, ಇರಲಿ. ಭಾಳ ದಿವಸದಿಂದ ಬರ್ತಾ ಇದ್ದೀಯೇ, ಇವತ್ತು ಬಂದದ್ದು ತುಂಬ ಸಂತೋಷ. ನಿನಗಾಗಿ ಕಾಯ್ತಾ ಇದ್ದೆ ನಾನು. ಬಹುಶಃ ಆ ಕಡೆ ಈ ಕಡೆ ಅಂಗಡಿಯಲ್ಲೂ ಯಾರೂ ಇಲ್ಲ. ಅದರಿಂದ ಆದಷ್ಟು ಬೇಗ ಒಳಗೆ ಬಂದು ಏನು ಅಂತ ಒಂದು ರೀತಿ ಎಲ್ಲವರಂತೆ ನಾನಲ್ಲ, ನಿನ್ನಾಸೆ ಏನು ಅಂತ ನಾನು ಈಡೇರಿಸ್ತೇನೆ, ನಾನೇ ಪೂರೈಸ್ತೇನೆ. ಮತ್ತೆ ಗಂಡ ಮಲ್ಲಿದ್ದಾನ, ಊರಲ್ಲಿದ್ದಾನ, ಹೊರಗಡೆ ಹೋಗಿದ್ದಾನ, ಹಾಗೆ ಎಲ್ಲ ಇದ್ರು ನಿಮ್ಮನ್ನು ಕಾಯಿಸಿದ್ದು ಯಾಕೆ ಗೊತ್ತಾಯ್ತಾ? ಆಸೆಯು ನಿಮಗಿರಲು ಈ ಸಮಯವು ಸವಿಯುವುದು, ಈ ಸಮಯವು ಸರಿಯುವುದು. ನೀಡಲು 1000 ಹೊನ್ನನು ಎನಗೆ
ನೀಡಲು 1000 ಹೊನ್ನನು ಎನಗೆ ಪ್ರಾಣ ಉಳಿದ ಪುಣ್ಯವು ನಿಮಗೆ ಎಮ್ಮ ಪ್ರಾಣ ಉಳಿದ ಪುಣ್ಯವು ನಿಮಗೆ 1000 ನಿಮಗಿವುದು ಪುಣ್ಯವು ಈ ಕ್ಷಣ ನಿಮಗಬಹುದು. ಮಂಚವ್ವ ಮಂಚದ ಮೇಲೆ ಕುತ್ಕೊಂಡೇ ಮಾತಾಡುವ ಬಾ. ಅದಲ್ಲ, ನೀವು ಹಿರಿಯರು, ನೀವು ಕೂತ್ಕೊಳ್ಳಿ, ನಾನು ನಿಂತ್ಕೊಂಡೇ ಇರ್ತೇನೆ, ತೊಂದ್ರೆ ಇಲ್ಲ. ಆದ್ರೂ ಇಷ್ಟು ದಿನ ನಿಮ್ಮನ್ನ ನೋಡಿ ನಾನು ದೂರ ದೂರ ಹೋಗ್ತಾ ಇದ್ದೆ. ಯಾಕೆ? ನೀವು ಈ ಪ್ರಾಯದಲ್ಲಿ ಎಷ್ಟು ಚಂದ. ಸುಳ್ಳಲ್ಲ, ನಾನೊಂದು 15 ಒಂದು 20 ವರ್ಷದ ಮೊದ್ಲೇ ಹುಟ್ಟಬೇಕಿತ್ತು ಅನಿಸ್ತಿತ್ತು. ಏನ್ ಮಾಡುವ, ಆ ಯೋಗ ಈಗ ಬಂತು. ಏನು ಚಂದ ನೀವು. ಆದ್ರೂ ನಿಮ್ಮ ಇಷ್ಟು ದೂರ ಇಟ್ಟದ್ದು ಯಾಕೆ? ಬೇರೆ ಯಾವ ಕಾರಣವೂ ಅಲ್ಲ. ಇದು ಈ ಉದ್ದೇಶದಿಂದ. ಅದೇಂತಾಯ್ತು? ಇದು ಕರಿಮಣಿ ಅಂದ್ರೆ ನಮ್ಮ ಯಜಮಾನರು ಕಟ್ಟಿದ್ದು. ನಮ್ಮ ಯಜಮಾನರು ಯಾವಾಗ್ಲೂ ಮನೆಯಲ್ಲೇ ಇರುವುದಲ್ವಾ, ಹಾಗಾಗಿ ಎಲ್ಲಾದ್ರೂ ನಾನು ನಿಮ್ಮಲ್ಲಿ ಹೆಚ್ಚು ಮಾತನಾಡುವ ವಿಷಯ ಅವರಿಗೆಲ್ಲಾದ್ರೂ ಗೊತ್ತಾಗಿ ಮತ್ತೇನಾದ್ರೂ ಪ್ರಕರಣ ಆಗಿ ನಿಮ್ಮನ್ನೆಲ್ಲಾದ್ರೂ ಒಂದು ಹುಗುದು ಅಲ್ಲ, ಅಂತದ್ದೇನು ಪ್ರಕರಣ ಆಗ್ಲಿಲ್ಲ. ಆಗಿದೆ ಅಂತ ಹೇಳಿದ್ದಲ್ಲ, ಒಂದು ಸಿಟ್ಟು ಬಂದು ನಿಮ್ಮನ್ನು ಕಡ್ದು ಹೋಗಿದ್ದಾರೆ, ನನ್ನನ್ನು ಕಡ್ದು ಹೋಗಿದ್ದಾರೆ. ಹಾಗಾಗಿ ನಮ್ಮ ಯಜಮಾನರ ಸಿಟ್ಟಿಗೋಸ್ಕರ ನಾನು ಹೆದರಿ ನಿಮ್ ಹತ್ರ ಬರ್ಲಿಲ್ಲ. ಒಂದು ಕೆಲಸ, ಈಗ 3 ದಿನ ಆಯ್ತು. 3 ದಿನ ಆಯ್ತು. 3 ದಿನ ಆಯ್ತು. ಏನೇ 3 ದಿನ ಆಯ್ತು ಅಂದ್ರೆ ಇನ್ನೊಂದ್ ದಿನ ಕಾಯ್ಬೇಕಾ? ಅದಲ್ಲ, ನಮ್ ಯಜಮಾನ್ರು ಮನೇಲಿ ಇಲ್ದೆ 3 ದಿನ ಆಯ್ತು. ಹೌದಾ? ಮತ್ 3 ದಿನ ಬರುವುದಿಲ್ಲ ಅವರು. 4 ದಿನ ಮೊದ್ಲೇ ಹೇಳುದಲ್ವಾ ಈ ಮಾತಾ? ಹಾಗಾಗಿ ಇವತ್ತು ಸಾಯಂಕಾಲವೇ ನಮ್ಮ ಮನೆಗೆ ಬನ್ನಿ ನೀವು. ಇವತ್ತು ಸಾಯಂಕಾಲ? ಮನಸ್ಸಿಗೆ ಮಾರ್ಗವಿದೆ, ಮನಸ್ಸಿಗೆ ಮಾರ್ಗವಿದೆ. ತನು ಸುಖ ನೀಡು ಎನಗೆ ಹೀಗೆ, ತನು ಸುಖ ನೀಡು ಎನಗೆ ಹೀಗೆ. ಮನಮದುಗೊಳಿಸಲೆವನು ಕೂಲಿಸಲೆ ದಿನವನ್ನು ಕಳೆದೆ ಕನಕಲ ತಾಗಿ. ಮನಸ್ಸಿಗೆ ಮಾರ್ಗವಿದೆ, ಮನಸ್ಸಿದ್ರೆ ಮಾರ್ಗ ಉಂಟು ಅನ್ನೋದು ನಿನ್ನ ಬುದ್ಧಿವಂತಿಕೆಯಿಂದ ಗೊತ್ತಾಯ್ತು ನೋಡು ನನಗೀಗ, ಅಲ್ವಾ? ಗಂಡು ಊರಲ್ಲಿಲ್ಲ, ಇನ್ನು 3 ದಿವಸ ಬರುವುದಿಲ್ಲ. ಹಾಗಾಗಿ ನಾನು ಇವತ್ತು ರಾತ್ರಿ ಬಂದ್ರೆ ನಿನ್ನ ತರು ಸುಖ. ಆದ್ರೆ ಒಂದು ಈಗ ಒಂದ್ಸರಿ ಸಣ್ಣದಾಗಿ ಶೆಟ್ರೆ, ಆದ್ರೆ ಒಂದು ಏನು, ಇದು ಬಹಳ ತಾಪತ್ರಯ. ಹೌದೌದು. ಇಲ್ವಾ? ಎಷ್ಟು ಬೇಕು ಕೇಳ್ಕೊಂಡು? ಅಯ್ಯೋ, ಎಣ್ಣೆ ಇಲ್ವಾ? ಎಣ್ಣೆ ಬೇಕಾದ್ರೆ ತಗೊಂಡೋಗು. ಅದಕ್ಕೇನು ತೊಂದ್ರೆ ಇಲ್ಲ. ಇಲ್ವಾ? ತಗೊಂಡೋಗು. ಒಬ್ರ ಹತ್ರ ಸಾಲ ಮಾಡಿದ್ದೇನೆ, ಅವ್ರು ಹೇಳು 1,000. ಸ್ವಲ್ಪ ಅಲ್ಲ, 1,000. ಯಜಮಾನ್ರಿಗೆ ಗೊತ್ತಿಲ್ಲ. ನೀನು 1,000 ಕೊಡದೇ ಇದ್ರಿ ಹಾಗೆ ಯಜಮಾನ್ ಹತ್ರ ಹೇಳ್ತೇನೆ, ಊರವ್ರ ಹತ್ರ ಹೇಳ್ತೇನೆ, ಹಾಗೆ ಹೀಗೆ ಹೆದರ್ಸ್ತಾ ಇದ್ದಾರೆ. ಆದ್ರಿಂದ ನಾನು ಮರ್ಯಾದೆ ಉಳಿಬೇಕಾ ಬೇಡವಾ? ನಾನು ಗಂಡಾಂತರದಲ್ಲಿದ್ದೇನೆ. 1,000 ಬರುವಾಗ ತನ್ನಿ, ಆಯ್ತಾ? ಮರಿಬೇಡಿ. 1,000 ಸಾಯಂಕಾಲ ಬನ್ನಿ. ನೋಡ್ರಾ, ನಮ್ಮ ಆಸೆ ಇಷ್ಟು ಬೇಗ ಈಡೇರ್ತದೆ ಅಂತ ಗೊತ್ತಿರ್ಲಿಲ್ಲ. ಬಲೆಗೆ ಬಿದ್ಲು. ಆದ್ರೆ 1,000 ಗ್ರಾಚಾರಕ್ಕೆ ಬಂತಲ್ಲ. ಈ ದೇವ್ರೆ, 1,000ಕ್ಕೆ ಅಂತ ಮಾಡೋದು ಈಗ? ನಾನು ಎಷ್ಟು ದಿವಸ ವ್ಯಾಪಾರ ಮಾಡ್ಬೇಕು? 1,000 ಅಂತ ಆದ್ರೆ ಅಯ್ಯೋ, ಅಷ್ಟೆಲ್ಲ ಸಂಗ್ರಹ ಮಾಡ್ಲಿಕ್ಕೆ ಎಷ್ಟೋ ದಿನ ಬೇಕು ನನಗಿನ್ನು. ಕೊಡುವ, ಇದ್ದದ್ದನ್ನು ಹಿಡ್ಕೊಂಡು ಹೋಗುವ, ಏನು ಅಂತ ಕೊಡುವ. ಹೋಗುದಾರೆ ಹೀಗೆ ಹೋಗುದಾ? ಎದುರಿ ಕಾಣುದು ಯಾವುದು? ನಮ್ಮ ಕನ್ನಡಿಯಲ್ಲಿ ಮುಖವ ನಿರೀಕ್ಷಿಸಿ, ಕನ್ನಡಿಯಲ್ಲಿ ಮುಖವ ಈಕ್ಷಿಸಿ ತನ್ನೊಳು ತಾನೇ ಹಿಗ್ಗುತ್ತ ನಡೆದ, ತನ್ನೊಳು ತಾನೇ ಹಿಗ್ಗುತ್ತ ನಡೆದ ಶೆಟ್ಟಿಯೇ. ಸಾಯ್ಲಿಕ್ಕೆ ಎಷ್ಟು ದೊಡ್ಡ ನಾಯಿ ಅದು? ನಮ್ಮನೇದಲ್ಲ, ಪಕ್ಕದ ಮನೆ ಹೆಣ್ಣಾಯಿ. ಹೌದಾ? ಪಕ್ಕದ ಮನೆ ಹೆಣ್ಣಾಯಿ? ಅದೇ ನೋಡಿದೆ, ನನ್ನ ಕಂಡಾಗ ಆದ ಮನೆ ಕೂಗುದು ಯಾಕೆ ಅಂತ. ಸ್ವಲ್ಪ ಸುಮ್ಮನೆ ಕೇಳಿ, ಹಾಳು ಗರಿತದೆ. ನೀವು ಬರುವಾಗ ಕೂಗಿದ್ದಲ್ಲ, ಮತ್ತೆ ಯಾರು ಬಂದ್ರು ಕೂಗುದಿಲ್ಲ ನೋಡಿ. ಅದು ಹೆಣ್ಣು ನಾಯಿ, ನೀವು ಬರುವಾಗ್ಲೇ ಕೂಗ್ ನೋಡಿ. ಹಾಗೆ ಹೆಣ್ಣು ದೇವರು ಅಂದ್ರು ನನಗೆ ಹಾಗೆ, ಹೆಣ್ಣು ಮಕ್ಕಳು ಅಂದ್ರೆ ಹಾಗೆ. ಹೆಣ್ಣು ನಾಯಿ ಅಂತ, ಹೆಣ್ಣು ಗರುಳು ನನಗೆ. ಅದಿರ್ಲಿ, ಗಂಡ ಬರುದಿಲ್ಲ 3 ದಿನ. ಪಕ್ಕದ ಮನೆಯವ್ರು ಯಾರು ನನ್ನ ನೋಡ್ಲಿಲ್ಲಲ್ಲ? ಪಕ್ಕದ ಮನೆಯವ್ರು ಯಾರು ನೋಡ್ಲಿಲ್ಲಲ್ಲ? ನನಗೆ ಗೊತ್ತಿಲ್ಲ. ಬಾಗ್ಲೆಲ್ಲ ಹಾಕಿದ್ಯಲ್ಲ, ಆ ಕಿಟಕಿಗೂ ಏನಾದ್ರು ಬಟ್ಟೆ ಮುಚ್ಚೆ ಮರೈತಿ? ತೊಂದ್ರೆ ಇಲ್ಲ. ಎಲ್ಲರೂ ಸಣ್ಣ ಜಾಗಿದ್ರಲ್ಲ, ಯಾರಾದ್ರೂ ಏನಕ್ಕೆ ನೋಡಿದ್ರು. ನಾ ಹೇಳಿದ್ದು 1,000 ಕೊಡುವ, ಸುಮ್ಮನೆ 1,000 ಕೊಡುವ. ಅದಿರ್ಲಿ, ಅದು ಕೊಡುವ. ಈಗ ಒಂದ್ಸರಿ ಮಂಚವ್ವ ಮಂಚಕ್ಕೆ ಪಾರವ್ವ ಬರ್ಬೇಕಾ?
ನಾನು ಒಬ್ಳೆ ಅಲ್ಲ, ನನ್ನ ಗೆಳತಿ ಒಬ್ಳಿದ್ದಾಳೆ, ಅವಳನ್ನು ಕರಿಲ. ಇಬ್ಬಿಬ್ರ ಇದು ಯಾವ ದೇಶದ ಸಂಸ್ಕೃತಿಯೇ? ಅಯ್ಯಯ್ಯೋ ಎಂತ ಯೋಗವೇ. ಅದು ಮೊದಲು ನಂಗೆ ಹಣ ಕೊಡಿ. ಹಣ ಕೊಡುವ ಹಣ ಕೊಡಿ ನೀವು, ನನಗೂ ಸರಿ ಹಣ ಕೊಡಿ ನೀವು. ನೀವು ಕೊಟ್ಟಿದ್ರೆ ನಾನು ಅವಳನ್ನು ಕರಿಲ. ಆಯ್ತಾಯ್ತು. ಓ ಗೆಳತಿ, ಈ ಕಡೆ ಬಾರೆ. ಇವಳೆಯ ನಿನ್ನ ಗೆಳತಿ? ಎಂತ ಕೇಶರಾಶಿಯೇ ಇದು, ನಮ್ ದೇಶದಲ್ಲ ಕೇಶರಾಶಿ. ಏನಂದೋ ಅಯ್ಯೋ ಏನಂದೋ ಕರ. ಏನೋ ನಮ್ಮನೆ ಬಂದ್ಕೊಂಡು ಎಂತ ದಿನದ್ದು? ಯಾಕೆ ಬಂದ್ಯಾ? ನೀನು ನಿಮ್ಮನೆ ಬಂದದ? ನಾನ ಹೀಗೆ ದಾರಿಲಿ ಹೋಗ್ತಾ ಇದ್ನ, ಸ್ವಲ್ಪ ಹಣ ಕೊಡ್ಲಿಕ್ಕಿದ್ದಿತ್ತು. ಅಂಗಡಿನ ಮೊನ್ನೆ ವಸ್ತು ತಗೊಂಡೋದಕ್ಕೆ ಹಣ ಕೊಡ್ಲಿಲ್ಲ ಆಗಿತ್ತು, ಹಾಗಾಗಿ ಕೇಳ್ಕೊಂಡು ಹೋಗುವ ಅಂತ ಬಂದೆ. ಕೇಳ್ಕೊಂಡು ಹೋಗುದಾ? ಯಾರಲ್ಲಿ ತಗೊಂಬನ್ನಿ, ಆ ತೌಡ್ ತಗೊಂಬನ್ನಿ. ಓಡ್ದ. ಇನ್ನು ನಮ್ಮ ಮನೆ ಹತ್ರ ಸುಳಿಯುವುದಿಲ್ಲ. ಅಂತೂ ಅವ ಸಾಯ್ಲಿ, ಅವ ಅಂತೂ 1,000 ಸಿಗ್ತೇ ಇಲ್ವ? ಏನ್ ತೊಂದ್ರೆ ಇಲ್ಲ. ನಮದು ಅದು ಅಗತ್ಯ ಬೇಕಾಗಿತ್ತು. ನೀವು ಬುದ್ಧಿವಂತಿಕೆ ಮಾಡದೆ ಮರೈತಿ. ಯಾಕೆ ಹೇಳು, 1,000 ಮೊದಲು ತಕ್ಕೊಂಡು ಅವ್ನು ಕರೆದ. ಮೊದ್ಲೇ ಕರೆದ್ರೆ ಹುಡುಕ ಓಡ್ತಿದ್ದ. ಭಾರಿ ಉಪಕಾರ ಆಯ್ತು. ಕಾಡುತ್ತಲಿ ಗೋಳಿಟ್ಟನಾಸದಿಯೊಡನೆ ಮಂಚವ್ವ ಎಂತ ಆಗೋಯ್ತೆ. ಏನೋ ಮಾಡ್ಲಿಕ್ಕೆ ಹೋಗಿ ಏನೆಲ್ಲ ಆಗೋಯ್ತೆ. ಆ ಶೆಟ್ಟಿಯನ್ನು ಮಂಗನ ಮಾಡಿ ಅವನ ಕೈಯಿಂದ 1,000 ಕಿತ್ಕೊಳ್ಬೇಕು ಅಂತ ನಾವು ಲಕ್ಷ್ಯ ಮಾಡಿದ್ದು. ಅವನು ನಮ್ಮನ್ನೇ ಮಂಗನ ಮಾಡಿ ಹೋದ್ನಲ್ಲ ಮರೆ. ನಾನು ಆ ಶಬ್ದ ನೋಡಿದಾಗ ಹಣದ ಶಬ್ದ ಅಂತ ಲೆಕ್ಕ ಹಾಕಿದ್ದು. ಈ ಮುಳಿಚಿಪ್ಪಲ್ಲಿ ಹಿಡ್ಕೊಂಡ್ ಹತ್ತಿದ್ದಲ್ಲ ಅವ. ಎಲ್ಲ ಸಿಕ್ತೆ ಅವನಿಗೆ. ಅದನ್ನು ಬಿಟ್ಟು ಸಾಯ್ಲಿಲ್ಲ. ಚೀರ್ಲಿಕ್ಕೆ ಅವನೇ ತಿಂದು ಉಗಿದಿದ್ದು. ಅದನ್ನೇ ತೊಳ್ಕೊಂಡು ಬಂದು ಚೀಲ ತುಂಬ್ಕೊಂಡು ಬಂದಲೇ ಇಂಥ ಮಾಡಿ ಸಾಯೋದೆ. ಕೊನೆಗೂ ಮಳಿಚಿಪ್ಪ ಹಾರ್ವೇ ಗತಿ ಆಯ್ತಲೇ ನಮ್ಗೆ. ಇಲ್ಲಪ್ಪ, ಮತ್ತೊಂದ್ಸರಿ ಹೋಗಿ ಬರುದಾ? ಬೇಡ, ಎಲ್ಲ ಹೋಗುದು ಬರೋದು ಬೇಡ. ಅವ ಹೇಳಿದ ಅವಧಿ ಹತ್ರ ಬರ್ತಾ ಉಂಟು. 1,000 ಕೈಯಲ್ಲಿಲ್ಲ. ಏನ್ ಮಾಡ್ಬೇಕು ಗೊತ್ತಿಲ್ಲ. ಒಂದ್ ಕೆಲಸ ಮಾಡುವ, ನನಗೊಬ್ಬ ಸ್ನೇಹಿತ ಇದ್ದ, ಅವನ ಹತ್ರ ಉಂಟಂತ ತಗೊಂಡು ಬರ್ತೇನೆ. ಅಲ್ಲಿ ಮನೆಯಲ್ಲೇ ಇರುವ, ಆಯ್ತಾ? ಮತ್ತೆಲ್ಲಾದ್ರೂ ಶೆಟ್ಟಿ ಬಂದ್ರೆ ಅವ್ನು ಬರುವುದಿಲ್ಲ, ಅವ್ನು ಓಡೋದ ಇನ್ನು. ಮನದಿ ಮರುವುದು ಇರುದಿರಲು ನಡೆದರುತ್ತಿರಲು ಹತ್ರ ಬಂತ ಉಂಟು. ಇವರೇ 15 ದಿವಸ ಉಂಟು. 15 ದಿವಸದೊಳಗೆ ಸಂಪಾದನೆ ಮಾಡಿ. ಪುಣ್ಯಾತ್ಮ, ಏನು ಒಂದು ಕಲ್ಲು ಬಂಡೆ ಮೇಲೆ ಕುಳಿತುಕೊಂಡು ಏನೋ ನಿನ್ನಷ್ಟಕ್ಕೆ ನೀನೇ ಮಾತಾಡ್ತಾ ಇದ್ದಿ, ಏನು ಯೋಚಿಸ್ತಾ ಇದ್ದಿ? ಹೌದು ಸ್ವಾಮಿ. ಏನಾಯ್ತಪ್ಪ? ನಮ್ಮ ಗೋಳಿನ ಕತೆ ಏನಂತ ಹೇಳಿ? ಗೋಳಿನ ಕತೆ? ಹೌದು. ಏನಾಯ್ತು? ಏನ್ ತೊಂದರೆ ಆಯ್ತು? ನನ್ನ ತಂಗಿಯ ಮಗನನ್ನು ಗುರುಮಠಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಕಾಡು ಮಾರ್ಗದಲ್ಲಿ ಹೋಗ್ತಾ ಇರುವಾಗ ಒಬ್ಬ ದರೋಡೆಕೋರ ಬಂದು ಆ ಹುಡುಗನ ಎಳ್ಕೊಂಡ. ಹಣ ಕೊಡುವ ಅಂತ ಹೇಳ್ದೆ. ಹಣ ನನ್ನ ಹತ್ರ ಇಲ್ಲ ಅಂತ ಹೇಳ್ದೆ. 1 ತಿಂಗಳ ಅವಧಿ ಕೊಡ್ತೇನೆ, 1,000 ಹೊನ್ನನ್ನು ತಂದು ಕೊಡದೇ ಇದ್ರೆ ಈ ಹುಡುಗನ್ ತಲೆ ಕಡಿತೇನೆ ಅಂತ ಹೇಳ್ಕೊಂಡು ಹೋದ. ಏನು ಮಾಡುದು ಅಂತ ದಾರಿ ಕಾಣೋದಿಲ್ಲ. ಇನ್ನು ಬರೀ 15 ದಿವಸ ಉಂಟು ಸ್ವಾಮಿ. ಹಣ ಇಲ್ಲ. ಹುಡುಗ ಬದುಕಬೇಕು ಅಂತ ಆದ್ರೆ 1,000 ಹೊನ್ನು ಕೊಡಬೇಕು. ಕೊಡ್ಲೇಬೇಕು. ಸರಿಯಪ್ಪ, ನನ್ನ ಜೊತೆಗೆ ಬಾ. ನಿನಗೆ 1,000 ಹೊನ್ನಲ್ವಾ? ಹೌದು. ನಾನು ಒದಗಿಸಿ ಕೊಡ್ತೇನೆ, ನನ್ನ ಜೊತೆಯಲ್ಲೇ ಬಾ. ಹೌದಾ? ರಮರವರ ಭಾಗೆಯಡೆ ಸಾಗಿ ಬರುತ್ತಿರದ ಕೈ ಮುಗಿದು ಯಾರು ನೀನೆಲ್ಲಿಂದ ಬರುವಾಯ್ತು ಎಂದರೆ ಯಾರು ನೀನೆಲ್ಲಿಂದ ಬರವಾಯ್ತು ಎನ್ನಲಿ ಕಾರ್ಯವೇನೆನ್ನುತ್ತಾ ಎನ್ನಳು ಕಾರ್ಯವೇನೆನ್ನುತ್ತಾ ಮಾರುವೇಷದೊಳಗೆ ಇರುವೆ ದ್ರೌಪದಿಯನಿ ಧೀರವಾಣಿಯೋಳ್ ಎಂದನೋ. ದರ್ಶನಾಪೇಕ್ಷೆಯಾಗಿ ನೀನು ಬಂದಿದ್ದೇನಂತ ವರ್ತಮಾನ ಗೊತ್ತಾಯ್ತು. ಹೌದು. ನಿನ್ನನ್ನ ನೋಡಿದ್ರೆ ದೇಹ ಜಂಗಮತೆಯಿಂದ ಕೂಡಿ ಹೋಗಿದೆ. ಯಾವ ಪರಿಚಯವಂತೂ ಖಂಡಿತ ಇಲ್ವೇ ಇಲ್ಲ. ಯಾರು ನೀನು? ಊರು ಯಾವುದು?
ನನ್ನನ್ನ ಕಾಣುವಲ್ಲಿ ಉದ್ದೇಶ ಏನು ಹೇಳ್ತೀಯ? ನಿನ್ನ ವೈರಿಯ ತಲೆಯ ನಿತ್ತ ವೀರಗೆ ಹೊಂದಿವೆನೆಂಬ ಮಾತು ನನ್ನಿರಾಧನೆ ಕೊಡು ಇರವಿದು ಕೊಳ್ಳೆಂದು ಮೆರಳ ಮುದ್ರಿಗೆ ತೋರ್ತನವನು. ಮಹಾರಾಜ, ಈಗಾಗಲೇ ನೀನು ಆಜ್ಞೆಯನ್ನು ಹೊರಡಿಸಿದ್ದಿ. ಹೌದು. ನಿನ್ನ ವಿರೋಧಿಯಾದಂತ ವಿಜಯವರ್ಮನ ತಲೆಯನ್ನ ತಂದುಕೊಟ್ಟವರಿಗೆ 1000 ಹೊನ್ನನ್ನ ಬಹುಮಾನವಾಗಿ ಕೊಡ್ತೇನೆ ಅಂತ. ಆ 1000 ಹೊನ್ನನ್ನ ಕೊಡಬೇಕು, ಈ ತಲೆಯನ್ನ ತಾವು ಒಪ್ಪಿಸಿಕೊಳ್ಬೇಕು. 1000 ಹೊನ್ನನ್ನ ನನಗೆ ಕೊಡಬೇಕು. ನಾನು ಡೊಂಗುರ ಹೊಡೆಸಿದ್ದು ವಿಜಯವರ್ಮನನ್ನ ತಂದು ಒಪ್ಪಿಸಿದವರಿಗೆ ಕೊಡ್ತೇನೆ ಅಂತ. ವಿಜಯವರ್ಮ ಎಲ್ಲಿದ್ದಾನೆ ಅಂತ ಬೇಡವಾ ನಿನಗೆ ಕೊಡಬೇಕಿದ್ರೆ? ಆ ನಿಮ್ಮ ಹಾಗೆ ವಿಜಯವರ್ಮನೇ ನಾನು. ನನ್ನ ಬೆರಳ ಮುದ್ರಿಕೆ ವಿಜಯವರ್ಮ ನಾನೇ. ನೀನೆ ಹೌದು. ಮಾರುವೇಷದಲ್ಲಿ ಬಂದವ. ಹೌದು. 1000 ಹೊನ್ನನ್ನ ನಿನಗೆ ಕೊಡಬೇಕು. ಹೊನ್ನು ನನಗೆ ಕೊಡಬೇಕು. ಅಯ್ಯ, ಏನು ಹೇಳ ನಿನ್ನ ಮಾತಿಗೆ? ಈ ಪ್ರಪಂಚದಲ್ಲಿ ಬದುಕು ಉಳಿದ ಮೇಲೆ ಹೊನ್ನು ಧನ ಎಲ್ಲ ಬೇಕಾದದ್ದು. ಹೌದು. ಈಗ 1000 ಹೊನ್ನನ್ನು ನಿನಗೆ ಕೊಡಬೇಕು ಅಂತಾದ್ರೆ ನನ್ನ ವಿರೋಧಿಯ ಸ್ಥಾನದಲ್ಲಿರುವಂತ ನಿನ್ನನ್ನು ಮೊದಲು ನಾನು ಕೊಲ್ಲಬೇಕಾಯ್ತು. ಸರಿ. ನೀನು ಸತ್ತ ಮೇಲೆ ಯಾವ ಕರ್ಮಕ್ಕ ನಿನಗೆ ಹಣ? ಈ ಸಾಯುವವನಿಗೆ ಯಾಕೆ ಹಣದ ಆಮಿಷ ಅಂತಲಾ? ಹೌದು. ನನಗಾಗಿ ಅಲ್ಲ, ಮತ್ತೆ ಮತ್ತೊಬ್ಬ ಹುಡುಗನನ್ನ ಬದುಕಿಸುವುದಕ್ಕಾಗಿ. ಮತ್ತೊಬ್ಬ ಹುಡುಗ ಮತ್ತೊಬ್ಬನ ಕೈಯಲ್ಲಿ ಸಿಕ್ಕಿ, ಕಳ್ಳನ ಕೈಯಲ್ಲಿ ಸಿಕ್ಕಿ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿದ್ದಾನೆ. ಅವ ಬದುಕಬೇಕು ಅಂತ ಆದ್ರೆ 1000 ಹೊನ್ನು ಅವನಿಗೆ ಮುಟ್ಟಿಸಬೇಕು. ಅಂದರೆ ನೀನು ಒಬ್ಬ ಬಾಲಕನ ಉಳಿವಿಗಾಗಿ ನಿನ್ನ ಪ್ರಾಣವನ್ನೇ ತೆರವರಕ್ಕೆ ಬಂದಿದ್ದೀಯ. ನನ್ನ ಅನ್ಯ ಬಾಲನ ಕಾಯೆ ಎನ್ನ ಕಾಯವನೀನೆ ಪುಣ್ಯವಂತನೆ ನೀನು ಬಂದೋ ಎನ್ನವ ಗುಣವ ಅರಿತು ಕಣ್ಣ ತೆರೆಸಿದೆಯ ದಯಾ ಸಿಂಧು ಎನ್ನ ಕಣ್ಣ ತೆರೆಸಿದೆಯ ದಯಾ ಸಿಂಧು. ಪ್ರಪಂಚ ಹೀಗೂ ಉಂಟೆ ಎನ್ನುವ ಹಾಗೆ ಯೋಚಿಸ್ತಾ ಇದ್ದೇನೆ. ನನ್ನ ಬದ್ಧ ವಿರೋಧಿ ನೀನು. ನೀನು ಸತ್ತಾದ್ರೂ ಮತ್ತೊಬ್ಬ ಬಾಲಕನ್ನ ಉಳಿಯಬೇಕು ಎನ್ನುವಂತ ಭಾವನೆಯಿಂದಾಗಿ ನೀನಾಗಿಯೇ ಬಂದು ಹೇಳಿಕೊಂಡಿಯಲ್ಲ. ನಾವಿನ್ನು ಬದುಕುವುದು ಎಷ್ಟು ದಿನ? ಕಳೆದ ದಿನ ಹೆಚ್ಚು, ಉಳಿದ ದಿನ ಕಡಿಮೆ. ಹಾಗಂತ ಬಾಲಕ ಇನ್ನು ಬದುಕಿ ಬಾಳಬೇಕಾದವ, ಅವನ ಬದುಕು ಮುಖ್ಯ ಅಲ್ಲವೇ? ಈ ಪ್ರಪಂಚದಲ್ಲಿ ಕೊಲ್ಲುವ ಶಕ್ತಿ ಅನೇಕರಿಗೆ ಇರಬಹುದು, ಕಾಪಾಡುವ ಶಕ್ತಿ ಎಲ್ಲರಲ್ಲೂ ಇರುವುದಿಲ್ಲ. ಅಂತ ಸಾಮರ್ಥ್ಯವಂತರನ್ನ ದೈವ ಸಮಾನವಾಗಿ ನಾವು ಪರಿಗಣಿಸ್ತೇವೆ. ಈವರೆಗೆ ಅಹಂಕಾರದಿಂದಾಗಿ ಮೆರೆಯುತ್ತಿರುವಂತಹ ನನ್ನ ಕಣ್ಣನ್ನ ತೆರೆಸಿರುವಂತಹ ಪುಣ್ಯಾತ್ಮ ನೀನು. ನನ್ನ ಅವಗುಣ ಏನು ಎನ್ನುವುದನ್ನ ಈ ಕಾಲದಲ್ಲಿ ನಾನು ತಿಳ್ಕೊಂಡಿದ್ದೇನೆ. ಅಯ್ಯ, ಈ ಕ್ಷಣದಿಂದ ಬದುಕಿನಲ್ಲಿ ಬದಲಾಗಿದ್ದಾನೆ ಈ ಅಜಿತ ಸೇನ. ನಾನು ಇರುವುದಿದ್ರೆ ನಿನ್ನ ವಿರೋಧಿಯಾಗಿ ಅಲ್ಲ, ನಿನ್ನ ಸ್ನೇಹಿತನಾಗಿರಬೇಕಿರುವಂತ ಆಸೆಯನ್ನು ಹೊತ್ತಿದ್ದೇನೆ. 1000 ಹೊನ್ನಿನ ವಿಷಯ ಬಿಡು, ನನ್ನ ವಿರೋಧವನ್ನು ಬಿಡು, ನಿನ್ನ ನಾಡನ್ನು ಬಿಡು. ಯಾವ ಕುರಿತು ನನಗೆ ಆಸೆ ಇಲ್ಲ. ನಿನ್ನ ಮಿತ್ರತ್ವವನ್ನು ನಾನು ಸದಾ ಬಯಸ್ತಾ ಇದ್ದೇನೆ. ನಿನ್ನ ನಾಡನ್ನ ನಿನಗೆ ಬಿಟ್ಟು ಕೊಡ್ತಾ ಇದ್ದೇನೆ. ಹೋಗಿ ನಾಡನ್ನಾಳು ನೀನು. ಈಗ ನಾನು ನಾಡನ್ನ ಸೇರುವ ಸ್ಥಿತಿಯಲ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ನನ್ನ ಸತಿಸುತರನ್ನ ನಾನು ಅಗಲಿದ್ದೇನೆ. ಅವರನ್ನ ಮತ್ತೆ ಹೊಂದದೆ ನಾನು ಅಧಿಕಾರವನ್ನು ವಹಿಸಿಕೊಂಡು ಏನು ಪ್ರಯೋಜನ? ಅಲ್ಲಿಯವರೆಗೆ ಅದು ನಿಮ್ಮಲ್ಲಿಯೇ ಇರಲಿ. ಇಷ್ಟೆಲ್ಲ ಸ್ಥಿತಿ ಬಂದದಿದ್ರೆ ನನ್ನ ಆಕ್ರಮಣದಿಂದಾಗಿ ಅಲ್ವಾ? ಹೌದು. ಒಂದು ಕಾಲದಲ್ಲಿ ನನ್ನಿಂದಾಗಿ ನಿನ್ನ ಸಂಸಾರ ಸಿಡಿದು ಚೂರಾಗಿ ಹೋಯಿತು. ಆ ಸಂಸಾರವನ್ನ ನಾನೇ ಒಂದುಗೂಡಿಸಬೇಕು, ಕಣ್ಣಾರೆ ನಾನು ಕಾಣಬೇಕು. ಆ ನಿನ್ನ ಮಡದಿ ಮಕ್ಕಳನ್ನ ಒಂದುಗೂಡಿಸುವಲ್ಲಿವರೆಗೆ ನಾಡಿನ ಹೊಣೆಗಾರಿಕೆಯನ್ನು ನಾನು ಹೊತ್ತಿರ್ತೇನೆ. ನಿನ್ನ ಮಡದಿ ಮಕ್ಕಳು ನಿನ್ನ ಕೈಗೆ ಸಿಗುವ ಹಾಗೆ ಸಹಾಯವನ್ನು ನಾನು ಮಾಡ್ತೇನೆ. ಧನ್ಯ ಸ್ವಾಮಿ. ನನ್ನ ಮಿತ್ರನಾಗಿ ನನ್ನ ಒಟ್ಟಿಗೆ ಉಳಿಯಬಹುದು. ಈ ಹಣವನ್ನ ಬಯಸಿ ಬಂದಂತ ರಜಕ ದ್ವಾರದಲ್ಲಿದ್ದಾನೆ. ಆ ಹಣವನ್ನು ಅವನಿಗೆ ಮುಟ್ಟಿಸಿ ಆ ಮಗುವನ್ನು ಬಿಡಿಸುವ ಆ ವ್ಯವಸ್ಥೆಯನ್ನು ಮಾಡ್ತೇನೆ. ಮೊದಲು ಬಾಯಿಗೆ ಒಂದು ದಿನ ಮಾಳವಿ ರಜಕಿಯೊಳೆಂದಳೆಲೆ ತಾಯೆ ನಿನ್ನಯ ಮಗ ಕೊಂದಿರುವ ಕಾರಣವದೇನೇನು ತಾಯೇ? ಏನಾಯ್ತು? ನನ್ನದು ಹೇಳಬಾರ್ದೆ ಹೇಳ. ಎಂತು ಬೇಳ್ವೆನಯ್ಯ ತಾಯೆ, ಎಂತು ತಾಳ್ವೆನಯ್ಯ ಹಿಂದೆ ಬಂದ ಬವಣೆಯನ್ನು ನಿನ್ನೋಳು ಅರೆಯಲಾರೆನೋ. ಏನು? ಅದೆಷ್ಟೋ ದಿನದಿಂದ ನಿಮ್ಮಲ್ಲಿ ಹೇಳಬೇಕು ಎನ್ನುವ ಹಾಗೆ ಕಾಯ್ತಾ ಇದ್ದೆ. ಆದ್ರೆ ಹೇಗೆ ಹೇಳುವುದು ಎನ್ನುವುದು ತಿಳಿಯದೆ ಹೋದೆ. ಈಗ ಹೇಳುವುದಿದ್ರೆ ಅನಾಹುತ ಮತ್ತು ಗಂಭೀರ ಆಗಿ ಹೋಗ್ತದೆ. ಅಂತದೇನಾಯ್ತು ಅಮ್ಮ? ಆ ಹೊತ್ತು ನಮ್ಮ ಯಜಮಾನರಲ್ಲಿ ನಿಮ್ಮ ಮಗನನ್ನು ಒಪ್ಪಿಸಿ ಗುರುಮಠಕ್ಕೆ ಕಳುಹಿಸಿ ಕೊಟ್ರಿ ನೀವು. ಹೌದು. ನಮ್ಮ ಯಜಮಾನರು ಬಂದು ಹೇಳಿದ್ರು, ಏನು ಗುರುಮಠಕ್ಕೆ ಸೇರಿಸಿ ಬಂದೆ ಎನ್ನುವ ಹಾಗೆ.
ಅದ್ರಲ್ಲಿ ಕತೆ ಹಾಗಾಗ್ಲಿಲ್ಲ. ಮತ್ತೇನಾಯ್ತು? ಮಧ್ಯದಲ್ಲಿ ಕಳ್ಳನೋರ ಬಂದನಂತೆ, ಮಗನನ್ನು ಎತ್ತಿಕೊಂಡು ಹೋದನಂತೆ. ಒಂದು ಮಾತು ನಮ್ಮ ಯಜಮಾನರಲ್ಲಿ ಹೇಳಿದ್ದಾನೆ, ಏನು? 1 ತಿಂಗಳ ಅವಧಿಯಲ್ಲಿ 1,000 ತಂದು ಕೊಡದೆ ಹೋದ್ರೆ ಮಗನನ್ನು ಕೊಲ್ಲುತ್ತೇನೆ ಎನ್ನುವ ಹಾಗೆ ಹೇಳಿದ್ರಂತೆ. ಆ ಹಣವನ್ನು ಹೊಂದಿಸಲಾರದೆ ನಮ್ಮ ಯಜಮಾನರು ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ನನಗೆ ಚಿಂತೆ. ಏ ದೇವ್ರೆ, ಏನ್ ಮಾಡ್ಲಿ? ನನ್ನ ಮಗ ಉಳಿಬೇಕು, ಅವನನ್ನು ಹೇಗೆ ನಾ ಉಳಿಸ್ಕೊಳ್ಳಿ? ಏನ್ ಮಾಡ್ಲಿ? ಇದ್ದದ್ದೊಂದೇ ದಾರಿ, ಅದನ್ನೇ ಮಾಡ್ತೇನೆ. ಚಂದ್ರದೇವನು ಒಲಗದಲ್ಲಿ ಒಂದು ವಿಷ್ಟರ ಹೇಳಿಕೊಳ್ಳಿತ ಸಮರ್ಥನಾದರೆ ಸಾವನ್ನು ಜಯಿಸಬಲ್ಲ ಎನ್ನುವುದಕ್ಕೆ ಉತ್ತಾನಪಾದರಾಯನ ಮಗ ಸಂಸಾರವನ್ನು ತ್ಯಜಿಸಿ ಕಾಡನ್ನು ಸೇರಿದ. ಕಾಡಿನಂಚಿನಲ್ಲಿಯೇ ತನ್ನ ತಪಸ್ಸಾಮರ್ಥ್ಯದಿಂದ ದೇವರನ್ನ ಪ್ರಸನ್ನೀಕರಿಸಿಕೊಂಡ. ಮನು ಮಹರ್ಷಿಗಳಿಗೂ ಅಲಭ್ಯವಾಗಿರುವಂತಹ ಧ್ರುವ ಪದವಿಯನ್ನ ಏರಿದ ಅಂತಹ ಪುಣ್ಯಾತ್ಮರು ನಡೆದಾಡಿರಂತ ಈ ಮಣ್ಣಿನ ಆಸರೆ ಎನ್ನುವುದು ಸತ್ಯಾತ್ಮರನ್ನ ಸರಿಯಾಗಿಯೇ ಕೊಂಡೊಯ್ಯುತ್ತದೆ ಎನ್ನುವುದನ್ನು ತಿಳಿದುಕೊಂಡಲ್ಲಿ ಜನ್ಮವೇ ಸಾರ್ಥಕವಾದೀತು. ಇದು ಸಿಂಧೂ ದೇಶ. ಇಲ್ಲಿ ಅಧಿಕಾರಿಯಾದಂತಹ ನನ್ನನ್ನ ಚಂದ್ರದೇವ ಹೀಗೆಂದೇ ಕರೆದರು. ಎಂದಿನಂತೆ ಓಲಗವನ್ನು ಸೇರಿದ್ದೇನೆ. ವಿಶೇಷ ಇದ್ರ ಚಂದ್ರದೇವನು ಒಲಗದೊಳರೆ ಬಂದು ಪಾದದಿ ಬಿದ್ದು ತಲೆಯೇ ಗಂಧನನು ಎಂದೆನು ತರುಣಿಯು ನಿಂದಳ ಕ್ಷಣದಿ ಯಾರು ನೀನೇಲೆ ತೋಯೇ ಯಾರು ನೀನೆಲೆ ತಾಯೆ ಒದಗಿದ ಹುರಿಯಾದನೆ ಏನು ಸರ್ವ ವಿಚಾರವನು ವಿವರಿಸು ಎನ್ನುತ್ತಾ ತಾರಿಣೀಶ ಯಾರೆನ್ನುವುದೇ ನನಗೊಂದು ಅರ್ಥವಾಗ್ತಾ ಇಲ್ಲ. ನಿನ್ನ ವರ್ಚಸ್ಸನ್ನ ಇದನ್ನೆಲ್ಲ ಗಮನಿಸಿದಾಗ ಒಂದು ನಾಡಿನ ಮಹಾರಾಣಿಯ ಹಾಗೆ ಕಾಣ್ತಾ ಇದ್ದೀಯ. ಅದು ಸತ್ಯವೇ ಹೌದು ಅಂತಾದ್ರೆ ನೀನ್ ಯಾರು? ನಿನಗೆ ಬಂದಿರುವಂತಹ ಭಾವನೆ ಏನೇನಂತ ಹೇಳ್ತೀಯ? ದೊರೆಗಳೇ, ಹೇಳ್ತೇನೆ. ರತ್ನಗಿರಿಯ ವಿಜಯವರ್ಮನ ಪತ್ನಿ ನಾಮಾಳವಿ ಇತ್ತ ಬಂದೆ ಎನ್ನದು ತನ ಬಿಡಿಸಿಕೊಳ್ಳಲು. ಪ್ರಭು, ರತ್ನಗಿರಿಯ ದೊರೆ ಹೆಂಡತಿ ನಾನು ಮಾಳವಿಕಾ. ಅರಿರಾಜರ ಆಕ್ರಮಣವಾಯ್ತು, ನನ್ನವರು ತಲೆಮರೆಸಿಕೊಂಡ್ರು. ನನ್ನ ಮಗ ಬದುಕಬೇಕು ಎನ್ನುವ ಕಾರಣಕ್ಕಾಗಿ ಅವನ ಜೊತೆ ನಾನು ಪಲಾಯನವನ್ನು ಕೈಗೊಂಡೆ. ನಿಮ್ಮ ನಾಡಿನಲ್ಲಿ ಒಬ್ಬನ ಆಶ್ರಯದಲ್ಲಿ ನಾನಿದ್ದೆ. ನಿಮ್ಮ ನಾಡಿನಲ್ಲಿ ಇರುವಾಗಲೇ ಕಳ್ಳನೊಬ್ಬ ಬಂದು ನನ್ನ ಮಗನನ್ನು ಎಳೆದುಕೊಂಡು ಹೋಗಿದ್ದಾನೆ. ನನ್ನ ಮಗನನ್ನು ಕಾಪಾಡಿ. ಏನಿದು ಎಂದೋ ರಾಜ್ಯದ ಚೋರನು ಹೋರಿಗೊಯ್ದನೇಗೆ ಚೋರಿ ಓನದು ಒಲಿದು ನಿಂದಯ ತೋರುವಂತ ಮಾತ್ರ ಕೇಳಿದ ನನಗೆ ಆಶ್ಚರ್ಯವೇ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮ ನಾಡಿನಲ್ಲಿಯೂ ಹೀಗೆ ಕಳ್ಳತನವನ್ನು ನಡೆಯುತ್ತದೆ ಎನ್ನುವ ವಿಚಾರ ನನ್ನ ಗಮನಕ್ಕೆ ಬಾರದೇ ಹೋಯಿತು. ಇವತ್ತು ಇಂತಹ ವಿಷಯ ನನ್ನ ಗಮನಕ್ಕೆ ಬಂತು ಅಂತ ಆದ್ರೆ ಅಂತಹವ್ರನ್ನ ಬದುಕೊಳ್ಳುವುದು ಸರಿಯಲ್ಲ. ನೀನೇನು ಯೋಚನೆ ಮಾಡಬೇಡ. ಆ ಕಳ್ಳನನ್ನ ಒದಿಸಿ ನಿನ್ನ ಮಗನನ್ನು ನಾನು ತಂದು ಒಪ್ಪಿಸ್ತೇನೆ. ಅಲ್ಲಿವರೆಗೆ ನಮ್ಮ ಅರಮನೆಯಲ್ಲಿ ಬಾಲನ ವಂಚಿತ ನೀರವನೇ ಕೊಡದಿದೆ ನಿನ್ನ ಜನವನ್ನು ಕಡಿಮೆನು ಕೇಳೈ ನೋಡುವುದಕ್ಕೆ ಹಂದಿ ಹಾಗೆ ಬೆಳ್ಕೊಂಡಿದ್ದೀಯ. ದುಡಿದು ತಿನ್ನುವಂತಹ ಯೋಗ್ಯತೆ ಇಲ್ಲ. ಒಳ್ಳೆ ಮಾತಿನ ಹೇಳ್ತಾ ಇದ್ದೇನೆ. ಆ ಹುಡುಗರನ್ನ ಬಿಟ್ಟು ಹೋದ್ರೆ ಸರಿಲ್ಲ ಅಂದ್ರೆ ಪ್ರಾಣ ಹೋದಿತು. ಎಚ್ಚರಿಕೆ. ಬಿಟ್ಟು ಕೊಡ್ಲಿಕ್ಕೆ 1,000. ನಮಸ್ಕಾರ. ನೀನ್ ಯಾಕೆ ಇಲ್ಲಿ ಬಂದೆ? ಇಲ್ಲೊಬ್ಬ ಕಳ್ಳ ಸಿಕ್ಕಿದೆ ನಿಮಗೆ. ಈಗ ತಾನೇ ಓಡಿ ಹೋಗ್ತಾ ಇದ್ದಾರೆ ನೋಡು ಆ ಕಡೆ. ಅಯ್ಯೋ, ಓಡೋದ್ನ ಮರೆಯದೆ. ಛೇ, ಅವ 1,000 ಹೊನ್ನು ಇಲ್ಲೇ ಇತ್ತು, ಇದ್ ಬಿಟ್ಟು ಓಡೋದ್ನಲ್ಲ ಅವ. 1,000 ಹೊನ್ನ? ಹೌದು. ಅವನಿಗೆ ಯಾಕೆ ಕೊಡೋದಕ್ಕಾಗಿ ಬಂದದ್ದು? ಅಯ್ಯೋ, ನನ್ನ ತಂಗಿ ಮಗುವನ್ನು ಇಟ್ಕೊಂಡ ಪಾಪಿ ಅವ. ಕೊಡದೆ ಇದ್ರೆ 1 ತಿಂಗಳೊಳಗೆ ಹುಡುಗನ್ ಕೊಲ್ತೆ ಅಂತ ಹೇಳ್ದ. ಅದಕ್ಕೆ ಸಂಪಾದನೆ ಮಾಡ್ಕೊಂಡು ಬಂದಿದ್ದೇನೆ. ಹೌದಾ? ಅವನಿಗೆ ಕೊಡ್ಬೇಕು. ಅದನ್ನು ನೀನು ಕೊಡುವಂತಹ ಅಗತ್ಯ ಇಲ್ಲ. ಆ ಹುಡುಗ ಅಲ್ಲೇ ಇದ್ದಾನೆ. ಹೌದಾ? ಅವನ ತಾಯಿ ನಮ್ಮ ಮನೆಯಲ್ಲೇ ಇದ್ದಾಳೆ. ಹೌದಾ? ಕರ್ಕೊಂಡು ಹೋಗು. ಬನ್ನಿ. ಆ ಮಾಳವಿಗಳ ಬಳಿ ತಂದು ಮಾತೆ ಬಿನ್ನಪ್ಪ ಚೋರನನು
ಭಂಗಿದುತ್ತ ನಿಮ್ಮಯ ಜಾತನನು ಕರೆ ತಂದೆ ಕೊಳ್ಳೆನ್ನೆನುತ್ತ ನೃಪತಿ ಕೊಟ್ಟ ಮಾತಿನ ಪ್ರಕಾರವಾಗಿ ಆ ಚೋರನ್ನ ಓಡಿಸಿ ನಿಮ್ಮ ಹುಡುಗನನ್ನ ಬಿಡಿಸಿಕೊಂಡು ಬಂದಿದ್ದೇನೆ. ಹೌದು, ನೋಡಿ ಆ ಕಡೆ. ಧನ್ಯಳು, ಸಂತೋಷ ಆಯ್ತು ಸ್ವಾಮಿ, ತುಂಬಾ ಸಂತೋಷ. ಅಮ್ಮ, ನಿಮ್ಮ ಮಗನ ಉಳಿಸ್ಕೊಳ್ಬೇಕು ಅಂತೇಳಿ ಒದ್ದಾಟ ಮಾಡಿ 1,000 ಹಿಡ್ಕೊಂಡು ಬಂದೆ. ಆದ್ರೆ ಅವನು ಕೊಡೋದ್ರೊಳಗೆ ಅವನು ಓಡ್ ಹೋದ. ಈ 1,000 ನನ್ನ ಕೈಯಲ್ಲೇ ಉಳಿತು. ಈಗ ಇದು ನಿಮ್ಮ ಕೈ ಕೊಟ್ಟು ನನ್ನ ಉದ್ಯೋಗಕ್ಕೆ ನಾನು ಹೋಗ್ತೇನೆ ತಾಯಿ. ಬೇಡಪ್ಪ, ಅದನ್ನ ನನ್ನ ಕೈಗೆ ಹಾಕಿ ಕೊಡ್ತಾ ಇದ್ದಿ. ಮತ್ತೆ ಆಪತ್ತಿನಲ್ಲಿದ್ದವ ನೀನು ತಾನೆ. ಹೌದು, ನೀನೇ ಇಟ್ಕೊಳ್ಬಹುದಲ್ಲ 1,000 ಹೊನ್ನು. ಛೇ ಛೇ ಛೇ, ಹೀಗೆಲ್ಲ ಆಗ್ತದೆ ಉಳಿತದೆ ಅಂತ ಆದ್ರೆ 10,000 ಆದ್ರೂ ಕೇಳ ನಾವ. ಅತಿ ಆಸೆ ಮಾಡಬಾರ್ದು ಅಣ್ಣ. ಇಷ್ಟು ಸಾಕು, ಸರಿ ನಾನು ಬರ್ತೇನೆ. ಹಾಗಿದ್ರೆ ತಾಯಿ, ಇದು ನೀನು ಅನಾಥ ಎನ್ನುವ ಕಾರಣಕ್ಕಾಗಿ ನೀನು ದುಃಖಿಸುವಂತಹ ಅಗತ್ಯವೇನೂ ಇಲ್ಲ. ನಮ್ಮ ಅರಮನೆಯಲ್ಲಿಯೇ ಉಳಿದೆ ಅಂತ ಆದ್ರೆ ನನ್ನ ತಂಗಿ ಹಾಗೆ ನಿನ್ನ ನೋಡ್ಕೊಳ್ತೇನೆ. ಮತ್ತೆ ಹೇಳಿದೆ ಎಲ್ಲ, ವಿರೋಧಿಯೊಬ್ಬ ತಮ್ಮ ತಾಯ್ನಾಡನ್ನ ಕೈವಶ ಮಾಡಿಕೊಂಡಿದ್ದಾನೆ ಎನ್ನುವುದಾಗಿ ಯೋಚಿಸಬೇಡ. ನನ್ನ ಪ್ರಾಣವನ್ನಾದರೂ ಕೊಟ್ಟು ನಿಮ್ಮ ತಾಯ್ನಾಡನ್ನ ಆತನಿಂದ ಕೈ ತಪ್ಪಿಸಿ ನಿಮ್ಮ ಕರುಳ ಕುಡಿಯನ್ನ ಆ ರತ್ನಗಿರಿಯ ಸಿಂಹಾಸನದ ಮೇಲೆ ನಾನು ಕೊಳ್ಳಿಸ್ತೇನೆ. ಆದಿತ್ತು, ನಾನು ಇಲ್ಲೇ ಇರ್ತೇನೆ. ಕೇಳಿದೆಯ ಮಿತ್ರನೇನು, ಕೇಳಿದೆಯ ಇವರೇನು, ಸಿಂಧೂರ ಒಳೆಯೋ ಸಮರವೆಂದು ಕೊಡನ ಅದನ್ನೆಂದು ವೈರಿಗಳ ತೋಳನೆಂದು ವರ್ತಮಾನವನ್ನು ಸಿಂಧೂರಗಿರಿಯ ದೊರೆ ನಮ್ಮ ನಾಡಿನ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾನಂತೆ. ಈ ನಾಡನ್ನ ಉಳಿಸಿಕೊಳ್ಳಬೇಕು ಅಂತ ಆದ್ರೆ ರಣಕ್ಷೇತ್ರದ ನಮ್ಮ ಯೋಗ್ಯತೆಯನ್ನು ತೋರಿಸಿಕೊಡುವಂತೆ. ನೀನಲ್ಲ, ನಾನು ಜೊತೆಯಲ್ಲಿ ಬರ್ತೇನೆ. ಕಾರ್ಯ ಕಾರಣ ಏನು ಅಂತ ಹೇಳು. ಇಲ್ಲಿಂದ ಹೊರಟು ಹೋಗು. ಅರಿಗಳಿಗೆ ಅಂಕುಶನೋಪಾದಿಯಲ್ಲಿ ನಾನು ಬಂದಿದ್ದೇನೆ. ಜಾಗ್ರತೆ. ಕಾರಣ ಇಲ್ಲದೆ ನಾನು ಬಂದಿದ್ದಲ್ಲ. ಬಾಲಕಿ ಕ್ಷಣ ನ್ಯಾಯವನ್ನು ಒದಗಿದ್ದಲ್ಲಿಂದ ಬಂದೆ. ಪೀಠವನ್ನು ಬಿಡದಿರೋ ನಿನ್ನನ್ನು ಆಕಾಂಕ್ಷೆಗೆ ಬಂದದೆಂದು ಭಾವಿಸಿಕೊಳ್ಳಬೇಡ. ಬರೋದಕ್ಕೂ ಕಾರಣ ಉಂಟು. ಇಲ್ಲಿ ಅಧಿಕಾರಿ ಅಜಿತ್ ಸೇನ ಇದ್ದಾನಲ್ಲ, ತಾನು ಮಾಡುತ್ತೆ ಕಾರ್ಯ ನಡೆದಿದ್ದಾರೆ ಎನ್ನುವ ಅಹಂಕಾರದಿಂದ ಆತ ಮೆರೆದಾಡ್ತಾ ಇದ್ದಾನೆ. ಈಗಾಗಲೇ ರತ್ನಗಿರಿಯನ್ನು ತನ್ನ ಕೈವಶ ಮಾಡಿಕೊಂಡಿದ್ದಾನೆ. ಅದನ್ನು ಬಿಡಿಸುವುದಕ್ಕಾಗಿ ಬಂದವ ನಾನು. ಅಜಿತ ಸೇನನ ಮೇಲೆ ಆಕ್ಷೇಪವನ್ನು ಹೊರಿಸುವುದಕ್ಕೆ ನೀನೇ ಯಾರ? ನಿಜವಾಗಿ ಒಬ್ಬ ಗಂಡಾಗಿ ಮಾಡಬೇಕಾದಂತ ಕರ್ತವ್ಯವನ್ನು ನಾವು ಮಾಡಿದ್ದಾರೆ. ಏನು ಮಾಡಿದ್ದು? ಕ್ಷತ್ರಿಯನಾದವನಿಗೆ ಬೇಕಾದದ್ದು ಅದು ಮಹತ್ವಾಕಾಂಕ್ಷೆ ಅಂತ ಇದನ್ನು ವಶಪಡಿಸಿಕೊಂಡಿದ್ದಾನೆ. ಅವನದ್ದೇನು ತಪ್ಪಿಲ್ಲ. ತಪ್ಪು ಅರಸ ರತ್ನಗಿರಿಯ ಅರಸನದ್ದು ವಿಜಯವರ್ಮನದ್ದು. ಅವ ಹೇಡಿಯಾಗಿ ತಲೆಮರೆಸಿಕೊಂಡಿದ್ದಾನೆ. ವಿಜಯವರ್ಮನ ತಪ್ಪು ಅಂತ ನೀನು ಹೇಳ್ತಾ ಇದ್ದೀಯ. ವಿಜಯವರ್ಮನ ಯೋಗ್ಯತೆ ನೀನೇನು ಬಲ್ಲೆಯೋ? ಯೋಗ್ಯತೆ ಏನೇನುವುದು ನಾನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದು. ಆತ ಹೇಡಿಯಾಗಿ ತಲೆ ತಪ್ಪಿಸಿಕೊಂಡಿದ್ದಲ್ಲ. ಆತ ಒಬ್ಬ ಉನ್ನತ ಧ್ಯೇಯ ಸಾಧನೆಗಾಗಿ ಹೊರಟದ್ದೇ ವಿನಃ ಹೇಡಿಯಾಗಿ ತಲೆಮರೆಸಿಕೊಂಡಿದ್ದಲ್ಲ. ಒಳ್ಳೆ ಮಾತನ್ನ ಹೇಳ್ತಾ ಇದ್ದೇನೆ. ಸಾಹಿತ್ಯ ಹೋಗ್ತೀಯ. ಅವನನ್ನು ಬೆಂಬಲಿಸಿ ಬರುವುದಕ್ಕೆ ಏನು ಬಲವಾದ ಕಾರಣ ಉಂಟು. ಯಾಕೆಂದ್ರೆ ಈಗಾಗಲೇ ನಾನು ಮಹಾರಾಣಿಗೆ ಮಾತನ್ನು ಕೊಟ್ಟಿದ್ದೇನೆ. ನನ್ನ ಪ್ರಾಣವನ್ನಾದರೂ ಕೊಟ್ಟು ಆ ರತ್ನಗಿರಿಯ ಸಿಂಹಾಸನದ ಮೇಲೆ ಅವನ ಒಬ್ಬನೇ ಒಬ್ಬ ಮಗನಾಗಿರುವಂತಹ ರವಿವರ್ಮನನ್ನು ಕುಳ್ಳಿರಿಸ್ತೇನೆ ಎನ್ನುವುದಾಗಿ ಆ ಕಾರಣಕ್ಕಾಗಿ ಬಂದದ್ದು ನಾನು. ಅರಸ, ನಿನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡು ಬಿಟ್ಟೆ. ನೀನು ಬಯಸಿ ಬಂದಿರುವಂತ ವಿರೋಧಿ ಎಂದು ಎಣಿಸಿ ಬಂದಿರುವಂತ ಆ ವಿಜಯವರ್ಮ ನಾನೇ ಅಪ್ಪ. ವಿಜಯವರ್ಮ ನೀವು? ಹೌದು, ನಾನೇ. ನೋಡೋಣ, ನಿನ್ನನ್ನು ಪರೀಕ್ಷೆ ಮಾಡೋಣ ಎನ್ನುವ ಕಾರಣಕ್ಕಾಗಿ ಮಾತನಾಡಿದೆ. ನಾನೇ ಆ ವಿಜಯವರ್ಮ. ಸರಿ, ನನ್ನ ಸತಿಸುತರು ನಿನ್ನರ ಮನೆಯಲ್ಲಿದ್ದಾರೆ. ನಾನು ಆಶ್ರಯ ಕೊಟ್ಟಿದ್ದೇನೆ. ಅವರನ್ನ ಕಾಣದ ಎಷ್ಟೋ ಕಾಲಗಳು ಗತಿಸಿ ಹೋಯ್ತು. ಅವರನ್ನ ಕಾಣಬೇಕು ಎನ್ನುವಂತ ತವಕ ಎಲ್ಲಿದ್ದಾರೆ ಅಂತ ಹಂಬಲಿಸ್ತಾ ಇದ್ದವ ನಾನು. ಯೋಚನೆ ಮಾಡಬೇಡ, ಆದಷ್ಟು ಬೇಗ ಅವರನ್ನು ಬರುವುದಕ್ಕೆ ನಾನೊಬ್ಬ ದೂತನನ್ನು ಕಳಿಸಿಕೊಡ್ತೇನೆ. ಯಾವುದಕ್ಕೂ ಇಲ್ಲಿ ಅಜಿತ ವರ್ಮ ಎಲ್ಲಿ ಹೋದ? ಅಜಿತ ಸೇನ ಯಾವಲ್ಲಿ? ಅಜಿತ ಸೇನ ಬರುವುದಕ್ಕೆ ಹೇಳಿ. ಅಜಿತ
ಅಜಿತಸೇನ. ಬಹಳ ಸಂತೋಷ ಆಯ್ತು. ನಾನು ಮಾಡಬೇಕಾದಂತಹ ಕಾರ್ಯವನ್ನು ನೀನು ಮಾಡಿದ್ದೀಯ. ನನ್ನಿಂದಾಗೆ ಈ ವಿಜಯವರವನ ಬದುಕು ಎನ್ನುವುದು ಛಿದ್ರವಾಗಿ ಹೋಗಿತ್ತು. ಈ ದಿವಸ ಅವನ ಸತಿಸುತರಿಗೆ ಆಶ್ರಯವನ್ನ ಕೊಟ್ಟು ನಾನು ಕೊಟ್ಟ ಮಾತಿಗೆ ಸಹಾಯಕನಾಗಿ ನೀನು ಬಂದಿಯಲ್ಲ, ಬಹಳ ಸಂತೋಷ ಆಯ್ತು. ವಿಜಯವರ್ಮ, ನನ್ನ ಹೊಣೆಗಾರಿಕೆ ನನಗೆ ಮುಗಿಯಿತು. ನನ್ನದಾದಂತ ನಾಡಿನ ಹೊಣೆಗಾರಿಕೆ ನನಗುಂಟು. ನಿನ್ನದಾದಂತ ಈ ನಾಡನ್ನ ನಿನ್ನ ಪಾಲಿಗೆ ಬಿಟ್ಟು ಕೊಡ್ತಾ ಇದ್ದೇನೆ. ಸಂತೋಷದಿಂದ ವಿಷ್ಟರವನ್ನ ಇರು. ಶ್ರೇಯಸ್ಸ. ಕಾಣುದಲೆ ಗಾಂಧೆಯಳ ಸೆಳೆದಪ್ಪಿ ಹೇಳು ಸ್ವಾಮಿ, ಈ ಸುದಿನದ ನಿರೀಕ್ಷೆಯಲ್ಲೇ ಇದ್ದೆ. ಹೌದು, ನೋಡಿದೀಯಾ, ನಮ್ಮ ಬದುಕು ಛಿದ್ರವಾಗಿ ಹೋಗಿತ್ತು. ಇವತ್ತು ನಾವು ಎಲ್ಲರೂ ಒಂದಾಗುತ್ತಾ ಇದ್ದೇವೆ. ಇದಕ್ಕೆ ನಾವು ಕಾರಣರಲ್ಲ, ಇಲ್ಲಿ ನಿಂತಿರುವಂತ ಈ ಮಹಾನುಭಾವನೆ ಕಾರಣ. ಅಣ್ಣ, ನಾವು ಒಂದಾಗುವುದಕ್ಕಾಗಿ ಇಷ್ಟೆಲ್ಲ ಶ್ರಮಿಸಿದ್ದೀಯಾ, ತುಂಬಾ ಸಂತೋಷ ಆಯ್ತು. ಉಪಕಾರ ಮಾಡಿದ್ಯಾ, ಪ್ರತಿಯುಪಕಾರ ನಾನು ಬಯಸುವುದಿಲ್ಲ, ಆದ್ರೂ ಮಾಡ್ಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಒಂದು ಮಾತು ಕೇಳ, ಅಹಂಕಾರ ಅಂತ ಗ್ರಹಿಸ್ಬೇಡಣ್ಣ, ವಿನಯದಿಂದ ಕೇಳ್ತಾ ಇದ್ದೇನೆ. ಏನದು? ತಂಗಿಯ ಕೃತಜ್ಞತೆಗೆ ಪ್ರತಿಯಾಗಿ ಉಪಕಾರ ಮಾಡೋದಕ್ಕಾಗಿ ಕೇಳ್ತಾ ಇದ್ದೇನೆ. ಏನ್ ಬೇಕಾದ್ರೂ ಕೇಳು, ಕೊಡೋದಕ್ಕೆ ಸಿದ್ಧಳು. ಏನ್ ಕೇಳಿದ್ರು ಕೊಡೋದಕ್ಕೆ ಸಿದ್ಧಳು. ಮನವಿದೆ ಬಯಕೆ ಒಂದಿದೆ ತಾಯಿ ನಿಮ್ಮ ತನಯಗೆ ವಧುವಾಗಿ ಕೊಳ್ಳುವುದು ನಮ್ಮ ತನುಜೆ ರೇಖಳ ರಕ್ತ ಸಂಬಂಧ ಬೆಳೆಸಿ ಮನಗೆ ಸಂತಸ ನೀಡೆ ಮೈತ್ರಿಯ ನುಡಿಸಿ. ಏನ್ ಬೇಕಾದ್ರೂ ಕೇಳು, ಕೊಡ್ತೇನೆ ಅನ್ನೋದಾಗಿ ಹೇಳ್ತಾ ಇದ್ದೀಯ. ಸತ್ಯ. ಇದು ಕೊಡುವಂತಹ ಮನಸ್ಸು ನಿನಗುಂಟು ಅಂತ ಆದ್ರೆ ಒಂದೇ ಒಂದು ಮಾತನ್ನ ಕೇಳಿ. ನಮ್ಮ ಯಾವುದು? ನನಗೊಬ್ಬಳು ಮಗಳಿದ್ದಾಳೆ ರೇಖಾ ಎನ್ನುವುದಾಗಿ. ಹಾಗಾಗಿ ಆ ನನ್ನ ಮಗಳನ್ನ ಮುಂದೊಂದು ದಿನ ನಿಮ್ಮ ಮನೆಯ ಸೊಸೆಯನ್ನಾಗಿ ತುಂಬಿಸಿಕೊಳ್ತೀರಾ. ನಿಜವಾಗಿಯೂ ನಮ್ಮ ವಂಶದ ಕುಡಿಯನ್ನು ಉಳಿಸಿಕೊಟ್ಟ ಪುಣ್ಯಾತ್ಮ ನೀನು. ನೀನು ನಮ್ಮ ಸಂಬಂಧವನ್ನು ಬೆಳೆಸುವುದಕ್ಕೆ ಆಚೆ ಪಡ್ತೀಯ ಅಂತ ಹೇಳಿದ್ರೆ ಅಲ್ಲಗಳೆಯುವುದಕ್ಕೆ ಸಾಧ್ಯ ಉಂಟೆ? ಇದು ನಮ್ಮ ಭಾಗ್ಯ ಅಂತ ಗ್ರಹಿಸ್ತೇವೆ. ಸಂತೋಷದ ವಿಷಯ. ಮುಂದೊಂದು ದಿನ ಸುದಿನ ಬರಲಿ ಅಂತ ಕಾಯೋಣ. ಶುಭ ಮುಹೂರ್ತದಲ್ಲಿ ನಮ್ಮ ಮಕ್ಕಳಿಗೆ ಮದುವೆ ಮಾಡಿಸೋಣ. ನಮ್ಮ ಈ ಸಂಬಂಧ ಹೀಗೆ ಮುಂದುವರಿಲಿ ಅಂತ ಪ್ರಾರ್ಥಿಸೋಣ ದೇವರು. ಪೃಥ್ವಿಜ ಅಜಿತ ಸೇನನು ಶಶಿ ಶಶಿಪಾಲಗೆ ಪುತ್ರಿಯ ಲಗ್ನ ಗೈಸಿ ಶಶಿಪಾಲಗೆ ಪುತ್ರಿಯ ಲಗ್ನ ಗೈಸಿ ಪುತ್ರಿಕಾ ಧರ್ಮದಂತಿರಿಸಿ ಪೀಡದಿ ಪುತ್ರಿಕಾ ಧರ್ಮದಂದಿರಿಸಿ ಪೀಡರಿ ವಾನಪ್ರಸ್ಥಕ್ಕೆ ತೆರಳಿದನಂದೋ. ಪುತ್ರಿಕಾ ಧರ್ಮದಂತಿರಿಸಿ ಪೀಠದಲ್ಲಿ ವಾನಪ್ರಸ್ಥಕ್ಕೆ ತೆರಳಿರಲು. ಅಧಿಕಾರಿನಾಗಿದ್ರು ಸಹ ಇವತ್ತು ಈ ಅಮರಪುರಿಯ ಅಧಿಕಾರಿಯು ನಾನಾಗಿದ್ದೇನೆ. ಕಾರಣ ಈ ನಾಡನ್ನು ಈ ಹಿಂದೆ ಆಳಿ ಬಾಳಿ ಬೆಳಗಿದಂತಹ ಅರಸು ಅಜಿತ ಸೇನರು ತಮ್ಮ ಮಗಳಂತಹ ರತಿಯನ್ನು ನನಗೆ ಮದುವೆ ಮಾಡಿಕೊಡುವುದರ ದ್ವಾರ ಸಂಬಂಧವನ್ನು ಬೆಳೆಸಿದರು. ಮಾತ್ರ ಅಲ್ಲ, ಪುತ್ರಿಕಾ ಧರ್ಮದ ನ್ಯಾಯನ ಇಲ್ಲಿಯ ಅಧಿಕಾರವು ನನಗೊಪ್ಪಿಸಿ ಅವರು ವಾನಪ್ರಸ್ಥಕ್ಕೆ ಹೊರಟು ಹೋದರು ನೋಡಿ. ಹೌದು, ಅವರಿಂದ ಹರಿದು ಬಂದಂತಹ ಅಧಿಕಾರಕ್ಕೆ ಹೆಗಲು ಕೊಟ್ಟ ಮೇಲೆ ಚಂದದ ಆಳ್ವಿಕೆಯನ್ನು ನಡೆಸಿದವರಿದ್ದೇನೆನ್ನುವಂತಹ ಸಮಾಧಾನ ನನಗಿದೆ.
ಒಟ್ಟಿನಲ್ಲಿ ಸರ್ವ ಸಮೃದ್ಧಿ ಸರ್ವ ಸಂಪತ್ತು ವೃದ್ಧಿಯಾಗಿದೆ. ಇದೀಗ ಬಂದ ಲೇಖನವನ್ನು ಓದಿದಾಗ ಬಹಳ ಸಂತೋಷ ಆಗ್ತಾ ಇದೆ. ರತ್ನಗಿರಿಯಿಂದ ಬಂದಂತಹ ಲೇಖನ, ಆದಷ್ಟು ಶೀಘ್ರವಾಗಿ ಅಲ್ಲಿಗೆ ಹೋಗಬೇಕಾದ್ದು ಅನಿವಾರ್ಯವೇ ಹೌದು. ಆದ್ರೆ ಈ ವಿಷಯವನ್ನು ರತಿಯಲ್ಲಿ ಹೇಳದೆ ಹೋಗುವುದು ಸರಿಯಲ್ವಲ್ಲ. ರತಿ ಅರಸಿ ಕೇಳೆ ಮಿತ್ರ ನಿಂಗೆ ಹರೆಯ ಒಡೆತನ ಅರಸಿ ಕೇಳೆ ಮಿತ್ರ ನಿಂಗೆ ಹರೆಯ ಒಡೆತನ ಮಿತ್ರಗೆ ಹರೆಯ ಒಡೆತನ ದೊರೆವುದಂತೆ ಪತ್ರ ಕಳುಹಿಸಿರ್ಪ ಆದನ ದೊರೆಯುವುದಂತೆ ಪತ್ರ ಕಳುಹಿಸಿರ್ಪ ಆತನ ಕರೆಗೆ ಒದಗಿ ಹೋಗಲಿಹೆನು ಆತನ ಕರೆಗೆ ಒದಗಿ ಕಳುಹು ದೋಷದಿ ವಿರಹದಿಂದ ಕೊರಗಬೇಡ ವಿರಹದಿಂದ ಕೊರಗಬೇಡ ಬರುವೆ ಶೀಘ್ರದಿ ಬರುವೆ ಶೀಘ್ರದಿ ಕಳುಹು ದೋಷದಿ ವಿರಾದಿಂದ ಕೊರಗಬೇಡ ಬರುವೆ ಶೀಘ್ರದಿ. ನಿಮ್ಮ ಸಂತೋಷಕ್ಕೆ ಕಾರಣ ಏನು ಅಂತ ನಾನು ತಿಳ್ಕೊಳ್ಬಹುದಾ? ಹೇಳೋದಕ್ಕಾಗಿ ನನ್ನನ್ನು ಕರೆದದ್ದು ನಾನು. ಏನದು? ನಮ್ಮ ಮದುವೆಯ ಸಂಭ್ರಮ ನಡೆದು ಕೆಲವು ದಿನ ಕಳೆದು ಹೋಯಿತು ನೋಡು. ಹೌದು. ಅಷ್ಟು ಮಾತ್ರ ಅಲ್ಲ, ಇಲ್ಲಿಯ ದೊರೆಯೂ ನಾನಾಗಿದ್ದೇನೆ. ನನ್ನ ಇವತ್ತಿನ ಸಂತೋಷಕ್ಕೆ ಕಾರಣ ಬೇರೆ ಏನು ಅಲ್ಲ, ರತ್ನಗಿರಿಯ ಅಧಿಕಾರಿ ಅಂತ ವಿಜಯವರ್ಮನಿಂದ ಲೇಖನ ಒಂದು ಬಂದಿದೆ. ಏನಂತ? ವಿಶೇಷವಂತೆ ಅಲ್ಲಿ ತನ್ನ ಮಗನಾದಂತಹ ರವಿವರ್ಮನಿಗೆ ಅಲ್ಲಿಯ ಪಟ್ಟಬಂಧ ಮಹೋತ್ಸವವಂತೆ. ಆದ್ದರಿಂದ ರವಿವರ್ಮನ ಮಿತ್ರನಾದಂತಹ ನೀನು ಆದಷ್ಟು ಶೀಘ್ರವಾಗಿ ಬರಬೇಕು ಎಂಬ ಹಾಗೆ ಲೇಖನ ಬಂದಿದೆ ನೋಡು ಸ್ವಾಮಿ. ಹಾಗಾಗಿ ಅಲ್ಲಿ ಹೋಗಬೇಕಂತ ನಿರ್ಧಾರ ಮಾಡಿದ್ದೇನೆ. ವಿಶೇಷವನ್ನು ಉಂಟು ಅಂತಾದ್ರೆ ಕರೆ ಕಳಿಸಿಯೇ ಕಳಿಸ್ತಾರೆ. ಹೌದು. ಯಾಕೆ? ಅವರ ಕರ್ತವ್ಯವದು, ಜೊತೆಗೆ 4 ಜನರಿಗೆ ತಿಳಿಸಬೇಕು ಈ ವಿಶೇಷ ಕಾರ್ಯಕ್ರಮ ಅಂತ. ಹಾಗಂತ ಎಲ್ಲಾ ಕಡೆಗೂ ಹೋಗ್ಲೇಬೇಕು ಅಂತಿಲ್ಲ, ಹೋಗ್ಲಿಕ್ಕೆ ಆಗುವುದಿಲ್ಲ. ಏನ್ ನೀವು ಅಷ್ಟು ಅವಸರದಲ್ಲಿ ಹೋಗ್ಲೇಬೇಕಾದ ಜಾಗವಾದ ಹಾಗಿದ್ರೆ? ಹೌದು, ಹೋಗಲೇಬೇಕಾದ ಅನಿವಾರ್ಯತೆ ಉಂಟು. ಯಾರು ಅಂತ ಹೇಳಿದ್ರಿ? ಅವ ರವಿವರ್ಮ. ಹೌದು. ಮದುವೆಯಾಗಿ ಇಷ್ಟು ದಿವಸ ಆಯ್ತು, ಎಲ್ಲಿಯೂ ನಿಮ್ಮ ಆತ್ಮೀಯರ ಪಟ್ಟಿಯಲ್ಲಿ ಆ ಹೆಸರನ್ನ ಕೇಳಲಿಲ್ಲ. ಅವ ನಿಮಗೆ ಆತ್ಮೀಯ ಅಂತ ಆದ್ರೆ ಹೇಗೆ, ಯಾವಾಗ, ಅವನ್ ನಿಮ್ಮ ಪರಿಚಯ ಹೇಗೆ ನಾನು ತಿಳ್ಕೊಳ್ಬಹುದಾ ಸ್ವಲ್ಪ? ಕಾರಣ ಉಂಟೆ. ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಗುರುಮಠದಲ್ಲಿ ನಾನು ಆತ ಪರಸ್ಪರ ಆತ್ಮೀಯ ಸ್ನೇಹಿತರಾಗಿದ್ದವರು. ಹೌದಾ? ಉಂಬಾಗ, ಉಡುವಾಗ, ಓಡುವಾಗ, ಆಡುವಾಗ ಎಲ್ಲದರಲ್ಲಿಯೂ ನನ್ನನ್ನು ಬಿಟ್ಟು ಅವ ಇರುವವನಲ್ಲ, ಅವನು ಬಿಟ್ಟು ನಾನು ಇದ್ದದ್ದೇ ಇಲ್ಲ. ಈಗ ಆತ್ಮೀಯ ಮಿತ್ರನಾದಂತ, ಆಪ್ತ ಮಿತ್ರನಾದಂತ ಅವನ ಪಟ್ಟ ಬಂದ ಮಹೋತ್ಸವಕ್ಕೆ ನಾನು ಹೋಗದೇ ಇದ್ರೆ ಸರಿಯಾಗ್ತದೆ ಹೇಳು? ಅವ ಬೇಸರಗೊಳ್ಳುವುದಿಲ್ವಾ? ಹೋಗ್ಲೇಬೇಕಾ? ಆದ್ರೆ ಹೋಗ್ಲೇಬೇಕಂತ ನೀನು ರಾಗ ಎಳೆಬೇಡ, ತಲೆಬಿಸಿ ಮಾಡ್ಕೊಳ್ಬೇಡ. ಆದಷ್ಟು ಶೀಘ್ರವಾಗಿ ಹೋಗಿ ಬರ್ತೇನೆ, ಆಯ್ತಾ? ನೀವೇನ ಹಾಗೆ ಹೇಳ್ತೀರಿ? ನೀತಿ ಯಾವುದು ಹೋಗುವುದೆಂದು ಬಲ್ಲೆನಾದರೂ ನೀತಿ ಯಾವುದು ಹೋಗುವುದೆಂದು ಬಲ್ಲೆ ಆದರೂ ಮಾತನೊಂದ ಕೇಳುವೆ ನಿಮ್ಮ ಪ್ರಾಣ ಮಿತ್ರರು. ಮಾತನೊಂದ ಕೇಳುವೆ ನಿಮ್ಮ ಪ್ರಾಣ ಮಿತ್ರರು. ಆತನೆಂಬಿರಲ್ಲ ನಿಮ್ಮ ಗಾಢ ಸ್ನೇಹಕ್ಕೆ ಹೇತುವಾಯ್ತು ಬೇಗ ಹೋಗಿ ಬನ್ನಿರೆನ್ನಲು. ನಿಮ್ಮ ಗಾಢ ಸ್ನೇಹ ಹೇತುವಾಯ ಬೇಗ
ಒಡನಾಡ್ಯಾತ ಸಹಪಾಠಿಯಾತ. ಹೌದೇ? ಹೋಗ್ಲೇಬೇಕು. ಹಾ. ಸರಿ, ಇಂತಹ ಒಂದು ಸಂತೋಷ ಸಂದರ್ಭದಲ್ಲಿ ನಾವೇನೋ ಕೊಟ್ಟು ಉಪಕರಿಸಬೇಕು ಅಂತಿಲ್ಲ. ಆ ಹೊತ್ತಿಗಲ್ಲಿ ಉಪಸ್ಥಿತಿ ಇದ್ರೆ ಸಾಕು, ಅವರು ಸಂತೋಷವಂತ ಅಷ್ಟು ಸಂತೋಷ ಹೊಂದುತ್ತಾರೆ. ಜೊತೆಗೆ ಆ ಸ್ನೇಹವು ಸಂಬಂಧವು ಗಾಢವಾಗ್ತದೆ ಅಲ್ವಾ? ಅನುಮಾನವೇ ಇಲ್ಲ. ನೀವು ಹೋಗ್ಲೇಬೇಕು. ಮತ್ತೆ ಮನುಷ್ಯನಿಗೆ ಸ್ನೇಹಿತರು ಸಂಬಂಧಿಕರು ಇಲ್ಲದೆ ಹೋದ್ರೆ ಆ ಬದುಕಿಗೆ ಏನ್ ಅರ್ಥ ಹೇಳಿ? ಮನುಷ್ಯ ಸಮಾಜ ಜೀವಿ ಅಲ್ವಾ? ಅಲ್ವಾ? ಸಂಬಂಧಗಳು ಬೇಕಾಗ್ತದೆ. ಹೌದು. ಸಂಬಂಧ ಬೆಳೆಯಬೇಕು ಅಂತಾದ್ರೆ ಹೋಗ್ತಾ ಬರ್ತಾ ಆ ಇರ್ಬೇಕು. ಸ್ನೇಹವನ್ನು ಇಟ್ಟುಕೊಳ್ಬೇಕಾಗ್ತದೆ ನಾವು. ಹೌದು. ಸರಿ, ನೀವು ಹೋಗ್ಲೇಬೇಕು. ಹೌದು. ಹಾಗಂತ ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನೀವು ನೀನ್ ಯಾಕೆ ಮುಖ ಸಿಂಡ್ರಿಸುವುದು? ಮದುವೆಯಾಗಿ ಸ್ವಲ್ಪ ದಿವಸ ಅಷ್ಟೇ ಕಳೆದದ್ದು, ಹೊಸ ಮದುಮಕ್ಕಳು ನಾವು. ಹೌದು. ಅದ್ರ ಜೊತೆಗೆ ಇದು ನಮ್ಮದೇ ಪ್ರದೇಶ ಆದ್ರೂ ಹೌದು, ಆದ್ರೂ ಜಾಗ ನಿನ್ನದೇ. ಹೌದು. ಕೆಲವರೆಲ್ಲ ಒಡನಾಡಿಗಳು ಹೊಸಬರಲ್ವಾ? ಹಾಗಾಗಿ ಅದರ ಜೊತೆಗೆ ನಿಮ್ಮನ್ನು ಬಹಳಷ್ಟು ಹೊತ್ತು ಬಿಟ್ಟಿರುವುದಕ್ಕೆ ನನಗೆ ಆಗುವುದಿಲ್ಲ. ಈಗ ನನಗೆ ನಿನ್ನನ್ನು ಬಹಳಷ್ಟು ಜನ ಬಿಟ್ಟಿರುವುದಕ್ಕೆ ಆಗ್ತದೆ ಭಾವಿಸಿದ್ದ. ಹಾಗಾಗಿ ಸ್ನೇಹಿತರು, ಹಳೆಯ ಸ್ನೇಹಿತರು ಸಿಕ್ಕಿದ್ರು ಅಂತ ಬಹಳ ದಿವಸ ಹೊತ್ತು ಅಲ್ಲೇ ಕಳೆಯದೆ ಆದಷ್ಟು ಬೇಗ ಹೋಗಿ ಆ ಶುಭ ಕಾರ್ಯಕ್ರಮವನ್ನು ಪೂರೈಸಿ ಎಷ್ಟು ಶೀಘ್ರ ಆಗ್ತದೆ ಅಷ್ಟು ಶೀಘ್ರ ಹಿಂದಿರುಗಬೇಕು. ಅಯ್ಯೋ, ಹೊಸ ಬದುಕನ್ನ ಸಾಗಿಸ್ತಾ ಇದ್ದವರು ನಾವು. ನಿನ್ನನ್ನು ಬಿಟ್ಟಿರೋದು ಸಾಧ್ಯ ಉಂಟ ಹೇಳು? ಯಾಕಂದ್ರೆ ಅವ ಸಂತೋಷ ಪಡಬೇಕಂತ ನಾನು ಅಲ್ಲಿ ಹೋಗ್ಬೇಕೇ ಬೇಡವಾ? ನಿಮ್ಮನ್ನು ಕಳುಹಿ ಕೊಡುವುದಕ್ಕೂ ಮನಸ್ಸಿಲ್ಲ, ಹಾಗಂತ ಬೇಡ ಹೇಳುವುದು ಸರಿಯಲ್ಲ. ಹಾಗಾಗಿ ನನಗೂ ನಿನ್ನನ್ನು ಬಿಟ್ಟಿರುವುದಕ್ಕೆ ಮನಸ್ಸಿಲ್ಲ. ಮನಸ್ಸಿಲ್ಲದ ಮನಸ್ಸಲ್ಲಿ ಆದಷ್ಟು ಬೇಗ ಹೋಗಿ ಬನ್ನಿ ಅಂತ. ಆ ಬೇಗ ಎನ್ನುವ ಶಬ್ದ ಒತ್ತು. ಆಯ್ತು, ನೀ ಮತ್ತೆ ಒತ್ತು ಕೊಡುವುದು ಬೇಡ, ಗೊತ್ತಾಯ್ತು ನನಗೆ. ಮತ್ತೆ ಹೊತ್ತಾಗಬಾರ್ದು, ಬೇಗ ಹೌದು. ಹೋಗ್ಲಿಕ್ಕೆ ತಡವಾದ್ರೆ ಬರ್ಲಿಕ್ಕೂ ತಡ. ಹೌದಾ? ಹೋಗಿ ಬರ್ತೇನೆ, ಬೇಸರಗಳು ಬೇಡ. ಜಾಗ್ರತೆ. ಮತ್ತೆ ನೀನು ಜಾಗ್ರತೆ, ಒಬ್ಬಳೇ ಇರ್ತಿ. ತೊಂದ್ರೆ ಇಲ್ಲಪ್ಪ. ಅಲ್ಲ, ವ್ಯವಸ್ಥೆ ಉಂಟು, ತೊಂದರೆ ಇಲ್ಲ. ಆಗ್ಲಿ ಅಂತ. ಹೌದಾ? ಆದಷ್ಟು ಇತ್ತ ಗುರ್ಜರ ಭೂಮಿ ಬಾಲ, ಇತ್ತ ಗುರ್ಜರ ಧರಣಿಯಾಳುವ ಪ್ರತಿಮಾಲಕ ವೀರ್ಯ ಮುಕ್ತ, ಇತ್ತ ಮೋಲದ ಒಂದಿ ಮೋಗದ ಹೊತ್ತಿರಲ್ಲೋ ಪರಾಕ್ರಮ ಕಂಠೀರವ ಬಲ್ಲಿರಾನೇಯ ಇರುವಂತಹ ಸ್ಥಳ ಇದು. ಗೂರ್ಜ್ವರಕ್ಕೆ ಅಂತ ಕೇಳಿದ್ದೀರಾ? ಯಾವ ಜ್ವರ? ಗೂರ್ಜ್ವರ ಅದೊಂದು ಉಂಟ, ಗೂರ್ ಜ್ವರ. ಮತ್ತೆ ನೀವು ಕೇಳಿದ ಯಾವ ಜ್ವರ ಎಲ್ಲ ಕೇಳಿದ್ದೀರಾ ನೀವು? ನಾವು ಕೆಲವು ಜ್ವರ ಕೇಳಿದ್ದೇವೆ. ಹೇಳಿ. ಹಂದಿ ಜ್ವರ, ಕೋಳಿ ಜ್ವರ, ನಾಯಿ ಜ್ವರ. ಅದ್ಯಾವುದು ಅಲ್ಲ, ಇದು ನಮ್ಮ ಜ್ವರ, ಗೂರ್ ಜ್ವರ. ಗೂರು. ಗೂರ್ ಜ್ವರದ ಅಧಿಕಾರಿ ಗುರ್ಜರ. ಮತ್ತೆ ಮೊದಲೇ ಹೇಳಿಕ್ಕಾಗಲ್ಲ ನೀವು? ನನಗೆ ಬದಲಾಯ್ತೇನೋ ಹೆಸರು ಅಂತ. ಯಾವ್ದು ಬದಲಾಗುವುದು? ಹೆಸರು ಅದಲ್ಲ, ಊರು ನಮ್ಮದ್ದು ಅದೇ ಸ್ವಾಮಿ. ಹೌದು. ನಮ್ಮದೇ ಆದಂತಹ ರಾಜ್ಯದಲ್ಲಿ ನಮ್ಮದೇ ಆದಂತಹ ಸ್ಥಾನವನ್ನು ನಾನೇ ಪ್ರವೇಶ ಮಾಡಿ ನನ್ನ ಪೀಠವನ್ನು ನಾನೇ ಏರಿದ್ದೇನೆ. ಬಹಳ ಒಳ್ಳೇದಾಯ್ತು. ಯಾವುದು ಒಳ್ಳೇದು? ಎಲ್ಲ ನಿಮ್ಮದೇ. ಹೌದು, ಅಲ್ಲ, ನಾನೇ ಏರಿದ್ದೇನೆ. ಹೌದು. ನೋಡಿದ್ದೀರಾ ಸ್ವಾಮಿ? ನೋಡ್ತಾ ಇದ್ದೇನೆ. ನನ್ನ ಸಭೆಯಲ್ಲಿ ಎಲ್ಲ ಪ್ರಜಾನನ ಮಕ್ಕಳು ಬಂದು ಸೇರಿದ್ದಾರೆ. ಯಾರು? ಪ್ರಜೆಗಳೆಲ್ಲ ನನ್ನ ಮಕ್ಕಳು. ಪ್ರಜೆಗಳೆಂಬ ಮಕ್ಕಳು. ಹೌದು. ಪ್ರಜಾನನ ಮಕ್ಕಳು ಅಂದ್ರೆ ಅರ್ಥ ಬೇರೆ ಇರ್ತದೆ. ಹಾಗಲ್ಲ, ಪ್ರಜೆಗಳಂದ್ರೆ ಅರಸರಿಗೆ ಮಕ್ಕಳಿಗೆ ಸಮಾನ ಅಲ್ವೇ? ಹಾಗೆ ಹಾಗೆ. ಆದುದರಿಂದ ಪ್ರಜಾನನ ಮಕ್ಕಳು ಬಂದು ಸೇರಿದ್ದಾರೆ. ನಾನು ಬಂದಾಕ್ಷಣ ಎದ್ದು ನಿಂತು ಕೈಯಲ್ಲಿ ಏನು ಹಿಡ್ಕೊಳ್ಳಿಲ್ಲ, ಎರಡೂ ಕೈಯನ್ನು ಜೋಡಿಸಿ ಇವತ್ತು ಹೊಡೆದಿಲ್ಲ ಸ್ವಾಮಿ. ಇವತ್ತು ಹೊಡಿಲಿಲ್ಲ? ಇಲ್ಲ, ಯಾವತ್ತೂ ಹೊಡೆಯುವವರಲ್ಲ ಅವರು. ತಲೆಬಾಗುತ್ತಾ ಇದ್ದಾರೆ ನೋಡಿ. ನೋಡ್ತಾ ಇದ್ದೆ. ಮಂದಿಗಳು, ಮಾದಿಗರು, ಧೀಮಂತರು. ಯಾವುದಲ್ಲ? ಎರಡನೇದಲ್ಲ. ಯಾವುದಲ್ಲ? ಒಂದಿ ಮಾಗದರು. ಆಗ ನಾವ್ ಹೇಳಿದ ವ್ಯತ್ಯಾಸ ಆಯ್ತಾ? ಪೂರ್ತಿ ವ್ಯತ್ಯಾಸ. ಬೇಡ ಬಿಡಿ, ಸಾಮಂತರು ಧೀಮಂತರು ಎಲ್ಲವರು ಇದ್ದಾರೆಂದು ನಾನು ತಿಳ್ಕೊಳ್ಳುವುದು. ಹೌದು, ಪೀಠ ಅಲಂಕಾರ ಮಾಡಿದವ ನಾನು. ಸ್ವಾಮಿ, ಪ್ರಾಯ ಸಮರ್ಥನಾದವ ನಾನು. ನನಗೂ ಒಂದು ಹೆಸರು ಎನ್ನುವುದೊಂದು ಉಂಟು, ಮೊದಲು ಹೇಳಿದ್ದೇನಲ್ಲ? ಹೌದಾ? ಹೌದು. ಅಲ್ಲಿ ಹೇಳಿದ್ ನೀವು ಬಾಯಿ ಹಾಕಿದ್ರೆ ಮಧ್ಯ. ಓಹೋ. ವೀರ್ಯ ಗುಪ್ತ. ಏನ? ವೀರ್ಯ ಗುಪ್ತ. ಇದೊಂದು ವಿಶೇಷವಾದ ಹೆಸರು. ಯಾವುದು? ಅದೇ ನಿಮ್ಮ ಹೆಸರು. ನಾವೇ ಬೇರೆ, ನಮ್ಮ ಎಲ್ಲದೂ ವಿಶೇಷತೆಯೇ ಬೇರೆ ಸ್ವಾಮಿ. ಶೈಲಿಯೇ ಬೇರೆ, ಅದು ಗುಪ್ತವಾಗಿಯೇ ಉಂಟು. ಆದ್ರೂ ಆಗಾಗ 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 ಹೊರಬೀಳುತ್ತದೆ. ಏನು? ಏನು? ನಮ್ಮ ಪ್ರತಿಭೆ. ಒಂದು ಮನಸ್ಸು ಮಾಡಿದ್ದೇನೆ ಸ್ವಾಮಿ, ನಾನು ಒಂದು ಮದುವೆ ಆಗಬೇಕೆಂದು. ಹೌದು. ನೀವು? ಈ ಬಾರಿ ಒಂದು ಮದುವೆ ಆಗುವಂತ ಆಲೋಚನೆ ಮಾಡಿದ್ದೇನೆ. ಈ ವರ್ಷ ಒಂದಾಗಿ, ಈ ವರ್ಷ ಆದ್ರೂ ಒಂದು ಮದುವೆ ಆಗಿ. ಅಂದ್ರೆ ಹಾಗಲ್ಲ ಸ್ವಾಮಿ, ಇಲ್ಲಿವರೆಗೆ ನನ್ನ ಮದುವೆ ಆಗ್ಲಿಲ್ಲ. ಯಾಕೆ? ನಾನು ಮದುವೆ ಆಗುದಾದ್ರೆ ನನ್ನ ಹೆಂಡತಿಯನ್ನು ನಾನು ಮದುವೆ ಆಗ್ಬೇಕಂತ ತೀರ್ಮಾನ ಮಾಡಿದವ ನಾನು. ನಿಮ್ಮ ಹೆಂಡತಿಯನ್ನೇ ಮತ್ತೆ ಮದುವೆ ಆಗುದಾ? ಮತ್ತೆ ಅದನ್ನ ಮೊದಲೇ ಹೆಂಡತಿ ಆಗಿದ್ದಾಳೆ ನೀವು ಹೇಳುದಾ? ಮತ್ತೆ ಅಲ್ಲಪ್ಪ, ನನಗಾಗಿ ಅಂದ್ರೆ ನನಗೇ ಹುಟ್ಟಿದವಳು ಒಬ್ಬಳಿದ್ದಾಳೆ ಅಂತ ಹೇಳಿಕ್ಕೆ ನಾನೀಗ. ನಿಮಗೆ ಹುಟ್ಟಿದವಳೆಲ್ಲ ಮದುವೆ ಆಗುದು? ಹೌದು. ನಿಮ್ಗೆ ಗೊತ್ತುಂಟ ವಿಷಯ? ಇಲ್ಲ. ಮತ್ತೆ ನೀವ್ ಯಾಕೆ ಬಾಯಿ ಹಾಕ್ತೀರಿ? ನನಗಾಗಿಯೇ ಹುಟ್ಟಿದವಳು. ನಿಮಗಾಗಿ? ಹೌದು.
ನನ್ನ ಹೆಂಡತಿ ಅಪ್ಪ ಇದ್ದಾನಲ್ಲ ಜಿತಸೇನ, ಹಾ ಹಾ ಅವನ ಮಗಳು. ಹಾ ಹಾ, ಅವಳಿಗೆ ಪ್ರಾಯ ಸಮರ್ಥ ಎನ್ನುವಂತಹ ಸುದ್ದಿ ಕೇಳಿದ್ದೇನೆ. ಮದುವೆ ಆಗಬೇಕೆಂದು ಆಲೋಚನೆ ಮಾಡುವ ಸಂದರ್ಭದಲ್ಲಿ ಆ ಕಳ್ಳನ ಮಗ ನಮ್ಮ ಚಾರಕ ಒಂದು ಲೇಖನ ಕೊಟ್ಟಿದ್ದಾನೆ. ಏನುಂಟು ವಿಷಯ ನೋಡೋಣವಂತ. ಮೇಲಿನಿಂದ ಮುದ್ರೆ ನೋಡಿದಾಗ ಇದು ವಕ್ರ ಮುದ್ರೆ ನಮ್ಮ ಮಾವನದ್ದು ಗೊತ್ತಾಗಿದೆ ನನಗೆ. ಹೌದಪ್ಪ, ಕಳ್ಳನ ಮಗ. ಸ್ವಸ್ತಿ ಚಿರಂಜೀವಿ ಗುರ್ಜರಪತಿ ವೀರ್ಯಗುಪ್ತಗೆ ಮಾತುಳನು ಉತ್ತರೋತ್ತರ ಬಯಸುತ್ತ ತಾಗಳು ಹೀದ ಉತ್ಸವದ ಮಂತ್ರಣ. ಚೈತ್ರ ಶುದ್ಧದ ಪಂಚಮಿಯ ದಿನ ಎನ್ನಯ ಪುತ್ರಿಯಾಗಿಯ ರತಿಯು ಪೃಥ್ವೀಶ ಶಶಿಪಾಲಗಿದ್ದು ಲಗ್ನವ ಗೈವೆ ಚಿತ್ತೈಸಬೇಕು ನೀನು. ಏನಾಯ್ತು ಸ್ವಾಮಿ? ಇದು ರತಿ ಕಲ್ಯಾಣ ಕೌಂಡ್ಲಿಕ್ಕ ಯಾವುದೇ ಸಂದರ್ಭ ಅಲ್ವೇ ಈಗ? ಹಾ ಹಾ ವಿಷಯ ಗೊತ್ತಾಯ್ತು ನಿಮಗೆ? ಹೌದಲ್ಲ, ವಿಷಯ ನನಗೂ ಪೂರ್ಣ ಗೊತ್ತಾಗಲಿಲ್ಲ. ಯಾಕೆಂದ್ರೆ ನಮ್ಮ ಮಾವನ ಬರಹ ಅಂತ ಹೇಳಿದ್ರೆ ದೋಸೆಯ ಪಾತ್ರಕ್ಕೆ ಇಲಿ ಒಂದು ಬಿದ್ದು ಬೆಳೆಯ ಪತ್ರದ ಮೇಲೆ ಹರಿದರೆ ಹೇಗಾಗ್ತದೆ ಹೇಳಿ ಸ್ವಾಮಿ? ಹಾಗೆ ಆಗಿದೆ. ಅವನ ಮೋಡಿದಲ್ಲಿ ಓದ್ಲಿಕ್ಕೆ ಬರಲಿಲ್ಲ. ಕೊನೆ ಒಂದು ವಿಷಯ ನನಗೆ ಗೊತ್ತಾಯ್ತು. ತನ್ನ ಮಗಳಾದ ರತಿಯನ್ನು ಯಾರಿಗೋ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಬರೆದಿದ್ದಾನೆ. ಹಾಗಾದ್ರೆ ಈ ವಿಷಯವನ್ನು ಕೇಳಿದ ನನಗೆ ತಲೆ ಮೇಲೆ ಬಂಡೆ ಕಲ್ಲು ಬಿದ್ದ ಅನುಭವ ಆಯ್ತು. ಬೀಳಿಲ್ಲ, ಬಿದ್ದ ಅನುಭವ ನನಗಾಯ್ತು. ಆದುದರಿಂದ ಪಕ್ಕ ನೆನಪಾದದ್ದು ನನಗೆ ಕೌಂಡ್ಲಿಕ್ಕೆ ನೆನಪಾಯಿತು. ಏನು ಪ್ರಮೇಯ ಈ ಮಾವನವರಿಗೆ ಸಾನುರಾಗದಿರತ್ತೆ? ಇದೇ ಪ್ರಸಂಗಲ್ವ ಸ್ವಾಮಿ? ಅದೇ ರೀತಿ ಅಲ್ವಾ? ಆದುದರಿಂದ ಪದ್ಯಕ್ಕೆ ಬಾಯಿ ಹಾಕಿದ್ದೆ ನಾನು. ಬೇಡ ಬೇಡ ಸ್ವಾಮಿ, ಇಂತಹ ಪ್ರಕರಣದಲ್ಲಿ ನಾವು ಈಗ ಹೋಗಿ ಮಾವನನ್ನು ಕೇಳಿದ್ರೆ ಸುಖ ಇಲ್ಲ. ಅದಕ್ಕಾಗಿ ಒಬ್ಬ ಜನ ಇದ್ದಾನೆ, ಹೋದ್ಮೇಲೆ ಪ್ರಕರಣ ಇತ್ಯರ್ಥ ಆಗಬೇಕು. ನನ್ನ ಹೆಂಡತಿಯನ್ನು ಹೊತ್ಕೊಂಡೇ ಬರಬೇಕು. ಹೌದು, ಹೊತ್ಕೊಂಡೇ ಬರಬೇಕು. ಅದು ನಾನು ಹೊರವು ಸರಿಯಾ? ತಲೆ ಮೇಲೆ ಮುಂಡಾಸುಂಟು. ಆದುದರಿಂದ ಬೆನ್ನು ಅಗಲ ಇದ್ದ ವ್ಯಕ್ತಿ ಒಬ್ಬ ಇದ್ದಾನೆ. ಒಂದ್ಸಾರಿ ಅವನ ಕರೆದು ಅನ್ನ ಹಾಕಿದವ ನಾನು, ಅನ್ನ ನೀರು ಕೊಟ್ಟವ ನಾನು. ಅವನನ್ನು ಕರೆಸಿಕೊಳ್ತೇನೆ. ಎಲ್ಲಿ ನನ್ನ ಸೇನಾಪತಿ ಬರಲಿ. ಅರಸರೇ ಅಂತ ಹೇಳಲಿಕ್ಕೆ ನಿನ್ನ ನಾಲಿಗೆ ದನ ಮೆಟ್ಟಿದೆಯಾ? ಹಾಗಲ್ವಾ? ಮತ್ತೆ ಆವತ್ತು ನಿನಗೆ ನಾನು ಸಹಾಯ ಮಾಡಿದ್ದೇನೆ. ಆವತ್ತು ಕಾಡಿನಲ್ಲಿ ಅಲಿಯುತ್ತಿರುವಂತ ನಿನಗೆ ಅನ್ನ ನೀರು ಕೊಟ್ಟವ ನಾನು. ಅದನ್ನು ಬಿಡು. ಯಾವ್ದು ಬಿಡಬೇಕು? ಮಾತ್ರ ನೆನಪಿಟ್ಕೋಬೇಡ. ಸಾಯಲಿದ್ದಂತ ನೀನು ಬದುಕಿಸ್ತವ ನಾನಿದ್ದ ನೆನಪಿಟ್ಕೋ. ಅದು ಮರ್ಯಾದೆ ಪ್ರಶ್ನೆ. ನೀನು ಪುನಃ ಜನ್ಮ ನೀಡವ. ನನ್ನ ತಂದೆ ಸಮಾನ ತಿಳ್ಕೊ. ಯಾರು? ನಾನು. ಓ ನನ್ನ ಅಪ್ಪ ಏನೇ? ಮತ್ತೆ ಹಾಗಲ್ವ? ಹಾಗೆ ಸಮಾನ. ರಗಳ ಬೇಡ ಎಂಬ ಕಾರಣಕ್ಕಾಗಿ ನಾವಿಬ್ರು ಮಿತ್ರರಾದವರು. ನಿನಗೆ ಯಾವುದೇ ಕಾಲದಲ್ಲಿ ಏನೇ ಕಷ್ಟ ಬಂದ್ರು ಸಹ ಅದರಲ್ಲಿ ಸಹಭಾಗಿ ಆಗಿರ್ತೇನೆ ಅಂತ ಹೇಳಿದವನು. ಇವತ್ತು ಕರೆದಲ್ಲ ಏನು ವಿಷಯ? ಉತ್ತರವಾದಂತಹ ಕಾರ್ಯವನ್ನು ನೇಮಿಸಲಿಕ್ಕಿದ್ದೇನೆ ಸೇನಾ ನಾಯಕನೇ. ಹತ್ತು ನಿನ್ನ ಎಂತದ್ದು ಊರ್ ಬದಿಯಲ್ಲಿ ಇದ್ಕೊಂಡು ನಿನಗೂ ಆ ಭಾಷೆಗೆ ಕಲ್ಸ್ಕೊಡ್ಬೇಕು ನಾನು. ಎಂತದ್ದ? ನಾನಂತೂ ಕಾಡಿನಲ್ಲಿರುವವ. ನೀನು ಸೇನಾ ನಾಯಕ ಅಲ್ವಾ? ಸೇನಾ ನಾಯಕ. ಅದೇ ನಿನಗೆ ಉತ್ತರವಾದಂತಹ ಕಾರ್ಯ ನೇಮಿಸಲಿಕ್ಕಿದ್ದೇನೆ. ಏನದು? ಇವತ್ತು ನನ್ನ ಮಾವನ ಮನೆವರೆಗಾಗಿ ಭುಜಂಗ ಇಡ್ತಾ ಇದ್ದೇನೆ ನಾನು. ಭುಜಂಗಯ್ಯ? ಮಾವ ಭುಜಂಗ ಭುಜಂಗ ಇಯುತ್ತಿದ್ದೇನೆ. ಹೋಗ್ತಾ ಇದ್ದೀಯಾ? ದೊಡ್ಡ ದೊಡ್ಡ ಶಬ್ದಕ್ಕೆ ಬಾಹ್ಯಾಕ. ಅಲ್ಲಿ ಹೋಗಿ ಮಾಡಬೇಕಾದಂತಹ ಕಾರ್ಯವನ್ನುಂಟು. ಏನು ಅಂತ ನಾನು ಮಾಡ್ತೇನೆ, ನೀನು ಮಾಡ್ಲಿಕ್ಕೆ ಹೋಗ್ಬೇಡ ಆ ಕಾರ್ಯವನ್ನು. ಅಲ್ಲಿ ನನ್ನ ಹೆಂಡತಿ ಇದ್ದಾಳೆ. ಹೌದೌದು, ಅವಳನ್ನು ಹೊತ್ಕೊಂಡು ಬರುವ ಕೆಲಸ. ನಿಮ್ ಮದುವೆ ಆದ ವಿಷಯ ಹೇಳ ಇಲ್ಲ ನನಗೆ. ಯಾವಾಗ? ಹೆಂಡತಿ ಇದ್ದಾಳೆ. ಎಲ್ಲಿ ಮದುವೆ ಆದದ್ದು? ಮದುವೆ ಇನ್ನೂ ಆಗ್ಲಿಲ್ಲ. ಮತ್ತೆ ಹೆಂಡತಿ ಆಗುದ? ಆದ್ರೂ ನನ್ನ ಹೆಂಡತಿ ಹೌದು. ಆಗ್ಲಿಕ್ಕಿರುವವಳು. ಹಾಗೆ ಅಂತ ತಿಳ್ಕೊಳ್ಳೋ. ಅವಳನ್ನು ಹೊತ್ತುಕೊಂಡು ಬರಬೇಕು. ಯೋಚನೆ ಮಾಡಬೇಡ. ನಿನ್ನ ಹೆಂಡತಿ ಆಗ್ಲಿಕ್ಕಿರುವವಳಿಗೆ ನಾನಿದ್ದೇನೆ, ತಲೆಬಿಸಿ ಮಾಡಬೇಡ. ನಿನಗೆ ಮದುವೆ ಆಗಿದೆಯಾ? ಇಲ್ಲ. ಯಾಕೆ ಕೇಳಿದೆ? ಅನುಭವ ಉಂಟೇನಾದ್ರು? ಹಾಗಲ್ಲಯ್ಯ, ಅವಳು ಹೊತ್ಕೊಂಡು ಬರ್ಲಿಕ್ಕೆ ನಾನಿದ್ದೇನೆ ಅಂತ ಹೇಳಿದ್ದು. ಹಾಗಾದ್ರೆ ಒಂದು ಉಪಕಾರ ಮಾಡಬೇಕು. ಏನು? ನನ್ನಲ್ಲಿ ಮಂಚದ ವ್ಯವಸ್ಥೆ ಸರಿಯಾದ ವ್ಯವಸ್ಥೆ ಇಲ್ಲ. ಅಯ್ಯೋ ದೇವರೇ. ಅಲ್ಲ ಹಾಗೆ ಒಂದು ನಾಡಿನ ಅರಸ ಅಂತ ಹೇಳ್ತಿ ಪುಣ್ಯಾತ್ಮ. ಮುಚ್ಚಬಾಯಿ, ಅದೆಲ್ಲ ನಾವೇನಿದ್ರು ನಮ್ಮ ಪ್ರಜೆಗಳಿಗೆ ಹಂಚಾಗಿದೆ ಹರಿದು ಪೂರ್ತಿ ಎಲ್ಲ. ಹೌದು. ನಿನಗೆ ಎಂತದ್ದು ಇಲ್ಲ. ಒಬ್ಬ ಮಲಗುವ ಮಂಚ ಮಾತ್ರ ಇರುವುದು. ಹೇಗೂ ಹೋಗುದು ಹೋಗ್ತಿಯಲ್ಲ. ನನ್ನ ಹೆಂಡತಿ ಹತ್ರ ಹೊತ್ತು ತರುವಲ್ಲಿ 2 ಜನ ಮಲಗುವಂತ ಮಂಚ, ಮಂಚದ ಮೇಲೆ ಮೊಳದಪ್ಪದ ಹಾಸಿಗೆ. ಅವಳು ಮಾತ್ರ ಸಾಕಾಗುವುದಿಲ್ಲ, ಮಂಚ ಪೂರ್ತಿ ಅಲ್ಲಿಂದ ಹೊತ್ಕೊಂಡು ಬರ್ಬೇಕು. ಎಲ್ಲ ಸಮೇತವಾಗಿ ನೀವು ತರಬೇಕು ಇಲ್ಲಿಗೆ. ಹೌದಾ? ಯೋಚಿಸಬೇಡ, ಮುಹೂರ್ತ ಕೇಳಬೇಕಾದದ್ದಿಲ್ಲ. ಇದೇ ಸಮಯ, ಕಿಂಚಿತ್ತು ಸಮಯ ಹಾಳು ಮಾಡೋದಲ್ಲ. ಹೋಗುವ. ಸ್ಥಳ ಇದೆ ನಮ್ಮ ಮಾವನ ಮನೆ ಹತ್ರದಲ್ಲಿ ಉಂಟಲ್ಲ, ಉಪ್ಪರಿಗೆ ಮನೆ ಎತ್ತರಕ್ಕೆ ಉಂಟಲ್ಲ. ಅದೇ ದೊಡ್ಡ ಮನೆಯ? ದೊಡ್ಡ ಮನೆ ಮನುಷ್ಯನೇ ನಮ್ಮ ಮಾವ. ಹೌದಾ? ಒಂದು ಕೆಲಸ ಮಾಡು, ನೀನ್ ಮುಂದೆ ಹೋಗ್ಬೇಡ,
ನಿನ್ನಿಂದ ಎಂತ ಕೆಟ್ಟ ಕೆಲಸ ಆಗೋದು ಬೇಡ. ಈಗ ನಿನ್ ಮಿತ್ರ ನಾನಿದ್ದೇನೆ. ಒಂದ್ ಜಾತಿ ಕಳ್ಳ ನರಿ ಹೋದಾಗೆ ನೀನೇ ಹೋಗ್ತೀಯಾ? ಹಾಗಲ್ಲ, ನೀನ್ ಮೊದಲು ಅದು ಮಾಡ್ಕೊಂಡಿದ್ದವ. ನಾನ್ ದರೋಡೆಕೋರಲ್ವಾ, ನನಗದು ಮತ್ತೆ ಅಭ್ಯಾಸ ಮಾಡ್ಬೇಕಾದ ಅಗತ್ಯ ಇಲ್ಲ. ಅಲ್ಲಿ ಹೋದಾಗ ಮತ್ತೆ ನೆನಪಾಗಿ ಮತ್ತೆ ಕದಲಿಕ್ಕೆ ಹೋಗಬೇಡ, ಸರಗಳತನ ಮಾಡ್ಲಿಕ್ಕೆ. ಇಲ್ಲಪ್ಪ, ಹಾಗೆಲ್ಲ ಮಾಡ್ಲಿಕ್ಕೆ ಹೋಗುದಿಲ್ಲ. ಈಗ ನಾನ್ ಸೇನಾ ನಾಯಕ, ಅದ್ರಲ್ಲಿ ನನಗೆ ಅರ್ಥ ಹೋಗಿದೆ. ನಾನು ಹೇಳ್ತಿ ನಾನಿದ್ದೇನೆ ಮಂಚ ಮಂಚ ಸಮೇತ ಮೊಳದಪ್ಪದ ಹಾಸಿಗೆ, ನೀನು ಸಂತೋಷವಾಗಿ ಕೂತ್ಕೋ. ಕರಿಮರದ ಮಂಚ. ನೀನೆಲ್ಲಿರ್ತೀನಿ? ಯಾರು? ನಾನು ಇಲ್ಲೇ ಇರ್ತೇನೆ. ಆದಷ್ಟು ಬೇಗ ಬರಬೇಕು. ಸ್ಥಳ ಕದಲಿಸಬೇಡ. ಆಯ್ತು. ಕಾಣುವ ದೊಡ್ಡ ಮನೆ, ಅವಳಲ್ಲಿದ್ದಾಳೆ. ಜಾಲತನದಲ್ಲಿ ಸಾರಿ ಮನೆಯ ಹೊರಗಡೆ ನಿಂತಿದ್ದೇನೆ. ಒಳ ಪ್ರವೇಶ ಮಾಡಬೇಕು. ಆಚೆ ಈಚೆ ಯಾರಾದ್ರೂ ಇದ್ದಾರಾ? ಯಾರು ಕಾಣ್ತಾ ಇಲ್ಲ. ಇದೇ ಸರಿಯ ಸಂದರ್ಭ. ಅವಳು ಮಲಗಿದ ಬೋಧನೆ ಕಾಣಿಸ್ತಾ. ಸಾರಿ ಹೊರಗಿರಲು ಬಾಲ ಪೊತ್ತೈದರುದಾಲಯನು ವಿದುವದನೆ ಎಚ್ಚೆತ್ತು ಮೆಲ್ಲನೆ ವಿದುವದನೆ ಎಚ್ಚೆತ್ತು ಮೆಲ್ಲನೆ ಎದುರು ನಿಂದಿಯ ಖಳನಗಾಣುದ ಭಯದಿ ಬೆದರಬೇಡೇಲೆ ಸುಗುಡೆ ನಿನ್ನನು ಕಂಡು ಮುದವ ತಾಳಿಯೇನು ಜಾಣೆ ನಿನ್ನನು ಕಂಡು ಮುದವ ತಾಳಿಯೇನು ಜಾಣೆ ಮದನನ ಊರುವೆಗೆ ಹೃದಯವನಿತಿಹೇ ಚದುರತೆಯಲ್ಲಿ ಸ್ಮರಕದನಕ್ಕೆ ಒಲಿಯೇ. ಭಯ ಪಡಬೇಕಾದ ಅಗತ್ಯ ಇಲ್ಲ. ನಿನ್ನ ಎತ್ತಿ ತಂದವ ನಾನೇ ಇದ್ದೇನೆ. ಖಂಡಿತವಾಗಿ ಹೌದು. ನಿನ್ನ ಮನೆ ಪ್ರವೇಶ ಮಾಡಿ ಮನೆ ಒಳಗಿಂದ ಮಂಚ ಸಮೇತವಾಗಿ ಎತ್ತಿ ಕರೆ ತಂದು ಇಲ್ಲಿರಿಸಿದವ ನಾನೇ ಇದ್ದೇನೆ. ಭಯ ಪಡಬೇಕಾದ ಅಗತ್ಯ ಇಲ್ಲ. ನೀನ್ ನನಗೆ ಬೇಕು. ಆ ಸ್ಮರ ತಂದ ಪಂಚ ಸಹಾಯಕವನ್ನು ನನ್ನ ಅಂಗಕ್ಕೆ ಎಸೆಯುತ್ತಾ ಇದ್ದಾನೆ. ಸ್ಮರಶರದ ಹತ್ಯೆಯನ್ನ ಸಹಿಸಲಿಕ್ಕೆ ಆಗುವುದಿಲ್ಲ. ಒಮ್ಮೆ ನಮ್ಮ ಅರಿತು ವಿವೇಕರಿಯನ್ನ ಈಗ ಪುರಗೆ ನೀ ಮರಳಿಸೈ ಮುನ್ನ ನನಗೆ ಗೊತ್ತೇ ಆಗಿಲ್ಲ. ಎಚ್ಚೆತ್ತು ನೋಡುವಾಗ ಗೊಂಡಾರಣದ ಮಧ್ಯದಲ್ಲಿ ನನ್ನ ಮಂಚವನ್ನು ನಿಲ್ಲಿಸಿದ್ದೀಯ ನೀನು. ಅಯ್ಯ ಪುಣ್ಯಾತ್ಮ, ಕೈ ಮುಗಿದು ಕೇಳಿಕೊಳ್ತೇನೆ. ನಾನು ಮದುವೆ ಆದ ಹೆಣ್ಣು, ನನಗೊಬ್ಬ ಗಂಡನಿದ್ದಾನೆ. ಹಾಗಿರುವಾಗ ಪರನಾರಿ ಅಂತ ನಿಸ್ತೇನೆ ನಿನಗೆ. ನಾನು ಪರನಾರಿಯನ್ನು ಬಯಸಿದರೆ ಎಂತಹ ಘೋರ ನರಕಕ್ಕೆ ನೀನು ಈಡಾಗ್ತೀಯ ಎನ್ನುವುದು ನಿಮ್ಗೆ ಗೊತ್ತುಂಟಲ್ಲ. ಎಂತದ್ದೇ ನಾನು ತಲೆ ಬಿಸಿಲ್ಲ. ಕೈ ಮುಗಿದು ಕೇಳಿಕೊಳ್ತೇನೆ. ಎಲ್ಲಿಂದ ನನ್ನನ್ನು ಹೇಗೆ ಹೊತ್ತು ತಂದೆಯೋ ಹಾಗೆ ಅಲ್ಲಿಗೆ ಮುಟ್ಟಿಸಿದ್ರು ಒಳ್ಳಿತ್ತು. ಬೇಡ, ನಾನು ಕಾಲು ಹಿಡಿ, ನಾನು ಕೇಳುವುದಿಲ್ಲ. ಈಗ ನೀನು ನನ್ನವಳಾಗಬೇಕು. ಬೇಡ, ಯಾವುದೇ ನಿನ್ನವಳಾಗುದಿಲ್ಲ. ನಾನು ಸ್ವತಃ ಹೊರತಾಗಿ ನಿನ್ನವಳಾಗುದಿಲ್ಲ. ಬೇಡ, ಬರ್ತೀಯ ಇಲ್ವೋ? ನನ್ನ ಬಿಟ್ಟು ಹೋಗ್ತೀಯ ನೀನೀಗ? ನನ್ನ ಬಿಟ್ಟು ಹೋಗ್ತೀಯ ಇಲ್ವಾ? ಬೇಡ ಬೇಡ ಬೇಡ, ನನ್ನ ಹತ್ರ ಬೇಡ ಬೇಡ. ನಿನಗೆ ಅನ್ನ ಹಾಕಿದವ ನಾನು, ನಿನಗೆ ನೀರು ಕೊಟ್ಟವ ನಾನು, ಕೊಟ್ಟವ ನಾನು. ಏನು ಅನ್ಯಾಯ ಮಾಡಿಬಿಟ್ಟಿಯೋ? ನಾನು ಬೇಕು ಅಂತ ಮಾಡಿಲ್ಲ. ಕೊಂದು ಬಿಟ್ಟಿಯ ಪಾಪಿ. ಎಂತ ಕಂದದ ಮುದ್ದಿನ ಹೊರಗಿನ ನನ್ನ ಹೆಂಡತಿ ನನಗೆ ಬೇಕು ಅಂತ ಹೇಳಿದ್ರೆ ಇಂತಹ ಕಾರ್ಯವನ್ನು ಮಾಡಿದ್ಯಾ? ಏನ್ ನಾಯಿ, ನೀನು ಹೇಳಿದ್ದೇನೋ ಹೊತ್ತು ತರುತ್ತೇನೆ ನಿನಗಂತ ಹೇಳಿದ ನೀನು ರಾಜದ್ರೋಹದ ಕೆಲಸವನ್ನೇ ಮಾಡಿದ್ಯಾ. ಏ ಪಾಪಿ, ನಿನ್ನನ್ನು ಬಿಡ್ತೇನೆ ಅಂತ ಮಾಡಿದ್ಯಾ? ಬಿಡೋದಿಲ್ಲ, ನಿನಗೆ ಕಲಿಸ್ತೇನೆ.
ಇವತ್ತು ನೀನು ಈ ಸ್ಥಿತಿಯಲ್ಲಿ ಇರುವುದಕ್ಕೆ ಕಾರಣ ಯಾರೆಂಬುದು ಚೆನ್ನಾಗಿ ಅರ್ಥ ಮಾಡಿಕೋ. ನಿನ್ನ ನಾಲಿಗೆ ಹೇಳಿ ಉಪ್ಪಿನಕಾಯಿ ಬರಣಿಗೆ ಹಾಕಿ ಬಿಡ್ತೇನೆ ಈಗ. ನೀನು ಅದೇ ಕೆಲಸ ಮಾಡುವುದಕ್ಕೆ ಆಯ್ತು ಮಾಡ್ತೇನೆ ಈಗ. ಇಲ್ಲ ನಂದದ. ಇವತ್ತು ನೀನು ಹೀಗಿರುವುದಕ್ಕೆ ಕಾರಣ ನಾನು ಯಾಕೆ ಕೇಳು. ಆವತ್ತು ಹುಲಿಯ ಬಾಯಿಗೆ ಸಿಕ್ಕಿ ಸಾಯುವ ಸ್ಥಿತಿಯಲ್ಲಿದ್ದೀನಿ ನೀನು. ಅದರಲ್ಲಿ ಉಳಿಸಿರುವ ನಾನು ಕೃತಜ್ಞತಾ ಭಾವ ನಿನಗಿರಬೇಕು. ನೀನು ಅವನ್ನ ಕರ್ಕೊಂಡು ಬಂದು ನನಗೆ ಒಪ್ಪಿಸಬೇಕಿತ್ತು. ಏನೋ ನಾನು ಹೀಗೆ ವ್ಯವಸ್ಥೆ ತಪ್ಪೇನುಂಟು. ನಿನ್ನ ಹಾಗೆ ಉಪ್ಪು ಹುಳಿ ಖಾರ ತಿನ್ನುವಂತ ದೇಹ ನನ್ನದಲ್ಲ. ನನಗೇನು ಸುಖ ಬೇಕು ಅಂತ ಅನಿಸುವುದಿಲ್ವಾ? ಹೆಣ್ಮಕ್ಳು ಕಂಡಾಗ ನನ್ನ ಮನಸ್ಸು ಬಯಸುವುದಿಲ್ವಾ? ತಪ್ಪೇನು ಕಾಯ್ತಾರೆ ಅಪ್ಪ. ನೀನೊಬ್ಬನ ಗಂಡ ಈ ಪ್ರಪಂಚದಲ್ಲಿ. ನಿನ್ನ ಹಾಗೆ ಪ್ರಾಯ ಸಮರ್ಥ ಗಂಡ ನಾನು ನೆನಪಿಟ್ಕೋ. ಜೋರ ದೊಡ್ಡ ಹುಲಿ ಹೊಡೆದಿದೆಯಲ್ಲ ನೀನು ಊರಿಗೆ ವಾರಸ ಆಗಿರ್ಬೋದು, ದೊಡ್ಡ ಸಂಖ್ಯೆ ಆಗಿರ್ಬೋದು. ಮಗನೇ ಕಲಿಸ್ತೇನೆ, ಇಲ್ಲಿಗೆ ಬಿಡ್ತೇನೆ ಅಂತ ಮಾಡಿದ್ಯಾ? ಈ ವಿಚಾರ ನನ್ನ ಹೆಂಡತಿಯ ಗಂಡನಿಗೆ ಹೋಗಿ ಹೇಳ್ತೇನೆ. ನಾನು ಹೇಳ್ತೀಯಾ? ನನ್ನ ಹೆಂಡತಿಯ ಗಂಡನಲ್ಲಿ ವಿಚಾರ ಹೇಳ್ತೇನೆ. ಹೇಳ್ತೀಯಾ? ನಿನ್ನ ಮುಗಿಸ್ತೇನೆ. ಸೆರೆಯ ಬಿಡುವುದು ಸೆರೆ ಮನೆಗೆ ಹೋಗುವುದಲೇ ವಿಚಾರ ಬದಾವಣೆ. ಅಂಗೈ ತೋರಿಸಿದ್ರು ಮುಂಗೈ ನುಂಗುವ ಜಾತಿ ಅವರು ನಾವು. ಯಾವ ಜಾತಿ? ನಮಗಿದೆಲ್ಲ ಹೇಳಿಕೊಡುವ ಅಗತ್ಯ ಇಲ್ಲ. ಕಾಡಿನಲ್ಲೇ ಎಲ್ಲ ಅಭ್ಯಾಸ ಮಾಡಿದ್ದೇನೆ. ಸೇನಾ ನಾಯಕ ಪೀಠವನ್ನು ಕೊಟ್ಟವ ನೀನು. ಇಂದು ನಿನ್ನನ್ನು ಸರಮನೆ ತಳ್ತೇನೆ. ಸೇನಾ ನಾಯಕರಾದ ನಾನು ಮುಂದೆ ಅರಸನಾಗ್ತೇನೆ. ನಾನು ಅರಸ ನಾನೇನೋ ನಿನಗೆ ಕರಿಕಲ್ಪನೆ ಇಲ್ವಾ? ನಿನ್ನ ಕರಿಪಲ್ಕ ನಿನಗಿಲ್ವಾ? ಪರಿಕಲ್ಪನೆ ಅಂತ ಹೇಳ ಸಾಯಿ. ಅದೇ ಕರಿಪಲ್ಕ ನಿನಗಿಲ್ವಾ ಅರಸ ಎಂಬುದಾಗಿ? ಒಬ್ಬ ಮಹಾರಾಜ ಅಂತ ನನವರು ಒಪ್ಕೊಂಡಿದ್ರಲ್ಲ, ಅವ್ರ ದೌರ್ಭಾಗ್ಯ. ನೀನು ಒಪ್ತಾ ಇಲ್ಲವಲ್ಲ ಅಂತ ನನಗೆ ಬೇಸರ. ಒಂದ್ಸರಿ ಕೈ ಬಿಡ್ತಾ ಮಾತಾಡ್ಲಿಕ್ಕೆ ಸೆರೆಮನೆ ಹಾಕ್ತೇನೆ. ಈಗ ಹಾಕುವುದಕ್ಕೆ ಕಾರಣ ಏನು ಗೊತ್ತಾ? ನಿನ್ನ ಹೆಂಡತಿ ಅಪ್ಪನಲ್ಲಿ ಹೋಗಿ ಹೇಳ್ತೇನೆ ಅಂತ ಹೇಳಿದ್ಯಲ್ಲ. ಒಂದು ಕೆಲಸ ಮಾಡ್ತೀಯ? ಅದಕ್ಕೆ ಒಂದು ಕೆಲಸ ಮಾಡ್ತೀಯ? ಹೋಗಳು. ಸೆರೆ ಮನೆಗೆ ಬೇಡ, ಹೀಗೆ ಹೇಳ್ತಿ. ನೆರೆ ಮನೆಗೆ ಬಿಟ್ಟು ಬಿಡು. ಯಾರು? ನನ್ನನ್ನ. ನೆರೆ ಮನೆಗ? ಕೇಳಿ ಹೇಗೆ ನಾನೀದ ಸಹಿಸುವೆ ವಲ್ಲಭೆಯನ್ನು ಹೋಗಾಡಿ ಜೀವಿಸುವೆ. ನಾಗವೇಣಿಯ ವಿರಹ ಶೋಕಾಗ್ನಿಯ ಯೋಗವೇ ವಿಧಿ ಬರಹ. ಶಿವನೇ, ಇದೆಂತಹ ದುಸ್ಥಿತಿ ಬಂತು ನನಗೆ. ಮಿತ್ರನ ಪಟ್ಟಬಂಧ ಮಹೋತ್ಸವದಲ್ಲಿ ಭಾಗವಹಿಸಿ ಆ ಸಂಭ್ರಮವನ್ನೆಲ್ಲ ಅನುಭವಿಸಿ ಅಲ್ಲಿಯ ವಿಶೇಷತೆಯನ್ನೆಲ್ಲ ಮಾಡಿದೆ ಅಂತ ರತಿಗೆ ಹೇಳಬೇಕು ಅಂತ ಆತರದಲ್ಲಿ ಕಾತರದಲ್ಲಿ ಓಡೋಡಿ ಬಂದೆ. ಬರುತ್ತಾ ಇರುವಾಗಲೇ ನಮ್ಮ ನಾಡಿನ ವಿದ್ಯಮಾನವನ್ನು ಗಮನಿಸ್ತಾ ಇರುವಾಗಲೇ ಏನೋ ಒಂದು ದುರಂತ ನಮ್ಮ ಮನೆಯಲ್ಲಿ ನಡೆದಿದೆ ಎನ್ನುವಂತಹ ಸತ್ಯವನ್ನು ತಿಳಿದುಕೊಂಡವ ನಾನು. ಹೆಂಡತಿಯನ್ನು ಕಾಣಬೇಕು ಅಂತ ಅರಮನೆಯನ್ನು ಪ್ರವೇಶಿಸ್ತೇನೆ. ನನ್ನ ಹೆಂಡತಿ ಅರಮನೆಯಲ್ಲಿ ಇಲ್ಲ. ಕಾರಣ ಏನು ಅಂತ ಕೇಳಿದರೆ, ರಾತ್ರಿಯ ಕಾಲದಲ್ಲಿ ಯಾವನೋ ಒಬ್ಬ ಧೂರ್ತ ಅರಮನೆಗೆ ನೂಲಿ ನೇಣೆಯನ್ನು ಬಲಿದು ಮಂಚ ಸಮೇತ ನನ್ನ ಹೆಂಡತಿಯನ್ನು ಎತ್ತಿಕೊಂಡು ಹೋದನಂತೆ. ಅಷ್ಟು ಮಾತ್ರ ಅಲ್ಲ, ಆ ಧೂರ್ತನಿಗೂ ನನ್ನ ಮಡದಿಗೂ ನಡೆದಂತಹ ಹೋರಾಟದಲ್ಲಿ ನನ್ನ ಹೆಂಡತಿಯ ತಲೆ ಮರಕ್ಕೆ ಮಡಿದು ಹೋದನಂತೆ. ಇಲ್ಲ ಇಲ್ಲ, ಬದುಕಿನಲ್ಲಿ ಬಂಗಾರದ ಕನಸುಗಳನ್ನೆಲ್ಲ ಕಂಡವರು ನಾವಾಗಿತ್ತು. ಆ ಕನಸೆಲ್ಲ ಕಮರಿ ಹೋಗುವಂತ ಸ್ಥಿತಿ ಒದಗಿ ಬಂತೆ. ಇಲ್ಲ, ರತಿಯನ್ನು ಕಳೆದುಕೊಂಡು ನಾನು ಬದುಕುವುದಕ್ಕೆ ಸಾಧ್ಯ ಉಂಟೆ? ದೇವರೇ, ಯಾಕೆ ನನಗೆ ಇಂಥ ಕಷ್ಟವನ್ನು ಕೊಡ್ತಾ ಇದ್ದಿ? ಬದುಕಿನಲ್ಲಿ ಯಾವ ಪಾಪವನ್ನು ಮಾಡಿದ್ದೇವೆ ನಾವು? ರತಿ ರತಿ, ನಿನ್ನನ್ನು ಬಿಟ್ಟಿರುವುದಕ್ಕೆ ಸಾಧ್ಯ ಇಲ್ಲ, ನನಗೆ ಸಾಧ್ಯ ಇಲ್ಲ. ಹೌದು, ಅಳಲಿ ಫಲವಿನ್ನೇನು? ಎಷ್ಟೇ ಮರಗಿದರೂ ಸಹ ಸತ್ತವರನ್ನು ಬದುಕಿಸುವುದಕ್ಕೆ ಸಾಧ್ಯ ಇಲ್ಲ. ಮಾತ್ರ ಅಲ್ಲ, ಕಳೆದುಕೊಂಡಂತಹ ನನ್ನ ಮಡದಿಯನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಸಾಧ್ಯ ಇಲ್ಲದೆ ಇದ್ರೂ ಸಹ ಅವಳನ್ನು ಕಾಣದೇ ಇದ್ರೆ ನನ್ನಿಂದ ಬದುಕುವುದಕ್ಕೂ ಸಾಧ್ಯ ಇಲ್ಲ. ಏನು ಮಾಡಲಿ ಈಗ, ಏನು ಮಾಡಲಿ? ಹೌದು, ಮನಸ್ಸಿಗೆ ಸಮಾಧಾನ ಆಗಬೇಕು ಅಂತ ಆದರೆ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡಿದರೆ ಆಗ್ತದಂತೆ. ಹಾಗಾಗಿ ಕಾಲೆಳೆದತ್ತ ಪುಣ್ಯ ಕ್ಷೇತ್ರದತ್ತ ಸಾಗುತ್ತೇನೆ. ಸಜೀವ ಗೊಬ್ಬಿಸುವುದರ ಜವದಾನಂದು ತಿರುಗಿ ಬಂದನೈ ಸಿಂಧೂರ ಬುನಗೆ ಕಾಣುವುದಲೆ ಶಶಿಪಾಲದಾನಂದು ರತಿ ಬಾರೆನುದಲಿ
ಸ್ಮರಣರ ಗಿಣಿಯನ್ನ ಇನಿತು ದಿವಸ ನೀನು ಸ್ಮರಣರ ಗಿಣಿಯನ್ನ ಇನಿತು ದಿವಸ ನೀನು ತೊರೆಜಲ್ಲಿ ಕಾಲವ ಕಳೆದೆ ಎನ್ನ ದೊರೆಜಲ್ಲಿ ಕಾಲವ ಕಳೆದೆ ದುರುಳರ ಕೈಯಿಂದ ಪಾರಾದ ಬಗೆಯಂತೆ ಒರೆಯದೆ ದಗೆ ಮೌನ ತಳೆದೆ ನಿಜವಾಗಿಯೂ ದೇವರು ದೊಡ್ಡವ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಯ್ಯೋ, ನನ್ನ ಭಾಗ್ಯದೇವತ ರತಿಯನ್ನು ಕಳೆದುಕೊಂಡೆ ತರ ಹಪಾಪಿಸ್ತಾ ಇದ್ದವ ನಾನು. ಹಗಲಿರುಳು ಅವಳ ಕನಸನ್ನು ಕಾಡ್ತಾ ಇದ್ದವ ನಾನು. ರತಿ, ಏನೇ ನನ್ನನ್ನು ಬಿಟ್ಟು ಹೋಗುವಂತ ಮನಸ್ಸಾದ ನನಗೆ ಹೇಗೆ ಬಂತು? ದುರುಳನ ಕೈತವಕ್ಕೆ ಒಳಗಾಗಿ ನೀನು ಸತ್ತು ಹೋಗಿದ್ದೆ ಅಂತ ನಾನು ಕೇಳಿದ್ದೆ. ಅಲ್ಲ, ನೀನಿನ್ನು ಬದುಕಿದ್ದೀಯಲ್ಲ. ಎಂತ ಮಾತಾಡುದು ನೀವು? ಹೇಗೆ ಬದುಕಿಕೊಂಡೆ ಅಂತ ಹೇಳ್ತೀಯ? ರತಿಯಲ್ಲ ಸಿಂಧೂರಪತಿ ಚಂದ್ರದೇವನ ರತಿಯಲ್ಲ ಸಿಂಧೂರಪತಿ ಚಂದ್ರದೇವನ ಸುತೆರೇಖಳಯ್ಯ ನಾನು ಚಂದ್ರದೇವನ ರೇಖಳಯ್ಯ ನಾನು ಮತಿ ವಿಕಲಾದೆಗೇನು ಕಥೆಯು ಮತಿ ವಿಕಲಾದೆಗೇನು ಕಥನ ನೀನ್ಯಾರಯ್ಯ ವ್ಯತಿಸುತ್ತಲವನೆಂದನು ಮತಿ ವಿಕಲದೇನು ಕಥನ ನೀನ್ಯಾರೇನೆ ವ್ಯತಿಸುತ್ತಲವನೆಂದನು ಸ್ವಲ್ಪ ನಿಲ್ಲಯ್ಯ. ಏನ್ ಮಾತಾಡೋದು ನೀನು? ಯಾವ್ದು ರತಿ? ರತಿ ಹನುಮಂತನ ಹೆಂಡತಿ, ಅವಳಲ್ಲಿದ್ದಾಳೆ ಕುಸುಮ. ಅದಲ್ಲ, ನನ್ನ ಹೆಂಡತಿ ರತಿ. ನಿನ್ನ ಹೆಂಡತಿ ರತಿ ಆಗಿರಬಹುದು. ಅದು ನೀನೇ. ಅದು ನಿನ್ನ ಹೆಂಡತಿ ರತಿ ಆಗಿರಬಹುದು, ನೀನೇ ಅಂತ ಹೇಳಿದ್ರೆ ತಪ್ಪು. ಅಂದ್ರೆ ಅದಲ್ಲದೆ ಹೋದ್ರೆ ನಾನು ರತಿ ಅಲ್ಲ. ರತಿ ಅಲ್ವಾ? ಅಲ್ವೇ ಅಲ್ಲ. ಸುಳ್ಳು ಹೇಳ್ತೀಯ ನೀನು. ಅಯ್ಯೋ, ವಿನೋದ ಮಾಡಬೇಡ ನನ್ನಲ್ಲಿ. ಯಾರಿಗೆ ನೀನು ವಿನೋದ ಮಾಡಬೇಡ ನನ್ನಲ್ಲಿ. ಅದಲ್ಲದೆ ಹೋದ್ರೆ ಕಂಡವ್ರನ್ನ ಹೀಗೆ ನನ್ನ ಹೆಂಡತಿ ರತಿ ಅಂತ ಹೇಳಿದ್ರೆ ನಾನು ಯಾಕೋ ಸುಮ್ಮನಿದ್ದೇನೆ. ಮತ್ತೆ ಯಾರಾದ್ರೂ ಕಪಾಲ ಮೋಕ್ಷ ಮಾಡ್ತಿದ್ರು ಇಷ್ಟೊತ್ತಿಗೆ. ಆ ಅಭ್ಯಾಸ ಮೊದಲಿಂದಲೂ ನನಗಿಲ್ಲ. ಓ, ಹಾಗಿದ್ರೆ ಇತ್ತಿತ್ತಲಾಗಿ ಪ್ರಾರಂಭ ಆದದ್ದ? ಅದಲ್ಲ, ನಿನ್ನ ನೋಡಿದ್ಮೇಲೆ ನೀನೇ ನನ್ನ ಹೆಂಡತಿ ಹಾಗಾಗಿ ಹೇಳಿ. ನಂಗೆ ಗೊತ್ತಾಯ್ತು ಈಗ. ಬಹುಶಃ ಹೆಂಡತಿಯನ್ನು ಕಳ್ಕೊಂಡಿದ್ದೀಯ. ಯಾವಾಗ ನಿನ್ನ ಶುರುವಾದದ್ದು ನಿನಗಿದು? ಅಪಸ್ಮಾರವಾ ಅಥವಾ ಈ ರೀತಿಯಾಗಿ ಒಂದು? ಅಲ್ಲ, ಯಾವುದೇ ರೋಗ ಬಂದದಲ್ಲ. ನಿನ್ನನ್ನು ಕಾಣುತ್ತಾ ಇದ್ದ ಹಾಗೆ ಕಳೆದುಕೊಂಡಂತ ಹೆಂಡತಿ ಮತ್ತೆ ಹೇಗೆ ಬದುಕಿದಳು? ಓಹೋ, ನೀನು ಹೆಂಡತಿಯನ್ನ ಕಳ್ಕೊಂಡಿದ್ದೀಯ. ರತಿ ಎನ್ನುವವಳು ನನ್ನನ್ನು ಕಂಡ ಹಾಗೆ ಭ್ರಮಿಸಿದ್ದೀಯ. ಭ್ರಮಿಸಿದ್ದಲ್ಲ. ಅಯ್ಯೋ ಪುಣ್ಯಾತ್ಮ, ನಾನ್ ನಿನ್ನ ಹೆಂಡತಿ ರತಿ ಅಲ್ಲ. ನನ್ನ ಹೆಸರು ರೇಖಾ ಅಂತ. ನನ್ನ ಸರಿಯಾದಂತಹ ಪರಿಚಯ ಹೇಳಿದ್ರೆ ನಿನಗೆ ಅರ್ಥ ಆದೀತು. ಸಿಂಧೂರದ ಅಧಿಪತಿಯ ಮಗಳು ನಾನು ರಾಜಕುಮಾರಿ. ನನ್ನ ಹೆಸರು ರೇಖಾ ಅಂತ. ನಿನ್ನ ಹೆಂಡತಿ ನಾನಲ್ಲ. ಸಿಂಧೂರದ ಅಧಿಕಾರಿಯ ಮಗಳೇ ನೀನು? ಹೌದು, ಚಂದ್ರದೇವ ಅಂತ ನಮ್ಮ ಅಪ್ಪನ ಹೆಸರು. ಹೌದೇ? ಹೌದು. ಅಲ್ಲ, ನೀನ್ ಯಾಕೆ ಈ ರೀತಿಯಲ್ಲಿ ಕಂಡ ಕೂಡ್ಲೆ ಅಯ್ಯೋ ನೀ ಸತ್ತು ಹೋಗಿದ್ದೀಯಾ, ಇಲ್ಲಿ ಬಂದಿದ್ದೀಯಾ? ಸತ್ತವ್ರಲ್ಲ ಯಾರು ಯಾರು ಅಂತ ಗೊತ್ತಾಗಿಲ್ಲ. ದೋರೆ ಶಶಿಪಾಲ ರತಿ ದೇವಿ ಅಮರಾಪುರಿಯ ದೋರೆ ಶಶಿಪಾಲ ರತಿ ದೇವಿ ವಿಮಲ ಚರಿತೆಯನ್ನ ಅರಸಿ ರತಿ ದೇವಿ ವಿಮಲ ಚರಿತೆಯನ್ನ ಅರಸಿ ಸಮಯ ಸಾಧಿಸಿ ಕೊಂದರವಳಂದೆ ನೀನಿರ್ಬೆ ಅವಳಂದೆ ನೀನಿರ್ಬೆ ಶಮನಗೊಳಿಸು ಎನ್ನ ವರಿಸು. ನಿನ್ನನ್ನು ನೋಡಿದವಾಗ ನಾನು ಎರಡು ಪೆಟ್ಟು ಕೊಡದೆ ಸುಮ್ಮನಿದ್ದದ್ದು ಯಾಕೆ? ನೋಡಿದ್ರೆ ಒಳ್ಳೆ ರಾಜಕುಮಾರನ ಹಾಗಿದ್ದೀಯ. ನಿಜವಾಗಿಯೂ ಹೌದು. ಆದ್ರೆ ಮಾತಾಡುದು ಮಾತ್ರ ತಲೆ ಸರಿ ಇಲ್ಲದವ್ರ ಹಾಗೆ. ಅದಕ್ಕೆ ಕಾರಣವೂ ಉಂಟು. ಏನು? ಕೇವಲ ರಾಜಕುಮಾರ ಮಾತ್ರ ಅಲ್ಲ, ನಾನು ಮಹಾರಾಜನು ಹೌದು. ಹೌದಾ? ಅಮರಪುರಿಯ ಅಧಿಕಾರಿ ನಾನು. ಶಶಿಪಾಲ ಎನ್ನುವುದು ನನ್ನ ಹೆಸರು. ಸರಿ.
ಹಾಗಿದ್ರೆ ನನ್ನನ್ನು ಕಂಡು ಯಾಕೆ ಹೀಗೆ? ಈ ಹಿಂದೆ ಕೆಲವು ದಿನಗಳ ಹಿಂದೆ ಎಚ್ಚರ ತಪ್ಪಿದವರ ಹಾಗೆ, ಹುಚ್ಚಿಡಿದವರ ಹಾಗೆ. ರತಿ ಎಂಬ ಆಕೆಯನ್ನು ಮದುವೆಯಾದವನು ನಾನು, ಸರಿ, ಅಜಿತ ಸೇನ ಮಗಳು. ಆದ್ರೆ ಏನ್ ಮಾಡೋಣ, ದುಷ್ಟರು ಯಾರೋ ನಾನಿಲ್ಲದಂತಹ ವೇಳೆಯನ್ನು ಸಾಧಿಸಿ ನನ್ನ ಮಡದಿಯನ್ನು ಕೊಂಡೊಯ್ದರಂತೆ. ಆಮೇಲೆ ನಡೆದ ಹೋರಾಟದಲ್ಲಿ ಅವಳು ಅಸುನೇಗಿದಳಂತೆ. ಆ ಚಿಂತೆಯಲ್ಲೇ ಬೇಯುತ್ತಾ ಕೊರಗುತ್ತಾ ಬರುತ್ತಿರುವಂತಹ ಹೊತ್ತಿಗೆ ನಿನ್ನನ್ನು ನೋಡಿದೆ. ನಿನ್ನ ನೋಡ್ತಾ ಇದ್ದ ಹಾಗೆ ನನ್ನ ಹೆಂಡತಿಯ ನೆನಪು ಬಂತು ನನಗೆ. ನೀ ಬರುವಾಗ ದಾರಿಯಲ್ಲಿ ಎಷ್ಟೆಲ್ಲ ಹೆಂಗಸರು ಸಿಕ್ಕಿಲ್ಲ, ಹೆಣ್ಮಕ್ಳು ಸಿಗ್ಲಿಲ್ಲ, ಅವಳು ಕಂಡವಾಗೆಲ್ಲ ಹೆಂಡತಿ ಕಂಡಾಗ ಆಯ್ತಾ? ಯಾರನ್ನು ನಾನು ಹಾಗೆ ಕರೆದದೆಲ್ಲ ನೆನಪು ಬಂದದ್ದಿಲ್ಲ. ಮತ್ತೆ ನಿನ್ನನ್ನು ಹಾಗೆ ಕರೆದ ಕಾರಣ ಏನು? ನೀನು ನನ್ನ ಹೆಂಡತಿಯ ಹಾಗೆ ಇದ್ದಿ, ಎಲ್ಲ ಆಕಾರವು ಇದೇ ರೀತಿ ಇದ್ದದ್ದು. ಹಾಗಾಗಿ ನನ್ನ ಹೆಂಡತಿ ಅಂತ ಭ್ರಮಿಸಿ ನಾನು ನಿನ್ನ ರತಿ ಅಂತ ಕರೆದೆ. ತಪ್ಪಾಯಿತು ಅಂತ ಈಗ ಅರ್ಥ ಆಗ್ತಾ ಇದೆ. ಏನೇ ಇದ್ರು ರತಿಯನ್ನು ಕಳೆದುಕೊಂಡವ ನಾನು. ದಯವಿಟ್ಟು ಆ ನನ್ನ ಹೆಂಡತಿ ರತಿಯ ಸ್ಥಾನವನ್ನ ನೀನು ತುಂಬುವುದಕ್ಕೆ ಮುಂದಾಗುತ್ತೀಯ? ಮರುಗುತ್ತ ನೀನೆನ್ನ ಕರುಳ ಹಿಂಡಲು ಬೇಡ, ಮರುಗುತ್ತ ನೀನೆನ್ನ ಕರುಳ ಹಿಂಡಲು ಬೇಡ, ವರಿದಲಾಗದು ಸರ್ವದಾ ಸರ್ವದಾ ವರನ ನಿಶ್ಚಯ ಮಾಡಿ ವಿಧನಿರ್ಬ, ವರನ ನಿಶ್ಚಯ ಮಾಡಿ ವಿಧನಿರ್ಬ, ಮರೆತೆನ್ನ ತೆರಳಯ್ಯ ಮರುಗಿ ವ್ಯರ್ಥ. ಬಹಳ ವ್ಯಥೆಯಾಯ್ತಯ್ಯ ನನಗೆ. ನನ್ನ ಬಾಳ ಸಂಗಾತಿಯಾಗಿ ಬರ್ತೀಯ. ಅದ್ರ ಜೊತೆಗೆ ನಿನ್ನ ಹೆಂಡತಿ ಆ ರತಿ, ಅವಳು ಸತ್ತು ಹೋದ್ಲೇನೋ ವಿಷಯವನ್ನು ಕೇಳಿದವಾಗ ಯಾಕೋ ಏನೋ ನನಗೇನೋ ದೂರದ ಸಂಬಂಧಿ ಒಬ್ಬರನ್ನ ಕಳ್ಕೊಂಡಂತಹ ಅನುಭವ ಆಗ್ತಾ ಉಂಟು. ಅಷ್ಟು ನೋವು ಆಗ್ತಾ ಉಂಟು, ಅನುಮಾನವೇ ಇಲ್ಲ. ಅದನ್ನು ಮರೆಯುವುದಕ್ಕೆ ನನ್ನಿಂದ ಸಾಧ್ಯ ಆಗುತ್ತಾ ಇಲ್ಲ. ನಿನ್ನ ದುಃಖ ಅದು ನನ್ನ ದುಃಖ ಅಂತ ತಿಳಿಯುತ್ತೇನೆ. ಹಾಗಂತ ಏನ್ ಮಾಡೋಣ, ಅರಸಕುಮಾರನಾದಂತಹ ಅಲ್ಲ, ಒಂದು ನಾಡಿನ ಅರಸನೇ ಆಗಿರುವಂತಹ ನಿನ್ನನ್ನ ಕಣ್ಮುಚ್ಚಿ ನಾನು ಮದುವೆ ಆಗಬಹುದಿತ್ತು, ನಿನ್ನ ದುಃಖವನ್ನು ನೀಗಿಸಬಹುದಿತ್ತು, ಬಹುದೇನೋ ಅಂತ ನನಗನಿಸಿತ್ತು. ಆದ್ರೆ ಆಸ್ಪದ ಇಲ್ಲವಲ್ಲ. ಯಾಕೆ ಆಸ್ಪದ ಇಲ್ಲವೋ? ಈಗಾಗಲೇ ನನಗೆ ಮದುವೆ ನಿಶ್ಚಯ ಆಗಿದೆ. ಮದುವೆ ನಿಶ್ಚಯ? ನನ್ನಪ್ಪ ಗಂಡನ್ನು ನಿಶ್ಚಯಿಸಿ ಆಗಿದೆ, ಮದುವೆ ಎನ್ನುವುದಾಗಿಯೂ ನಿಶ್ಚಯಿಸಿ ಆಗಿದೆ. ಹಾಗಾಗಿ ಹಿರಿಯರು ಮಾಡಿದಂತಹ ನಿರ್ಣಯವನ್ನು ಧಿಕ್ಕರಿಸಕೂಡದಲ್ಲ. ನನ್ನ ಅಪ್ಪನ ಯೋಗ್ಯತೆಯ ಪ್ರಶ್ನೆ ಇದು, ಮರ್ಯಾದೆಯ ಪ್ರಶ್ನೆ ಇದು. ಹಾಗಾಗಿ ದಯವಿಟ್ಟು ಬೇಸರಿಸಬೇಡ. ಏನ್ ಮಾಡೋಣ, ನನ್ನಂತ ಒಳ್ಳೆಯ ಹೆಣ್ಣು ಮತ್ತೆಲ್ಲಾದ್ರೂ ನಿನಗೆ ಸಿಗಬಹುದು. ನಿನ್ನಂತ ಒಳ್ಳೆಯ ಹೆಣ್ಣು ಸಿಕ್ಕಿದ್ರೆ ನಾನು ಮದುವೆ ಆಗುವುದಲ್ಲ. ರತಿಯ ಹಾಗೆ ಇರುವವಳು ಅಂದ್ರೆ ನೀನೊಬ್ಬಳೆ ತಾನೆ. ನೀನೇ ಸಿಕ್ಕಿದ್ರೆ ಬಹಳ ಸಂತೋಷ. ಮಡದಿಯ ಪಡಿಯಚ್ಚು ನೀನಾಗಿ ನಡೆ ತಂದು, ಮಡದಿಯ ಪಡಿಯಚ್ಚು ನೀನಾಗಿ ನಡೆ ತಂದು, ಕೆಳದೆ ಮೋದ ಪಾಶದಲ್ಲಿ ಎನ್ನ ಕೆಡದೆ ಮೋಹದ ಪಾಶದಲ್ಲಿ, ನುಡಿದೇನು ಫಲ ನಿನ್ನ ತಡೆಯಲಾರೆನು ಮುಂದೆ, ನುಡಿದೇನು ಫಲ ನಿನ್ನ ತಡೆಯಲಾರೆನು ಮುಂದೆ, ನಡೆದನು ಪುರಗೆ ಶೋಕದಲ್ಲಿ. ನನ್ನ ಹೆಂಡತಿಯ ಎಲ್ಲ ಲಕ್ಷಣಗಳನ್ನ ನೀನು ಹೊಂದಿದ್ದಿ. ಮಡದಿಯ ಪಡಿಯಚ್ಚು ನೀನು. ಆಶ್ಚರ್ಯ ನೋಡು, ನೀನ್ ಯಾರು ಅಪರಿಚಿತ ನನಗೆ. ಎದುರಾಗಿ ನಿನ್ನ ಅಳಲನ್ನ ತೋಡಿಕೊಂಡಾವಾಗ ನಾನೇ ಆ ನೋವನ್ನು ಅನುಭವಿಸಿದ ಹಾಗಾಯ್ತು. ಹೌದು, ನನಗೂ ಅಷ್ಟೇ ಬೇಸರ ಆಯ್ತು. ಆದ್ರೆ ಏನ್ ಮಾಡೋಣ, ನಿನ್ನ ನೋವನ್ನು ನಿವಾರಿಸುವಲ್ಲಿ ನಾನು ಅಶಕ್ತಳಾಗಿದ್ದೇನೆ ತಾನೆ. ನನ್ನ ಮಡದಿಯ ಹಾಗಿರುವಂತಹ ನೀನೆ ನನ್ನ ಬಹಳ ಸಂಗಾತಿಯಾಗಿ ಬಂದಿದ್ರೆ ಬಹು ಸಂತೋಷವನ್ನ ಪಡ್ತಾ ಇದ್ದೆ. ಆದ್ರೆ ಏನ್ ಮಾಡೋಣ, ಈ ಪ್ರಪಂಚದಲ್ಲಿ ಹೆಣ್ಣನ್ನಾಗಲಿ ಹೊನ್ನನ್ನಾಗಲಿ ಮಣ್ಣನ್ನಾಗಲಿ ಪಡೆಯಬೇಕು ಅಂತಾದ್ರೆ ಒಂದು ಋಣ ಎನ್ನುವುದು ಬೇಕಾಗ್ತದೆ. ಆ ಋಣ ನನಗಿಲ್ಲ, ಭಾಗ್ಯವಹೀನ, ನಾನೊಬ್ಬ ನತದೃಷ್ಟ ಎನ್ನುವುದು ನನಗೆ ಅರ್ಥ ಆಯ್ತು. ಏನೇ ಇದ್ರು ನಿನ್ನ ಬದುಕು ಬಂಗಾರ ಆಗಲಿ, ನನಗೆ ಯೋಗ ಇಲ್ಲ. ಹೋಗಿ ಬಾ, ಹಾಗೆ ಅಂತೆ ಮತ್ತೆ ಯೋಗ ಇದ್ರೆ ಹೀಗೆ ಇಲ್ಲ ಅಂತ ಸಂಧಿಸೋಣ. ಗೆಳೆಯ ಮರಳಿದ ವಾರ್ತೆ ಅರಿದೋ, ಗೆಳೆಯ ಮರಳಿದ ವಾರ್ತೆ
ತಿಳಿಯುತ್ತಲಿ ರವಿವರ್ಮನು ಸಾಂತ್ವನಗೊಳಿಸಲಲ್ಲಿಗೆ ಬೋಬೆ ಸಾಂತ್ವನಗೊಳಿಸಲ್ ಅಲ್ಲಿಗೆ ಬೋಬೆ ಕಾಲವ ಕಳೆಯದಿಂದು ಸಾಂತ್ವನಗೊಳಿಸಲಲ್ಲಿಗೆ ಬೋಬೆ ಕಾಲವ ಕಳೆಯದಿಂದು ಸಂತೋಷದ ಹಿಂದೆ ದುಃಖವು, ನಲಿವಿನ ಹಿಂದೆ ನೋವು ಇದೆ ಎನ್ನುವುದು ಎಷ್ಟು ಸತ್ಯ ನೋಡಿ. ಹಗಲು ರಾತ್ರಿಗಳಿದ್ದಂತೆ ರಾಜ ರವಿವರ್ಮನಿಗೆ ಜಯವಾಗಲೆಂಬ ಉದ್ಘೋಷ ಈಗ ಮುಗಿಲನ್ನು ಮುಟ್ತಾ ಇದ್ರೆ ಕೇಳಿ ತಿಳಿದ ವಾರ್ತೆ ಹೃದಯವನ್ನು ನೋಯಿಸುತ್ತಾ ಇದೆ. ಅಂದೊಂದು ದಿನ ನನ್ನ ಪಟ್ಟಾಭಿಷೇಕ ಮಹೋತ್ಸವಕ್ಕೆಂದು ಬಂದಂತಹ ಶಶಿಪಾಲ ಸಡಗರದಲ್ಲೇನೋ ಪಾಲ್ಗೊಂಡ. ಹಿಂತಿರುಗಿ ಹೋಗುವಾಗ ಅವನ ಬದುಕಿನಲ್ಲಿ ದುರಂತವೊಂದು ನಡೆದು ಹೋಯಿತಂತೆ. ಈ ಸಂತೋಷ ಒಂದೆಡೆ, ಆ ದುಃಖ ಒಂದೆಡೆ. ಗುರುಮಠದಲ್ಲಿ ಇದ್ದಾಗ ನಾವು ಕಳೆದಂತಹ ದಿನವನ್ನು ನೆನಪಿಸಿಕೊಂಡ್ರೆ ನಿಜವಾಗಿ ಮೈ ನವಿರೇಳುತ್ತದೆ. ಅಂತಹ ನನ್ನ ಬಾಲ್ಯದ ಸ್ನೇಹಿತನಿಗೆ ಬದುಕಿನಲ್ಲಿ ಇಂತಹ ದುರಂತವೇ. ಕೇಳಿದ ಮತ್ತೊಂದು ಕ್ಷಣಕ್ಕೆ ಅವನನ್ನು ಕಾಣೋಣ ಅಂತ ಹೊರಟ್ರೆ ಮತ್ತೊಮ್ಮೆ ಬಂದ ಸುದ್ದಿ. ಪತ್ನಿ ವಿಯೋಗದ ವ್ಯಥೆಯಿಂದ ಬೇಸತ್ತಂತಹ ಶಶಿಪಾಲ ತೀರ್ಥಯಾತ್ರೆಗೆ ಅಂತ ಹೊರಟು ಹೋದ. ಈಗ ಅವನನ್ನು ಹುಡುಕುವುದು ಕಷ್ಟ ಎನ್ನುವ ಕಾರಣಕ್ಕಾಗಿ ಸುಮ್ಮನಿದ್ದೆ. ಈಗ ವಾರ್ತೆ ಕೇಳಿದರೆ ಮರಳಿ ಪುರಪ್ರವೇಶ ಮಾಡಿದ್ದಾನಂತೆ. ಅವನಿಗುಂಟಾದಂಥ ದುಃಖವನ್ನು ನಿವಾರಿಸುವ ಶಕ್ತಿ ನನಗಿಲ್ಲವಾದರೂ ಕೂಡ ಒಡನಾಡಿಯಾಗಿ ಸಹಪಾಠಿಯಾಗಿ ಈ ಹೊತ್ತಿನಲ್ಲಿ ಸಾಂತ್ವನದ ಮಾತುಗಳನ್ನಾದರೂ ಆಡಬೇಕೋ ಬೇಡವೋ? ಸರಿ, ಮೊದಲ ಅವನನ್ನೇ ಕಾಣ್ತೇನೆ. ಬರಬರುದ ಮಿತ್ರನ ಕಾಣುದ ಪರಮ ಮಿತ್ರನ ಅಪ್ಪಿ ಸಂತೈಸಿ ಸೆರಗೊಡ್ಡಿ ಬೇಡುವೆನಯ್ಯ ಸೆರಗೊಡ್ಡಿ ಬೇಡುವೆನಯ್ಯ ಚಿತ್ತ ಸ್ಥಿರತೆ ತಪ್ಪದಿರುವುದಮ್ಮಯ್ಯ ಚಿತ್ತ ಸ್ಥಿರತೆ ತಪ್ಪದಿರುವುದಮ್ಮಯ್ಯ ವಿರಹಾಗ್ನಿಯಲಿ ಇಂದು ಇರಲೇ ಸುದಿನವಿಂದು ವಿರಹಾಗ್ನಿಯಲಿ ಇಂದು ಇರಲೇ ಸುದಿನವಿಂದು ತರುಣಿಯನು ಹಂಬಲಸಿ ನಂಬಿದ ಪುರಜನರ ಕಂಗೆಡಿಸಬಹುದೇ ಈ ಸ್ಥಿತಿಯಲ್ಲಿ ನಿನ್ನನ್ನು ನೋಡಬೇಕಾದೀತೆಂದು ನಾನು ಕನಸಿನಲ್ಲಿಯೂ ಕಲ್ಪಿಸಿರಲಿಲ್ಲ ಮಿತ್ರ. ಬಾಲ್ಯದ ದಿನವನ್ನು ನೆನಪಿಸಿಕೊಂಡ್ರೆ ಯಾವುದೋ ಲೋಕಕ್ಕೆ ನಾನು ಹೋಗ್ತಾ ಇದ್ದೇನೆ. ಅಂಥದ್ರಲ್ಲಿ ಹಕ್ಕಿಯಂತೆ ಹಾರುತ್ತಾ, ಚಿಗರೆಯಂತೆ ಚಿಗಿಯುತ್ತಾ, ಪುಟಿಯುವ ಚೆಂಡಾಗಿ, ಸ್ಫೂರ್ತಿಯ ಸೆಲೆಯಾಗಿ ನಿಂತ ನಿನ್ನನ್ನು ಕಂಡ ಕಣ್ಣ ಇದು, ಒಡನಾಡಿದ ಜೀವವೋ ಇದು. ಸರಿ, ಬದುಕೆಂದರೆ ಹಾಗೆ. ನಾವು ಏನನ್ನು ಬಯಸ್ತೇವೆ, ಬದುಕಿನಲ್ಲಿ ಏನೋ ಆಗ್ತದೆ. ಹೌದು ಗೆಳೆಯ, ಕೇವಲ ಸಿಹಿ ಮಾತ್ರ ಬೇಕು, ಕಹಿ ಬೇಡ ಅಂತ ಹೇಳಿದ್ರೆ ಆಗ್ತದೆ ಹೇಳು? ಸುಖ ಮಾತ್ರ ಬೇಕು, ದುಃಖ ಬೇಡ ಅಂತ ಹೇಳಿದ್ರೆ ಆಗ್ತದೆ ಹೇಳು? ವಿರಹಾಗ್ನಿಯಿಂದ ಬಳಲಿ ಬೆಂದಾಗುತ್ತಾ ಇದ್ದೀಯಾ ಮಾತ್ರ ಅಲ್ಲ, ಮತಿ ಕಳೆದುಕೊಂಡಿದ್ದೀಯ. ಎಷ್ಟು ದಿನ ಅಂತ ಹೀಗಿರ್ತೀಯೋ? ಇದರ ಪರಿಣಾಮದ ಕಲ್ಪನೆಯಾದರೂ ನಿನಗಿದೆಯಾ? ನಿನ್ನ ನೋವು ನಿನ್ನ ನೋವಲ್ಲ, ಅದು ಪ್ರತಿಯೊಬ್ಬ ನಿನ್ನ ಪ್ರಜರ ನೋವು. ರಾಜ ದರ್ಶನವಿಲ್ಲದೆ ಅನಾಥ ಮಕ್ಕಳಂತೆ ನಿನ್ನ ಪ್ರಜೆಗಳು ಕೈಕೆಡ್ತಾ ಇದ್ದಾರೋ? ನನಗಂತೂ ಖಂಡಿತ ಅದನ್ನು ಸಹಿಸ್ಲಿಕ್ಕೆ ಆಗೋದಿಲ್ಲ. ಹೌದು, ದುಃಖದಲ್ಲಿದ್ದವನಿಗೆ ದುಃಖಿಸಬೇಡ ಅಂತ ಹೇಳುವುದು ಸುಲಭ. ಹಾಗಂತ ಆ ದುಃಖ
ಅವನಿಗೆ ಬಂತು ಅಂತ ಆದ್ರೆ ಅವನನ್ನು ಉಪಚಾರ ಮಾಡ್ಲಿಕ್ಕೆ ಮತ್ತೊಬ್ಬರೇ ಬರಬೇಕಾಗ್ತದೆ. ನಿನ್ನ ದುಗುಡ ಏನು ಅಂತ ನನಗೆ ಗೊತ್ತು. ಭಾರ್ಯಾವಿಯೋಗ ತಾನೇ. ಹೋಗೆಳೆಯ ಸುರತಿ ಹೋಗಾಡಿದ ದುಗುಡ ಸುದತಿ ಹೋಗಾಡಿದ ದುಗುಡ ಮರುಮದುವೆ ಆದಬುದು ನೀನೋಡ ಮರುಮದುವೆಯಾದಬುದು ನೀನೋಡ ಬದಲೊಬ್ಬಳನು ತಂದು ಮದುವೆ ನೀನಾಬುದು ಬದಲೊಬ್ಬಳನು ತಂದು ಮದುವೆ ನೀನಾಬುದು ಇದಕ್ಕೆ ಒಪ್ಪುವುದೆನದ ಕಾತನ ಪದಜರಗಿ ಭಿನ್ನೈಸಲೆಂದು ದುಃಖಗಳು ಬೆಂಕಿ ಇಲ್ಲದೆ ದೇಹವನ್ನು ಸುಡುತ್ತದಂತೆ. ಭಾರ್ಯಾವಿಯೋಗ, ಸ್ವಜನಾಪವಾದ, ಋಣಸ್ಯ ಶೇಷ, ಕೃಪಣಸ್ಯ ಸೇವಾ, ದಾರಿದ್ರ್ಯ ಕಾಲೇ ಪ್ರಿಯದರ್ಶನಂಚ. ಬೆಂಕಿ ಇಲ್ಲದೆ ದೇಹವನ್ನು ಸುಡುವ ಸ್ಥಿತಿ ಅಂದ್ರೆ ಈ 5 ದುಃಖಗಳು. ಅದರಲ್ಲಿ ಮೊದಲನೇ ದುಃಖವನ್ನೇ ನೀನು ಅನುಭವಿಸ್ತಾ ಇದ್ದಿ. ಏನು ಮಾಡೋಣ? ವಿಧಿವತ್ತಾಗಿ ಒಬ್ಬಳೊಂದಿಗೆ ಕರ ಹಿಡಿದು ಜೀವನ ಪೂರ್ತಿ ನಿನ್ನೊಂದಿಗೆ ನಾನು, ನನ್ನೊಂದಿಗೆ ನೀನು ಎಂದು ಅಗ್ನಿ ಸಾಕ್ಷಿಯಾಗಿ ಅವಳನ್ನು ಕರೆತಂದವ ನೀನು. ಹೌದು ಮಿತ್ರ. ಆ ಕಾಲದಲ್ಲಿ ನಿನ್ನನ್ನು ಬಿಟ್ಟು ಹೋದ್ಲು ಏನು ಮಾಡ್ಲಿಕ್ಕೆ ಬರ್ತದೆ ಹೇಳು? ಭಗವಂತ ಯಾರ ಹಣೆಯಲ್ಲಿ ಏನು ಆಯುಷ್ಯ ಬರೆದಿದ್ದಾನೋ ಯಾರಿಗೂ ಗೊತ್ತಿಲ್ಲ. ಸತ್ತವರು ಸತ್ತು, ನೀನು ಇದ್ದೂ ಯಾಕೆ ಸಾಯ್ತಾ ಇದ್ದಿ? ಈ ಪ್ರಪಂಚದಲ್ಲಿ ವಿಧಿ ಪ್ರತಿವಿಧಿ ಅಂತ ಉಂಟೇ ಉಂಟು. ನೋವು ಅದರ ಹಿಂದೆ ನಲಿವು, ನಲಿವು ಅದರ ಹಿಂದೆ ನೋವು. ಪರಿಹಾರ ಇಲ್ಲದ ಸಮಸ್ಯೆಗಳು ಯಾವುದೂ ಇಲ್ಲ. ಹೆಂಡತಿಯನ್ನು ಕಳೆದುಕೊಂಡಂತಹ ದುಃಖ ನಿನಗಾದ್ರೆ ಅದನ್ನು ಮರೆಸುವ ಸೂಚನೆಯೊಂದನ್ನು ನಾನು ಹೇಳ್ತೇನೆ. ಪರಿಹಾರ ಮಾರ್ಗ ಉಂಟು? ಖಂಡಿತ ಉಂಟು. ಏನಪ್ಪ ಅದು? ಭಾರ್ಯ ವಿಯೋಗ ಎನ್ನುವುದು ಮರು ಮದುವೆ ಆಗುವ ತನಕ. ಯಾಕೆಂದ್ರೆ ನೀನು ಹೀಗೆ ಬೇಸರದಿಂದ ಮನೆ ಮೂಲೆಯಲ್ಲಿ ಕುಳಿತುಕೊಂಡೆ ಅಂತಾದ್ರೆ ಪರ್ಯಾಯವಾಗಿ ನಿನ್ನ ರಾಜ್ಯವನ್ನು ನೀನು ಕಡೆಗಣಿಸಿದ ಹಾಗೆ. ನಿನ್ನ ಮೇಲೆ ವಿಶ್ವಾಸವಿಟ್ಟು ನಿನ್ನ ಮಾವ ಇಲ್ಲಿ ಅಧಿಕಾರವನ್ನು ನಿನ್ನ ಕೊಟ್ಟರು. ನೀನು ಅದನ್ನು ಯಾವ ಕಾರಣಕ್ಕೂ ಕಡೆಗಣಿಸುವುದು ಸರಿಯಲ್ಲ. ನೀನು ನಂಬಿದ ನಿನ್ನ ಹೆಂಡತಿ ನಿನ್ನನ್ನು ಬಿಟ್ಟು ಹೋಗಿರಬಹುದು. ನಿನ್ನನ್ನು ನಂಬಿದ ಲಕ್ಷೋಪಲಕ್ಷ ಮಂದಿ ಪ್ರಜಾವರ್ಗದವರನ್ನು ನೀನು ಬಿಡ್ತೀಯನೋ? ಬಿಡಬಾರ್ದು ಮಿತ್ರ. ಹಾಗಾಗಿ ಇನ್ನಲ್ಲಿ ಕೈ ಮುಗಿದು ಕೇಳ್ತೇನೆ, ಬೇಡ ಕೇಳ್ತೇನೆ, ದಯವಿಟ್ಟು ಸ್ಥಿತಿಯಲ್ಲಿ ನೋಡ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ದಯವಿಟ್ಟು ಏನ್ ಮಾಡ್ಬೇಕು ಹೇಳಿ? ಈ ದುಃಖವನ್ನು ಮರೆಸುವುದಕ್ಕಿಂತ ದಾರಿ ಒಂದೇ ಒಂದು. ಏನಪ್ಪ ಅದು? ಬೇರೊಬ್ಬಾಕೆ ಸ್ಫುರದ್ರೂಪಿ ಹೆಣ್ಣನ್ನು ನೋಡಿ ಮದುವೆಯಾಗು ಮಿತ್ರ. ನಾನು ಮದುವೆ ಆಗುವುದೇ? ಹೇಳಿ ತುದಿಗಾಣೆ ನೈ ವಿರಹ ದುಡಿ ಸಜಿಸೆ ತಾಳಿಕೊಳ್ಳುವೆನೆಂದು ಶೋಕಾಗ್ನಿ ಕೈದೆ ಬಾಳಿಗಾದರೆ ಮನ್ಯರಾರಿಲ್ಲ ನೀನೇ ಕೇಳಿಕೆಯ ನೊಂದ ಬಾಲಿತು ಪ್ರಾಣದಗನೇ ಪತ್ನಿ ವಿಯೋಗದ ದಳ್ಳೂರಿಯಲ್ಲಿ ಬೇಯುತ್ತಾ ಇದ್ದಂತಹ ನನಗೆ ಪರಿಹಾರದ ದಾರಿ ಇದೊಂದು ಮಾತ್ರ ಮಿತ್ರ. ಸಾಂತ್ವನದ ಮಾತನ್ನು ಹೇಳ್ತಾ ಇದ್ದಿ, ಪರಿಹಾರ ಮಾರ್ಗವನ್ನು ಸೂಚಿಸ್ತಾ ಇದ್ದಿ. ಹೌದಾ ಗೆಳೆಯ? ನೀನೇನು ಹೇಳ್ತಿ ಹೌದು, ಆದ್ರೆ ನನ್ನ ರತಿಯ ಸ್ಥಾನವನ್ನು ತುಂಬುವುದಕ್ಕೆ ಯಾರು ಅರ್ಹರು ಹೇಳು? ಮಡದಿಯಾಗಲಿದ ನೋವು ಮರುಮದುವೆ ಆಗುವ ತನಕ ಎನ್ನುವುದು ಗೊತ್ತಿಲ್ವೇ? ನೀವು ಕೇಳಲಿಲ್ವಾ? ಹೌದು, ಮರು ಮದುವೆ ಆಗಬೇಕು ಅಂತ ನೀನು ಹೇಳ್ತಿ ಹೌದು. ನನ್ನ ಮನಸ್ಸು ಒಡಂಬಡಬೇಕೋ ಬೇಡವೋ ಹೇಳು? ನೋಡು, ಯಾರನ್ನಾದ್ರೂ ನೋಡು. ಸರಿ, ನಿನ್ನ ಹೇಳಿಕೆಯಂತೆ ಮರು ಮದುವೆ ಆಗುವುದಕ್ಕೆ ನನಗೇನು ಇಷ್ಟ ಉಂಟು. ಆದ್ರೆ ಈ ದುಃಖದಿಂದ ನೀನು ಹೊರ ಬರಬೇಕು. ಆ ದುಃಖ ನಿವೃತ್ತಿ ಆಗಬೇಕು ಅಂತ ಆದ್ರೆ ಮದುವೆ ಆಗಬೇಕು, ಮರು ಮದುವೆ ಆಗಬೇಕು. ಆದ್ರೆ ನನ್ನ ರತಿಯನ್ನು ತುಂಬುವಂತಹ ಹುಡುಗಿ ಮತ್ತೊಬ್ಬಳನ್ನು ನೀನು ಮದುವೆ ಆಗಲೇಬೇಕು. ಮದುವೆ ಆಗಬೇಕು ಅಂತ ಆದ್ರೆ ಅಂತ ಹುಡುಗಿ ಯಾರು? ಆತ್ಮೀಯ, ಏನು ಒಂದು ಮನದ ಬೈಕೆ ನಿನ್ನಲ್ಲಿ ಹೇಳಿಕೊಂಡ್ರೆ ಏನು ಅಪರಾಧ ಅಲ್ಲ ತಾನೆ? ನೋಡು, ಮುಖದಲ್ಲಿ ಒಂದು ರೀತಿಯ ನಗು ಹೊರ ಹೊಮ್ಮುತ್ತಾ ಇದೆ. ನೀನು ಸೂಚನೆಯನ್ನು ಕೊಟ್ಟ ಬಳಿಕ ನನಗೆ ಈಗ ನೆನಪಾಗುತ್ತಾ ಇದೆ. ಮರೆಯೇ ಬೊರಟೆ ನಂದು ಮಿತ್ರ ಕೇಳು ಹಲವು ಭೂವಲಯವ ಸುತ್ತಿದಣಿದೆ ಮಿತ್ರ ಕೇಳು ನಿಂತ ನಿಲುವು ಮೊಗದ ಚೆಲುವು ಮಿತ್ರ ಕೇಳು
ಎನ್ನ ಕಾಂತೆಯಳದೆ ಭೇದವಿಲ್ಲ, ಎನ್ನ ಕಾಂತೆಯಳದೆ ಭೇದವಿಲ್ಲ. ಮಿತ್ರ ಕೇಳು ಚಂದ್ರದೇವ ಕುವರಿಯಂತೆ, ಮಿತ್ರ ಕೇಳು ಚಂದ್ರದೇವ ಕುವರಿಯಂತೆ. ಮಿತ್ರ ಕೇಳು ರೇಖಳೆಂದು ಬೆಸರು, ರೇಖಳೆಂದು ಬೆಸರು ಪುರ ಸಿಂಧೂರ. ಮಿತ್ರ ಕೇಳು. ಆತ್ಮೀಯ, ಮದುವೆ ಆಗಲೇಬೇಕು ನೀನು. ಇಷ್ಟು ಒತ್ತಾಯ ಮಾಡ್ತಾ ಇದ್ದಿ. ಹೌದು, ನಿನ್ನ ಹೇಳಿಕೆಯಂತೆ ಮದುವೆ ಆಗುವುದಕ್ಕೂ ನಾನು ಮುಂದಾಗುತ್ತೇನೆ. ಆದ್ರೆ ಹಾ. ನನ್ನ ಆ ಬಯಕೆಯನ್ನು ಈಡೇರಿಸಿ ಕೊಡ್ತೇನೆ ಎನ್ನುವ ಹಾಗೆ ಹಾ, ನೀನೊಂದು ಮಾತು ಕೊಡಬೇಕು ನನಗೆ. ಮಾತು? ನಿನಗಾಗಿ ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾದವ ನಾನು. ನಿನ್ನ ಮಾತನ್ನು ನಡೆಸ್ತಾ ಇದ್ದೇನೆ. ಹೇಳು. ಈಗ ಸಮಾಧಾನ ಆಯ್ತು. ಹೇಳು ಮಿತ್ರ. ಇದು ಮನಸ್ಸಿಗಾಂತ ನೋವನ್ನ ಮರೆಯುವುದಕ್ಕಾಗಿ ತೀರ್ಥಕ್ಷೇತ್ರ ಸಂದರ್ಶನಕ್ಕೆ ಹೊರಟವ ನಾನು. ಕೇಳಿದ್ದೇನೋ ನಾನು, ಹಾಗಾಗಿ ಆಗ ಬರ್ಲಿಲ್ಲ ನಾನು. ಅಲ್ಲಲ್ಲಿ ಸಂಚರಿಸ್ತಾ ಸಿಂಧೂರ ನಗರಕ್ಕೆ ಬಂದೆ. ಅಲ್ಲಿ ಕಾಳಿಕಾ ದೇವಾಲಯದ ಆ ದೇವಿಯ ದರ್ಶನ ಪಡೆಯಬೇಕು ಅಂತ ಮುಂದಾದ್ರೆ ಅಲ್ಲೊಬ್ಬಳು ಸ್ಫುರದ್ರೂಪಿ ಹೆಣ್ಣನ್ನು ಕಂಡೆ. ಓಹೋ, ಹೌದು. ಹಾ, ನನ್ನ ಮಡದಿ ರತಿಯನ್ನು ಕಂಡ ಹಾಗೆ ಒಬ್ಬಳು ಹೆಣ್ಣು ಎದುರಾದ್ರು. ಅದು ಹೀಗಿರಬೇಕು. ನಾವು ನಮ್ಮ ಬದುಕಿಗೆ ಬೇಕಾದ ಅಮೂಲ್ಯವಾದ ವಸ್ತುವೊಂದನ್ನು ಕಳೆದುಕೊಂಡಾಗ ಕಂಡ ವಸ್ತುವಿನಲ್ಲೆಲ್ಲ ನಾವು ಕಳೆದುಕೊಂಡ ವಸ್ತುವನ್ನು ಕಾಣುವುದು ಸಹಜ. ಹಾಗೆ ಇರ್ಬೇಕಲ್ವಾ? ಮೊದಲು ನನಗೆ ಭ್ರಮೆಯೇನು ಅಂತ ನಾನು ಭಾವಿಸಿದ್ದೆ. ಆದ್ರೆ ಹಾಗಲ್ಲ ಮಿತ್ರ. ರತಿಯ ಎಲ್ಲ ಹೋಲಿಕೆಯೂ ಅವಳಲ್ಲಿತ್ತು. ನೀನೇ ರತಿ ಅಂತ ಬಾಚಿ ತಪ್ಪಿಕೊಳ್ಳುವುದಕ್ಕೆ ಮುಂದಾದವು ನಾನು. ಆದ್ರೆ ಆಮೇಲೆ ಗೊತ್ತಾಯಿತು ಅವಳು ರತಿಯಲ್ಲವಂತೆ. ರತಿ ಅಲ್ಲವಾದ್ರೆ ಯಾರಂತೆ? ಈ ಸಿಂಧೂರ ನಗರದ ಅಧಿಕಾರಿ ಚಂದ್ರದೇವನ ಮಗಳಂತೆ, ರೇಖಾ ಎಂಬವಳಂತೆ. ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿಕೊಂಡೆ. ಅವಳನ್ನು ಇಷ್ಟಪಟ್ಟಿದ್ದೆ. ಹೌದು ಅಲ್ವಾ? ಇಷ್ಟಪಟ್ಟಿದ್ದೆ. ಮರು ಮದುವೆ ಆಗುತ್ತಿದ್ರೆ ಅವಳನ್ನು ಮಾತ್ರ, ಅವಳನ್ನೇ. ಕಾದರಸ ಕಿವಿಗೆರೆದ ಬರಿತನಗಾದೊಡದರನು ತೋರಗೊಣದೆ ಮೇದಿನಿಪ ಶಶಿಪಾಲನವನ ಸಂತೈಸಿ, ಮೇದಿನಿಪ ಶಶಿಪಾಲ ಅವನ ಸಂತೈಸಲು ನಿರ್ಧಾರ ಮಾಡಿದ್ದೇನೆ. ಅದಕ್ಕೆ ಬಿಟ್ಟು ಬೇರೆ ಯಾವ ಹುಡುಗಿಯನ್ನು ನಾನು ಮದುವೆ ಆಗೋದಕ್ಕೆ ಸಿದ್ಧನಿಲ್ಲ ಮಿತ್ರ. ಯಾರನ್ನೇ ಇಷ್ಟಪಟ್ಟಿರು ಅಂತೂ ನಿನ್ನ ಬದುಕಿಗೊಂದು ಹೊಸ ರೂಪವನ್ನು ತಂದುಕೊಳ್ಳುವ ಮನ ಮಾಡಿದೆಯಲ್ಲ ನೀನು. ನನಗಷ್ಟು ಸಾಕು. ಸಿಂಧೂರಪತಿ ಚಂದ್ರದೇವನ ಮಗಳು ರೇಖಾಳು ನಿನ್ನ ಸತಿಯನ್ನು ಹೋಲುವವಳು. ಹೌದು. ಮರುಮದುವೆ ಆಗುವುದಿದ್ರೆ ಸತ್ತ ಸತಿಯ ಸ್ಥಾನವನ್ನು ಮತ್ತೆ ತುಂಬಬಲ್ಲವಳಿದ್ರೆ ಅವಳು ಮಾತ್ರ ತಾನೇ. ಹೌದು ಮಿತ್ರ. ಆಯ್ತು, ಹೋಗು ಹೋಗು, ನಾನು ಮದುವೆ ಮಾಡ್ತೇನೆ. ಅಪ್ಪ, ನಲಿವಿನ ಹಿಂದೆ ನೋವು ಅದು ಯಾರೋ ಒಬ್ಬನಿಗೆ ಸೀಮಿತ ಅಲ್ಲ, ಪ್ರತಿಯೊಂದು ಜೀವರ ಪಾಡು ಅಷ್ಟೇ ಎನ್ನುವುದಕ್ಕೆ ಬೇರೆ ಸಾಕ್ಷಿ ಬೇಕೆ? ಚಂದ್ರದೇವನ ಕುಮಾರಿ ರೇಖಾಳನ್ನು ರೇಖಾಳಲ್ಲಿ ನನ್ನ ರತಿಯನ್ನು ಕಂಡೆ. ಆ ಸ್ಥಾನವನ್ನು ತುಂಬುವ ಯೋಗ್ಯತೆ ಇದ್ರೆ ಅವಳಿಗೆ ಮಾತ್ರ. ಯಾರವಳು? ನಮಗೆ ಈ ಪ್ರಪಂಚದ ಬುದ್ಧಿ ಬರುವ ಮೊದಲೇ ನನಗೆ ನಿಶ್ಚಯವಾದ ಹೆಣ್ಣವಳು. ಏನು ಮಾಡಲಿ ಹೇಳಲೆ? ಅವ ಪ್ರತಿ ಕ್ಷಣಕ್ಕೂ ಇದ್ದು ಸಾಯ್ತಾ ಇದ್ದಾನೆ. ನಾನೇನು ಮಾಡಬೇಕು? ನನ್ನ ಅಪ್ಪ ಅಮ್ಮನಿಗೆ ಎಂದೋ ಚಂದ್ರದೇವ ಮಾತು ಕೊಟ್ಟಿದ್ದಾನಂತೆ, ನನ್ನ ಮಗಳನ್ನು ನಿಮ್ಮ ಮಗನಿಗೆ ಕೊಂಡು ಹೋಗಬೇಕು ಅಂತ. ಮೂಗುತಿ ಕಳೆದೋದ್ರೆ ಮತ್ತೊಂದು ಮಾಡಿಸಬಹುದು, ಹೆಂಡತಿ ಸತ್ರೆ ಮದುವೆ ಆಗಬಹುದು. ಆದರೆ ಇಂಥ ಗೆಳೆಯರನ್ನು ಕಳ್ಕೊಂಡ್ರೆ ನನ್ನ ಬದುಕಿನಲ್ಲಿ ಮತ್ತೆ ಪಡೆಯುವುದಕ್ಕೆ ಸಾಧ್ಯವೇ? ನನಗೆ ಬೇಕು ಶಶಿಪಾಲ ಚೆನ್ನಾಗಿರಬೇಕು. ಹಾಗಂತ ನೇರವಾಗಿ ಶಶಿಪಾಲನಿಗೆ ನಿಮ್ಮ ಮಗಳನ್ನು ಕೊಡಿ ಅಂತ ಹೇಳಲಿಕ್ಕಾದರೂ ಆಗ್ತದ? ಅಪ್ಪ ಅಮ್ಮನಿಗೆ ಕೊಟ್ಟ ಮಾತು. ನನ್ನ ಕುರಿತು ಅವನು ರೋಸಬೇಕು, ಹೇಸಬೇಕು. ಒಂದು ಪತ್ರ ಬರೆದು ಕಳಿಸಿದ್ರೆ ಹಾಗೆ ಮದಿ ಸುದಯ ಕರೆದುದಾನು ದುರೇ.
ಮರ್ಮ ಲೇಖನವನ್ನು ಬರೆದು ಕಳಿಸಿದ್ದಾನೆ ನಿನ್ನ ಶೀಲದ ಕುರಿತಾಗಿ ಶಂಕಿಸಿ. ನೋಡು ಮಗಳೇ, ನೀನೇ ನೋಡು. ಅಪ್ಪ ನೋಡುದಲೆ ಭದ್ರವನು ಕಮ್ಮನಿ ಕೋಡಿ ಹರಿದು ರಾಜಕುಮಾರಿಗೆ ನಿಜ ವೃತ್ತಾಂತ ತಾನರು ಹಿಮಾಲೇ. ಜನರ ಬುದ್ಧಿ ಎಷ್ಟು ವಿಚಿತ್ರ ನೋಡು. ಆ ದಿವಸ ನಾನು ಕಾಳಿಕಾಲಯದಿಂದ ಹಿಂದಿರುಗುತ್ತಿರುವ ಸಂದರ್ಭಕ್ಕೆ ಎದುರಾದಂತಹ ಒಬ್ಬ ಅರಸ ಮೂರ್ಛೆ ತಪ್ಪಿನು ಬಿದ್ದ. ಅವರನ್ನು ಉಪಚರಿಸುವುದಕ್ಕಾಗಿ ನಾನು ಮುಂದಾದೆ. ಅದು ತಪ್ಪೇ ಹೇಳು, ಮಾನವೀಯತೆಯ ಧರ್ಮ ಅಲ್ವೇ? ಅವನನ್ನು ಉಪಚರಿಸಿ ಅವನ ಯೋಗಕ್ಷೇಮವನ್ನು ವಿಚಾರಿಸಿದಷ್ಟಕ್ಕೆ ನನ್ನ ಕುರಿತಾಗಿ ಇಲ್ಲ ಸಲ್ಲದ ಅಪವಾದವನ್ನು ಹೊರಿಸಿದ್ದಾರೆ. ಏನ್ ಮಾಡುವುದಪ್ಪ? ಸತ್ಯವಾದ ವಿಷಯ ಇಷ್ಟೇ. ಶುಭವಾಗಲಿ. ನಿಮ್ಮ ಉಭಯರ ಮಾತನ್ನ ಕೇಳಿಯೇ ನಾನು ಇಲ್ಲಿವರೆಗೆ ಬಂದವ, ನಿಮ್ಮ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ. ಅರಸ, ನಿನ್ನ ಮಗಳ ಮೇಲೆ ನೀನು ಶಂಕಿಸಬೇಕಾದಂತ ಅವಶ್ಯಕತೆಯೇ ಇಲ್ಲ. ಅವಳದ್ದೇನು ತಪ್ಪಿಲ್ವಪ್ಪ. ಹಾಗಂತ ಶಶಿಪಾಲನದ್ದು ತಪ್ಪಿಲ್ಲ. ಅಂದ್ರೆ ಇದರ ಹಿಂದೆ ಒಂದು ಘಟನೆಯೇ ನಡೆದು ಹೋಗಿದೆ, ಒಂದು ಕಥೆಯೇ ನಡೆದು ಹೋಗಿದೆ. ಕತೆ? ಹೌದಪ್ಪ. ಏನದು ಗುರುವರ್ಯ? ನೋಡು, ಇವಳು ನೀನು ಇವಳಿಗೆ ಸಾಕು ತಂದೆ, ಹೌದಾ? ಹೌದು. ಹಾಗಿದ್ರೆ ಇವಳಿಗೊಬ್ಬ ನಿಜವಾದ ತಂದೆ, ಇವಳ ಹುಟ್ಟಿಗೆ ಕಾರಣನಾದ ಮತ್ತೊಬ್ಬ ಇದ್ದಾನೆ ಅಂತ ತಾನೇ ಅರ್ಥ. ಅವ ಬೇರೆ ಯಾರು ಅಲ್ಲ, ಅಮರಪುರಿಯ ದೊರೆಯಾದಂತ ಅಜಿತ ಸೇನ ಅಂತ. ಹೌದಪ್ಪ. ಅವನಿಗೆ ಉಭಯ ಮಕ್ಕಳು, ರತಿ ಮತ್ತು ರೇಖಾ ಅಂತ. ಏನ್ ಮಾಡೋಣ, ಈ ಲೋಕದಲ್ಲಿ ಮನುಷ್ಯರ ವಿಧಿಯ ಆಟದ ಮುಂದೆ ಮನುಷ್ಯರ ಆಟ ನಡೆಯುವುದಿಲ್ಲ ಎನ್ನುವುದಕ್ಕೆ ಇವರು ಬದುಕೇ ಸಾಕ್ಷಿ. ಕಾರಣಾಂತರದಿಂದ ಒಂದಾಗಿ ಬೆಳೆಯಬೇಕಾದಂತ ಈ ಅಕ್ಕ ತಂಗಿ ಬೇರೆಯಾದರು. ಒಬ್ಬಳು ನಿನ್ನ ಕೈ ಸೇರಿದ್ಲು, ಮತ್ತೊಬ್ಬಳು ಅಜಿತ ಸೇನನ ಮಗಳು ರತಿ. ಅದೇ ಶಶಿಪಾಲನಿಗೆ ಕೊಟ್ಟು ಮದುವೆ ಆಯ್ತಪ್ಪ. ವಿಧಿ ಆಟ ಏನು ಅಂತ ಹೇಳುವುದು. ಮದುವೆಯಾಗಿ ಕೆಲವು ದಿನಗಳಲ್ಲಿ ಅವನ ಸತಿ ರತಿ ಯಲೋಕದ ಯಾತ್ರೆಯನ್ನು ಮುಗಿಸಿಬಿಟ್ಲು. ಹಾಗಂತ ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಇವಳು ಸಾಯ್ತಾಳೆ ಅಂತ. ಹಾಗಂತ ಹೇಳಲಿಕ್ಕುಂಟೆ, ಅಪ್ರಿಯವಾದಂತ ಸತ್ಯ. ಹಾಗಾಗಿ ಹೇಳಲಿಲ್ಲ, ನಾನು ಸುಮ್ಮನುಳಿದೆ. ಹಾಗಾಗಿ ಇವಳನ್ನ ಕಂಡಾಗ ಅವಳಿ ಮಕ್ಕಳಾದಂತ ಅವರು ಒಂದೇ ಹೋಲಿಕೆಯನ್ನು ಹೋಲಿದ್ದಾರೆ. ಆ ಕಾರಣಕ್ಕಾಗಿ ಸತಿಯನ್ನ ಕಳೆದುಕೊಂಡಂತ ಆತ ಇವಳನ್ನು ಕಂಡು ರತಿಯನ್ನು ಭ್ರಮಿಸಿ ಆ ರೀತಿ ವರ್ತಿಸಿದ್ದಾನೆ ಬಿಟ್ರೆ. ಹೌದು, ಆ ದಿವಸ ನನ್ನನ್ನು ಕಂಡು ರತಿ ರತಿ ಅಂತ ಒಪ್ಪಿಕೊಳ್ಳಿಕ್ಕೆ ಬಂದದ್ದು ಆ ಮನುಷ್ಯ ಅಲ್ವಾ? ಹೌದು. ಹಾಗಾಗಿ ಸತಿಯನ್ನ ಕಳೆದುಕೊಂಡ ರತಿಯ ಸ್ಥಾನಕ್ಕೆ ಅವಳ ತಂಗಿಯಾದಂತ ಇವಳನ್ನೇ ನೀನು ಕೊಟ್ಟು ಮದುವೆ ಮಾಡಿದ್ರೆ ಇವಳ ಬಾಳು ಹಸನಾಗುತ್ತದೆ. ಅವನು ಒಬ್ಬ ಯೋಗ್ಯ ಮನುಷ್ಯನಾಗಿ ಬದುಕುತ್ತಾನಪ್ಪ. ಸರಿ ಗುರುವರ್ಯ, ಈಕೆಯನ್ನ ಮದುವೆಯಾದ ಕಾರಣಕ್ಕಾಗಿ ಆತನೊಬ್ಬ ಮನುಷ್ಯನಾಗ್ತಾನೆ ಅಂತ ಆದ್ರೆ ನಿಮ್ಮ ಮಾತಿಗೊಪ್ಪಿ ಖಂಡಿತವಾಗಿ ಶಶಿಪಾಲನಿಗೆ ಈಕೆಯನ್ನು ಕೊಟ್ಟು ಮದುವೆ ಮಾಡಿಸ್ತೇನೆ. ಶುಭವಾಗಲಿ. ಬಂದಲೇದನ ನೋಡಿ ಹೊರು ಜಾವಾನದನಾಗಿ ಶಶಿಯು ಒನಿದರಲಿದಾನೈದನು. ಅಲ್ಲ, ಇನ್ನೂರು ಒಳಗ್ ಬಿಟ್ಟದ್ದು ಯಾರು ಕೇಳಿ? ಅಲ್ಲ, ನನ್ನ ನೋಡಿದಾಗ ನಿಮಗೆ ಏನು ಅನಿಸ್ಲಿಲ್ವಾ? ಅಲ್ಲ, ಯಾವ್ದು ಕರಡಿ ಬಂದ ಹಾಗುಂಟು. ಮಾತಾಡುವುದರಿಂದ ಅಲ್ಲ ಅಂತ ಗೊತ್ತಾಯ್ತು. ಅಲ್ಲ, ಹಾಗಲ್ಲ. ನನ್ನ ನೋಡಿದಾಗ ನಿಮ್ಮ ಸಂಬಂಧಿಕರ ನೆನಪು ನಿಮಗೆ ಯಾಕಾಯ್ತು? ಅಲ್ಲ, ಸಂಬಂಧಿಕರು ನೆನಪಾದದ್ದಲ್ಲ. ಕತ್ತಿಯಲ್ಲುಂಟು. ಕತ್ತಿ ಬೇರೆ ಬೇಡ, ಇವ್ ಮೊದಲು ಒಳ್ಳೇದಂತ. ನಾನು ತಿಳ್ಕೊಂಡ್ ಕಡಿಮೆ. ನಮ್ಮ ತಲೆ ಬಿಸಿಲು ನಾವಿದ್ದೇವೆ, ಇವ ಬಂದು ಇವತ್ತು ರಗಳೆ ಕೊಡ್ತಾರೆ. ನಾನು ನಿಮಗಿಂತ ದೊಡ್ಡ ತಲೆ ಬಿಸಿಲು ಬಂದವ ನಾನೀಗ. ಏನಾಯ್ತು? ಯಾರೇನು ಹೆಚ್ಚು ಮಾತಾಡ್ಲಿಕ್ಕೆ ಸಮಯ ಇಲ್ಲ. ಮಾತಾಡಬಾರ್ದು ನೀನು. ಯಾಕೆ ಗೊತ್ತುಂಟು? ನಿಮ್ಗೆ ಏನಾಗಬೇಕು? ಯಾರು ಸೆರೆಮನೆಯಿಂದ ತಪ್ಪಿಸಿಕೊಂಡು ಬಂದವ ನಾನು. ನಮ್ಮ ಗಂಡಂತರ ಕೇಳಿದ್ರೆ ಏನ್ ಹೇಳ್ತೀರಾ? ಈಗ ನಮ್ಮ ಸೆರೆಮನೆಯಲ್ಲಿ ಇದ್ದವನು ಅಲ್ಲ, ಬೇರೆ ಸೆರೆಮನೆ, ಗುರು ಜ್ವರದ ಸೆರೆಮನೆ. ಗುರ್ಜರ. ಹೌದು. 20 ಜನ ಹಾಕುವ ಸೆರೆಮನೆಯಲ್ಲಿ 80 ಜನವನ್ನು ಹಾಕಿಟ್ಟದ್ದು. ಸೆರೆಮನೆ ಅಂದ್ರೆ ಹಾಗೆ ಅಲ್ಲ? ಹಾಗಲ್ಲ. ಅಯ್ಯೋ, ಆ ಪರಿಸ್ಥಿತಿ ನಿಮ್ಗೆ ಅನುಭವ ಉಂಟಾ? ನಮಗೆ ಅನುಭವ. ನಾನು ಹೇಳುತ್ತೇನೆ, ಯಥಾರ್ಥವಾಗಿ 20 ಜನ ಹಾಕುವಂತ ಸೆರೆಮನೆಯಲ್ಲಿ 80 ಜನವನ್ನು ಇಟ್ಟದ್ದು. ಆ ಹುಡುಗಿ ಬಂದು ಬಾಗಿಲು ತೆಗೆದಾಕ್ಷಣ ಅವನನ್ನು ದೂಡಿಕೊಂಡು ಹೊರಗೆ ಬಂದದ್ದು ನನ್ನ ರಭಸಕ್ಕೆ. ಅವನು ಎಲ್ಲಿ ಹೋದ ಗೊತ್ತಿಲ್ಲ. ನಾನು ಇಲ್ಲಿ ಓಡಿ ಬಂದಿದ್ದೇನೆ. ಏನು ಸತ್ಯ ಹೇಳ್ತೇನೆ, ಒಂದು ಕಾಲದಲ್ಲಿ ನಿಮ್ಮಂತ ಕಿರೀಟ ನಾನು ಹೊತ್ತವನೇ, ಅಲ್ಲಿ ಅಧಿಕಾರಿ ನಾನು. ಯಾಕೆ ಕಳ್ಕೊಂಡೆ? ಕಳ್ಕೊಂಡು ವಿಚಾರ ಹೇಳ್ತೇನೆ. ಈಗ ನೀವು ನನ್ನೆಲ್ಲ ಸತ್ಯ ಹೇಳಬೇಕು. ಇದ್ರಲ್ಲಿ ನನ್ನ ಹೆಂಡತಿ ಗಂಡ ಯಾರು ಹೇಳಿ? ಇದು ಹುಚ್ಚ. ಅಲ್ಲ, ಹುಚ್ಚರನ್ನು ಬಿಟ್ಟವ್ರು ಯಾರು ಅಂತ ಗೊತ್ತಾಗಲ್ಲ. ಸುಮ್ಮನೆ ನನಗೆಲ್ಲ ಹುಚ್ಚ ಅಂತ ಹೇಳ್ಬೇಡಿ ನೀವು. ಈಗ ಹುಚ್ಚ, ಈಗ ಸರಿ ಇದ್ದೇನೆ ನಾನು. ನನ್ನ ಹೆಂಡತಿಯ ಗಂಡ ನೀನು. ಅಲ್ಲ, ಸರಿ ಮಾತಾಡು ಪುಣ್ಯಾತ್ಮ. ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಮತ್ತೇನು ಅಲ್ಲ, ನನ್ನ ಮಾವನ ಮಗಳು. ನಾನೇ ಮದುವೆ ಆಗ್ಲಿಕ್ಕಿರುವವಳು ಅವಳು. ಆದ್ರಿಂದ ಅಧಿಕೃತವಾಗಿ ನನ್ನ ಹೆಂಡತಿ ತಂದೆ ಒಪ್ಪಿಕೊಂಡವ ನಾನು. ಒಪ್ಪಿಕೊಂಡಿದ್ದೆ. ಅವಳನ್ನು ಶಶಿಪಾಲ ಎನ್ನುವ ಮದುವೆ ಆಗಿದ್ದ ಅಂತ ಗೊತ್ತಾಯ್ತು. ನನ್ನ ಹೆಂಡತಿ ಅವನಿಗೆ ಸಿಗಬಾರ್ದು ಎನ್ನುವ ಕಾರಣಕ್ಕಾಗಿ ಹೊತ್ಕೊಂಡು ಬರ್ಲಿಕ್ಕೆ ಬೆನ್ನು ಅಗಲ ಉಂಟು ಎನ್ನುವ ಕಾರಣಕ್ಕಾಗಿ ಕಾಲನೇತ್ರ ಎನ್ನುವಂತ ನಮ್ಮ ಸೇನಾ ನಾಯಕ ಅವನನ್ನು ಕರ್ಕೊಂಡು ಹೋದದ್ದು ನಾನು. ಅವ ಎಂತ ಮಾಡಿದ ಗೊತ್ತುಂಟ? ದಾರಿಯಲ್ಲಿ ಬರುವಾಗ ನಾನಿದ್ದಲ್ಲಿ ಅವಳನ್ನು ಹೊತ್ತು ತಂದದ್ದೇ ಅಲ್ಲ, ಮಾರ್ಗ ಮಧ್ಯದಲ್ಲಿ ಅವಳ ಮೇಲೆ ಕೈ ಹಾಕ್ಲಿಕ್ಕೆ ಹೋದದ್ದು.
ಪಾಪ ನನ್ನ ಹೆಂಡತಿ ಮರ್ಯಾದಸ್ಥೆ ಅವಳು ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವಾಗ ಮರದ ಬಡ್ಡೆಗೆ ತಲೆ ತಾಗಿ ಅವಳು ಸತ್ತೇ ಹೋದಳು. ಸತ್ತದ್ರ ಬಗ್ಗೆ ಬೇಸರ ಇಲ್ಲ. ಅವ ಹಾಗೆ ಮಾಡಬಹುದಾ? ಹಾಗಿದ್ರೆ ನನ್ನ ಹೆಂಡತಿ ಸಾಯೋದಕ್ಕೆ ಮೂಲ ಕಾರಣ ನೀವು. ಪಾಪದವನ ನೀನು ಬದುಕಬಾರದು. ನಾನು ಪಾಪದವ. ಸಾಯುವವರಂತೂ ಸತ್ರ, ಆದ್ರೆ ಅವ ಹಾಗೆ ಮಾಡೋದು ಸರಿಯಾ? ಅವ ಹಾಗೆ ಮಾಡೋದು ಸರಿಯಲ್ಲ. ನೀನು ಅವನು ಕಳಿಸಿ ತಪ್ಪಲ್ವಾ? ಅಲ್ಲ. ಹಾಗಾದ್ರೆ ಅವಳ ಸಾವಿಗೆ ಕಾರಣ ಅದನ್ನೇ ನಾನು ವಿಚಾರ ಮಾಡಿದೆ. ಈ ವಿಚಾರವನ್ನು ನನ್ನ ಹೆಂಡತಿಯ ಗಂಡನಿಗೆ ಹೇಳುತ್ತೇನೆ ಅಂತ ಹೇಳಿದ್ದೆ ತಡ ನನ್ನ ಕೈ ಕಟ್ಟಿ 20 ಜನರ ಸೆರೆಮನೆಗೆ 80 ಜನವನ್ನು ಸೇರಿಸಿ ಹಾಕಿಬಿಟ್ಟವ. ಏನಾದ್ರು ಮಾಡಿ ಉಪಕಾರ ಮಾಡಿ ನನ್ನನ್ನು ಬಿಡಿಸ್ರೋ ಅಣ್ಣ. ಏನ್ ಬಂದೆ? ನಾನು ಅದಕ್ಕಾಗಿ ತಪ್ಪಿಸಿಕೊಂಡು ಓಡಿ ಸಾವಿಗೆ ಕಾರಣ ಸಿಂಹಾಸನ ಏರಿಕೊಂಡಿದ್ದವ. ಮಾತಾಡಿದ್ರೆ ಬಾಯಿಗೆ ಬಟ್ಟೆ ತುರುಕಿ ಬಿಟ್ಟೇನು ಬಡವ. ಎಲ್ಲೋ ಕಾಡಿನ ಕತ್ತಲೆಯಲ್ಲಿ ಜನರ ಕಣ್ಣಿಗೆ ಕಾಣಿಸದಂತೆ ಕದ್ದು ಮುಚ್ಚಿ ಬದುಕುವ ನೀನು ಗೂರ್ಜರದ ರಾಜಗದ್ದುಗೆ ಹೇಳ್ತೀಯಲ್ಲ. ಅಲ್ಲಿದ್ದವ ಮೊದಲು ಹೆಡ್ಡ ಇರಬಹುದು, ಆದ್ರೂ ಅಭಿಷಿಕ್ತ ದೊರೆ ಅವ. ಅವನು ಓಡಿಸಿದ್ದಾನೆ ಊರಿಂದ. ನಿನ್ನನ್ನು ಪ್ರಪಂಚದಿಂದ ಓಡಿಸ್ಲಿಕ್ಕೆ ಬಂದವರ ನೀನ ಇಲ್ಲಿ ಯಾಕೆ ಬಂದೆ? ನಿನ್ನನ್ನು ಒಳಗೆ ಬಿಟ್ಟವರು ಯಾರು? ನೀನಾಗಿಯೇ ಇಲ್ಲಿಂದ ಹೋದ್ರೆ ಸರಿ. ಅದರಲ್ಲಂತಾದ್ರೆ ಕುತ್ತಿಗೆ ಕೈ ಹಾಕಿ ನೂಕಬೇಕಾದದ್ದು ಜಾಗ್ರತೆ. ಮಾವಯ್ಯ, ನೀವ್ಯಾಕೆ ಸಿಟ್ಟಾಗ್ತಾ ಇದ್ದೀರಿ? ನನ್ನ ಮಗಳ ಶಿರದ ಕುರಿತಾಗಿ ಶಂಕಿಸಿ ಪತ್ರವನ್ನು ಬರೆಸಿದವ ಈತ. ಹೌದಾ ಆತ್ಮೀಯ? ಏನೋ ಇದೆ ನಿನ್ನ ವರ್ತನೆ? ಯಾಕೆ ಹೀಗೆ ಲೇಖನ ಬರದೆ ಅಂತ ಹೇಳ್ತೀಯ ನೀನು? ಖಂಡಿತ ಮಿತ್ರ, ಅವತ್ತು ನಿನ್ನನ್ನು ಸಾಂತ್ವನ ಪಡಿಸಲೆಂದು ನಾನು ಬಂದಾಗ ತೀರ್ಥಾಟನೆಗೆ ಹೋದ ಸಂದರ್ಭದಲ್ಲಿ ಈಕೆಯನ್ನು ಕಂಡು ನನ್ನ ರತಿಯನ್ನೇ ಹೋಲುವ ಆಕೆ ಅಂತ ಹೇಳಿದೆಯಲ್ಲ. ಹೌದು. ಆಗ ನನಗೆ ಅರ್ಥವಾಯಿತು, ನಿನ್ನ ರತಿಯನ್ನು ನೀನು ರೇಖಾಳಲ್ಲಿ ಕಾಣ್ತಾ ಇದ್ದೀಯ ಅಂತ. ನಮಗೆ ಬುದ್ಧಿ ಬರುವ ಪೂರ್ವದಲ್ಲೇ ಈ ಚಂದ್ರದೇವನು ನಮ್ಮ ತಂದೆ ತಾಯಿಯರು ಪರಸ್ಪರ ಮಾತನ್ನು ಕೊಟ್ಟುಕೊಂಡವರು. ಈ ರೇಖಾಳನ್ನು ನನಗೆ ಕೊಡಬೇಕು ಅಂತ. ಅವನ ಕನಸು, ಇವನ ಕನಸು, ಎಲ್ಲರ ಕನಸು ಅದೇ ಆಗಿತ್ತು. ನಿನ್ನನ್ನು ಉಳಿಸಿಕೊಳ್ಳಿಕ್ಕೆ ನನಗೆ ಬೇರೆ ದಾರಿಯೇ ಕಾಣಲಿಲ್ಲ. ಏನೇ ಪ್ರಯತ್ನ ಪಟ್ಟರೂ ಕೂಡ ನನ್ನ ಕುರಿತಾಗಿ ತಪ್ಪು ಅಭಿಪ್ರಾಯ ಇವನಿಗೆ ಬರಲಿಕ್ಕಿಲ್ಲ. ವಿಜಯವರ್ಮನ ಮಗ ನಾನು. ಹಾಗಾಗಿ ನಿರಪರಾಧಿಯಾದಂತಹ ಹೆಣ್ಣೊಬ್ಬಳ ಚಾರಿತ್ರ್ಯವನ್ನೇ ಶಂಕಿಸಿ ಓಲೆಯನ್ನು ಬರೆದ್ರೆ ಅಂತವನ ಕುರಿತು ಯಾರಿಗಪ್ಪ ಸಿಟ್ಟು ಬರೋದಿಲ್ಲ. ಹಾಗಾಗಿ ಇವಳು ನಿನ್ನನ್ನು ಮದುವೆ ಆಗಬೇಕು ಎನ್ನುವ ಕಾರಣಕ್ಕಾಗಿ ನಾನು ಹಾಗೆ ಪತ್ರ ಬರೆದದ್ದು ಸತ್ಯ. ಅಲ್ಲಿ ಬೇರೇನು ದುರುದ್ದೇಶ ಇಲ್ಲ. ರೇಖಾ ಪರಿಶುದ್ಧಳೆನ್ನುವುದು ನನಗೂ ಗೊತ್ತಿದೆ. ಅವರನ್ನು ಉಳಿಸಿಕೊಳ್ಳುವ ಸಲುವಾಗಿ ಹೀಗೆ ಪತ್ರ ಬರೆದು ಬಿಟ್ರೆ. ಆತ್ಮೀಯ, ನನ್ನ ಬದುಕು ಹಸನಾಗುವುದಕ್ಕಾಗಿ ಎಂತಹ ತ್ಯಾಗಕ್ಕೆ ನೀನು ಮುಂದಾಗಿ ಬಿಟ್ಟಿಯೋ ನೀನು. ಗೆಳೆತನ ಅಂದ್ರೆ ಅದೇ ಅಲ್ಲವೇನು? ಬದುಕಿನಲ್ಲಿ ನಾವು ಪ್ರಯತ್ನಿಸಿದರೆ ಬೇರೆ ಯಾವುದನ್ನು ಬೇಕಾದರೂ ಸಂಪಾದಿಸಬಹುದು, ಆದ್ರೆ ಹಣದಿಂದ ಸ್ನೇಹವನ್ನು ಪಡೀಲಿಕ್ಕಾಗುವುದಿಲ್ಲ. ನಿನ್ನಂತಹ ಗೆಳೆಯ ಮತ್ತು ಸಿಕ್ಕಿಯಾನೇನೋ ನನಗೆ. ಬಂಗಾರದಂತಹ ಗೆಳೆಯನನ್ನು ಪಡೆದಂತಹ ನನ್ನ ಬದುಕೇ ಧನ್ಯ. ರವಿವರ್ಮ, ನಿನ್ನ ಕುರಿತಾಗಿ ನಾನು ತಪ್ಪಾಗಿ ಭಾವಿಸಿಕೊಂಡಿದ್ದೆ. ಆದ್ರೆ ನೀನು ಈಗ ಎಂತವನು ಅಂತ ಅರ್ಥ ಆಯ್ತು. ಎಂತಹ ವಿಶಾಲ ಹೃದಯದವನು ನೀನು. ಆತ್ಮೀಯನ ಭವಿಷ್ಯ ಒಳ್ಳೆದಾಗಬೇಕೆನ್ನುವ ಕಾರಣಕ್ಕಾಗಿ ನನ್ನ ಪ್ರೇಯಸಿಯನ್ನೇ ಅವನಿಗೆ ಮದುವೆ ಮಾಡಿಸಿಕೊಟ್ಟೆಯಲ್ಲ. ನನ್ನನ್ನು ಕ್ಷಮಿಸಿ ಬಿಡಪ್ಪ. ಸ್ವಾಮಿ, ನಿಮ್ಮ ಪಾಲಿಗೆ ರತಿ ರೇಖಾ ಎರಡು ನಾನೇ ಅಂತೆ. ಅಂತೂ ನನ್ನ ಬದುಕೊಂದು ಚೊಕ್ಕ ಚಿನ್ನ ಆಗುವಲ್ಲಿ ಕಾರಣ ನೀನಿದ್ದಿ. ನಿನ್ನ ಉಪಕಾರವನ್ನು ಯಾವ ಕಾಲಕ್ಕೂ ನಾನು ಮರೆಯುವುದಿಲ್ಲ. ಎಲ್ಲವುದಕ್ಕೂ ಕಾರಣ ದೇವರು. ಕೈ ಮುಗಿದು ಮಂಗಲ ಜಯ ಜಯ ಅಂಗಜ ಪಿತೆಗೆ, ಮಂಗಲ ಜಯ ಜಯ ಪದುಮಾನಾಭನಿಗೆ ಮಂಗಲ ಪಾಡಿದರು. ಆದಿದೇವ ಸಕಲಾಗಮ ವಂದಿತ ಯಾದವ ಕುಲ ಮೋಹನ ರೂಪ, ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ, ನಾರಾಯಣ ದೇ ನಮೋ ನಮೋ.
ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರ